ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ದೋರ್ಭಿರ್ಯುಕ್ತಾ ಚತುರ್ಭ್ಯಸ್ಫಟಿಕಮಣಿಮಯೀಮಕ್ಷಮಾಲಾನ್ ದಧಾನಾ ಹಸ್ತೇನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದುಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನಾ ಸಾ ಮೇ ವಾಗ್ದೇವತೇಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदन्तापत्रयोन्मूलनं. श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात्. निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः. पीताम्बरं करविराजितशङ्खचक्रं कौमोदकीं सरसिजं करुणासमुद्रं राधासहायमतिसुन्दरमन्दहासं वातालयेशमनिशं हृदि भावयामि. जगद्रणाङ्गणे यस्य स्मरणं जयकारणं पार्थसारथये तस्मै श्रीकृष्णब्रह्मणे नमः. स्वभक्तपक्षपातेन तद्विपक्षविदारणं नृसिंहमद्भुतं वन्दे परमानन्दविग्रहम्. ಸಮಸ್ತ ಚರಾಚರ ಪ್ರಪಂಚದ ಜೀವರೂಪಿಯಾಗಿ ಕಂಗೊಳಿಸುತ್ತಾ ಇರುವಂತಹ ಸಕಲ ದೇವತಾತ್ಮಕನಾದ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಶ್ರೀಮದ್ಭಾಗವತ ಕರ್ತೃಗಳಾದ ಭಗವಾನ್ ಕೃಷ್ಣದ್ವೈಪಾಯನ ಮಹಾಶಕ್ತಿಗೆ ಕೊಡಮಡುತ್ತಾ ಪರಮ ಭಾಗವತೋತ್ತಮರೆನಿಸಿದಂತಹ ಶ್ರೀ ಶುಕಬ್ರಹ್ಮ ಋಷಿಗಳೇ ಮೊದಲಾದ ಸಮಸ್ತ ಅವಧೂತ ಸಾರ್ವಭೌಮರಿಗೆ ವಂದಿಸುತ್ತಾ
ಅವರೆಲ್ಲ ನಡೆದ ದಾರಿಯನ್ನು ಅನುಸರಿಸಿ ಸಾಗುತ್ತಾ ಇರುವಂತಹ ಎಲ್ಲ ಸದ್ಭಕ್ತ ಬಂಧುಗಳನ್ನು ಸ್ವಾಗತಿಸಿ ವಂದಿಸುತ್ತಾ ಶ್ರೀಮದ್ಭಾಗವತ ಸಪ್ತಾಹ ಯಜ್ಞದ ತೃತೀಯ ದಿನವನ್ನು ಪ್ರವೇಶಿಸುತ್ತಾ ಯಥಾಮತಿ ಕಥಾಪ್ರವಚನಕ್ಕೆ ಅಡಿಯಿಡುತ್ತಾ ಇದ್ದೇವೆ. ಒಂದು ಸಲ ಬಂದವನಿಗೆ ಎರಡನೇ ಸಲ ಬರಬೇಕು ಅಂತ ಅನಿಸ್ತದೆ. ಹೀಗೆಯೇ ಪ್ರವೃತ್ತಿ ಭಾಗವತದ ಕುರಿತಾಗಿ ಸಾಗುತ್ತಾ ಇರುವುದೇ ಭಾಗವತದಲ್ಲಿನ ವೈಶಿಷ್ಟ್ಯವನ್ನು ಸಾರ್ತದೆ. ನಾವು ಹೇಳಬೇಕು ಅಂತಿಲ್ಲ, ಆದರೂ ಕೂಡ ಯಾವುದೋ ಒಂದು ಮಾಯೆಯಿಂದ ಆವೃತವಾಗಿ ನಮಗದು ಮರೆತು ಹೋಗ್ತದೆ. ಹಾಗಾಗಿ ಏನಾಗ್ತದೆ ಅಂತ ಕೇಳಿದರೆ, ಬಹಳ ಕಷ್ಟದಿಂದ 2 ಸಲ 3 ಸಲ 4 ಸಲ ಹೇಳಿದಾಗ ಒಂದು ಸಲ ಹೋಗಿ ನೋಡುವ ಅಂತ ಅನಿಸ್ತದೆ. ಒಂದು ಸಲ ಪ್ರವೇಶ ಆಯಿತು ಅಂತಾದರೆ, ಪ್ರವೇಶ ಆದ ಮೇಲೆ ನಾವು ಹೊರಗಿನ ಬಾಗಿಲನ್ನು ಮುಚ್ಚಬೇಕು. ಮುಚ್ಚದೇ ಹೋದರೆ ಹೊರಗಿನದ್ದು ನಮ್ಮನ್ನು ಚುಚ್ಚುತ್ತಾ ಇರ್ತದೆ. ಯಾಕೆ ಅಂತ ಕೇಳಿದರೆ, ಭಾಗವತವನ್ನು ನಾವು ಸವಿಬೇಕು ಅಂತ ಆದರೆ ಇತರ ಯಾವುದೇ ಸವಿಯಾದಂತಹ ಸಂಗತಿಗಳಿರಬಾರ್ದು. ಭಾಗವತದ ಸವಿಯೇ ಎದುರು. ಹೊರಗಿನದ್ದು ಯಾವುದೇ ಸವಿಯಾದಂತಹ ವಸ್ತುಗಳಿದ್ದರೂ ಕೂಡ ಅದು ಕ್ಷುಲ್ಲಕವಾಗಿರ್ತದೆ ಅಂತ. ಕಥಾಶ್ರವಣವನ್ನು ಮಾಡುವಾಗಲೂ ಆ ಭಾವ ನಮಗೆ ಬರ್ತದೆ. ಕಥಾ ಪ್ರವಚನವನ್ನು ಮಾಡುವಾಗಲಂತೂ ಅದರ ಒಳಗೆ ಇಳಿಯದೆ ನಮಗೆ ಅನುಭವಕ್ಕೆ ಬರುವುದಿಲ್ಲ. ಮೊನ್ನೆಯಿಂದ ನಾವು ಅದನ್ನೇ ಆಗಾಗ ಹೇಳ್ತಾ ಇದ್ದೇವೆ. ಒಳಗಿಳಿಬೇಕು, ಅಂತರ್ಮುಖಿಯಾಗಬೇಕು. ಎಂತಹ ಸಮಸ್ಯೆಗಳು ಮನುಷ್ಯನನ್ನು ಆವರಿಸಿದರೂ ಕೂಡ ತನ್ನೊಳಗಡೆ ತಾನಿಳಿದಾಗ ಆ ಸಮಸ್ಯೆಗಳ ಪರಿಹಾರ ನಮ್ಮ ಕಣ್ಣಿಗೆ ಕಾಣ್ತದೆ. ಅದಕ್ಕೋಸ್ಕರ ನಾರದರು ಹೇಳಿದರು, ಸಾಂಸಾರಿಕವಾದಂತಹ ದುಃಖಗಳು ಕ್ಲೇಶಗಳು ಸಾಮಾನ್ಯವಾಗಿ ಮನುಷ್ಯನನ್ನು ಆವರಿಸ್ತಾ ಇರ್ತವೆ. ಅಂತಹ ಸಂದರ್ಭಗಳು ಬಂದೊದಗಿದಾಗ ಶ್ರೀಕೃಷ್ಣ ಚರಣಾಂಭೋಜಂ ಸ್ಮರ ದುಃಖಂ ಗಮಿಷ್ಯತಿ ಅಂತ. ಅದು ಸತ್ಯವೂ ಹೌದು. ಕೆಲವೊಂದು ಸಲ ಭಯ ಭೀತಿಯ ವಿಕಟಾಟ್ಟಹಾಸಕ್ಕೆ ನಾವು ಒಳಗಾದಾಗ ಒಂದು ಕ್ಷಣ ಆ ದಿವ್ಯಮಂಗಲ ವಿಗ್ರಹವನ್ನು ನೆನೆಸಿದಾಗ ಆ ದಿವ್ಯಮಂಗಲ ವಿಗ್ರಹ ಅದನ್ನು ನೆನೆಸಿದ ಆ ಕ್ಷಣದಲ್ಲಿಯೇ ಭಯವೂ ಭಯಗೊಳ್ಳುತ್ತದೆ ಅಂತ. ಯದ್ ಬಿಭೇತಿ ಸ್ವಯಂ ಭಯಂ. ಭಯವೂ ಕೂಡ ಆ ಕೃಷ್ಣನೆದುರಿಗೆ ತಲೆ ತಗ್ಗಿಸಿ ನಿಲ್ತದೆ. ಅಂತಹ ಒಂದು ವಿಶೇಷ ಚೈತನ್ಯ ಇರುವಂತಹ ಗ್ರಂಥ ಪುರಾಣ. ಇಂತಹ ಪುರಾಣವನ್ನು ನಾವು 7 ದಿವಸಗಳ ಕಾಲ ಮಾಡಬೇಕು ಅಂತ ಏನು ಅಲ್ವ? ಪುರುಸೊತ್ತಿಲ್ಲದಂತಹ ಜೀವನ ಶೈಲಿ ನಮ್ಮದು. ಯಾವಾಗ ನೋಡಿದರೂ ತಿರುಗಾಟಗಳು. ಪುರುಸೊತ್ತು ಇಲ್ಲದೇ ಇರುವಂತಹ ಈ ಹಂತದಲ್ಲಿಯೂ ಇದನ್ನು ನಾವು ಗಮನಿಸಿದವಾಗ ಪುರುಸೊತ್ತಿಗಿಂತಲೂ ಅತ್ಯದ್ಭುತವಾದಂತಹ ಸೊತ್ತು ಅಂತ ನಮಗೆ ಅನಿಸ್ತದೆ. ಹೌದು. ಆ ಸೊತ್ತನ್ನು ನಾವು ಅತ್ಯಂತ ಪ್ರೀತಿಯಿಂದ ಅಪ್ಪಿಕೊಂಡು ಒಪ್ಪಿಕೊಂಡು ಹೊತ್ತುಕೊಂಡು ಹೋದರೆ ನಮ್ಮನ್ನು ಯಮಭಟರೂ ಕೂಡ
ಬಂದು ಹೊತ್ತುಕೊಂಡು ಹೋಗುವುದನ್ನು ಬಿಟ್ಟು ಬಿಡ್ತಾರೆ ಅಂತ. ಅಂತಹ ಒಂದು ಕಥಾಭಾಗಕ್ಕೆ ನಾವು ಇವತ್ತು ಅಡಿಯಿಡ್ತಾ ಇದ್ದೇವೆ. ಅಜಾಮಿಳೋಪಾಖ್ಯಾನ. ಯಾರು ನಮ್ಮನ್ನು ಹೊರಬೇಕು, ಅವರೇ ನಮ್ಮನ್ನು ಹೊರಬೇಕು. ಯಾರು ಹಾಗಾದರೆ ನಮ್ಮನ್ನು ಹೊರುವುದಕ್ಕೆ ಜನ? ಅಜನನಾದ ಕೃಷ್ಣನೇ ಜನ. ಕೃಷ್ಣನ ಕುರಿತಾಗಿ ಅಜನ ಅಂತ ಒಂದು ಶಬ್ದ ಪ್ರಯೋಗ ಭಾಗವತದಲ್ಲಿ ಬರ್ತದೆ. ಯಾಕೆ? ಅವನನ್ನು ನಾವು ಹೊರುವುದು ಹೇಗೆ, ಅಥವಾ ಅವನಮ್ಮನ್ನು ಹೊರುವುದು ಹೇಗೆ ಅಂತ ಕೇಳಿದರೆ ಅದಕ್ಕೆ ದಾರಿ ಇದು ಒಂದೇ, ಬೇರೆ ಇಲ್ಲ. ಬೇರೆ ಹುಡುಕಿದ್ರೂ ಸಿಕ್ಕಲಿಕ್ಕಿಲ್ಲ. ಅದಕ್ಕೋಸ್ಕರ ಪದ್ಮಪುರಾಣದ ಭಾಗವತ ಮಹಾತ್ಮೆಯಲ್ಲಿ ನಾವು ಕೇಳ್ತೇವೆ, ದುಃಖ ದಾರಿದ್ರ್ಯ ದೌರ್ಭಾಗ್ಯ ಪಾಪ ಪ್ರಕ್ಷಾಲನಾಯ ಚ ಕಾಮಕ್ರೋಧ ಜಯಾರ್ಥಂ ಹಿ ಕಲೌ ಧರ್ಮೋಯ ಮೀರಿತಃ. ಈ ಸಪ್ತಾಹ ಧರ್ಮ, ಸಪ್ತಾಹ ಹೇಳುವಂಥದ್ದು, ಭಾಗವತ ಸಪ್ತಾಹ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಂದಲೂ ಆಚರಣೀಯವಾದಂತಹ ಧರ್ಮ. ಯಾಕೆ? ಕಲಿಯುಗ ಪ್ರಾರಂಭವಾಗಿ ಇಷ್ಟು ವರ್ಷ ಆಯಿತು, 5127ನೇ ವರ್ಷದಲ್ಲಿ ನಾವಿದ್ದೇವೆ. ಈವಾಗಲೇ ಇಷ್ಟು ಆಪತ್ತುಗಳು, ವಿಪತ್ತುಗಳು, ದುಃಖಾದಿಗಳು, ದಾರಿದ್ರ್ಯಗಳು, ಸಂಪತ್ತಿದ್ರೂ ದಾರಿದ್ರ್ಯ, ಇಲ್ಲದಿದ್ದರೂ ದಾರಿದ್ರ್ಯ, ಪಾಪಾದಿಗಳನ್ನು ಆಚರಣೆ ಮಾಡುವುದು, ಕಾಮಕ್ರೋಧದ ಬಲೆಗೆ ಸಿಕ್ಕಿ ಬೀಳುವುದು, ಇದನ್ನೆಲ್ಲ ನಾವು ದಾಟಬೇಕು. ಈ ನಮ್ಮ ಕೈಯಿಂದ ಆದಂತಹ ಪಾಪಗಳನ್ನು ನಾವು ತೊಳ್ಕೊಳ್ಳಬೇಕು ಅಂತಾದರೆ ಕಲಿಯುಗದಲ್ಲಿ ಅಷ್ಟು ಸುಲಭ ಇಲ್ಲ. ಯಾವುದೇ ಹೋಮಹವನಾದಿಗಳನ್ನು ಮಾಡಿದರೂ ಕೂಡ ತತ್ಕ್ಷಣದಲ್ಲಿಯೇ ಜ್ವರ ಬಂದಾಗ ಮಾತ್ರೆ ತೆಕ್ಕೊಂಡಾಗ ಹೇಗೆ ಅರ್ಧ ಗಂಟೆಯಲ್ಲಿ ಅದು ನಿಯಂತ್ರಣವಾಗ್ತದೆ, ತದ್ರೀತಿಯಲ್ಲಿ ಹೋಮಹವನಾದಿಗಳಿಂದ ನಮ್ಮ ಯಾವುದೇ ರೀತಿಯ ದುರಿತಗಳು ನಿವೃತ್ತಿ ಆಗುವುದಿಲ್ಲ. ಬೇಕಾದರೆ ನೋಡಿ ಆಗ್ತದ ಅಂತ. ಆದರೆ ಆಗ್ತದೆ, ಕಾಲಕ್ರಮೇಣ ಆಗ್ತದೆ, ಕಾಲಕ್ರಮೇಣ ಆಗ್ತದೆ, ಆಗುವುದಿಲ್ಲ ಅಂತ ಅಲ್ಲ. ಯಾಕೆ? ಅವುಗಳು ಕೂಡ ಶಕ್ತಿಗಳೇ. ಹಾಗಿದ್ದರೂ ಅತ್ಯಂತ ಸುಲಭವಾಗಿ ನಮಗೆ ಕೂಡಲೇ ಆಗಬೇಕಲ್ಲ. ಈಗಲ್ಲ ದಾರಿ ಒಂದೇ. ಯಾವುದು ಅಂತ ಕೇಳಿದರೆ ಶ್ರೀಮನ್ನಾರಾಯಣನ ನಾಮಸ್ಮರಣೆ. ಈಗಷ್ಟೇ ಕೀರ್ತನೆಯನ್ನು ಅತ್ಯಂತ ಸುಂದರವಾಗಿ ಮಾಡಿದರು. ಅಂತಹ ಕೀರ್ತನೆಗಳು ಪದೇ ಪದೇ ಆಗ್ತಾ ಇದ್ದರೆ ನಮ್ಮ ಎಲ್ಲ ಈ ಪಾಪಗಳು, ಗೊತ್ತಿಲ್ಲದೇ ಆದಂತಹ ಪಾಪಗಳಿರ್ಬೋದು, ಇಂಥದ್ದು ಯಾವುದೇ ಬಾಧೆಗಳಿದ್ದರೂ ದುರಿತಗಳಿದ್ದರೂ ಕೂಡ ಅವೆಲ್ಲ ನಿವಾರಿತವಾಗ್ತವೆ ಅಂತ ಅಲ್ವಾ? ಹಾಗಾಗಿ ಅಂತಹ ಒಂದು ಸಪ್ತಾಹ ಧರ್ಮ, ಸಪ್ತಾಹ ಯಜ್ಞವನ್ನು ಆಚರಣೆ ಮಾಡುವಂಥದ್ದು ಇದು ಕಲಿಯುಗದಲ್ಲಿ ಸಹಜವಾಗಿಯೇ ಬಂದಿದೆ. ಋಷಿಮುನಿಗಳಿಂದ ಪ್ರಪಂಚದಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಅದರಿಂದ ಏನೆಲ್ಲ ಸಾಧ್ಯ ಆಗ್ತದೆ ಅಂತ, ಅಸಾಧ್ಯವಾದ್ದನ್ನೆಲ್ಲ ಸಾಧಿಸಿ ತೋರಿಸಿದ್ದಾರೆ. ಅದು ಇದರಿಂದ ಮಾತ್ರ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಪರೀಕ್ಷಿತ ಮಹಾರಾಜ ಪ್ರಶ್ನೆ ಮಾಡ್ತಾನೆ. ಪಂಚಮಸ್ಕಂಧದ ಕೊನೆಯ ಭಾಗದಲ್ಲಿ ನಾವು ನಿನ್ನೆ ಇದ್ದೆವು. ಅಲ್ಲಿ ಮುಂದೆ ಮುಂದೆ ಹೋಗುತ್ತಾ ಸಮಗ್ರವಾದಂತಹ ಭರತಖಂಡದ ವರ್ಣನೆ, ಭೂಗೋಳದ ವರ್ಣನೆ, ಬ್ರಹ್ಮಾಂಡದ ವರ್ಣನೆ ಎಲ್ಲವನ್ನೂ ಮಾಡಿ ಕೊನೆಗೆ ನರಕದ ವರ್ಣನೆಯನ್ನು ಮಾಡ್ತಾರೆ ಪಂಚಮಸ್ಕಂಧದ ಕೊನೆಯ ಭಾಗದಲ್ಲಿ. ಅದನ್ನು ನಾವು ಓದ್ತಾ ಹೋದರೆ ಒಂದೆಡೆಯಲ್ಲಿ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಭಯವೂ ಆಗ್ತದೆ, ನಾವು ಅದನ್ನೆಲ್ಲ ಮಾಡ್ತಾ ಇದ್ದೇವೆಯೋ ಅಂತ. ಇಂಥಿಂಥ ಕರ್ಮಗಳನ್ನು ಮಾಡಿದರೆ ನಮಗೆ ನರಕದಲ್ಲಿ ಏನೆಲ್ಲ ಶಿಕ್ಷೆ ಆಗ್ತದೆ ಅನ್ನುವುದನ್ನು ಅತ್ಯಂತ ಸುಂದರವಾಗಿ ವ್ಯಾಸರು ವಿವರಿಸ್ತಾರೆ. ಅದರ ವಿವರಣೆಯನ್ನು ನಾವು ಭಾಗವತವನ್ನು ಓದಿ ತಿಳ್ಕೊಳ್ಳಬೇಕು. ಗದ್ಯ ಭಾಗದಲ್ಲಿರುವುದು
ಬಹಳ ಸುಂದರವಾದಂತಹ ಪ್ರಸ್ತುತಿ. ಈ ನರಕದ ಸಂಗತಿಗಳನ್ನು ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇರುವಾಗ, ಹಾಗಾದರೆ ನಾನೋಗ್ರಯಾತನಾತ್ ನೇಯಾತ್ ತನ್ಮೇ ವ್ಯಾಖ್ಯಾತುಮರ್ಹಸಿ. ಇಂತಹ ನರಕದಿಂದ ನಮಗೆ ಉದ್ಧಾರ ಇಲ್ವೋ? ಹಾಗಾದರೆ ನರಕದಲ್ಲೇ ಹೊರಳಾಡಿಕೊಂಡಿರುವುದು, ಅದರಿಂದ ನಾವು ಮೇಲೆ ಬರಬೇಕು ಅಂತಾದರೆ ಸಾಧನಗಳೇನು ಅಂತ ಕೇಳಿದಾಗ ಶುಕ ಮಹರ್ಷಿಗಳು ಹೇಳ್ತಾರೆ, ಯಾವುದೇ ಪಾಪಕರ್ಮ ಮನುಷ್ಯ ಜಾತು ತಿಷ್ಠತ್ಯಕರ್ಮಕೃತ್, ಕೆಲಸ ಮಾಡದೇ ಇರ್ತಾನ ಮನುಷ್ಯ. ಯಾವ ಮನುಷ್ಯ ಆದರೂ ಕೂಡ ಅಕರ್ಮಕೃತ್, ಕೆಲಸ ಕ್ರಿಯೆಯನ್ನು ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಏನಾದರೂ ಮಾಡ್ತಾನೆ ಇರಬೇಕು ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್. ಗೀತೆಯಲ್ಲಿ ಕೃಷ್ಣ ಕರ್ಮ ಮಾಡದೇ ಇರಲಿಕ್ಕೆ ಆಗುವುದಿಲ್ಲ. ಮಾಡುವಂತಹ ಕರ್ಮವನ್ನು ನಾವು ಶರೀರದಿಂದಲೋ ಮಾತಿನಿಂದಲೋ ಮನಸ್ಸಿನಿಂದಲೋ ಮಾಡ್ತಾ ಇರ್ತೇವೆ. ಕೆಲವೊಂದು ಸರ್ತಿ ಮಾಯೆಗೆ ಆವೃತರಾಗಿ ಬೇಡದಿದ್ದ ಕೆಲಸವನ್ನು ಮಾಡ್ತೇವೆ. ಹಾಗಿದ್ದಾಗ ಅದರಿಂದ ನಾವು ಏರುವುದು ಹೇಗೆ, ಏಳುವುದು ಹೇಗೆ? ಕರ್ಮದೋಷವನ್ನು ಕರ್ಮದಿಂದಲೇ ತೆಗಿಲಿಕ್ಕೆ ಪರಿಪೂರ್ಣವಾಗಿ ಆಗುವುದಿಲ್ಲ. ನಹಿ ಆತ್ಯಂತಿಕ ಇಷ್ಯತೆ ಕರ್ಮಣ ಕರ್ಮ ನಿರ್ಹಾರ. ಕರ್ಮದಿಂದ ಕರ್ಮವನ್ನು ತೊಳೆಯುವುದಕ್ಕೆ ಪರಿಪೂರ್ಣವಾಗಿ ಆಗುವುದಿಲ್ಲ. ಹಾಗಿದ್ದಾಗ ಅದಕ್ಕೆ ಏನು ದಾರಿ ಅಂತ ಕೇಳಿದರೆ ಪ್ರಾಯಶ್ಚಿತ್ತಂ ವಿಮರ್ಶನಂ. ಭಗವಂತನ ಕುರಿತಾದಂತಹ ತತ್ವವನ್ನು ಅರಿತುಕೊಳ್ಳುವುದೇ ಅದಕ್ಕಿರುವಂತಹ ಪರಿಪೂರ್ಣವಾದ ದಾರಿ. ಕರ್ಮಾಚರಣೆಯಲ್ಲಿ ಹೇಳುವಂಥದ್ದು ಒಂದು ದಾರಿ ಇದೆ, ಆದರೆ ಆ ದಾರಿಯಲ್ಲಿ ಅಡೆಗಳು ತಡೆಗಳು ಕಡೆಯವರೆಗೆ ಸಿಗ್ತವೆ ನಮಗೆ. ಪ್ರಾಯಶ್ಚಿತ್ತ, ನಾ ಮಾಡಿದಂತಹ ಪಾಪಗಳ ಕುರಿತಾಗಿ ನನಗೆ ಪಶ್ಚಾತ್ತಾಪವಾಗಿ ಅದನ್ನು ಪರಿಹರಿಸುವುದರ ಕುರಿತಾಗಿ ನಾನು ನಿಷ್ಕಳಂಕನಾದಂತಹ ನಿತ್ಯಶುದ್ಧನಾದಂತಹ ಆ ಭಗವಂತನ ಕುರಿತಾಗಿ ಆಲೋಚನೆ ಮಾಡಬೇಕು. ವಿಮರ್ಶನಂ, ಚಿಂತನೆ ನಡೆಸಬೇಕು. ಆವಾಗ ಸಹಜವಾಗಿಯೇ ಎಲ್ಲವೂ ಕೂಡ ತೊಳೆದು ಹೋಗ್ತದೆ ಅಂತ. ಎಷ್ಟೇ ನಾವು ಕರ್ಮಾಚರಣೆಯನ್ನು ಮಾಡಿದರೂ ಕೂಡ ಅದು ಪರಿಪೂರ್ಣ ಕ್ಷೇಮವನ್ನು ಕೊಡದೇ ಇರುವಾಗ ದಾರಿಯೊಂದೇ. ಯಾವುದು ಅಂತ ಕೇಳಿದರೆ, ಯಥಾ ಕೃಷ್ಣಾರ್ಪಿತ ಪ್ರಾಣ. ಎಂಥ ಸುಂದರ ಶಬ್ದ ನೋಡಿ, ಕೃಷ್ಣಾರ್ಪಿತ ಪ್ರಾಣ. ನನ್ನ ಪ್ರಾಣವನ್ನು ನಾನು ಕೃಷ್ಣಾರ್ಪಣಗೊಳಿಸಬೇಕು ಅಂತಂದರೆ ಪಾಪ ಮಾಡಿದ್ದೇನೆ ಹೋಗಿ ಸಾಯುವುದು ಅಂತ ಅರ್ಥ ಅಲ್ಲ. ಅದಕ್ಕೆ ಕೃಷ್ಣನಿಗೆ ಪ್ರಾಣವನ್ನು ಅರ್ಪಣೆ ಮಾಡಿ ಬಿಡುವುದು, ಹೋಗಲಿ ಅತ್ಲಾಗಿ, ಯಾರಿಗೂ ಸಿಕ್ಕಿ ಬೀಳಲಿಕ್ಕಿಲ್ಲ. ಹಾಗಲ್ಲ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಮನಸ್ಸು ಸಮೇತವಾಗಿ ಸಮಗ್ರ ಪಂಚಪ್ರಾಣಗಳನ್ನೇ ಕೃಷ್ಣಾರ್ಪಣಗೊಳಿಸುವುದು ಅನ್ನುವುದರಲ್ಲಿ ಒಳಗಿಳಿದು ಸರ್ವವನ್ನು ಕೂಡ ಕೃಷ್ಣನಿಗೆ ಅಭಿಮುಖೀಗೊಳಿಸಬೇಕು ಅಂತ ಅರ್ಥ. ಸರ್ವಾವಸ್ಥಾ ಅಂತ ಒಂದು ಅವಸ್ಥೆ ಉಂಟಂತೆ. ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ. ಸಂಧ್ಯಾವಂದನೆ ಜಪ ಮಾಡುವವರಿಗೆ ಗೊತ್ತಾಗ್ತದೆ ಈ ಶಬ್ದ. ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ. ಈ ಸರ್ವಾವಸ್ಥಾ ಅಂತಂದರೆ ಅದಂತ ಅವಸ್ಥೆ ಅದು. ಅದೊಂದು ವಿಚಿತ್ರವಾದ ಅವಸ್ಥೆ. ಏನು ಅಂತ ಕೇಳಿದರೆ, ಭಗವತಃ ಯಾ ವಿಮುಖಾವಸ್ಥಾ, ಭಗವಂತನಿಂದ ವಿಮುಖಗೊಳ್ಳುವುದೇ ಸರ್ವಾವಸ್ಥೆ ಅಂತ. ಭಗವಂತನನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಮತ್ತೆ ನಾಳೆಯಿಂದ ಬಿಡುವುದು, ದ್ವಾದಶಾಕ್ಷರಿ ಜಪವನ್ನು ಬಿಡುವುದು, ಭಗವಂತನ ಸ್ಮರಣೆಯಿಂದ ವಿಮುಖನಾಗುವುದು. ಇದಕ್ಕೆ ಸರ್ವಾವಸ್ಥೆ ಅಂತ ಹೆಸರು. ಈ ಸರ್ವಾವಸ್ಥೆಗೆ ಹೋದರೂ ನಮ್ಮ ಎಲ್ಲ ಶರೀರದ ಪ್ರತಿಯೊಂದು ಅಂಗಗಳನ್ನು, ಪ್ರತಿಯೊಂದು ನರ ನಾಡಿಗಳನ್ನು
ಎಲ್ಲ ಇಂದ್ರಿಯಗಳನ್ನು ಕೂಡ ಕೃಷ್ಣಾರ್ಪಣಗೊಳಿಸಬೇಕು ಅನ್ನುವುದರಲ್ಲಿ ಒಳಗಿಳಿದು ಕೃಷ್ಣನನ್ನು ಸ್ಮರಿಸಬೇಕು ಪ್ರತಿ ಕ್ಷಣದಲ್ಲಿಯೂ ಕೂಡ. ತಸ್ಮಾತ್ ಸರ್ವೇಷು ಕಾಲೇಶು ಮನುಸ್ಮರ ಅನ್ನುವಂತಹ ಹಿನ್ನೆಲೆಯಲ್ಲಿ ಕೃಷ್ಣನನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಬೇಕು. ಯಥಾ ಕೃಷ್ಣಾರ್ಪಿತ ಪ್ರಾಣ, ಕೃಷ್ಣಾರ್ಪಣಗೊಳಿಸಬೇಕು. ಊಟ ಮಾಡ್ತಾ ಇದ್ದೇನೆ, ಕೃಷ್ಣಾರ್ಪಣಗೊಳಿಸಬೇಕು. ಹಾಗಾಗಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ, ಎಲ್ಲವೂ ಕೂಡ ಬ್ರಹ್ಮಾರ್ಪಣ. ದೇವರ ಪೂಜೆ ಮಾಡ್ತೇವೆ, ಸಂಧ್ಯಾವಂದನೆ ಮಾಡ್ತೇವೆ, ಅಥವಾ ವಿಷ್ಣು ಸಹಸ್ರನಾಮವೋ ಲಲಿತಾ ಸಹಸ್ರನಾಮವೋ ಇತ್ಯಾದಿಗಳನ್ನು ಪಠನ ಮಾಡ್ತೇವೆ. ಕೊನೆಗೆ ಕೃಷ್ಣಾರ್ಪಣಗೊಳಿಸಬೇಕು. ನಾನಾ ಪ್ರಕಾರದ ಸಂಕಲ್ಪವನ್ನು ಮಾಡಿಕೊಂಡು ಕೊನೆಗೆ ಹೇಳ್ತೇವೆ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಯಾಕೆ? ಆ ಪರಮೇಶ್ವರ ಅಂದರೆ ವಾಸುದೇವ ಅಂದರೆ ಕೃಷ್ಣ, ಅವನಿಗೆ ಪ್ರೀತಿಯಾಗಬೇಕು ಅಂತ. ನಾನು ಮಾಡುವ ಊಟ ಅವನಿಗೆ ಪ್ರೀತಿಯಾಗಬೇಕು, ನಾ ಮಾಡುವ ಪೂಜೆ ಅವನಿಗೆ ಪ್ರೀತಿಯಾಗಬೇಕು, ನಾ ಮಾಡುವ ಪಾರಾಯಣ ಅವನಿಗೆ ಪ್ರಿಯವಾಗಬೇಕು. ಆ ಪ್ರೀತಿ ಉಂಟಾದಾಗ ಸಹಜವಾಗಿಯೇ ಅವನ ಅನುಗ್ರಹ ನಮಗೆ ಆಗ್ತದೆ. ತತ್ಪುರುಷ ನಿಷೇವಯ, ಕೃಷ್ಣನ ಭಕ್ತರು ಅಂತ ಪ್ರಪಂಚದಲ್ಲಿ ಯಾರಿರ್ತಾರೆ ಅಂತಹ ಭಕ್ತರನ್ನು ನಾವು ಸೇವಿಸಬೇಕು, ಭಕ್ತರ ಕಥೆಯನ್ನು ನಾವು ಕೇಳಬೇಕು. ಹಾಗೆ ಕೇಳ್ತಾ ಹೋದಾಗ ನಾರಾಯಣ ಪರಾಯಣರಾಗಿ ನಾವು ನಮ್ಮ ಜೀವನವನ್ನು ಮುನ್ನಡೆಸಿದವಾಗ ಅತ್ಯಂತ ಪರಿಶುದ್ಧರಾಗಿ ಉದ್ಧತರಾಗ್ತೇವೆ, ಉದ್ಧಾರವನ್ನು ಹೊಂದ್ತೇವೆ. ಅಂತಹ ಒಂದು ವಿಶಿಷ್ಟತಮವಾದಂತಹ ಕಥೆ. ಒಂದು ಸಲ ಕೃಷ್ಣನ ಪದಾರವಿಂದದಲ್ಲಿ ನೀವು ಈ ಎದುರುಗಡೆ ಇರುವಂತಹ ನಿಮ್ಮ ಎದುರುಗಡೆ ಇರುವಂತಹ ಕೃಷ್ಣನ ಅತ್ಯಂತ ಸುಂದರವಾದಂತಹ ಚಿತ್ರವನ್ನು ಸ್ವರೂಪವನ್ನು ನೋಡ್ತಾ ಇದ್ದೇವೆ. ಆ ನೋಡಿದ್ದರಿಂದಲೂ ನಮಗೆ ಅದರ ಪುಣ್ಯ ಸಿಗ್ತದೆ ಅಂತ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಜೀವನದಲ್ಲಿ ಬರುವಂತಹ ಅತ್ಯದ್ಭುತವಾದಂತಹ ಭಯವಾದರೂ ಅವನನ್ನು ನೋಡಿದರೆ ಸಾಕಾಗ್ತದಂತೆ. ಇಷ್ಟು ಜನ ನೀವು ಸೇರಿದ್ದೀರಿ, ನೋಡಿದಾಗ ಏನಾದರೂ ಒಂದು ಭಾವ ಮನಸ್ಸಿಗೆ ಬಾರದೇ ಇರ್ತದ. ಆ ಭಾವ ಬಂದ್ರೆ ಆಯ್ತು, ನಿಮ್ಮ ಮನಸ್ಸಿಗೆ ಅವ ಇಳಿದ್ರಾಯ್ತು, ಅಷ್ಟೇ ಇರುವುದು. ಸಕೃನ್ಮನಃ ಕೃಷ್ಣ ಪದಾರವಿಂದಯೋ ನಿವೇಶಿತಂ. ಅಂಥವರನ್ನು ಯಮನೂ ಕೂಡ ಮುಟ್ಟುವುದಿಲ್ಲ ಅಂತ ಇವಾಗ ಹೇಳಿದ್ದದಕ್ಕೆ. ಯಮನೂ ಕೂಡ ಹೊತ್ತುಕೊಂಡು ಹೋಗುವುದನ್ನು ಬಿಟ್ಟು ಹೋಗ್ತಾನೆ ಅಂತ. ನತೆ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ. ನಮಗೆ ನಿದ್ರೆಯಲ್ಲಿಯೂ ಕೂಡ ಅವ ಕಾಣಲಿಕ್ಕಿಲ್ಲ ಅಂತ. ಯಾರು? ಯಮ. ಅಷ್ಟು ಶಕ್ತಿ ಉಂಟದಕ್ಕೆ. ಹಾಗಾದರೆ ಏನದು ಕಥೆ, ಯಾವುದು ಅಂತ ಕೇಳಿದವಾಗ ಅಜಾಮಿಳೋಪಾಖ್ಯಾನವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಮಹರ್ಷಿಗಳು. ಕಾನ್ಯಕುಬ್ಜ ಹೇಳುವಂತಹ ಒಂದು ದೇಶ. ಅಲ್ಲೊಬ್ಬ ಎಲ್ಲವನ್ನರಿತ ಬ್ರಾಹ್ಮಣ. ಬ್ರಾಹ್ಮಣ ಅಂತಂದ್ರೆ ಹಾಗೆ ಅಲ್ವ, ಎಲ್ಲವನ್ನರಿತವರಿಗೆ ಬ್ರಾಹ್ಮಣರು ಅಂತ ಹೇಳುವುದು. ಭಗವಂತನ ಬ್ರಹ್ಮವಿತ್, ದೇವರನ್ನು ತಿಳಿದವನಿಗೆ ಬ್ರಾಹ್ಮಣ ಅಂತ ಹೆಸರು. ಬ್ರಹ್ಮವಿತ್ ಬ್ರಾಹ್ಮಣ ಸ್ಮೃತಃ. ಉಪನಯನದಲ್ಲಿ ನೆನಪಾಗ್ತದ ಗೊತ್ತಿಲ್ಲ. ಜನ್ಮನ ಜಾಯತೆ ಜಂತು ಕರ್ಮಣ ಜಾಯತೆ ದ್ವಿಜಃ. ಅಲ್ಲಿ ಬ್ರಹ್ಮವಿತ್ ಬ್ರಾಹ್ಮಣ ಸ್ಮೃತಃ. ಬ್ರಹ್ಮವಿತ್ ವೇದವನ್ನು ತಿಳಿದವನು, ಬಾಯಿಪಾಠ ಮಾಡಿದವನು ಅಂತ ಅರ್ಥ ಅಲ್ವೇ ಅಲ್ಲ, ಅಲ್ವೇ ಅಲ್ಲ. ವೇದಾರ್ಥವನ್ನು ತಿಳಿದವನು ಬ್ರಾಹ್ಮಣ. ವೇದ ಅಂತಂದ್ರೆ ಏನು? ಭಗವಂತ ಅಂತ ಅರ್ಥ. ಭಗವಂತನನ್ನು ಅರ್ಥೈಸಿಕೊಂಡವರೇ ಬ್ರಾಹ್ಮಣರು. ಅಂತಹ ಒಬ್ಬ ಜಾತಿಯಿಂದಲೂ ವರ್ಣದಿಂದಲೂ, ಜಾತಿ ಅಂತಂದ್ರೆ ಏನು? ಬ್ರಾಹ್ಮಣತ್ವಕ್ಕೆ ಜಾತಿ ಅಂತ ಹೆಸರು. ನಮ್ಮ ಈಗಿನ ಜಾತಿ ಅಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಿ. ಅದು ಅದರ ಧರ್ಮ, ಜಾತಿ, ಸ್ವರೂಪ ಅಂತ ಅರ್ಥ. ಹಾಗಾಗಿ ಸಹಜವಾಗಿಯೇ ಅವನಲ್ಲಿ ಬ್ರಹ್ಮತ್ವ ಸಿದ್ಧಿಯಾಗಿತ್ತು, ಪರಂಪರೆಯೂ ಹಾಗೆ. ಅಂತಹ ಒಬ್ಬ ಬ್ರಾಹ್ಮಣ
ವೇದಾಧ್ಯಯನಾದಿಗಳನ್ನು ಮಾಡಿಕೊಂಡು ಅದರ ಅರ್ಥವನ್ನೂ ಸಮೇತ ತಿಳಿದುಕೊಂಡು ಇರುವಂತಹ ಒಬ್ಬ ಬ್ರಹ್ಮವಿತ್ ವಿಪ್ರನಾಗಿರುವಂತಹ ಒಬ್ಬ ವ್ಯಕ್ತಿ ಅಜಾಮಿಳ ಅಂತ ಅವನಿಗೆ ಹೆಸರು. ಬಾಲ್ಯದಿಂದಲೇ ಸರ್ವ ಸಂಸ್ಕಾರಗಳಿಂದ ಸಂಸ್ಕೃತನಾಗಿ ಸಾಗುತ್ತಾ ಇದ್ದವನು ತಾನು ಕಲಿತಂತಹ ಯಾವ ವೇದವಿದ್ಯೆ ಉಂಟು ಆ ವೇದವಿದ್ಯೆಯ ಪ್ರಕಾರವೇ ತನ್ನ ಬದುಕನ್ನು ರೂಪಿಸಿಕೊಂಡಂತಹ ಒಬ್ಬ ವಿಪ್ರ. ಆ ವೇದದಲ್ಲಿ ಹೇಳಿದಂತೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಅದೇ ಪ್ರಕಾರವಾಗಿ ತನ್ನ ಜೀವನದಲ್ಲಿ ತಾಯಿಯನ್ನೂ ತಂದೆಯನ್ನೂ ಕಂಡವನು. ಏನು ಮಾತೃದೇವೋ ಭವ? ಆಚಾರ್ಯ ಶಂಕರರ ಪ್ರಕಾರ ತಾಯಿಯಲ್ಲಿ ದೇವರನ್ನು ಕಾಣು, ತಂದೆಯಲ್ಲಿ ದೇವರನ್ನು ಕಾಣು, ಆಚಾರ್ಯ ಅಂದರೆ ಗುರು, ಆಚಾರ್ಯನಲ್ಲಿ ದೇವರನ್ನು ಕಾಣು, ಅತಿಥಿಯಲ್ಲಿ ದೇವರನ್ನು ಕಾಣು. ತಮ್ಮ ಭಾಷ್ಯದಲ್ಲಿ ಹಾಗೆ ಬರೀತಾರವರು. ಆ ರೀತಿಯಲ್ಲಿ ಅಜಾಮಿಳ ತನ್ನ ಜೀವನಕ್ಕೆ ಒಂದು ವಿಶೇಷವಾದಂತಹ ರಕ್ಷೆಯನ್ನು ಇಟ್ಟುಕೊಂಡವನು. ತಂದೆ ತಾಯಂದಿರನ್ನು ಸರಿಯಾಗಿ ಸೇವಿಸಿದವನಿಗೆ ಬೇರೆ ಹೊರಗಿನ ಯಾವ ರಕ್ಷೆಯೂ ಬೇಕಾಗುವುದಿಲ್ಲ. ತನ್ನ ಜೀವನಕ್ಕೆ ಒಂದು ಸ್ವರೂಪವನ್ನು ಕೊಟ್ಟಂಥವನಿಗೆ ಗುರು ಅಂತ ಕರಿತೇವೆ. ಆ ಗುರು ಹೇಳಿದ್ದನ್ನು ಒಪ್ಪಿಕೊಂಡ್ರೆ ಅವನ ಜೀವನ ಪುನೀತವಾಗ್ತದೆ. ಅದಕ್ಕೆ ಅಲ್ವ ಶ್ರದ್ಧೆ ಅಂತ ಹೇಳೋದು. ಶ್ರದ್ಧೆ ಬೇಕು, ಭಕ್ತಿ ಬೇಕು, ಶ್ರದ್ಧೆಯಿಂದ ಪಾರಾಯಣ ಮಾಡಬೇಕು, ಶ್ರದ್ಧೆಯಿಂದ ಜಪ ಮಾಡಬೇಕು. ಯಾಕೆ? ಅದೇನು ಶ್ರದ್ಧೆ ಅಂದರೆ? ವಿವೇಕ ಚೂಡಾಮಣಿ ಅಂತ ಆಚಾರ್ಯ ಶಂಕರರ ಒಂದು ಪ್ರಕರಣ ಗ್ರಂಥ ಉಂಟು. ಆ ಗ್ರಂಥದಲ್ಲಿ ಹೇಳ್ತಾರವರು, ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣಂ ಸಾ ಶ್ರದ್ಧಾ ಕಥಿತ ಸದ್ಭಿಃ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ, ಶಾಸ್ತ್ರ ಅಂದ್ರೆ ಏನು? ಶಾಸನ ಮಾಡುವುದಕ್ಕೆ ಶಾಸ್ತ್ರ ಅಂತ ಹೆಸರು. ಯಾವುದು ಶಾಸ್ತ್ರ? ಶಾಸನ ಮಾಡುವುದು ವೇದಗಳು ಮಾತ್ರ. ಆ ವೇದಗಳಲ್ಲಿ ಹೇಳಿದಂತಹ ಜೀವನ ವಿಧಾನವನ್ನು, ವಿಧಿ ನಿಷೇಧಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಅದು ಹೌದು ಅಂತ ಒಪ್ಪಿಕೊಳ್ಳುವುದು. ಅಹರಹ ಸಂಧ್ಯಾಮುಪಾಸೀತ ಅಂತ ವೇದವಾಕ್ಯ. ಪ್ರತಿದಿನವೂ ಕೂಡ ಪ್ರಾತಃ ಕಾಲದಲ್ಲಿ, ಮಾಧ್ಯಾಹ್ನಿಕ ಕಾಲದಲ್ಲಿ, ಸಾಯಂಕಾಲದಲ್ಲಿ ಸಂಧ್ಯಾವಂದನೆಯನ್ನು ಮಾಡಬೇಕು. ಅದನ್ನು ಒಪ್ಪಿಕೊಂಡು ಅದರಂತೆ ಆಚರಣೆ ಮಾಡುವುದಕ್ಕೆ ಶ್ರದ್ಧೆ ಅಂತ ಹೆಸರು. ಹಾಗೆ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣಂ. ಗುರು ನನ್ನ ಜೀವನಕ್ಕೊಂದು ವಿಶೇಷ ಸ್ವರೂಪವನ್ನು ಕೊಡುತ್ತಾ ನನ್ನ ಜೀವನಕ್ಕೊಂದು ವಿಶೇಷವಾದಂತಹ ದಾರಿಯನ್ನು ತೋರಿಸುವವನಿಗೆ ಗುರು ಅಂತ ಹೆಸರು. ಆ ಗುರು ಹೇಳಿದ್ದನ್ನು, ಅವ ಹೇಳಿದ ಕಾರಣ ನನ್ನ ಜೀವನಕ್ಕೊಂದು ದಾರಿ ಕಂಡಿದೆ, ಅವ ಹೇಳಿದ್ದನ್ನು ಹೌದು ಅಂತ ಒಪ್ಪಿಕೊಂಡು ಅದರಂತೆ ತಾನು ನಡೆದುಕೊಳ್ಳುವುದಕ್ಕೆ ಶ್ರದ್ಧೆ ಅಂತ ಹೆಸರು. ಶಾಸ್ತ್ರಸ್ಯ ಸತ್ಯಬುದ್ಧ್ಯವಧಾರಣಂ, ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣಂ, ಸಾ ಶ್ರದ್ಧಾ ಕಥಿತ. ಈ ರೀತಿಯಲ್ಲಿ ಶಾಸ್ತ್ರಗಳ ಪ್ರಕಾರವಾಗಿ ತಂದೆಯೇ ಮೊದಲಾದಂತಹ ಗುರುವಿನ ವಾಕ್ಯದಂತೆ ತಾನು ನಡೆದುಕೊಂಡು ಜೀವನವನ್ನು ಸಾಗಿಸುತ್ತಾ ಇದ್ದಂತಹ ಒಬ್ಬ ಬ್ರಾಹ್ಮಣೋತ್ತಮ. ಪ್ರಾಯಕ್ಕೆ ಬಂದಾಗ ಸದ್ಗುಣಿ ಎನಿಸಿದಂತಹ, ಸುಶೀಲೆ ಎನಿಸಿದಂತಹ, ಸುಚರಿತೆಯಾದ, ಸಂಸ್ಕಾರವಂತೆಯಾದಂತಹ ಬ್ರಾಹ್ಮಣ ಕನ್ಯೆಯನ್ನು ಪಾಣಿಗ್ರಹಣ ಮಾಡ್ತಾನೆ. ಅವರ ಆ ಸುಖಮಯವಾದಂತಹ ದಾಂಪತ್ಯ ಸಾಗ್ತದೆ. ತಂದೆಗೆ ವಯಸ್ಸಾಗಿದೆ. ಅವರ ನಿತ್ಯಾನುಷ್ಠಾನಕ್ಕೆ ಬೇಕಾದಂತಹ ಸಮಿಧಾದಿಗಳನ್ನು ತರುವುದಕ್ಕೆ ಅಂತ ಕಾಡಿಗೆ ಹೋಗ್ತಾನೆ ಒಂದು ದಿವಸ. ಹೋದಾಗ ಕಾಡಿನಲ್ಲಿ ಅವನ ಮನೋನಿಯಂತ್ರಣ ಅಂತಂದರೆ ನಿಜವಾದ ಬ್ರಾಹ್ಮಣರಿಗೆ ಯಾವ ನಿಯಂತ್ರಣ ಇರಬೇಕು ಅಂತಹ ನಿಯಂತ್ರಣವನ್ನು ಇಟ್ಟುಕೊಂಡವನು ಈ ಅಜಾಮಿಳ. ಯಾವುದಕ್ಕೂ ಬಗ್ಗುವನಲ್ಲ ಹೊರಗಿನ ಬಾಹ್ಯವಾದಂತಹ ಆಕರ್ಷಣೆಗಳಿಗೆ. ಅವ ಒಂದು ದಿವಸ ಹೀಗೆ ಹೋದಾಗ
ಒಬ್ಬ ಚಾಂಡಾಲ ಮದ್ಯಪಾನವನ್ನು ಮಾಡಿ ಯಥೇಚ್ಛವಾಗಿ ಕಾಡಿನಲ್ಲಿ ರಮಿಸ್ತಾ ಇದ್ದ, ವಿಹರಿಸ್ತಾ ಇದ್ದ. ಅವನ ಜೊತೆಗೆ ಒಬ್ಬಳು ಚಾಂಡಾಲಿನಿಯೂ ಕಾಮಿನಿಯೂ ಆದಂತಹವಳೊಬ್ಬಳು ಕುತ್ಸಿತೆಯಾದಂತಹ ಹೆಣ್ಣು. ಅವಳು ಅವನಂತೆ ಮದ್ಯಪಾನವನ್ನು ಮಾಡಿ ಅವನ ಜೊತೆಗೆ ರಮಿಸ್ತಾ ಇದ್ಲು. ವಿಚಿತ್ರ ವೇಷದಲ್ಲಿ, ಆ ನಟನೆಗೆ, ಆ ಕುಣಿತಕ್ಕೆ ಬೇಕಾದ ವೇಷದಲ್ಲಿ ರಮಿಸ್ತಾ ಇದ್ರು. ಅದನ್ನು ನೋಡಿದ. ಕಣ್ಣಿರುವುದು ನೋಡ್ಲಿಕ್ಕೆಲ್ಲ. ಯಾವುದನ್ನು ನೋಡಬೇಕು? ಕಣ್ಣು ಮುಂದೆಯೂ ಇರಬೇಕಾದ್ರೆ ಯಾವುದನ್ನು ನೋಡಬೇಕು? ಅದನ್ನು ನೋಡಬೇಕು. ಆದರೆ ಇವನಿಗೆ ಅದು ಅಂದಾಜಿ ಆಗಲಿಲ್ಲ. ಪ್ರಾಯಶಃ ಆದಷ್ಟು ಪ್ರಯತ್ನ ಮಾಡಿದ ಮನಸ್ಸನ್ನು ನಿಗ್ರಹ ಮಾಡುವುದಕ್ಕೆ. ಅಷ್ಟು ಸುಲಭ ಉಂಟೇನೋ? ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿ ಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ಶ್ರೀ ದೇವಿ ಸಪ್ತಶತಿ. ಎಂಥ ಜ್ಞಾನಿಗಳನ್ನು ಕೂಡ ಅದು ಕೆಳಗೆಳೆದು ಹಾಕ್ತದೆ. ವಿಶ್ವಾಮಿತ್ರರು ಏನಾದರೂ ಅಷ್ಟು ಸುಲಭದಲ್ಲಿ ಅವರಿಗೆ ಎದ್ದೇಳಲಿಕ್ಕೆ ಆಗಲಿಲ್ಲ. ಆದರೆ ವಿಲ್ ಪವರ್ ಇತ್ತಲ್ಲ, ಆ ವಿಲ್ ಪವರ್ ಅನ್ನು ಉಪಯೋಗ ಮಾಡಿಕೊಂಡು ಅವರು ಮತ್ತೆ ಮೇಲೆ ಎದ್ರು ದೇವರ ದಯದಿಂದ. ಹಾಗಿದ್ದಾಗ ಎಂತಹ ಜ್ಞಾನವಂತನಾದರೂ ಕೂಡ ಒಂದೊಮ್ಮೆ ಬಾಹ್ಯವಾದಂತಹ ಮೋಹಕ್ಕೆ ಮರುಳಾಗ್ತಾನೆ. ಆವಾಗ ಆತ್ಮವಿಸ್ಮೃತಿಯುಂಟಾಗ್ತದೆ ಅಂತ. ಆತ್ಮವಿಸ್ಮೃತಿ ಬಹುದೊಡ್ಡದಾದಂತಹ ರೋಗ ನಮಗೆ. ಮೈಮರೆವು ಅಂತ ಹೆಸರು ಅದಕ್ಕೆ ಕನ್ನಡದಲ್ಲಿ. ಮೈಮರೆವು. ಮೈಮರೆವು ಆದರೆ ಒಳ್ಳೇದೊಂದು ಲೆಕ್ಕದಲ್ಲಿ, ಮರೆವಾದರೆ ಒಳ್ಳೇದು ಅಂತ. ನಾನು ನನ್ನದು ಹೇಳುವಂತಹ ಭಾವ ಮರೆವಾದರೆ ಎಲ್ಲ ಸರಿಯಾಗ್ತದೆ. ಆದರೆ ಈ ಶರೀರವೇ ನಾವು ಅಂದಾಜು ಆಗುವುದಿಲ್ಲ, ಮರೆತು ಬಿಡ್ತೇವೆ. ನಾನು ಯಾರು ಅನ್ನೋದು ನಮಗೂ ಗೊತ್ತಾಗುವುದಿಲ್ಲ. ನಾನು ನನ್ನದು ಅಂತ ನಾವು ಭಾವಿಸ್ತೇವೆ. ಆದರೆ ನಾನು ಯಾರು, ನನ್ನದು ಅಂತ ಹೇಳಲಿಕ್ಕೆ ನಾನು ಯಾರು ಅಂತ ನಾವು ಆಲೋಚನೆ ಮಾಡುವುದಿಲ್ಲ. ಅಂಥದ್ದಕ್ಕೆ ಮೈಮರೆವು ಅಂತ ಹೆಸರು. ಅದಕ್ಕೆ ಒಂದು ಒಳ್ಳೆಯ ಶಬ್ದ ಆತ್ಮವಿಸ್ಮೃತಿ. ಆತ್ಮವಿಸ್ಮೃತಿ. ಈ ಆತ್ಮವಿಸ್ಮೃತಿ ಅವನಿಗೆ ಉಂಟಾಯಿತು. ಅಜಾಮಿಳನಿಗೆ ಅದರ ಒಟ್ಟಿಗೆ ಸೇರಿದ. ಆ ಕಾಮಿನಿಯ ಜೊತೆಗೆ ಅವಳನ್ನು ಒಲಿಸಿಕೊಂಡ. ಅವಳಿಗೆ ಬೇಕಾದ ರೀತಿಯಲ್ಲಿ ಎಲ್ಲವನ್ನೂ ತಂದುಕೊಡ್ತಾ ಅವಳ ಜೊತೆಗೆ ತಾನು ರಮಿಸುವುದಕ್ಕೆ ಪ್ರಾರಂಭಿಸಿದ. ಎಲ್ಲಿಯವರೆಗೆ ತಲುಪಿತು ಈ ಸಂಗತಿ ಅಂತ ಕೇಳಿದರೆ, ತಾನು ಸಂಪಾದನೆ ಮಾಡಿದಂತಹ ಎಲ್ಲ ಸಂಪತ್ತೂ ಅವಳನ್ನು ಸಾಕುವುದಕ್ಕೆ ವಿನಿಯೋಗ ಆಯಿತು. ಅದು ದೊಡ್ಡ ಸಂಗತಿ ಅಲ್ಲಪ್ಪ. ತಂದೆಯನ್ನು ಕಾಡಿಸಿ ಪೀಡಿಸಿ, ತಂದೆಯೂ ತಾನು ಸಂಪಾದನೆ ಮಾಡಿದಂತಹ ಯಾವ ಅಮೇಯವಾದಂತಹ ಸಂಪತ್ತು, ಆ ಎಲ್ಲ ಸಂಪತ್ತನ್ನು ಕೂಡ ಇವಳಿಗೆ ಹಾಕಿದ ಕಾಣಿಕೆ. ಇದು ನಿರಂತರವಾಗಿ ಸಾಕ್ತಾ ಇತ್ತು. ಕೈ ಖಾಲಿಯಾಯಿತು, ಮೈಯೂ ಖಾಲಿಯಾಯಿತು. ಮನೆಯಲ್ಲಿದ್ದಂತಹ ಸರ್ವ ಸಂಪತ್ತುಗಳೂ ಕೂಡ ನೀರಾದವು. ಹೊರಗಡೆ ಹೋಗಿ 4 ಜನರ ತಲೆ ಒಡೆದು ದುಡ್ಡು ಸಂಪಾದನೆ ಮಾಡಿ ಅದನ್ನು ಇವಳಿಗೆ ಕೊಡುವುದಕ್ಕೆ ಶುರು ಮಾಡಿದ. ತಾನು ಕೈ ಹಿಡಿದಂತಹ ಹೆಂಡತಿಯನ್ನೇ ಕೈಬಿಟ್ಟ ಕೊನೆಗೆ. ಅದಷ್ಟು ಆಕರ್ಷಣೆ ನೋಡಿ. ಇದು ಸಾಗುತ್ತಾ 88 ವರ್ಷ ಆದದ್ದೇ ಗೊತ್ತಾಗಲಿಲ್ಲ ಅವನಿಗೆ. 88 ವರ್ಷ ಆಯಿತು. ಅಷ್ಟೊತ್ತಿಗೆ ಅದರಲ್ಲಿ ಸುಮಾರು ಮಕ್ಕಳಾಗಿದ್ದರು. ಆ ಮಕ್ಕಳಲ್ಲಿ ಕೊನೆಯ ಒಬ್ಬ, ಈ ಒಂದು 4-5 ಮಕ್ಕಳಿದ್ದರೆ
ಕೊನೆಯ ಮಗುವಿನ ಮೇಲೆ ಹೆಚ್ಚು ಪ್ರೀತಿ ಇರ್ತದೆ ನೋಡಿ. ದೊಡ್ಡ ಮಗನ ಮೇಲೆ, ಎರಡನೇ ಮಗನ ಮೇಲೆಲ್ಲ ಅಷ್ಟು ದೊಡ್ಡ ಮೋಹ ಇರುವುದಿಲ್ಲ. ನಡುವಿನ ಅಂತೂ ದೊಡ್ಡ ಸಂಗತಿ ಅಲ್ಲ, ಕೇರ್ಲೆಸ್ ಮಾಡಿಬಿಡ್ತಾರೆ. ಮಧ್ಯಮ ಅಂತ ಯಾವುದಕ್ಕೂ ಆಗದು. ಕೊನೆಯನ ಮೇಲೆ ಅತ್ಯಂತ ಪ್ರೀತಿ ಇರ್ತದೆ ಸಾಮಾನ್ಯತಃ ಮನುಷ್ಯರಿಗೆ. ಪ್ರತಿನಿತ್ಯವೂ ಕೂಡ ಅವನನ್ನೇ ಚಿಂತಿಸುವುದು, ಸಣ್ಣ ಮಗನನ್ನೇ. ಅವ ಎಲ್ಲಿ ಹೋಗ್ಲಿಕ್ಕೂ ಗೊತ್ತಿಲ್ಲ, ಎಲ್ಲಾರು ಹೋದರೆ ಅವನನ್ನು ಆಲೋಚನೆ ಮಾಡಿ ಅವನನ್ನು ಕರೆಯುವುದು. ಹೀಗೆ ಕೆಲವು ದಿನ ಸಾಗಿತು. 88 ವರ್ಷ ಎಲ್ಲ ಸಂದು ಹೋಯಿತು. ಹಾಸಿಗೆ ಹಿಡಿದ. ಇಲ್ಲ ಸಲ್ಲದ ರೋಗಗಳೆಲ್ಲ ಬಂತವನಿಗೆ. ಸರಿ, ಯಾವ್ದಾದ್ರು ಇವತ್ತಲ್ಲ ನಾಳೆ ಆದರೂ ನಾವು ಹೋಗಲೇಬೇಕಲ್ವ. ಪ್ರಾಣೋತ್ಕ್ರಮಣದ ಸ್ಥಿತಿಗೆ ಬಂತು. ಅವ ಈವರೆಗೆ ಮಾಡಿದಂತಹ, ಯಾವಾಗ ಕಾಡಿಗೆ ಬಂದು ಕಾಡಿನಲ್ಲಿರುವಂತಹ ಕಾಡಿಗೆ ಹಾಕಿದವಳನ್ನು ನೋಡುವುದಕ್ಕೆ ಶುರು ಮಾಡಿದ್ನೋ, ಅಲ್ಲಿಂದ ನಂತರ ಮಾಡಿದ್ದೆಲ್ಲವೂ ಕೂಡ ನಾವೀಗ ಹೇಳುವಂತಹ ಅಥರ್ವಣ. ಅಥರ್ವಣ ವೇದ ಅಂತ ಅರ್ಥ ಅಲ್ಲ ಅದು. ನಮ್ಮ ವ್ಯಾವಹಾರಿಕ ಭಾಷೆಯಲ್ಲಿ ಮಾಡದ್ದ ಅಥರ್ವಣ ಇಲ್ಲ ಹೇಳಿ ಶಬ್ದ ಪ್ರಯೋಗ ಉಂಟು. ಇಲ್ಲಿಯವರೆಗೆ 88 ವರ್ಷದವರೆಗೆ ಅವ ಮಾಡಿದ್ದೆಲ್ಲವೂ ಕೂಡ ಅಲ್ಲಿಂದ ಶುರುವಾಗಿ ಇಲ್ಲಿಗೆ ಎಲ್ಲವೂ ಕೂಡ ದೈವಾಪರಾಧಕ್ಕೆ ಸಮಾನ. ದೈವಾಪರಾಧವೇ, ದೈವಾಪರಾಧ ಸಮಾನ ಅಲ್ಲ. ದೈವ ಅಹಿತವಾದಂತಹ ಕ್ರಿಯೆ. ಹಾಗಾಗಿ ಅಲ್ಲಿ ಲೆಕ್ಕ ತೆಗಿತಾ ಇರ್ತಾರೆ ನೋಡಿ. 3 ಜನ ಯಮದೂತರು ಬಂದರು ಪಾಶ ಹಾಕುವುದಕ್ಕೆ. ಪಾಶ ಹಾಕಿ ಎಲ್ಲಿಗೆ ಪಾಶ ಹಾಕುವುದು? ಈ ದೇಹಕ್ಕಲ್ಲ, ದೇಹದ ಒಳಗಿರುವ ಸೂಕ್ಷ್ಮ ಶರೀರಕ್ಕೆ. ಸೂಕ್ಷ್ಮ ಶರೀರ ಅದೇ ಯಾವುದು? ಸೂಕ್ಷ್ಮ ಶರೀರ ನೋಡಿದ್ದೀರಾ? ಇದು ಸ್ಥೂಲ ಶರೀರ, ಇದರ ಒಳಗಡೆ ಒಂದಿದೆ ಸೂಕ್ಷ್ಮ ಶರೀರ. ವಾಗಾದಿ ಪಂಚ, ಶ್ರವಣಾದಿ ಪಂಚ, ಪ್ರಾಣಾದಿ ಪಂಚ, ಅಭ್ರಮುಖಾನಿ ಪಂಚ, ಬುದ್ಧ್ಯಾದ್ಯವಿದ್ಯಾಪಿ ಚ ಕಾಮ ಕರ್ಮಣಿ ಪುರಿಯಷ್ಟಕಂ ಸೂಕ್ಷ್ಮ ಶರೀರ ಮಾಹುಹು. ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿಯರು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ವಾಗಾದಿ ಪಂಚ, ಶ್ರವಣಾದಿ ಪಂಚ, ಪ್ರಾಣಾದಿ ಪಂಚ, ಪಂಚ ಪ್ರಾಣಗಳು, ಅಭ್ರಮುಖಾನಿ ಪಂಚ, ಪೃಥಿವ್ಯಪ್ತೇಜೋ ವಾಯುರಾಕಾಶ ಹೇಳುವಂತಹ ಪಂಚ ಮಹಾಭೂತಗಳು, ಬುದ್ಧಿಯಾದಿ ಅಂತಃಕರಣ ಚತುಷ್ಟಯಗಳು, ಬುದ್ಧ್ಯಹಂಕಾರ ಚಿತ್ತ ಅಲ್ವಾ, ಅಂತಃಕರಣ ಚತುಷ್ಟಯಗಳು. ಆಮೇಲೆ ಅವಿದ್ಯಾ, ಕಾಮ, ಕರ್ಮ, ಹೀಗೆ 8 ನಗರಗಳಿಂದ ಕೂಡಿದ ಒಂದು ನಗರ. ಇದಕ್ಕೆ ಸೂಕ್ಷ್ಮ ಶರೀರ ಅಂತ ಹೆಸರು. ಈ ಬಳ್ಳಿ ಹಾಕುವವರೆಲ್ಲ ಹಾಕುವುದು ಸೂಕ್ಷ್ಮ ಶರೀರಕ್ಕೆ, ಬಳ್ಳಿ ತೆಕ್ಕೊಳ್ಳೋರೆಲ್ಲ ಹಾಕುವುದು ಹೊರಗಿನ ಸ್ಥೂಲ ಶರೀರಕ್ಕೆ. ಬಳ್ಳಿ ಹಾಕುವವರು ಬೇರೆ, ಬಳ್ಳಿ ತೆಕ್ಕೊಳ್ಳುವವರು ಬೇರೆ. ಬಳ್ಳಿ ತೆಕ್ಕೊಳ್ಳುವವರಿಗೆ ಗೊತ್ತಿಲ್ಲ ಸೂಕ್ಷ್ಮ ಶರೀರ ಉಂಟು ಅಂತ, ನಿಜವಾಗಿ ಅದಕ್ಕೆ ಹಾಕಬೇಕು. ಆದರೆ ಹೊರಗಿನ ಸ್ಥೂಲ ಶರೀರಕ್ಕೆ ಯಾಕೆ ಹಾಕ್ತೇವೆ ಅಂತ ಕೇಳಿದರೆ, ನಮಗೆ ಒಳಗಡೆ ಹೋಗ್ಲಿಕ್ಕೆ ದಾರಿ ಗೊತ್ತಿಲ್ಲಲ್ಲ. ಸೂಕ್ಷ್ಮ ಶರೀರಕ್ಕೆ ಹಾಕುವಂತಂದ್ರೂ ದಾರಿ ಗೊತ್ತಿಲ್ಲ ಹೋಗುವುದು ಹೇಗೆ ಅಂತ. ಯಾಕೆ? ಜೀವನದಲ್ಲಿ ಒಂದು ಕ್ಷಣವೂ ಭಾಗವತವನ್ನು ನೋಡಿದವರಲ್ಲ. ಭಾಗವತವನ್ನು ನೋಡಿದರೆ ಸೂಕ್ಷ್ಮ ಶರೀರಕ್ಕೆ ಹೋಗುವುದು ಹೇಗೆ ಅಂತ ಗೊತ್ತಾಗ್ತದೆ. ಅದಕ್ಕೆ ನಾವು ಮೊನ್ನೆಯಿಂದ ಹೇಳಿದ್ದು ಒಳಗಿಳಿ 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 ಅಂತ. ಯಾಕೆ? ಗಿಳಿಯಿಂದ ಯುಕ್ತವಾದಂತಹ ರಸ ಇದು, ಹಾಗಾಗಿ ಒಳಗಿಳಿ 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 ಅಂತ. ಈ ಒಳಗಿಳಿಯ ಅರಿವಾಗದೆ ನಾವು ಹೊರಗಿನ ದೇಹಕ್ಕೆ ಬಳ್ಳಿ ಹಾಕೊಳ್ತೇವೆ, ಹಾಗಾಗಿ ಬಳ್ಳಿ ತೆಕ್ಕೊಳ್ಳುವುದು ಅಂತ. ಒಳಗಿಳಿಯ ಅರಿವಾದವರು ಒಳಗಿಳಿದು ನೋಡಿದವಾಗ ಸೂಕ್ಷ್ಮ ಶರೀರದ ಅರಿವಾಗ್ತದೆ. ಆವಾಗ
ನಾನು ಯಾರು ಹೇಳುವ ಪ್ರಶ್ನೆ ಬರ್ತದೆ. ಬಳ್ಳಿ ಹಾಕ್ಲಿಕ್ಕೂ ನಾ ಯಾರು, ಬಳ್ಳಿ ತೆಕ್ಕೊಳ್ಳಿಕ್ಕೂ ನಾನು ಯಾರು ಅಂತ. ನಾನಲ್ಲ. ಹಾಗಾದರೆ ನಾನು ಯಾರು ಅಂತ ಅರ್ಥ ಆಗುವುದು ಆವಾಗ, ಒಳಗಿಳಿದಾಗ. ಅಂತಹ ಸೂಕ್ಷ್ಮ ಶರೀರ, ಈ 8 ನಗರಗಳಿದು ಪುರಿಯಷ್ಟಕ. ಆ ಪುರದಲ್ಲಿ ಇವ ವಾಸ ಮಾಡ್ತಾನೆ ಅನ್ನುವ ಕಾರಣಕ್ಕೆ ಇವನಿಗೆ ಪುರುಷ ಅಂತ ಹೆಸರು. ಅದರಲ್ಲಿಯೂ ಪುರುಷೋತ್ತಮ. ಪರಮಾತ್ಮೇತ್ಯುದಾಹೃತ ಅಂತ ಗೀತೆಯಲ್ಲಿ ನಾವು ನೋಡ್ತೇವೆ. ಅವನಿಗೆ ಪರಮಾತ್ಮ ಅಂತ ಹೆಸರು. ಹಾಗಾಗಿ ಒಳಗಿರುವವನು ಪರಮಾತ್ಮ. ಆ ಒಳಗಿರುವಂತಹ ಪರಮಾತ್ಮನನ್ನು ಒಳಗಿಳಿದೇ ನೋಡಬೇಕಾಗ್ತದೆ. ಆವಾಗ ಅದಾಗಬೇಕು ಅಂತಾದರೆ ಈ ಗಿಳಿ ಹೇಳಿದ್ದನ್ನು ನಾವು ಸ್ವಲ್ಪ ಕೇಳಬೇಕಾಗ್ತದೆ. ಈ ಯಮಭಟರು ಬಂದು ಏನು ಮಾಡಿದರು? ಸೂಕ್ಷ್ಮ ಶರೀರಕ್ಕೆ ಬಳ್ಳಿ ಹಾಕಿದರು, ಹಗ್ಗ ಹಾಕಿದರು, ಪಾಶ ಎಳೆದರು. ಅಷ್ಟೊತ್ತಿಗೆ ಇವನಿಗೆ ಹೆದರಿಕೆ ಆಯಿತು. ಹೆದರಿಕಾಗಿ ಏನು ಮಾಡಿದ? ಹೇಗೂ ಇವನಿಗೆ ಕೊನೆಯ ಮಗನ ಮೇಲೆ ತುಂಬ ಅಟ್ಯಾಚ್ಮೆಂಟು. ನಾರಾಯಣ ಅಂತ ಕರೆದ. ಅದು ಅಲ್ಲಿಗೆ ಕೇಳಿತಲ್ಲ ಮಾರಾಯರೆ, ವೈಕುಂಠ ಲೋಕಕ್ಕೆ. ಅಲ್ಲಿಂದ ಓಡೋಡಿ ಬಂದರು. ನಮ್ಮ ಯಜಮಾನರ ಹೆಸರು ಹೇಳ್ತಾ ಇದ್ದಾರೆ ಇವರು ಅಂತ 2 ಜನ ವಿಷ್ಣು ಪಾರ್ಷದರು ಬಂದರು. ವಿಷ್ಣು ಪಾರ್ಷದರು ಬಂದ ಕೂಡಲೇ ಬಂದವರೇ ಈ 3 ಜನರನ್ನು ತಡೆದು ಇವರ ಹಗ್ಗವನ್ನು ತುಂಡು ಮಾಡಿ ಹಾಕಿದರು. ತುಂಡಾಯ್ತು ಹಗ್ಗ ತುಂಡಾದ ಮೇಲೆ ಮತ್ತೆ ಅವನಿಗೆ ದೀರ್ಘಾಯುಷ್ಯ ಅಂತ ಲೆಕ್ಕ ಅಲ್ವಾ? ಒಂದು ವೇಳೆ ಹಗ್ಗ ಹಾಕಿ ಹಗ್ಗ ತುಂಡಾಯಿತು ಅಂತಾದರೆ ಮತ್ತೆ ಅವ ಸಾಯುವುದಿಲ್ಲ ಅಂತ ನೀವು ಗಮನಿಸಬೇಕಾದ್ರೆ. ನೋಡಿ ಅಂತ ಹೇಳುವುದಿಲ್ಲ ನಾನು, ನೀವು ಗಮನಿಸಬೇಕಾದ್ರೆ. ಹಗ್ಗ ತುಂಡಾದ ಮೇಲೆ ಮತ್ತೆ ಅವನಿಗೆ ಬದುಕುಂಟು. ನಿಜವಾಗಿ ಬದುಕು ಅನ್ನುವುದೇ ಅಲ್ಲಿ. ಹಗ್ಗ ತುಂಡಾಗಬೇಕು. ಈ ಹಗ್ಗ ಸುಂದಿಕೊಂಡಿರುವ ಕಾರಣವೇ ಜೀವನದಲ್ಲಿ ಬದುಕು ಅನಿಶ್ಚಿತ ಅಂತ ಹೇಳುವುದು. ನಾವು ಪ್ರಾರಂಭದಲ್ಲಿ ಆ ಶಬ್ದ ಪ್ರಯೋಗ ಮಾಡಿದೆವು, ಬದುಕೆಂಬುದು ಅನಿಶ್ಚಿತ ಅಂತ. ಯಾಕೆ? ಹಗ್ಗ ತುಂಡಾಗುವುದಿಲ್ಲ ಅಲ್ಲ. ಯಾವಾಗ ಹಗ್ಗ ತುಂಡಾಗ್ತದೆ ಅಂದಿನಿಂದ ಅವನ ನಿಜವಾದ ಬದುಕು ಆರಂಭ. ಇವನಿಗೆ ಅದು ಅರ್ಥ ಆಗಲಿಲ್ಲ, ಈ ಬ್ರಾಹ್ಮಣನಿಗೆ. ಇವರು ಬಂದು ಹಗ್ಗ ಹಾಕಿದ್ರು. ವಿಷ್ಣು ಪಾರ್ಷದರು ನಾರಾಯಣ ಅಂತ ಹೇಳುವಾಗ ಬಂದು ಬಿಟ್ಟರು. ಇವನ ಹಗ್ಗವನ್ನು ತುಂಡು ಮಾಡಿದರು. ಹಬ್ಬ ಅಂದ್ರೆ ಅವರು ಕೇಳಬೇಕಲ್ಲ, ಸಿಂಹಕ್ಕಿರುವ ಪಾಲನ್ನು ಇನ್ಯಾವುದೋ ಮತ್ತೊಂದು ಸಿಂಹ ಬಂದರೆ ಬಿಡ್ತದ? ಅದು ಇಲ್ಲ. ಹಾಗಾಗಿ ಯಾಕೆ ನೀವು ಯಾರು ಕೇಳಲಿಕ್ಕೆ? ನಮ್ಮ ಯಜಮಾನರ ಶಾಸನವನ್ನು ಪ್ರಶ್ನಿಸುವವರು ಯಾರು ಅಂತ ಕೇಳಿದರು. ಅಷ್ಟೊತ್ತಿಗೆ ಅವರಿಗೆ ನಗು ಬಂತು ವಿಷ್ಣು ಪಾರ್ಷದರಿಗೆ. ನಿಮ್ಮ ದಂಡಾಧಿಕಾರಿಯನ್ನು ನಿಜವಾಗಿ ಸನ್ಮಾನ ಮಾಡಬೇಕು. ಯಾರಿಗೆ, ಹೇಗೆ, ಎಲ್ಲಿ, ಯಾಕೆ ದಂಡನೆಯನ್ನು ಕೊಡಬೇಕು ಅನ್ನೋದೇ ಅವನಿಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ಅವನ ಕೆಲಸದವರ ನೀವು? ಹೌದೌದು, ಅದು ಇವತ್ತು ನಿನ್ನೆದಲ್ಲ, ತುಂಬ ವರ್ಷ ಆಯ್ತು ನಾವು ಅಲ್ಲಿ ಸರ್ವಿಸ್ ಮಾಡೋದು. ಹೋಗಿ ಕೇಳಿ. ಅವ ಹೇಳಿ ಅವನ ದಂಡಾಧಿಕಾರದ ಸಂಗತಿಗಳು ನಿಮಗೆ ಗೊತ್ತಿಲ್ಲದೆ ನೀವೀಗ ಇಲ್ಲಿಗೆ ಬಂದಿದ್ದೀರಿ. ಸರಿಯಾಗಿ ಹೋಗಿ ಅವನಲ್ಲಿ ಕೇಳಿ. ಎಂಥದ್ದು ಕೇಳೋದು? ಯಾರಿಗೆ, ಹೇಗೆ, ಎಲ್ಲಿ ದಂಡ ಕೊಡಬೇಕು ಅಂತ. ಕಥಂ ಸ್ವಿಧ್ರಿಯತೆ ದಂಡ, ಯಾಕೆ ದಂಡ ಕೊಡಬೇಕು? ಕಾರಣ ಬೇಕಲ್ಲ. ಕಿಂ ವಾಸ್ಯ ಸ್ಥಾನ, ದಂಡ ಕೊಡಬೇಕಾದಂತಹ ಜಾಗ ಎಲ್ಲಿ? ದಂಡ್ಯಾಹ ಕಿಂ, ದಂಡ್ಯಾಹ, ದಂಡನೆಗೆ ಒಳಗಾಗುವವರು ಯಾರು? ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೇಕಲ್ಲ. ಹೀಗೀಗೆ ಅಂತ ಪಟ್ಟಿ. ಕಿಂಕಾರಿಣ, ಯಾರದಕ್ಕೆ? ಜನ ಯಾರು? ಅಲ್ಲ, ಕಂಡವರಿಗೆ ನಾಯಿಗೆ ಕಲ್ಲೊಡೆದವರನ್ನು ಹಗ್ಗ ಹಾಕಿ ಹಿಡಿಯುವುದ? ಹೇಗೆ? ಹಾಗಾದರೆ ಯಾವುದೋ ಒಂದು ಸೊಳ್ಳೆ ಪತ್ರ ಕೊಡ್ತಾ ಉಂಟು, ಅದನ್ನು ಬಡ್ದು ಕೊಂದು ಹಾಕಿದೆವು, ಅವನನ್ನು ಹೇಳ್ಕೊಂಡು ಹೋಗುದ ಯಮಲೋಕಕ್ಕೆ? ಒಬ್ಬ ಬಂದು ಕಪಾಳಕ್ಕೆ 4 ಬಾರಿಸಿದ, ಇನ್ನೊಂದು ಕಪಾಳವನ್ನು ಹೀಗೆ ತೋರಿಸುವುದ? ಅದೆಲ್ಲ ಕಾಲ ಹೋಗಿದೆ. ಹಾಗಾದರೆ ಏನು? ಅಯ್ಯ ವಿಷ್ಣು ಪಾರ್ಷದರೇ, ಮನುಷ್ಯ ಮಾಡುವಂತಹ ಪಾಪದ ಕೆಲಸ ಇರ್ಬೋದು, ಪುಣ್ಯದ ಕೆಲಸ ಇರ್ಬೋದು, ಎಲ್ಲವನ್ನೂ ನಾವು ನಿರ್ಣಯ ಮಾಡಿಯೇ ಹೊರಡುವುದು ಯಾವಾಗಲೂ.
ಇವತ್ತಿಂಥಲ್ಲಿಗೆ ಹೋಗುವುದು ಅಂತ ನಿರ್ಣಯ. ಆ ನಿರ್ಣಯ ಹೇಗಿರ್ತದೆ? ಪಾಪ ಕೆಲಸ ಪುಣ್ಯ ಕೆಲಸ ಇದನ್ನು ಮಾಡುವಂತಹ ವ್ಯವಸ್ಥೆಯನ್ನು ನಾವು ಲೆಕ್ಕ ತೆಕ್ಕೊಳ್ಳೋದು ಹೇಗೆ? ಲೆಕ್ಕ ಹೇಳುವವರು ಯಾರು? ಸೂರ್ಯ ಅಗ್ನಿ ಖಂ ಮರುದ್ಗಾವ ಸೋಮ ಸಂಧ್ಯಾಹನಿ ದಿಶಃ ಕಂ ಕುಹು. ಯಾರಿಗೂ ಕಾಣುವುದಿಲ್ಲ ಅಂತ ಹೇಳಿಕೊಂಡು ಬಾಳೆಹಣ್ಣು ತಿನ್ಲಿಕ್ಕೆ ಒಬ್ಬ ಹೋದ್ನಂತೆ. ಅದನ್ನು ನೋಡುವುಂಟು. ಅಹನಿ ರಾತ್ರಿ ಕಾಲವೂ ನೋಡ್ತದೆ ನಾವು ಮಾಡುವ ಕೆಲಸವನ್ನು. ಜಾಗ್ರತೆ ಬೇಕು, ಲೈಟ್ ಆಗಿದ್ರು ಗೊತ್ತಾಗುದಿಲ್ಲ ಅದು. ಅಹನಿ ಪ್ರಾತಃ ಕಾಲವೂ ನಾವು ಮಾಡುವ ಕೆಲಸವನ್ನು ನೋಡ್ತದೆ, ಸಾಯಂಕಾಲವೂ ನಾವು ಮಾಡುವ ಕೆಲಸವನ್ನು ನೋಡ್ತದೆ, ರಾತ್ರಿ ಕಾಲವೂ ನಾವು ಮಾಡುವ ಕೆಲಸವನ್ನು ನೋಡ್ತದೆ. ಮಾತ್ರ ಅಲ್ಲ, ಮೇಲಿನ ಲೋಕದ ಎಲ್ಲಾ ದೇವತೆಗಳು, ಸೂರ್ಯ ಮರುತ್ ಸೂರ್ಯ ನೋಡ್ತಾನೆ, ಇವ ಏನು ಮಾಡ್ತಾನೆ ಅಂತ. ಗಾಳಿ ನೋಡ್ತದೆ, ಹಾಗೆ ನೀರು ನೋಡ್ತದೆ, ಭೂಮಿ ನೋಡ್ತದೆ. ಹಾಗಾಗಿ ನಾವು ಯಾವುದು ಮಾಡುವುದಿದ್ರೂ ಕೂಡ ಎಲ್ಲ ನೋಡುವವರು ಅಲ್ಲಲ್ಲಿ ಇರ್ತಾರೆ. ಆ ಪ್ರಕಾರವಾಗಿ ಏತೈಹಿ ಅಧರ್ಮ ವಿಜ್ಞಾತಃ. ಇದರಿಂದ ಒಬ್ಬನ ಅಧರ್ಮ ನಿರ್ಣಯ ಆಗ್ತದೆ ಅಥವಾ ಒಬ್ಬನ ಧರ್ಮವೂ ನಿರ್ಣಯ ಆಗ್ತದೆ. ಎಲ್ಲರೂ ಕೂಡ ಅವರವರ ಕರ್ಮಕ್ಕೆ ಸರಿಯಾಗಿ, ಪಾಪಕರ್ಮಕ್ಕೆ ಸರಿಯಾಗಿ ದಂಡನೆಗೆ ಅರ್ಹರಾಗಿರ್ತಾರೆ. ಇದು ಅವರವರೇ ಮಾಡುವಂತಹ ಪಾಪಕರ್ಮಗಳು, ಅದಕ್ಕೆ ಸರಿಯಾಗಿ ನಾವು ಅದನ್ನು ನಮ್ಮ ಯಜಮಾನರು ನಿರ್ಣಯ ಮಾಡಿರ್ತಾರೆ. ಹೀಗೆ ಅವರ ನಿರ್ಣಯವನ್ನು ಹೇಳ್ತಾರೆ ಯಾರು? ಯಮ ಪಾರ್ಷದರು. ಮತ್ತೆ ಅಜಾಮಿಳನ ಸಂಗತಿಯನ್ನು ಯಮ ಪಾರ್ಷದರು ಹೇಳಿದ್ರು. ನೋಡಿ, ಹೀಗೆಲ್ಲ ಮಾಡದ ಸರ್ವಣ ಇಲ್ಲ. ಹಾಗಾಗಿ ನೇಷ್ಯಾಮಹ, ಇಷ್ಟೆಲ್ಲ ಅವ ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಅವನಿಗೆ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಮನಸ್ಸಿಗೆ ಅನಿಸಲಿಲ್ಲ. ಆದ ಕಾರಣ ನೇಷ್ಯಾಮಹ, ನಾವು ಕೊಂಡೋಗ್ತೇವೆ ಅವನನ್ನು. ಇವರಿಗೆ ಆಶ್ಚರ್ಯ ಆಯಿತು. ನಿಮ್ಮ ವ್ಯವಸ್ಥೆಗಳಿದ್ದಾವಲ್ವಾ, ಅಹೋ ಕಷ್ಟಂ ಧರ್ಮದೃಶ, ಧರ್ಮದ ಸ್ಥಾನದಲ್ಲಿ ಇದ್ದಾನೆ ನಿಮ್ಮ ಯಜಮಾನ, ಅವನಿಗೆ ಧರ್ಮ ಹೇಗೆ ಅಂತ ಗೊತ್ತಿಲ್ಲ. ಯಾರನ್ನು ಎಲ್ಲಿ ಹೇಗೆ ದಂಡನೆಗೆ ಒಳಪಡಿಸಬೇಕು ಅನ್ನುವುದೂ ಅವನಿಗೆ ಅರಿವಾಗಿಲ್ಲ. ಎಲ್ಲರನ್ನು ರಕ್ಷಣೆ ಮಾಡುವ ಒಬ್ಬ ನ್ಯಾಯಾಧಿಕಾರಿಯಾದವನಿಗೆ ಯಾರಿಗೆ ಹೇಗೆ ನ್ಯಾಯ ಕೊಡಬೇಕು ಅಂತ ಗೊತ್ತಾಗದಿದ್ರೆ ಅನ್ಯಾಯ ಮಾಡದವರಿಗೂ ಶಿಕ್ಷೆಯಾಗ್ತದೆ. ಹೀಗಾಯ್ತಲ್ಲ, ಇದು ಏನಾಯಿತು? ಅಯಂ ಹಿ ಕೃತ ನಿರ್ವೇಶ, ಇವ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನಯ್ಯ. ಏನು? ಅವನ ಬಾಯಲ್ಲಿ ಆ 4 ಅಕ್ಷರ ಬಂದಿದೆ ನೋಡಿ, ಮಗನನ್ನು ಕರೀರಿ. ಆದರೆ ಮಗನಿಗೆ ಹೆಸರಿಡುವ ಮೊದಲು ಆ ಹೆಸರಿದ್ದದ್ದು ಭಗವಂತನಿಗಲ್ಲ, ನಾರಾಯಣ ಅಂತ. ಆ ನಾರಾಯಣ ಹೇಳುವಂತಹ ಹೆಸರು ಅವನ ಬಾಯಲ್ಲಿ ಬಂದಿದೆ. ಎಷ್ಟೇ ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಕೊನೆಗೆ ಬಂದಂತಹ ಶಬ್ದ ಅದು ಸರ್ವ ಪಾಪಹರ. ಅನೇಕ ಜನ್ಮಾಂತರಗಳಲ್ಲಿ ಮಾಡಿದಂತಹ ಸರ್ವ ಪಾಪಗಳನ್ನು ಹರಣ ಮಾಡುವಂತಹ ಶಕ್ತಿ ಆ 4 ಅಕ್ಷರಕ್ಕಿದೆ. ಹಾಗಾಗಿ ಅಲ್ವಾ ಶಿಷ್ಟಾಚಾರ ಪ್ರಾಪ್ತತ್ವಾದ ಅಷ್ಟಾಕ್ಷರಿ ಪಂಚಾಕ್ಷರಿ ಉಪದೇಶ ಉಪನಯನದಲ್ಲಿ ಶಿಷ್ಟಾಚಾರ ಪ್ರಾಪ್ತತ್ವ. ಯಾಕೆ ಪ್ರಯೋಗಕಾರರದನ್ನು ಆ ವಾಕ್ಯವನ್ನು ಹೇಳ್ತಾರೆ? ಯಾಕೆ ಅದು ಶಿಷ್ಟಾಚಾರವಾಗಿ ಬಂತು ಅಷ್ಟಾಕ್ಷರಿ ಪಂಚಾಕ್ಷರಿ ಜಪ? ಈ ಪಾಪಗಳ ನಿವಾರಣೆ. ಒಂದು ವೇಳೆ ಉಪನಯನ ಆಗುವುದೇ ಕಾಮಚಾರ ಕಾಮವಾದ ಕಾಮಭಕ್ಷಣ ನಿವೃತ್ತಿಗೆ ಅಲ್ವ. ಒಂದು ವೇಳೆ ಉಪನಯನ ಮಾಡಿದ ಮೇಲೆ, ಉಪನಯನ ಆದ ಮೇಲೂ ಅವ ಕಾಮಚಾರವನ್ನು ಮಾಡಿದರೆ, ಕಾಮವಾದವನ್ನು ಮಾಡಿದರೆ, ಕಾಮಭಕ್ಷಣವನ್ನು ಮಾಡಿದರೆ ಅದಕ್ಕೆ ಪಾಪ ಪರಿಹಾರಕ್ಕೆ ಏನೋ ಗಾಯತ್ರಿಯ ಜೊತೆಗೆ ಅಷ್ಟಾಕ್ಷರಿ ಪಂಚಾಕ್ಷರಿ 3 ದೋಷಗಳನ್ನು ನಾವು ಮಾಡ್ತಾ ಇರ್ತೇವೆ ನೋಡಿ. ಕಾಮವಾದ, ಕಾಮಚಾರ, ಮನಸ್ಸಿಗೆ ಬಂದಾಗ ವ್ಯವಹರಿಸುವುದಕ್ಕೆ ಕಾಮಚಾರ ಅಂತ ಹೆಸರು. ಕಾಮವಾದ, ಮನಸ್ಸಿಗೆ ಬಂದಾಗ ಮಾತಾಡುವುದು, ಏನು ಅಂತ ಇಲ್ಲ. ಕಾಮವಾದ. ಕಾಮಭಕ್ಷಣ, ಮನಸ್ಸಿಗೆ ತಿನ್ನಬೇಕು ಅಂತ ಅನಿಸಿದ್ರೆ ತಿನ್ನುವುದು, ಯಾವುದು ಏನು ಎಲ್ಲಿ ಅಂತ ಇಲ್ಲ, ಕಂಠದ್ದನ್ನು ತಿನ್ನುವುದು. ಉಪನಯನ ಆಗುವಲ್ಲಿವರೆಗೆ ಮಕ್ಕಳು ಅದನ್ನು ಮಾಡ್ತಾ ಇರ್ತಾರೆ. ಸಂಗತಿ ಅಲ್ಲ, ಇದರ ಕ್ಷಮೆ ಉಂಟು. ಆ ಕ್ಷಮೆ ಯಾವಾಗ? ಉಪನಯನದ ದಿವಸ ಕ್ಷಮೆ ಕೊಡುವುದು. ಕ್ಷಮೆ ಕೊಡುವುದು ಅಂತಂದ್ರೇನು? 4 ಬ್ರಾಹ್ಮಣರು ಇರ್ತಾರೆ, ಅವರಿಗೆ ಒಂದು ದಕ್ಷಿಣೆ ಕೊಟ್ಟು ಬಿಟ್ಟು ಕ್ಷಮೆ ಆಯಿತು.
ಇವ ಮಾಡಿದ ತಪ್ಪಿಗೆ ಆ ತಪ್ಪನ್ನು ತೆಗೆದು ಬ್ರಾಹ್ಮಣರೊಳಗೆ ಹಾಕಿ ಯಾವುದು ಕಾಮಚಾರ ಕಾಮವಾದ ಕಾಮಭಕ್ಷಣ ದೋಷ ಪರಿಹಾರಾರ್ಥ ಕೃಚ್ಛ್ರ ಪ್ರಾಯಶ್ಚಿತ್ತಂ ಯಥಾಶಕ್ತಿ ಪ್ರಾಯಶ್ಚಿತ್ತ ಪ್ರತ್ಯಾಮ್ನಾಯತ್ವೇನ ಯಥಾಶಕ್ತಿ ಹಿರಣ್ಯಂ. ಇವನ ಪಾಪವನ್ನು ಹಿರಣ್ಯದ ರೂಪದಲ್ಲಿ ತೆಗೆದು ಆ ವೈದಿಕನ ತಲೆಗೆ ಹಾಕಿ ಅದನ್ನು ಒತ್ತುಕೊಂಡ. ಇದು ನಮ್ಮ ವ್ಯವಸ್ಥೆ. ಹಾಗೆಂತ ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಮರ್ಥನಾದವ ಬ್ರಾಹ್ಮಣ ಅಂತ. ಯಾಕೆ? ಬ್ರಹ್ಮವಿತ್. ಮತ್ತೆ ಅಲ್ಲಿಗೆ ಬರುವುದು ಬ್ರಹ್ಮವಿತ್. ಅವನಿಂದ ಮಾತ್ರ ಪಾಪ ಪರಿಹಾರ ಸಾಧ್ಯ. ಹಾಗಾಗಿ ಸಿಕ್ಕಿದವರೆಲ್ಲ ದಾನ ತೆಕ್ಕೊಂಡ್ರೆ ಬ್ಯಾಗಲ್ಲಿ 2 ಪ್ಯಾಂಟ್ ಕಿಸೆಯಲ್ಲಿ ಎಲ್ಲ ಪಾಪವೇ ಇರುವುದು. ಮತ್ತೆ ಸಿಕ್ಕಿದವರು ತೆಕ್ಕೊಳ್ಳಿಕ್ಕಿಲ್ಲ, ಅದನ್ನು ಪಾಪವನ್ನು ತೆಕ್ಕೊಳ್ಳುವುದಲ್ವಾ. ತೆಕ್ಕೊಂಡ ಮೇಲೆ ಅಂತ ಇವ ಕಟ್ಟಿಡುವುದಾ? ಇವ ಅದನ್ನು ಮತ್ತೆ ತೊಳಿಬೇಕು. ಅವನ ಪಾಪವನ್ನು ಇವ ತೊಳಿಬೇಕು. ಇವ ತೊಳಿಬೇಕು ಅಂತಾದ್ರೆ ಹೇಗೆ? ಮತ್ತೆ ಇದೇ ಗತಿ. ಜಪ ಅನುಷ್ಠಾನಗಳು, ನಾರಾಯಣ, ಅಂತಹ ನಾರಾಯಣ ಹೇಳುವಂತಹ 4 ಅಕ್ಷರವನ್ನು ಇವನ ಬಾಯಿಯಿಂದ ಅದು ಬಂದಿದೆ ಅಂತ ಆಗುವಾಗ ವಿವಶಃ ಅವ ಬೇಕು ಅಂತ ನಾರಾಯಣನ ನೆನಪಾಗಿಲ್ಲ, ಅವನ ಮಗನ ನೆನಪಾಗಿ ಹೇಳಿದ್ದಾದರೂ ಕೂಡ ಬಂತು. ಅಲ್ಲಿಗೆ ಮುಗಿಯಿತಲ್ಲ. ಅಯಂ ಹಿ ಕೃತ ನಿರ್ವೇಶ, ಪ್ರಾಯಶ್ಚಿತ್ತ ಮಾಡಿದ ಹಾಗೆ. ಏತೇನೈವ ಶಗೋನಃ ಸ್ಯ ಬಂತಲ್ಲ ಬಾಯಲ್ಲಿ. ಹಾಗಾಗಿ ಕಳ್ಳತನ ಮಾಡಲಿ, ಹೆಂಡ ಕುಡಿಲಿ, ಸ್ನೇಹಿತನಿಗೆ ದ್ರೋಹ ಬಗಿಲಿ, ಎಂಥದೇ ಮಾಡಿದ್ರು ಕೂಡ ಬ್ರಹ್ಮಹತ್ಯೆಯೋ ಗುರುತತ್ವ ಜನಾಗುವುದೋ ಇನ್ನಿತರ ಯಾವುದೇ ಪಾಪಗಳನ್ನು ಮಾಡಿದರೂ ಕೂಡ ಸರ್ವೇಷಾಮಪಿ ಅಘವತಾಂ, ಎಲ್ಲ ಪಾಪಾತ್ಮರಿಗೂ ಕೂಡ ಇದೊಂದೇ ದಾರಿ. ಯಾವುದು? ನಾಮ ವ್ಯಾಹರಣಂ ವಿಷ್ಣು. ಅದನ್ನು ಇವ ಮಾಡಿದ್ದಾನಯ್ಯ. ಹಾಗಾಗಿ ನೀವು ಇವನನ್ನು ಕರ್ಕೊಂಡು ಹೋಗೋದಕ್ಕೆ ಅನರ್ಹರು. ಇವ ಉದ್ಧಾರ ಆಗುವುದಕ್ಕೆ ಅರ್ಹ. ಹಾಗಾಗಿ ನಾವು ಈ ಹಗ್ಗವನ್ನು ತುಂಡು ಮಾಡಿದ್ದೇವೆ. ಬಿಟ್ಟುಬಿಡಿ, ಸಾಗಿಲಿ. ಯಾಕಂತೆ ಅಯ್ಯೋ ಅಂತ ನಾವು ಹೇಳ್ತೇವಲ್ಲ ಅಂತ. ಹಾಗೆ ಹೇಳಬಾರ್ದು. ಇಲ್ಲಿರುವ ಸಂಗತಿಯನ್ನೇ ದಾಸರು ಹೇಳ್ತಾರೆ, ಅಯ್ಯೋ ಎಂದರೆ ನರಕ ಅಂತ. ಯಾಕಂತೆ ಸಹಜವಾಗಿ ಹಾಸ್ಯದಿಂದ ಇನ್ನೊಬ್ಬನನ್ನು ತಮಾಷೆ ಮಾಡುವಾಗ ಹರಿಯ ನಾಮ ಬಂತು ಅಂತ ಆದರೆ ಪಾಪ ಪರಿಹಾರ ಅಂತ. ಅಕಾರಂ ಇದು ವೈಕುಂಠ ನಾಮ ಗ್ರಹಣ. ಎಷ್ಟೊತ್ತಿಗೂ ಯಾವಾಗ ಬೇಕಾದರೂ ಹೇಳ್ಬೋದು. ಹೋಗುವಾಗ, ಬರುವಾಗ, ಇನ್ನೊಬ್ಬನ ಹತ್ರ ಮಾತಾಡುವಾಗ, ಇನ್ನೊಬ್ಬನನ್ನು ಅಣಕಿಸುವಾಗ ಪಾರಿಹಾಸ್ಯಂ ಸ್ತೋಭಂ ಹೇಲನಮೇವ. ಇನ್ನೊಬ್ಬನಿಗೆ ಬೈಯುವಾಗಾದರೂ ಕೂಡ ಹಾಗೆ ಭಗವಂತನ ನಾಮಗಳನ್ನು ಹೇಳಿಯೇ ಬೈಯಬೇಕು ಅಂತ ನಮ್ಗೆ ಕಲಿಬೇಕಲ್ಲ. ಭಗವಂತನ ಹೆಸರು ಹೇಳಿಕೊಂಡೇ ಬೈಯುವುದು. ಅದರಲ್ಲಿ ಇಡೀ ಅವನ ಬೈಗುಳದಲ್ಲಿ ಬೇರೆ ಶಬ್ದ ಬರಬಾರ್ದು, ಭಗವಂತನ ಹೆಸರುಗಳೇ ಬರಬೇಕು. ಹಾಗೊಂದು ಬೈಲಿಕ್ಕೆ ಆಗ್ತದಲ್ಲ, ನೋಡ್ಬೇಕು ಹೇಗೆ. ಹೇಲನಮೇವ ಅಲ್ಲಿ ಅವನ ಬಾಯಲ್ಲಿ ಬರಬೇಕು. ಮಾತ್ರ ಅಲ್ಲ, ಒಂದು ಹೋಗುವಾಗ ಅಲ್ಲಿ ಕಲ್ಲು ಸಿಕ್ಕಿ ಬಿದ್ದಪ್ಪ, ಅಯ್ಯೋ ಅಂತ ಹೇಳಲಿಕ್ಕಿಲ್ಲ. ಕೃಷ್ಣ ಅಂತ ಬರಬೇಕಂತೆ, ರಾಮ ಅಂತ ಬರಬೇಕಂತೆ. ಸ್ಥಳಿತಃ ಎಲ್ಲಿಯೋ ಮಳೆಗಾಲದಲ್ಲಿ ಸ್ವಲ್ಪ ಅಲ್ಲಿ ಜಾರುವಂತಹ ಜಾಗ, ಅಲ್ಲಿ ಜಾರಿ ಬಿದ್ದ ಅಂತ ತಕ್ಷಣ ಹರಿ ಅಂತ ಬರಬೇಕು, ಅಯ್ಯೋ ಅಂತ ಬರಲಿಕ್ಕಿಲ್ಲ. ಕಾಲು ಗುಂಡಾಯಿತು, ಬೆಂಕಿಯಿಂದ ಕಾಲು ಸುಟ್ಟೋಯಿತು, ಅಂಗಾಂಗಗಳು ಸುಟ್ಟು ಹೋಯಿತು. ಅಥವಾ ಇನ್ನೊಬ್ಬ ಯಾರು ನಮಗೆ ಹೊಡೆದ, ಅವನಿಗೆ ಹೊಡೆಯುವುದು ಮಾತ್ರ ಅಲ್ಲ, ಅವನಿಂದ ಪೆಟ್ಟು ತಿಂದು ತಾನು ತನ್ನ ನೋವನ್ನು ಮರೆಯುವುದಕ್ಕೆ ಅಯ್ಯೋ ಅಂತ ಹೇಳುವುದಲ್ಲ, ಕೃಷ್ಣನಾಮ ವ್ಯಾಹರಣೆ ಆಗಬೇಕು. ಆ ರೀತಿ ಅವಶೇನಾಹ ಎಲ್ಲವೂ ಪರಿಹಾರ ಆಗ್ತದೆ. ಹಾಗಾಗಿ ನಿರ್ಣಯ ಉಂಟು. ದೊಡ್ಡ ತಪ್ಪಿಗೆ ದೊಡ್ಡ ಶಿಕ್ಷೆ, ಸಣ್ಣ ತಪ್ಪಿಗೆ ಸಣ್ಣ ಶಿಕ್ಷೆ. ಎಲ್ಲರನ್ನು ತಿಳ್ಕೊಂಡು ಬಡಿ ಹಾಕುವುದಲ್ಲ, ನಿಯಮ ಉಂಟು, ನಿರ್ಣಯ ಉಂಟು. ಹಾಗಾಗಿ ಇವ ಮಾಡಿದಂತಹ ಎಂಥದ್ದೇ ಪಾಪಕರ್ಮಗಳಿರಲಿ, ಕೊನೆ ಕಾಲಕ್ಕೆ ನಾರಾಯಣ ಅಂತ ಬಂದ ಕಾರಣ ಇವನ ಸರ್ವ ಪಾಪಗಳು ಹರಣವಾಗಿವೆ. ಆದ್ದರಿಂದ ಬಿಟ್ಟು ಬಿಡಿಯವನನ್ನು ಇವರಿಗೆ ಉಪಾಯ ಇಲ್ಲ, ಬಿಡದೆ ಬಿಟ್ಟು ಹೋದ ಸೀದ ನಾವು ಹೇಳ್ತೇವೆ ಸಂಗತಿಯನ್ನು. ಅವ ಏನು ಹೇಳ್ತಾನೆ ನೋಡುವ ಅಂತ.
ಇವನಿಗೆ ಆಶ್ಚರ್ಯ ಇತ್ತು ಅಜಾಮಿಳನಿಗೆ. ಇಡೀ ವಿಷ್ಣುದೂತರ ಮತ್ತು ಯಮದೂತರ ಈ ಸಂಭಾಷಣೆಯನ್ನು ಕೇಳಿ ಆಶ್ಚರ್ಯ ಆಯಿತು. ದೊಡ್ಡ ಇಡೀ ಭಾಗವತ ಧರ್ಮವನ್ನೇ ಅವರು ಮಾತಾಡ್ತಾ ಇದ್ರು ಪರಸ್ಪರ. ಇದನ್ನು ಕೇಳಿದವಾಗಲೂ ಅವನಿಗೆ ಪಾಪ ಪರಿಹಾರ ಆಗ್ತದೆ. ನಾನು ಹೇಳಬೇಕು ಮಾತ್ರ ಅಲ್ಲ, ಇನ್ನೊಬ್ಬ ಹೇಳೋದನ್ನು ಕೇಳಬೇಕು. ಭಕ್ತಿಮಾನ್ ಭಗವತ್ಯಾಶು, ಅವನಲ್ಲಿ ಸಹಜವಾಗಿಯೇ ಭಗವಂತನಲ್ಲಿ ಭಕ್ತಿ ಹುಟ್ಟಿದಂತೆ ತಾನು ಮಾಡಿದಂತಹ ಕೆಟ್ಟ ಕೆಲಸದ ಬಗ್ಗೆ ಅವನಿಗೆ ಅನುತಾಪ ಆಯಿತಂತೆ, ಪಶ್ಚಾತ್ತಾಪ ಆಯಿತಂತೆ. ಎಂತಹ ಒಂದು ಕೆಟ್ಟ ಕೆಲಸಕ್ಕೆ ನಾನು ಯಾವುದೋ ಒಂದು ಮಾಯೆಗೆ ಒಳಗಾಗಿ ಆ ಕೆಟ್ಟ ಹೆಂಗಸಿನ ಜೊತೆಗೆ ನನ್ನ ಜೀವನವನ್ನು ನಾನು ಸರ್ವನಾಶ ಮಾಡಿದೆನಲ್ಲ, ನನ್ನ ವೃದ್ಧರಾದಂತಹ ತಂದೆ ತಾಯಿಯರನ್ನೇ ಬಿಟ್ಟು ಅವರಿಗೆ ಶಿಕ್ಷೆಯನ್ನು ಕೊಟ್ಟು ನಾನು ಮಹಾಪಾಪಿಯಾದನಲ್ಲ, ಸತ್ಕುಲ ಪ್ರಸೂತೆಯಾದಂತಹ ಆ ಸ್ತ್ರೀಯ ಕನ್ಯೆಯ ಜೊತೆಗೆ ಅವಳನ್ನು ಮದುವೆಯಾಗಿ ಆ ಆದಂತಹ ಸುಸಂಸ್ಕೃತೆಯಾದಂತಹ ಆ ಹೆಣ್ಣನ್ನು ಪಾಣಿಗ್ರಹಣ ಮಾಡಿ ಮದುವೆಯಾಗಿ ಅಂತಹ ಒಂದು ಒಳ್ಳೆಯ ಸುಂದರಿಯಾದಂತಹ ಹೆಂಡತಿಯನ್ನೂ ನಾನು ಕೈಬಿಟ್ಟನಲ್ಲ. ಎಂತಹ ಮಹಾಪಾಪ ಇದು. ನನ್ನ ಜೀವನಕ್ಕಷ್ಟು ಧಿಕ್ಕಾರ ಇರಲಿ. ನನಗೆ ಅವಶ್ಯವಾಗಿಯೇ ಆ ಭಗವಂತನ ನಿಜವಾದಂತಹ ಶಿಕ್ಷೆ ಪ್ರಾಪ್ತವಾಗ್ತದೆ. ಕಿವಿದನು ಆಲೋಚನೆ ಮಾಡ್ತಾನೆ. ಆದರೆ ಏನಿದು ನಾನು ಕಾಣ್ತಾ ಇರೋದು ಕನಸ ಹೇಗೆ? ಆ ಬಳ್ಳಿ ಹಾಕಿದವರೇ ಇಲ್ಲ, 3 ಜನ ಹೋಗಿದ್ದಾರೆ. ಕಿಂಸಿತ್ ಸ್ವಪ್ನಾಹೋಸ್ವಿತ್, ಎಲ್ಲಿ ಹೋದರವರು? ನನ್ನ ಮೇಲೆ ಪಾಶವನ್ನು ಹಾಕಿದವರು, ಅಥವಾ ಅವರು 4 ಜನ ಬಂದಿದ್ರಲ್ಲ ವಿಷ್ಣು ಪಾರ್ಷದರು, ಕೊಗದಾಹ, ಎಲ್ಲಿ ಹೋದರವರು? ಆಶ್ಚರ್ಯ ಆಯಿತು. ನನಗೆ ಅರ್ಥ ಮಾಡಿಕೊಂಡವ, ನನ್ನ ಜೀವನದಲ್ಲಿ ನಾನು ಪತಿತನಾಗಿದ್ದೇನೆ, ಇನ್ನು ಏಳುವುದಕ್ಕೆ ಅವಕಾಶ ಇದೆ. ಯಾಕೆ? ಜೀವವನ್ನು ಕೊಟ್ಟಿದ್ದಾರೆ ಅಂತ ಆಗುವಾಗ ನಾನು ಮತ್ತೆ ನನ್ನ ಜೀವನವನ್ನು ಅರ್ಥ ಮಾಡಿಕೊಂಡು ಆ ಭಗವಂತನ ದಿವ್ಯ ಕರುಣಾರವಿಂದಕ್ಕೆ ಶರಣಾಗಿ ಕ್ಷಮೆಯನ್ನು ಯಾಚಿಸಿ ಮತ್ತೆ ನನ್ನ ಜೀವನವನ್ನು ಹೊಸತಾಗಿಸಬೇಕು ಅಂತ ಹೇಳಿ ಗಂಗಾ ತೀರಕ್ಕೆ ಹೋಗ್ತಾನೆ. ಗಂಗಾ ನದಿ ತೀರಕ್ಕೆ. ಅಲ್ಲಿ ಎಲ್ಲವನ್ನು ಬಿಟ್ಟು ಕೇವಲ ಶಾಂತನಾಗಿ ಎಲ್ಲ ಇಂದ್ರಿಯಗಳನ್ನು ಒಳಮುಖವನ್ನಾಗಿಸಿ ಒಳಗಿರುವಂತಹ ಆ ಅಂತರ್ಯಾಮಿ ಭಗವಂತನನ್ನು ನೋಡುವುದಕ್ಕೆ ತೊಡಗಿದ. ಇಂದ್ರಿಯಗಳು ಹೊರಮುಖವಾಗಿದ್ದರೆ ಹೊರಗೇ ಸಾಗುವುದು, ಒಳಮುಖವಾಗಿದ್ದರೆ ಒಳಗೆ ಸಾಗುವುದು. ಹಾಗಾಗಿ ಜೀವನದಲ್ಲಿ ನಾವು ಯಾವಾಗ ಬದುಕುವುದು ಅಂತ ಕೇಳಿದರೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಒಳಮುಖವಾಗಿ ಒಂದಷ್ಟು ಸಮಯ ನಾವು ನಮ್ಮ ಜೀವನದಲ್ಲಿ ಕೊಡಬೇಕು ಅಂತ. ದಿನಚರಿಯಲ್ಲಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಇರುವಂತಹ ಈ 24 ಗಂಟೆಗಳ ಅವಧಿಯಲ್ಲಿ ಒಂದಷ್ಟು ಸಮಯ ಒಳಗಿಳಿಯುವುದಕ್ಕೆ ನಾವು ಕೊಡಬೇಕು, ಒಳಗಿಳಿಯನ್ನು ಅರಿಯುವುದಕ್ಕೆ ನಾವು ಕೊಡಬೇಕು. ಅದು ಕ್ರಮೇಣ ಅಭ್ಯಾಸ ಆಯಿತು ಅಂತಾದಾಗ ನಮ್ಮ ಸಾಯುವ ಕಾಲಕ್ಕೆ ನಮಗೆ ಬೇರೆ ಯಾರು ಒಟ್ಟಿಗೆ ಬೇಕಾಗುವುದಿಲ್ಲ. ನಮ್ಮಷ್ಟಕ್ಕೆ ನಾವು ಸಾಯಲಿಕ್ಕೆ ಆಗ್ತದೆ. ನಮ್ಮಷ್ಟಕ್ಕೆ ಸಾಯುವುದು ಅಂತ ಇತರರು ಯಾರು ಬೇಕು ಅಂತಿಲ್ಲ. ಇದ್ದಕ್ಕಿದ್ದಾಗ ಹೋಗುವುದಕ್ಕೆ ನಮ್ಮಷ್ಟಕ್ಕೆ ಸಾಯುವುದು ಅಂತ ಹೆಸರು. ಈ ಒಳಗಿಳಿಯುತ್ತಾ ಸಾಗಿದ ಹಾಗೆ ನಮಗೆ ಆ ಭಾವ, ಆ ಅನುಭಾವ ಬರುವುದಕ್ಕೆ ಸಾಧ್ಯ. ಅದನ್ನು ನೀವು ಮಾಡ್ತಾನೆ. ತನ್ನೊಳಗಡೆ ಎಲ್ಲವನ್ನು ಇಳಿಸಿಕೊಂಡು ಮನಸ್ಸನ್ನು ಭಗವಂತನಲ್ಲಿ ಸೇರಿಸಿಕೊಂಡು ಎಲ್ಲ ಹೊರಗಿನ ಭಾವವನ್ನು ಬಿಡ್ತಾ 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 ಬರುತ್ತಾ ಕೊನೆಗೆ ಆ ಗಂಗಾ ನದಿಯಲ್ಲಿ ಹಿತ್ವ ಕಲೇವರಂ, ತನ್ನ ಈ ಬಾಹ್ಯ ಶರೀರ ಅದನ್ನು ಗಂಗಾ ನದಿಯಲ್ಲಿ ಬಿಡ್ತಾನೆ. ಸದ್ಯ ಸ್ವರೂಪಂ ಜಗರಿಗೆ, ಯಾವ 4 ಜನ ಭಗವತ್ ಪಾರ್ಶ್ವದರು ಬಂದಿದ್ದಾರೆ ಆ ಸ್ವರೂಪಕ್ಕೆ ಇವ ಸೇರಿ ಹೋದ. ಅಜಾಮಿಳೋ ವ್ಯಗಾಧಾಮ, ಭಗವಂತನ ಶ್ರೀಧಾಮವನ್ನವರು ಅವ ತಲುಪಿದ್ದಾನೆ. ಹೋಗಿ ಕೆಟ್ಟ ಕೆಲಸ ಮಾಡಿದಂತಹ ಅಜಾಮಿಳನೂ ಕೂಡ ಅವರಿಗೂ ಒಂದು ವಿಷ್ಣು ಪದ ಸಿಗ್ತದೆ ಅಂತ ಆದರೆ ಕಿಂಪುನ ಶ್ರದ್ಧೆಯಾಗಣನ್ನು, ಶ್ರದ್ಧೆಯಿಂದ ಶ್ರೀಹರಿಯ ನಾಮ ವ್ಯಾಹರಣೆಯನ್ನು, ಶ್ರೀಹರಿಯ ಆರಾಧನೆಯನ್ನು ಮಾಡೋರಿಗೆ ಸಿಗದೇ ಇರ್ಬೋದು. ಇಲ್ಲಿ ನೀವು ಹೀಗೆ ಅರ್ಥ ಮಾಡಬಾರದು. ಅಜಾಮಿಳ ಕೆಟ್ಟ ಕೆಲಸ ಮಾಡಿ 88 ವರ್ಷ, ಕೊನೆಗೆ ಆಗುವಾಗ ನಾರಾಯಣ ಅಂತ ಹೇಳಿದ. ಆಗ ಕೆಟ್ಟ ಕೆಲಸ ಮಾಡಿದ್ರು, ಕೊನೆಗೆ ನಾರಾಯಣ ಅಂತ ಹೇಳಿದ್ರೆ ನಮಗೆ ಮೋಕ್ಷ ಸಿಗ್ತದೆ ಅಂತ. ಅಜಾಮಿಳನಿಗೆ ಆಯಿತು ಅಂತ ನಮಗೆ ಆಗುವುದಿಲ್ಲ. ಅದು ಯಾಕೆ ಕೇಳಿದರೆ ಇಲ್ಲಿಯ ಸಂದೇಶ ಏನು?
ನಾರಾಯಣ ಹೇಳುವಂತಹ ಆ 4 ಅಕ್ಷರಕ್ಕೆ ಅಷ್ಟು ಶಕ್ತಿ ಉಂಟು ಅಂತ. ಆ ಶಕ್ತಿ ಇರುವುದನ್ನು ನಾವು ಮೊದಲೇ ಆರಂಭ ಮಾಡಿದರೆ ಹುಟ್ಟಿದ ತಕ್ಷಣದಲ್ಲಿಯೇ. ಪರೀಕ್ಷಿತನ ಪ್ರಶ್ನೆಯೂ ಅದೇ, ಸರ್ವಾತ್ಮನ ನಿಯಮಾಣ ಇಷ್ಟೇ, ಹುಟ್ಟಿದಲ್ಲಿಂದ ಸಾಯುವವರೆಗೆ ಏನು ಮಾಡಬೇಕು ಅಂತ, ಇದನ್ನೇ ಮಾಡಬೇಕು ಅಂತ. ಕೆಟ್ಟ ಕೆಲಸವನ್ನೇ 88 ವರ್ಷ ಮಾಡಿ ಅದರ ಮರುದಿವಸದಿಂದ 89ನೇ ವರ್ಷದ 1ನೇ ದಿನದಿಂದ ನಾರಾಯಣ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಬೆಂಕಿ ಹತ್ತಿದ ಮೇಲೆ ಕೂಪಖನನಂ ಯುಕ್ತ. ಬೆಂಕಿ ಹತ್ತಿದ ಮೇಲೆ ಬಾವಿ ತೋಡಿ ಪ್ರಯೋಜನ ಇಲ್ಲ. ಇದರ ಸಂದೇಶ ಏನು ಅಂತ ಕೇಳಿದ್ರೆ, ನಿರಂತರ ಕಿಂಪುನ ಶ್ರದ್ಧೆಯಾಗಿ ಉಂಟು ಸಂದೇಶ. ಕಿಂಪುನ ಶ್ರದ್ಧೆಯಾಗಿಣನ್ನು, ಶ್ರದ್ಧೆಯಿಂದ ಭಾಗವತ ಕಥೆಯನ್ನು ನಾವು ಕೇಳಿದೆವು ಅಂತಾದರೆ, ಅಥವಾ ನಮ್ಮ ನಿತ್ಯ ಜೀವನದಲ್ಲಿ ಶ್ರೀಹರಿಯ ನಾಮವ್ಯಾಹರಣೆಯನ್ನು ನಾವು ಮಾಡಿದೆವು ಅಂತಾದರೆ ಆಗದೇ ಇರ್ತದ? ಹಾಗೆಯೇ ಆಗ್ತದೆ, ಸಿದ್ಧ ಅಂತ ಅರ್ಥ. ಹಾಗಾದ್ರೆ ಈ ಯಮದೂತರು ಹೋಗಿ ಅಲ್ಲಿ ಹೇಳಿದರು, ಹೀಗೆ ವಿಷ್ಣು ಪಾರ್ಷದರು ಬಂದು ನಮ್ಮನ್ನು ಮೇಲೆ ಕೆಳಗೆ ಮಾಡಿದರು, ವಾದ ಮಾಡಿ ನಮ್ಮನ್ನು ಸೋಲಿಸಿದರು. ಇದು ನಿಜವಾಗಿ ಎಂಥದ್ದು ನಿರ್ಣಯ ಅಂತದ್ದು. ಈ ದಂಡನೆಗಿರುವಂತಹ ನಿರ್ಣಯ ಏನು ಅಂತ ಹೇಳುವಾಗ ಯಮ ಹೇಳ್ತಾನೆ, ನಿಜವಾಗಿ ಅವ ಹೇಳಿದ್ದೇ ಸರಿ, ನಮಗೆಲ್ಲರಿಗೂ ಕೂಡ ಅವನೇ ಅಧಿಕಾರಿ, ಅವನ ನಿರ್ಣಯ ಏನು ಅದುವೇ ಅಂತಿಮ ಪರ್ಯವಸಾನವಾಗಬೇಕಾದ್ದು. ಹಾಗಾಗಿ ಅದನ್ನು ಮಾಡಿದ್ದು ಸರಿಯದು. ನೀವು ಇನ್ನು ಮುಂದೆ ಈ ನನ್ನ ನಿರ್ಣಯವನ್ನು, ಯಾಕೆ ಈ ಭಾಗವತ ಧರ್ಮವನ್ನು ತಿಳಿದವರು ಕೆಲವರು, ಎಲ್ಲರಿಗೂ ಗೊತ್ತಿಲ್ಲ, ಅದರಲ್ಲಿ ನಾನು ಒಬ್ಬ. ಹಾಗಾಗಿ ಈ ಸಂಗತಿಯನ್ನು ನಾನು ಹೇಳ್ತೇನೆ, ನೀವು ಕೇಳಬೇಕು. ಯಾರನ್ನೆಲ್ಲ ಕರ್ಕೊಂಡು ಬರಬೇಕು? ಸಿಕ್ಕಿದಾರನ್ನೆಲ್ಲ ಕರ್ಕೊಂಡು ಬರುವುದಲ್ಲ, ಅದಕ್ಕೊಂದು ನಿಯಮ ಉಂಟು. ಏನಂತದ್ದು? ತಾನಾನಯಧ್ವಮಸತಃ ವಿಮುಖಾನ್ ಮುಕುಂದ ಪಾದಾರವಿಂದ ಮಕರಂದ ರಸಾದಜಸ್ರಂ. ಯಾರ ಬಾಯಲ್ಲಿ ಕೃಷ್ಣನಾಮವ್ಯಾಹರಣೆ ಆಗುವುದಿಲ್ಲವೋ, ಯಾರು ಕೃಷ್ಣ ಧ್ಯಾನದಿಂದ ಕೃಷ್ಣ ಸ್ಮರಣೆಯಿಂದ ವಿಮುಖರಾಗಿರ್ತಾರೋ ಅಂಥವರ ಶರೀರಕ್ಕೆ ಹಾಕಿ ಬಳ್ಳಿ ಕರ್ಕೊಂಡು ಬನ್ನಿ. ತಾನಾನಯತ್ವಂ ಜಿಹ್ವಾನವರ್ತಿ ಭಗವದ್ಗುಣ ನಾಮಧೇಯಂ. ಯಾರ ನಾಲಿಗೆಯಲ್ಲಿ ಕೃಷ್ಣನ ನಾಮವ್ಯಾಹರಣೆ ಆಗುವುದಿಲ್ಲವೋ ಅಂಥವ್ರು ಕರ್ಕೊಂಡು ಬನ್ನಿ. ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ. ಮನಸ್ಸು ಅಥವಾ ಚಿತ್ತ ಸದಾ ಶ್ರೀಹರಿಯ ಚಿಂತನೆಯಲ್ಲಿಯೇ ತೊಡಗಬೇಕಂತೆ. ಹಾಗೆ ಮಾಡದವರನ್ನು ಕರ್ಕೊಂಡು ಬನ್ನಿ. ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ. ಒಂದು ದಿನವೂ ಕೂಡ ಅಲ್ಲ, ಒಂದು ದಿನದಲ್ಲಿ ಒಂದು ಸಲವಾದರೂ ಕೂಡ ಕೃಷ್ಣನಿಗೆ ಬಾಗದ ತಲೆಯವರನ್ನು ಕರ್ಕೊಂಡು ಬನ್ನಿ. ಕೃಷ್ಣನಿಗೆ ತಲೆ ಬಾಗದಿದ್ರೆ ಈಗ ಕರ್ಕೊಂಡು ಬನ್ನಿ ಅವರನ್ನು ಅಂತ. ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದ. ಒಂದು ಜೀವನದಲ್ಲಿ ಒಂದು ಕ್ಷಣವೂ ತಲೆಬಾಗದವರು, ಅವರನ್ನು ಭಗವಂತ ಬಾಗಿಸ್ತಾನೆ. ಯಾರು ಜೀವನದಲ್ಲಿ ಬೀಗಿ ನಡೀತಾರೆ, ಎಲ್ಲಿಯೂ ಬಾಗದೆ ಬೀಗಿ ನಡೀತಾರೆ, ಅಂಥವರನ್ನು ಬಾಗಿಸ್ತಾನೆ, ಬಗ್ಗಿಸ್ತಾನೆ. ತಾನಾನಯಧ್ವಮಸತಃ. ಈ ದುರ್ಜನರನ್ನು ನೀವು ಕರ್ಕೊಂಡು ಬನ್ನಿ. ಅಕೃತ ವಿಷ್ಣು ಕೃತ್ಯಾನ್. ತಾವು ಮಾಡುವಂತಹ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಮಾಡುವಂತಹ ಯಾವುದೇ ಕೆಲಸವನ್ನು ಕೃಷ್ಣಾರ್ಪಣೆಗೊಳಿಸದೆ ತನಗೆ ಅಂತ ಹೇಳುವಂತಹ ಭಾವದಿಂದ ಯಾರು ಮಾಡ್ತಾರೋ ಅಂಥವನ್ನು ಕರ್ಕೊಂಡು ಬನ್ನಿ. ಅದನ್ನು ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ನಾನು ಅಂತ ಹೇಳುವ ಭಾವದಲ್ಲಿ ನಾನು ಹೇಳಿದ್ದೇ ಆಗಬೇಕು. ನನಗಿಂತ ಸಮಾನರು ಪ್ರಪಂಚದಲ್ಲಿ ಯಾರಿದ್ದಾರೆ? ಕೋನ್ಯೋಸ್ತಿ ಸದೃಶೋಮಯ. ಅಂಥವರನ್ನು ನಾನು ಎಳೆದು ಬಿಸಾಡ್ತೇನೆ, ಅಂಥವರನ್ನು ಕರ್ಕೊಂಡು. ಹಾಗಾಗಿ ಇದುವೇ ಸರ್ವ ನಿಷ್ಕೃತಿಗಿರುವಂತಹ ದಾರಿ. ಅದನ್ನು ಮಾಡಿ ಆ ರೀತಿಯಲ್ಲಿ ಯಾರು ಲೋಕದಲ್ಲಿ ಇದ್ದಾರೆ ಅಂಥವರನ್ನೆಲ್ಲ ಕರ್ಕೊಂಡು ಬನ್ನಿ.
ಈ ರೀತಿಯಾಗಿ ನಿರ್ಣಯ ಮಾಡಿದ್ದಾನೆ ಯಮರಾಯ. ಅದನ್ನೆಲ್ಲ ಕೇಳಿ ಅವರು ಆನಂದಿತರಾಗಿದ್ದಾರೆ. ಯಮ ಧರ್ಮನಿಗೆ ಶರಣಾಗ್ತಾರೆ. ಇನ್ನು ನಾಳೆಯಿಂದ ಎಲ್ಲವೂ ಕೂಡ ನೀನು ಹೇಳಿದ ಹಾಗೆ ನಾವು ಮಾಡುವುದು. ಆ ರೀತಿಯಲ್ಲಿ ಶ್ರೀಹರಿಯ ನಾಮವ್ಯಾಹರಣೆ ಶ್ರದ್ಧೆಯಿಂದ ಮಾಡಿದವನಿಗೆ ಸರ್ವವೂ ಲಭಿಸ್ತದೆ, ಸರ್ವವೂ ಕೂಡ ಅವರು ನೆನೆಸಿದ ಹಾಗೆ ಆಗ್ತದೆ ಅನ್ನುವುದನ್ನು ಈ ಅಜಾಮಿಳೋಪಾಖ್ಯಾನದಲ್ಲಿ ತೋರಿಸಿಕೊಡ್ತಾರೆ. ಮುಂದಿನ ಕಥಾಭಾಗ ವಿಶ್ವರೂಪ ಉಪಾಖ್ಯಾನ. ಮುಂದೆ ವ್ಯಾಸರು ದಕ್ಷನ ಆಮೇಲಿನ ಸಂತತಿಯನ್ನೆಲ್ಲ ವಿವರಿಸ್ತಾರೆ. ದಕ್ಷನ ಆಮೇಲೆ ಮದುವೆಯಾದಂತಹ ಪಂಚಜನ ಪ್ರಜಾಪತಿಯ ಮಗಳಾದಂತಹ ಅಸಿಕ್ನಿಯನ್ನು ಮದುವೆಯಾಗಿ ಅವಳಲ್ಲಿ ಅನೇಕ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಪಡಿತಾಳನೆ ದಕ್ಷ. ಆ ದಕ್ಷ ಈ ಮಕ್ಕಳನ್ನೆಲ್ಲ ಒಬ್ಬೊಬ್ಬರು ಮಹಾತ್ಮರಿಗೆ ಮದುವೆ ಮಾಡಿಕೊಡ್ತಾನೆ. ಅದರಲ್ಲಿ ಚಂದ್ರನಿಗೆ 27, ಕಶ್ಯಪನಿಗೆ 13, ಹೀಗೆಲ್ಲ ಲೆಕ್ಕಾಚಾರಗಳುಂಟು. ಅದರಲ್ಲಿ ಮುಂದೆ ಹುಟ್ಟಿದಂತಹ ಬೇರೆ ಬೇರೆ ದೈತ್ಯರು, ಅವರು ಇಡೀ ಕಶ್ಯಪ ಸಂತಾನವೇ, ಮೊನ್ನೆ ಹೇಳಿದ ಹಾಗೆ ಇಡೀ ಬ್ರಹ್ಮಾಂಡವೇ ಅವರನ್ನು ತುಂಬಿ ಹೋಗಿದೆ. ಅದರಲ್ಲಿ ದೈತ್ಯರ ದಿತಿದೇವಿಯಿಂದ ದೈತ್ಯರು ಹುಟ್ಟಿಕೊಳ್ತಾರೆ. ಆ ದೈತ್ಯರಲ್ಲಿಯೂ ಕೂಡ ಹಾಗೆ ದೈತ್ಯರ ತಂಗಿ ಒಬ್ಬಳು ರಚನಾ ಅಂತ ಒಬ್ಬಳು ಇರ್ತಾರೆ. ಆ ರಚನಾ ಅನ್ನುವಂತಹ ಆ ಕನ್ಯೆಯನ್ನು ದ್ವಾದಶಾದಿತ್ಯರಲ್ಲಿ ಒಬ್ಬನಾದಂತಹ ಪಷ್ಟೃದೇವತೆಗೆ ಮದುವೆ ಮಾಡಿಕೊಡ್ತಾರೆ. ಅವರಲ್ಲಿ ಹುಟ್ಟಿದವನೇ ಮೊದಲನೇ ಮಗ ಸನ್ನಿವೇಶ ಅಂತ, ಎರಡನೇ ಮಗ ವಿಶ್ವರೂಪ ಅಂತ. ವಿಶ್ವರೂಪ, ಸನ್ನಿವೇಶ ಇವರಿಬ್ಬರು ಅವರ ಮಕ್ಕಳು ಅಂತ ಹೇಳುವಾಗ ರಾಜನಿಗೆ ಪ್ರಶ್ನೆ ಬಂತು, ಪರೀಕ್ಷಿತನಿಗೆ. ಹೌದು, ಈ ವಿಶ್ವರೂಪನನ್ನು ದೇವತೆಗಳು ಪೌರೋಹಿತ್ಯಕ್ಕೆ ಆರಿಸಿಕೊಂಡು ಅವನ ಪೌರೋಹಿತ್ಯದಲ್ಲಿ ಒಂದಷ್ಟು ಸಮಯ ಸ್ವರ್ಗಲೋಕವನ್ನು ಆಳಿದರು ಅನ್ನುವುದನ್ನು ನಾವು ಹೇಳುವುದು ಕೇಳಿದ್ದೆ. ಏನದು ಸಂಗತಿಯನ್ನು, ಯಾಕೆ ಅವರ ದೇವತೆಗಳ ಗುರುಗಳು ಬೃಹಸ್ಪತಿಗಳು ಸ್ವರ್ಗವನ್ನು ಬಿಟ್ಟು ಹೋದರು, ಇದನ್ನು ಹೇಳಿ. ಅಷ್ಟೊತ್ತಿಗೆ ವಿಶ್ವರೂಪ ಉಪಾಖ್ಯಾನವನ್ನು ಹೇಳುವುದಕ್ಕೆ ಮನ ಮಾಡ್ತಾ ಇದ್ದಾರೆ. ಸ್ವರ್ಗಲೋಕದ ಅಧಿಪತಿ ಇಂದ್ರ. ಇಂದ್ರ ಅಂತಂದ್ರೆ ಇಂದ್ರಿಯ ವಿಜಯವನ್ನು ಪಡೆದವನಿಗೆ ಇಂದ್ರ ಅಂತ ಹೆಸರು. ಮತ್ತೆ ನೀವು ಆಟದಲ್ಲಿ ನೋಡುವ ದೇವೇಂದ್ರ ಅದಲ್ಲ, ದೇವೇಂದ್ರನೇ ಅಲ್ಲ. ನಮ್ಮ ವೇದಗಳಲ್ಲಿ, ಪುರಾಣಗಳಲ್ಲಿ ಇರುವಂತಹ ಇಂದ್ರನ ವಿವರಣೆಗೂ ನಾವು ಪ್ರತ್ಯಕ್ಷ ನೋಡುವ ದೇವೇಂದ್ರನಿಗೂ ಅಜಗಜಾಂತರ ವ್ಯತ್ಯಾಸ. ಪ್ರತ್ಯಕ್ಷ ನೋಡುವ ದೇವೇಂದ್ರನೇ ಅಲ್ಲ, ದೇವೇಂದ್ರನ ಇವನಿಗೆ ದೇವೇಂದ್ರ ನಾನು ಆಗಬೇಕು ಅಂತ ಇರ್ತಾನೆ, ಹಾಗಾಗಿ ವೇಷ ಅದು. ಇಂದ್ರ ಅನ್ನುವಂತಹ ಅದು ಪದವಿ, ಅದು ವ್ಯಕ್ತಿ ಅಲ್ಲ. ಯಾರು ಬೇಕಾದರೂ ಅಂದ್ರೆ ನಿಯಮ ಉಂಟು, ಇಷ್ಟು ವರ್ಷ ಅಲ್ಲಿರ್ಬೇಕು ಅಂತ. ಆ ಮನ್ವಂತರದವರೆಗೆ ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ರು ದೇವೇಂದ್ರ. ಇಂದ್ರ ಪದವಿ ಅದು. ಆ ಪದವಿಗೆ ಏರಬೇಕು ಅಂತ ಆದ್ರೆ ಅಷ್ಟೇ ಸಾಧನೆ ಮಾಡಬೇಕು. ಪದವಿ ಸಿಗ್ಬೇಕಿದ್ರೆ ಸಾಧನೆ ಬೇಕು, ಇಲ್ಲದ್ರೆ ಪದವಿ ಸಿಗ್ತದೆ. ಸುಮ್ಮನೆ ಮನೆಯಲ್ಲಿ ಕೂತ್ರೆ ಪದವಿ ಸಿಗುತ್ತದೆ. ಇಂದ್ರ ಪದವಿ. ಆ ಪದವಿಯಲ್ಲಿರುವಾಗ ಕೆಲವು ಸರ್ತಿ ಪದವಿಗೆ ಏರಿದ ಕೂಡಲೇ ನಾವು ಪದವಿನಲ್ಲಿದ್ದೇವೆ ಅಂತ ಆಗ್ತದೆ. ಎತ್ತರದಲ್ಲಿ ಆವಾಗ ನಮಗೆ ಎಲ್ಲ ಕಾಣುವುದು ಕೆಳಗಿನವರಲ್ಲಿ. ಕೆಳಗಿನವರು ಕಂಡಾಗ ಏನು, ನಾನೇ ದೊಡ್ಡವ ಅಂತ ಅನಿಸುವುದು. ಈ ಪದವಿಯಲ್ಲಿದ್ದಾಗ ಆಗುವುದು ಹೀಗೆ ಅಂತ. ನಾವು ಪದವಿನಲ್ಲಿದ್ದೇವೆ, ಹಾಗಾಗಿ ಎಲ್ಲರೂ ನನ್ನ ಕೆಳಗಡೆ ಕಾಣುವುದು. ಕೆಳಗಡೆ ಅಷ್ಟು ಕಷ್ಟ ಮಾಡಿಕೊಂಡು ಯಾರು ನೋಡ್ತಾರೆ? ಹಾಗಾಗಿ ಸಹಜವಾಗಿಯೇ ಮತ್ತೂ ನಾ ಮೇಲೆ ಹೋಗಬೇಕು ಅಂತ ತಲೆಯಲ್ಲಿ ಕಣ್ಣಿರ್ತದೆ. ಕಣ್ಣು ತಲೆಯಲ್ಲಿ ಉಂಟ ಅಂತ ನಾವು ಕೆಲವು ಸಲ ಹೇಳ್ತೇವೆ ನೋಡಿ, ಬೈಯೋದು. ಕಣ್ಣು ತಲೆಯಲ್ಲಿದ್ದಾನೆ ನನಗೆ.
ಇದು ಸಾಮಾನ್ಯವಾಗಿ ಅಧಿಕಾರದ ವ್ಯವಸ್ಥೆಗಳು. ಸಹಜವಾಗಿಯೇ ಈ ಇಂದ್ರನ ವಿಷಯದಲ್ಲಿ, ದೇವೇಂದ್ರನ ವಿಷಯದಲ್ಲಿ ನಿನ್ನೆ ಮೊನ್ನೆಲ್ಲ ಹೇಳಿದ ಹಾಗೆ ಇಂಥದ್ದೆಲ್ಲ ಕೆಲವೊಂದಷ್ಟು ಪ್ರಕರಣಗಳು ನಡೆದಿದ್ದಾವೆ. ಅದಕ್ಕೆ ಅರ್ಥಗಳು ಬೇರೆ ಉಂಟು. ನಾವು ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂತಹ ಪದವು ಪದವಿ ಅದರ ಬಗ್ಗೆ ನಾವು ಹೇಳಿದ್ದಷ್ಟೇ. ಇದು ಸಾಮಾನ್ಯವಾಗಿ ಅಧಿಕಾರದಲ್ಲಿ ಇರುವಂತಹ ಏರುಪೇರುಗಳು, ಮಾನಸಿಕ ಅಸ್ಥಿರತೆಗಳು. ಇಲ್ಲಿ ಇಂದ್ರನ ವಿಷಯದಲ್ಲಿ ನಾವು ಏನು, ಅದು ಸಹಜವಾಗಿ ದೈವದತ್ತವಾದ ಪದವಿಯದು. ಅದನ್ನು ನಾರಾಯಣೀಯಂ ಅನ್ನುವಂತಹ ಗ್ರಂಥದಲ್ಲಿ ನಾರಾಯಣ ಭಟ್ಟತ್ತರಿಗಳು ಬಹಳ ಸುಂದರವಾಗಿ ಹೇಳ್ತಾರೆ. ಗುರುವಾಯೂರು ಕೃಷ್ಣನ ಹತ್ರ, ಹೇ ಕೃಷ್ಣ, ಇಂದ್ರಾದಿಗಳಿಗೆ ಪದವಿಯನ್ನು ಕೊಟ್ಟವನೂ ನೀನೇ, ಬೇಡದೇ ಇದ್ದಾಗ ಅಲ್ಲಿದ್ದವರನ್ನು ಸೀಟಿನಿಂದ ಇಳಿಸುವನು ನೀನೇ ಅಂತ. ನಾರಾಯಣೀಯಂ ಬಹಳ ಬಹಳ ಸುಂದರವಾದ ಇದೇ ಭಾಗವತದ ಸೂಕ್ಷ್ಮ ರೂಪ. ಭಾಗವತವನ್ನೇ ವರ್ಣನೆ ಮಾಡುವುದಲ್ಲಿ ಕೃಷ್ಣನನ್ನೇ ಉದ್ದೇಶಿಸಿ, ಗುರುವಾಯೂರು ಕೃಷ್ಣನನ್ನೇ ಉದ್ದೇಶ ಪಟ್ಟುಕೊಂಡು ಅವನನ್ನೇ ಸಂಬೋಧಿಸಿ ಅವನಲ್ಲಿ ಮಾತಾಡು. ನೀವು ನಾರಾಯಣೀಯಮ್ಮಿನ ಪ್ರತಿಯೊಂದು ಶ್ಲೋಕವನ್ನು ನೋಡಿ ಆ ಕೃಷ್ಣನಲ್ಲಿ ಅವರು ಮಾತಾಡಿದ್ರು ಭಟ್ಟತಿರಿಗಳು. ಬಹಳ ನಾವು ಮಾತಾಡಿದಾಗ ಆಗ್ತದೆ ಅದನ್ನು ಓದುವಾಗ, ನಾವೇ ಅವನ ಹತ್ರ ಮಾತಾಡಿದಾಗ. ಹಾಗಾಗಿ ಇಂಥದ್ದನ್ನೆಲ್ಲ ಓದುವಾಗ ಏನು ಅಂತ ಕೇಳಿದರೆ ಆ ಭಾವನೆ ಬರಬೇಕು. ಹಾಗಾಗಿ ರಸಿಕಾಹ ಭವಿ ಭಾವುಕಾಹ ಅಂತಂದರೆ ಇಡೀ ನಮ್ಮ ಜೀವನದಲ್ಲೇ ನಾವು ಭಾವುಕ ರಸಿಕರಾಗಬೇಕು ಅಂತ, ಕೇವಲ ರಸಿಕರಲ್ಲ, ಭಾವುಕ ರಸಿಕರಾಗಬೇಕು. ಜೀವನದಲ್ಲಿ ನಾವು ಅದಾಗಬೇಕು ಅಂತಾದರೆ ನಾವು ಭಾಗವತವನ್ನು ಹಿಡಿಬೇಕು. ಇಂದ್ರನಿಗೆ ಆ ಪದವಿಯಲ್ಲಿ ಏರಿದ್ದಾನೆ, ಸುಧರ್ಮ ಸಭಾಧ್ಯಕ್ಷನಾಗಿದ್ದಾನೆ, 3 ಲೋಕದ ಐಶ್ವರ್ಯವೂ ಕೂಡ ಅವನಲ್ಲಿ ಉಂಟು. ಅದರಿಂದ ಸಹಜವಾಗಿ ಅವನಲ್ಲಿ ಮದ ಏರ್ಪಡುತ್ತದೆ, ಅಧಿಕಾರ ಮದ. ಆ ಮದ ಏರಿದ ಹಾಗೆ ಏನಾಗ್ತದೆ, ಸನ್ಮಾರ್ಗವನ್ನು ಮೀರಿ ನಡೀತಾರೆ. ಅದನ್ನು ಮಾಡಿದ್ದಾನೆ ದೇವೇಂದ್ರ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಅರ್ಥ ಆಯ್ತಾ? ಯೌವನ ಉಂಟು, ಮಹಾನರ್ಥಕಾರಿ. ಯೌವನ ಅಂದರೆ ಸದ್ವಿನಿಯೋಗ ಆಗದೇ ಇದ್ರೆ ಆ ಯೌವನದೊಟ್ಟಿಗೆ ಆ ಕಾಲಕ್ಕೆ ಅವನಿಗೆ ಸಣ್ಣ ಪ್ರಾಯದಲ್ಲಿಯೇ ದುಡ್ಡು ಮಾಡಬೇಕು ಅಂತಾಗಿ ಒಳ್ಳೆ ಕೋಟಿಗಟ್ಟಲೆ ದುಡ್ಡಾಯಿತು, ಸಂಪಾದನೆ ಆಯಿತು. ಧನ ಸಂಪತ್ತಿ ಅದು ಅದಕ್ಕಿಂತ 10 ಪಟ್ಟು ಅನರ್ಥಕಾರಿ, ಸರಿಯಾಗಿ ವಿನಿಯೋಗ ಆಗದೇ ಇದ್ರೆ. ಪ್ರಭುತ್ವ, ಆ ಹೊತ್ತಿಗೆ ಅವನನ್ನು ಯಾರೋ ಪಟ್ಟಕ್ಕೆ ಏರಿಸಿದ್ರು, ದಕ್ಷನಿಗೆ ಪಟ್ಟ ಕೊಟ್ಟಾಗೆ ಪ್ರಭುತ್ವ, ಅದು ಹಾಗೆ. ಅವಿವೇಕಿತ, ಇದು 3 ಸಿಕ್ಕಿದ ಮೇಲೆ ಮತ್ತೆ ವಿವೇಕ ಹೋಗಬೇಕು ಅಂತ ಹೇಳಬೇಕು ಅಂತ ಏನಿಲ್ಲ, ಅದರಷ್ಟಕ್ಕೆ ಹೋಗ್ತದೆ. ಆತ್ಮವಿಸ್ಮೃತಿ, ಆತ್ಮಜ್ಞಾನ ಅಂತಂದ್ರೆ ಆತ್ಮ ತನ್ನ ಪರಿಚಯ, ಸ್ವಸ್ವರೂಪಾನುಸಂಧಾನ. ಇದಿಲ್ಲದಿದ್ರೆ ಇಲ್ಲಿ ಸಹಜವಾಗಿಯೇ ಯೌವನ ಇರುವವನು ಅದು ಕೂಡ ಅನರ್ಥ ಪರಂಪರೆಯನ್ನು ಉಂಟು ಮಾಡ್ತದೆ. ಧನ ಸಂಪತ್ತು ಬಂದಾಗ ಅದು ಕೂಡ ಅನರ್ಥ ಪರಂಪರೆಯನ್ನು ಉಂಟು ಮಾಡ್ತದೆ. ಹಾಗೆ ಪ್ರಭುತ್ವ ಅನರ್ಥ ಪರಂಪರೆಯನ್ನು ಉಂಟು ಮಾಡುವಂಥದ್ದು, ಅವಿವೇಕ ಅನರ್ಥ ಪರಂಪರೆಯನ್ನು ತರುವಂಥದ್ದು. ಯಾರಿಗೆ? ತನ್ನನ್ನು ತಾನು ಮರೆತವನಿಗೆ, ಸ್ವಸ್ವರೂಪಾನುಸಂಧಾನ ಇಲ್ಲದವನಿಗೆ. ಇದು ಇಲ್ಲದವನಿಗೆ ಇದು ಒಂದೊಂದೂ ಅನರ್ಥಕಾರಿ. ಅಂಥದ್ದು ಒಬ್ಬನಲ್ಲಿ ಈ 4 ಸೇರಿದಾಗ ಕಿಮು ಯತ್ರ ಚತುಷ್ಟಯಂ, ಹೇಗಾಗ್ಬೋದು? ಅದರ ಭೀಕರತೆಯನ್ನು ವಿವರಿಸುವುದಕ್ಕೆ ಕಷ್ಟ. ಅಂಥದ್ದರಲ್ಲಿ ದೇವೇಂದ್ರ ಬಹಳ ವಿಲಾಸದ ಜೀವನವನ್ನು ಮಾಡ್ತಾ ಇದ್ದಾನೆ. ಸುಧರ್ಮ ಸಭೆಯಲ್ಲಿ ಎಲ್ಲರೂ ಮಹಾತ್ಮರೆಲ್ಲ ಇದ್ದಾರೆ. ಊರ್ವಶಿ, ರಂಭೆಯರು, ಅಪ್ಸರೆಯರೆಲ್ಲ ನರ್ತನ ಮಾಡ್ತಾ ಇದ್ದಾರೆ. ಆ ನರ್ತನವನ್ನೇ ನೋಡ್ತಾ ಇದ್ದಾರೆ. ಅವರು ಇವರಿಗೆ ಬೇಕಾದ ಹಾಗೆ ಕುಣಿತಾ ಇದ್ದಾರೆ. ಇವತ್ತಿನ ಯಕ್ಷಗಾನದ ಹಾಗೆ ಕಲೆ ಪ್ರಧಾನ ಅಲ್ಲ, ಆ ಕಲೆಗೆ ಒಂದು ಕಲೆ ಬರುವುದೇ ಪ್ರಧಾನ. ಕಲೆ ಅಂತಂದ್ರೆ ಚುಕ್ಕೆ, ಕಪ್ಪು ಬೊಟ್ಟು, ನಮಗೆ ಬೇಕಾದಾಗೆ ಕುಣಿಯುವುದು. ಕಲೆಗೆ ಬೇಕಾದಾಗೆ ಕುಣಿಯುವುದಲ್ಲ, ನಮಗೆ ಬೇಕಾದಾಗೆ ಕುಣಿಯುವುದು. ಹಾಗಾಗಿ ಕಲೆಗೊಟ್ಟು ಕಲೆ ಬರುವುದಕ್ಕೆ ಕುಣಿತಾರೆ. ಇಲ್ಲಿ ದೇವೇಂದ್ರನಿಗೆ ಬೇಕಾದ ಹಾಗೆ ಇವರು ಅಪ್ಸರೆಯರೆಲ್ಲ ಕುಣಿತಾ ಇದ್ದಾರೆ. ಊರ್ವಶಿ, ರಂಭೆಯರೆಲ್ಲ ಇದ್ದಕ್ಕಿದ್ದಾಗೆ ಪುರೋಹಿತರು, ದೇವ ಪುರೋಹಿತರು ಬಂದರು. ಬೃಹಸ್ಪತಿ ಆಚಾರ್ಯರು ಪುರೋಹಿತರು ಬಂದಾಗ ಈ ದೇವೇಂದ್ರನಿಗೆ
ಗೊತ್ತಾಗ್ಲಿಲ್ಲ. ಇವ ಅದರಲ್ಲಿ ಮೈ ಮರೆತಿದ್ದ ಗೊತ್ತಾಗ್ಲಿಲ್ಲ. ಬಂದಂತಹ ಗುರುಗಳನ್ನು ದೇವೇಂದ್ರ ಪರಿಗಣಿಸಲಿಲ್ಲ, ಕಡೆಗಣಿಸಿದ್ದಾನೆ ಅನ್ನುವುದನ್ನು ಅರ್ಥ ಮಾಡಿಕೊಂಡರು ಬೃಹಸ್ಪತಿಗಳು. ಏನು ಮಾಡಿದ್ರು ಅಷ್ಟೊತ್ತಿಗೆ? ವಾಚಸ್ಪತಿ ಮುನಿವರಂ, ಇವ ಆಸನದಿಂದ ಹೇಳ್ಬೇಕು ತಾನೆ ಗುರುಗಳು ಬಂದಾಗ, ಎದ್ದು ಗೌರವವನ್ನು ಕೊಡಬೇಕು. ಅದು ಯಾವುದನ್ನೂ ಮಾಡಲಿಲ್ಲ. ಪಶ್ಯನ್ನಪಿ, ನೋಡಿ ನೋಡಿ ಈ ದುರಹಂಕಾರ ಎಷ್ಟರ ಮಟ್ಟಿಗೆ ಏರ್ತದೆ ಅಂತಂದ್ರೆ, ನೋಡಿಯೂ ನೋಡದಾಗೆ ಅಂತ. ಪಶ್ಯನ್ನಪಿ ಸಭಾಗ. ಅಲ್ಲಿಂದ ಅವರು ಹೋದ್ರು, ನನಗಿದು ಜಾಗ ಅಲ್ಲ ಅಂತ. ಹೋದ ಕೂಡಲೇ ಇವನಿಗೆ ಎಚ್ಚರ ಆಯ್ತು, ನೆನಪಾಯ್ತು. ಗುರುಗಳು ಬಂದಿದ್ರು, ನಾನು ಎದ್ದು ನಿನ್ನ ಗೌರವಿಸಲಿಲ್ಲ, ಹಣ್ಣು ಹಂಪಲು ಕೊಡಲಿಲ್ಲ, ಇತ್ಯಾದಿ ಇತ್ಯಾದಿ. ಇಂತಹ ಒಂದು ಕೆಟ್ಟ ಕೆಲಸವನ್ನು ನಾವು ಮಾಡಿದ್ನಲ್ಲ, ಏನು ಮಾಡೋದು ಈಗ? ನಾವು ಅವರನ್ನು ಈಗ ಹುಡುಕೊಂಡು ಹೋಗಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ಆಗ್ಲಿಕ್ಕಿಲ್ಲ, ಇದು ನಾವು ಮಾಡಿದ್ದೆಲ್ಲ ಮುಟ್ಟಿದ್ದೆಲ್ಲ ಮಣ್ಣಾದಿತ್ತು ಅಂತ ಹೇಳಿ ಅವರ ಮನೆಗೆ ಹೋದ್ರು. ಮನೆಯಲ್ಲಿ ಇರಲಿಲ್ಲ, ಎಲ್ಲ ಹುಡುಕಿದ್ರು, ಎಲ್ಲಿಯೂ ಇಲ್ಲ. ಅವರೆಲ್ಲಿಯೂ ಯೋಗ ಶಕ್ತಿಯಿಂದ ತಮ್ಮನ್ನು ತಾವು ಅಡಗಿಸಿಕೊಂಡಿದ್ರು ಬೃಹಸ್ಪತಿಗಳು. ಏನು ಮಾಡುದು? ಈಗ ಒಟ್ಟು ಉಳಿದವರ ಕೈಪಾಲಾಗ್ತದೆ. ಈಗ ರಾಕ್ಷಸರದ್ದು, ದೈತ್ಯರ, ದಾನವರೆಲ್ಲ ಬಂದು ಸೇರ್ತಾರೆ. ಈಗ ಇನ್ನೀಗ ಪೌರೋಹಿತ್ಯ ಇಲ್ಲದಿದ್ರೆ ಇಡೀ ಕೆಲಸ ಕೆಡ್ತದೆ ಅಂತ ಆಲೋಚನೆ ಮಾಡಿಕೊಂಡು ಬ್ರಹ್ಮದೇವರಲ್ಲಿಗೆ ಹೋಗ್ತಾರೆ. ದೇವದೇವರು ಬ್ರಹ್ಮನ್ನ ನೀನೇ ಗತಿ, ಏನು ಮಾಡುವುದು ಇದಕ್ಕೆ? ನೀವು ಬೇಡದಿದ್ದ ಕೆಲಸ ಮಾಡಿದ ಕಾರಣ ಹೀಗೆ ಆದದ್ದು ಅಂತಂದ ಬ್ರಹ್ಮ. ಮಗವನ್ ವಿಷತಃ ಪಶ್ಯ, ನೋಡು ನಿಮಗೆಲ್ಲ ಬುದ್ಧಿ ಕಡಿಮೆ, ಸ್ವಲ್ಪ ಸಂಪತ್ತು ಬಂದ ಹಾಗೆ ಬುದ್ಧಿ ಹಾಳಾಗ್ತದೆ. ನೋಡು, ಆ ದೈತ್ಯರಲ್ಲ ಒಂದು ಕಾಲಕ್ಕೆ ಶುಕ್ರಾಚಾರ್ಯರ ಶಾಪಕ್ಕೊಳಗಾದರೂ ಅವರನ್ನು ಪೂಜೆ ಮಾಡದೇ ಇದ್ದ ಕಾರಣ ಅವರ ಸಂಪತ್ತೆಲ್ಲ ಹೋಯಿತು. ಈಗ ಮತ್ತೆ ಅವರು ಎಚ್ಚೆತ್ತುಕೊಂಡು ತಮ್ಮನ್ನು ತಾವು ಅರ್ಥ ಮಾಡಿಕೊಂಡು ಸ್ವಸ್ವರೂಪಾನುಸಂಧಾನದಿಂದ ಮತ್ತೆ ಅದೇ ಶುಕ್ರಾಚಾರ್ಯರನ್ನು ಅಮಿತವಾದಂತಹ ಆರಾಧನೆಯನ್ನು ಮಾಡಿ ಒಲಿಸಿಕೊಂಡು ವಿಶೇಷವಾದಂತಹ ಶಕ್ತಿಯನ್ನು ಅನುಗ್ರಹ ಮಾಡಿದ್ದಾರೆ. ಇವತ್ತು ಪರಮ ದೈವವೇ ಶುಕ್ರಾಚಾರ್ಯರು ಅಂತ ಅವರು ದೈತ್ಯರು, ದಾನವರು ಭಾವಿಸಿದ ಕಾರಣ ಇವತ್ತು ಅವರಿಗೆ ವಿಶಿಷ್ಟವಾದ ಸ್ಥಾನ ಸಿಕ್ಕಿದೆ. ನಿಮಗೆ ನೀವು ನಿಮ್ಮ ಕುಲಗುರುಗಳನ್ನು ಕಡೆಗಣಿಸಿದ್ದೀರಿ, ಆದ ಕಾರಣ ಅವರು ಇಲ್ಲಿಂದ ಮಾಯವಾಗಿ ಹೋಗಿದ್ದಾರೆ. ಈಗ ದೈತ್ಯರು ಅರ್ಥಶಾಸ್ತ್ರ ಪ್ರವೀಣರು. ಶುಕ್ರಾಚಾರ್ಯರಿಂದ ಅವರು ಅರ್ಥಶಾಸ್ತ್ರವನ್ನು ಅಭ್ಯಾಸ ಮಾಡಿದವರು. ಹಾಗಾಗಿ ಯಾವ ಹೊತ್ತಿಗೆ ಏನು ಬೇಕಾದವರು ಮಾಡಬಹುದು. ನೀನು ಆಲೋಚನೆ ಮಾಡಿದ್ದು ಯಾಕೆ? ಯಾರು ಬ್ರಾಹ್ಮಣರಿಗೆ ಗೌರವವನ್ನು ಕೊಡ್ತಾರೆ, ಯಾರು ಕೃಷ್ಣನಿಗೆ ಗೌರವವನ್ನು ಕೊಡ್ತಾರೆ, ಪೂಜಿಸ್ತಾರೆ, ಯಾರು ಗೋವುಗಳಿಗೆ ಗೌರವವನ್ನು ಕೊಡ್ತಾರೆ, ಪೂಜಿಸ್ತಾರೆ, ನ ವಿಪ್ರ ಗೋವಿಂದ ಕವೀಶ್ವರಾಣಂ ಭವಂತ್ಯಭದ್ರಾಣಿ, ಅವರಿಗೆ ಅಮಂಗಲ ಅಂತ ಆಗುವುದಿಲ್ಲ ಜೀವನದಲ್ಲಿ. ಯಾರು ಬ್ರಾಹ್ಮಣ ಪೂಜೆ ಮಾಡುವುದಿಲ್ವೋ, ಯಾರು ಗೋವಿಂದನ ಪೂಜೆಯನ್ನು ಮಾಡುವುದಿಲ್ವೋ, ಯಾರು ಗೋಪೂಜೆಯನ್ನು ಮಾಡುವುದಿಲ್ವೋ, ಅವರ ಜೀವನದಲ್ಲಿ ಎಲ್ಲವೂ ಕೂಡ ಅಮಂಗಲವೇ ಸಿದ್ಧ. ಯಾವನ ಜೀವನದಲ್ಲಿ ಇದೆಲ್ಲವೂ ಉಂಟು, ಗೋಪೂಜೆ ಉಂಟು, ಕೃಷ್ಣ ಪೂಜೆ ಉಂಟು, ಬ್ರಾಹ್ಮಣ ಪೂಜೆ ಉಂಟು, ಅಂಥವರಿಗೆ ಜೀವನದಲ್ಲಿ ಎಲ್ಲವೂ ಕೂಡ ಶುಭಕರವಾಗಿಯೇ ಪರಿಣಮಿಸುತ್ತದೆ. ಹಾಗಾಗಿ ಪೌರೋಹಿತ್ಯ ಇಲ್ಲದೆ ಆಗುವುದಿಲ್ಲ. ನನಗೆ ಪೂಜೆ ಮಾಡಲಿಕ್ಕೆ, ಹೋಮ ಮಾಡಲಿಕ್ಕೆ ಬರ್ತದೆ ಅಂತ ನಾನೇ ಮಾಡುವ ಹಾಗೆ ಪುರೋಹಿತರ ಮೂಲಕವಾಗಿ ಮಾಡಿಸಿಕೊಂಡವರ ಆಶೀರ್ವಾದವನ್ನು ನಾವು ಬೇಡಬೇಕು. ಈಗ ದಾರಿ ಒಂದೇ. ನಿಮಗಿಂತ ವಯಸ್ಸಿನಲ್ಲಿ ಸಣ್ಣವನಾದರೂ ಕೂಡ ತ್ವಷ್ಟೃವಿನ ಮಗನಾದಂತಹ ವಿಶ್ವರೂಪಾಚಾರ್ಯ ಅಲ್ಲಿದ್ದಾನೆ ಆಶ್ರಮದಲ್ಲಿ, ಶುದ್ಧವಾದ ಬ್ರಾಹ್ಮಣ. ಅವನನ್ನು ಹೋಗಿ ನೀವು ಬೇಡಬೇಕು, ಅವನಲ್ಲಿ ನಿಮ್ಮ ಪೌರೋಹಿತ್ಯಕ್ಕಾಗಿ ಯಾಚಿಸಬೇಕು. ಹೋಗಿಲ್ಲಿಂದ ಕೆಲಸ ಆಗಬೇಕು, ಹೋಗಿ ಬೇಡಿಕೊಡ್ತಾರೆ. ಬೇಡಿಕೊಂಡು ಏನು, ನಮ್ಮ ಪೌರೋಹಿತ್ಯವನ್ನು ನೀವು ವಹಿಸಿಕೊಳ್ಬೇಕು, ನಿಮಗೆ ನಾವು ಶರಣಾಗಿದ್ದೇವೆ ಅಂತ ಹೇಳಿದಾಗ ವಿಶ್ವರೂಪ ಹೇಳಿದ, ನಾವೀಗ ಪೌರೋಹಿತ್ಯವನ್ನೆಲ್ಲ ಬಿಟ್ಟಾಗಿದೆ, ಅದು ಆಗಲಿಕ್ಕಿಲ್ಲ. ಅದು ಪೌರೋಹಿತ್ಯ
ಪೌರೋಹಿತ್ಯ ಆಗಲಿಕ್ಕೆ ಏನು ಪ್ರತಿಗ್ರಹ ಅಲ್ಲ. ಅದಕ್ಕೆ ಜಪ ಮಾಡಿಬೇಕು. ಜಪ ಮಾಡಿದ್ರೆ ಗೊತ್ತಾಗುವುದಿಲ್ಲ ಅಂತ ಪಾಪವನ್ನು ಕಟ್ಟಿಡುವುದಲ್ವ. ಹಾಗಾಗಿ ನಾವು ಪೌರೋಹಿತ್ಯ ಆಗಲಿಕ್ಕೆ ನಾವು ಸುಮ್ಮನೆ ಹೀಗೆ ಒಳಗಿಳಿದೇ ನಾವು ಮುಂದೆ ಸಾಗ್ತಾ ಇದ್ದೇವೆ. ನಮಗೆ ಅದರಲ್ಲಿ ಆನಂದ ಉಂಟು. ಹಾಗೆ ಅಂತ ನೀವು ಕೇಳಿದ ಕಾರಣ ನೀವು ನಿಮ್ಮ ಆಜ್ಞಾಧಾರಕರು ನಾವು, ನೀವು ಹೇಳಿದ್ದನ್ನು ಬೇಡ ಅಂತ ನಾವು ಮಾಡುವುದಿಲ್ಲ. ಹಾಗಾಗಿ ನಿಮ್ಮ ಪೌರೋಹಿತ್ಯವನ್ನು ಸ್ವೀಕಾರ ಮಾಡಿದ್ದೇವೆ. ಹೌದು, ಸಂತೋಷ ಇದೆ. ದೇವತೆಗಳೆಲ್ಲ ಸಂತೋಷದಿಂದ ಹೋದರು. ಎಲ್ಲ ಸಂಪತ್ತನ್ನು ಮತ್ತೆ ಈ ವಿಶ್ವರೂಪಾಚಾರಗಳ ಮೂಲಕವಾಗಿ ನಾನಾ ಪ್ರಕಾರದ ಯಜ್ಞಯಾಗಾದಿಗಳನ್ನು ಮಾಡಿ ಪಡಿತಾರೆ. ಆ ಕಾಲದಲ್ಲಿ ಇಂದ್ರನ ಕೇಳಿಕೆಯ ಮೇರೆಗೆ ವಿಶ್ವರೂಪನಲ್ಲಿದ್ದಂತಹ ಒಂದು ಅತ್ಯದ್ಭುತವಾದ ವಿದ್ಯೆ, ವೈಷ್ಣವ ವಿದ್ಯೆ, ಅದನ್ನು ಇಂದ್ರನಿಗೆ ಉಪದೇಶ ಕೊಡ್ತಾನೆ. ನಾರಾಯಣ ಕವಚ ಅಂತ ಅದಕ್ಕೆ ಹೆಸರು, ವೈಷ್ಣವೀ ವಿದ್ಯೆ. ಆ ನಾರಾಯಣ ಕವಚವನ್ನು ವಿಶ್ವರೂಪ ಇಂದ್ರನಿಗೆ ಉಪದೇಶ ಮಾಡ್ತಾನೆ. ಎಂತಹ ಶತ್ರುಗಳ ಕಾಟ ಇದ್ರೂ ಕೂಡ ಅದನ್ನು ನೀನು ಧರಿಸಿದರೆ, ಅದನ್ನು ನೀನು ಪಾರಾಯಣ ಮಾಡಿದರೆ ನಿನ್ನ ಯಾವ ಶತ್ರುಗಳು ನಿನ್ನ ಮುಟ್ಲಿಕ್ಕೆ ಬರುವುದಿಲ್ಲ. ಯಾವ ಅತ್ಯಂತ ವಿಚಿತ್ರವಾದಂತಹ ಸಂದರ್ಭ ಇದ್ದರೂ ಕೂಡ ನಿನಗೆ ಯಾವ ಆಪತ್ತುಗಳು ನಿನ್ನನ್ನು ಮುಟ್ಟುವುದಕ್ಕೆ ಬರುವುದಿಲ್ಲ. ನಿನಗೆ ಎಲ್ಲ ಕಡೆಗಳಲ್ಲಿಯೂ ಶ್ರೇಯಸ್ಸಾಗ್ತದೆ. ಇದನ್ನು ನೀನು ಪಾರಾಯಣ ಮಾಡು. ನಿನಗೆಲ್ಲ ಕಳೆದು ಹೋದ ಸಂಪತ್ತುಗಳೆಲ್ಲ ಬರ್ತದೆ. ಈ ನಾರಾಯಣ ಕವಚವನ್ನು ಪಠಿಸುವುದಿಲ್ಲ. ಅದನ್ನು ಉಪದೇಶ ಪಡ್ಕೊಂಡ ದೇವೇಂದ್ರ, ನೀನು ಮುಟ್ಟಿದ್ದೆಲ್ಲವೂ ಕೂಡ ನಿನಗೆ ಯಶಸ್ಸಾಗಿ ಪರಿಣಮಿಸುತ್ತದೆ. ನ ಕುತಶ್ಚಿತ್ ಭಯಂ, ಯಾವುದೇ ದಿಕ್ಕುಗಳಿಂದ ನಿನಗೆ ಭಯ ಇಲ್ಲ. ರಾಜ ದಸ್ಸು ಗೃಹಾದಿಭ್ಯ, ದೇಶದ ರಾಜನಿಂದ ಭಯ ಇಲ್ಲ, ಕಳ್ಳಕಾಕರ ಭಯ ಇಲ್ಲ, ಇತರ ಯಾವುದೇ ಕಣ್ಣಿಗೆ ಕಾಣದೇ ಇರುವಂತಹ ಆಧಿದೈವಿಕವಾದ ಭಯವೂ ಇಲ್ಲ. ಒಟ್ಟಿನಲ್ಲಿ ಏನು ಆಧ್ಯಾತ್ಮಿಕ ಭಯ ಇಲ್ಲ, ಆಧಿದೈವಿಕ ಭಯ ಇಲ್ಲ, ಆಧಿಭೌತಿಕ ಭಯ ಇಲ್ಲ. ನಾವೆಲ್ಲ ಕಂಗೆಡುವುದು ಇದರಿಂದಲೇ ತಾನೆ. ಇದರಿಂದ ನಾವು ನಿವೃತ್ತರಾಗಬೇಕು ಅಂತ ಆದರೆ, ನಿವೃತ್ತರಾಗಿ ಎದ್ದೇಳಬೇಕು ಅಂತ ಆದರೆ, ಕಣ್ಣು ಬಿಡಬೇಕು ಅಂತ ಆದರೆ ನಾವು ಕೂಡ ನಾರಾಯಣ ಕವಚವನ್ನು ಪಠಿಸಬೇಕು. ಶ್ರೀಮದ್ಭಾಗವತದ 6ನೇ ಸ್ಕಂಧದ 8ನೇ ಅಧ್ಯಾಯ ನಾರಾಯಣ ಕವಚ. ಇದನ್ನು ನೀವು ಪಠನ ಮಾಡಿ ಧಾರಣೆ ಮಾಡಿದ್ರೆ, ಧಾರಣೆ ಅಂದರೆ ಕೊರಳಲ್ಲಿ ಹಾಕಬೇಕು ಅಂತಲ್ಲ, ಕಂಠಸ್ಥ ಆದರೆ ಧಾರಣೆ ಆದಾಗೆ. ಇದನ್ನು ನಿತ್ಯ ಪಾರಾಯಣ ಮಾಡಿದ್ರೆ ನೀವು ಹೋದಲ್ಲೆಲ್ಲ ನಿಮ್ಮನ್ನು ಯಾರೂ ಕೂಡ ದುಷ್ಟರು ನೋಡುವುದಿಲ್ಲ ಅಂತ. ನಿಮ್ಮನ್ನು ಎಲ್ಲ ಕಡೆ ಹೋದಲ್ಲಿ ಬಂದಲ್ಲೆಲ್ಲ ಶಿಷ್ಟರು ನೋಡ್ತಾರೆ. ಇದನ್ನು ಪಾರಾಯಣ ಮಾಡಬೇಕು. ಅತ್ಯದ್ಭುತವಾದಂತಹ ಒಂದು ಶಕ್ತಿ ಇರುವಂಥದ್ದು. ಅದನ್ನು ವಿಶ್ವರೂಪ ಉಪದೇಶ ಕೊಟ್ಟ, ದೇವೇಂದ್ರನನ್ನು ಸ್ವೀಕಾರ ಮಾಡಿದ. ಅಂತಹ ವಿಶ್ವರೂಪನಿಗೆ ಅವನು ನೋಡ್ಲಿಕ್ಕೆ ಭಾರಿ ಚಂದ ಇದ್ದ. 3 ತಲೆ ಅಂತೆ ಅವನಿಗೆ. ವಿಶ್ವರೂಪೋ ವೈ ರಾಷ್ಟ್ರ ಪುರೋಹಿತೋ ದೇವಾನಾಮಾಸಿ. ಅದೇ ಆ ವೇದದ ವ್ಯಾಖ್ಯಾನ. ಸ್ವಸ್ತ್ರೀಯೋ ಸುರಾಣಾಂ ತಸ್ಯ ತ್ರೀಣಿ ಶೀರ್ಷಾಣ್ಯಾಸನ್. ಅಸುರರ ತಂಗಿ, ಸ್ವಸ್ತ್ರೀಯೋ ಸುರಾಣಾಂ, ದೈತ್ಯದ ತಂಗಿ ರಚನೆ. ಆ ರಚನೆಯ ಮಗ ಇವ. ಹಾಗಾಗಿ ಸ್ವಸ್ತ್ರೀಯ, ಮಗಳ ಮಗ. ಅವನಿಗೆ 3 ತಲೆ. ಒಂದು ತಲೆಯಲ್ಲಿ ಸೋಮಪಾನ ಮಾಡುವುದು, ಮತ್ತೊಂದು ತಲೆಯಲ್ಲಿ ತಲೆ ಅಂದ್ರೆ ಮುಖ, ಸುರಾಪಾನವನ್ನು ಮಾಡುವುದು, 3ನೇ ತಲೆಯಲ್ಲಿ ಅನ್ನಾದಿಗಳನ್ನು ಸೇವಿಸುವುದು. ನಾವು ಹಾಳಾದದ್ದೇ ಒಂದೇ ಮುಖದಿಂದ ಎಲ್ಲವನ್ನು ಮಾಡುವ ಕಾರಣ ಅಲ್ಲ. ಸೋಮಪಾನ, ಸುರಾಪಾನ, ಅನ್ನಪಾನ ಎಲ್ಲ ಒಂದೇ ಮುಖದಲ್ಲಿ ನೋಡಿ. ನಾವು ಸೋತದ್ದಲ್ಲಿ ನಮಗೊಂದು 3 ತಲೆ ಇದ್ರೆ ಈ ಸೋಮಪಾನ ಸುರಾಪಾನ ಮಾಡುವ ತಲೆ ಸ್ವಲ್ಪ ಯಾರಿಗೆ ಗೊತ್ತಾಗದಾಗಿರ್ಬೋದು. 3 ತಲೆ, 3. ಹಾಗೆ ಅತ್ಯದ್ಭುತವಾಗಿ ಪೌರೋಹಿತ್ಯವನ್ನು ಮಾಡ್ತಾ ಇದ್ದ. ಎಷ್ಟಿದ್ರೂ ಕೂಡ ಅಜ್ಜನ ಮನೆ ಮೇಲೆ ಪ್ರೀತಿ ಹೋಗ್ತದ ಪಕ್ಕಕ್ಕೆ, ಹೋಗುದಿಲ್ಲ, ಇರ್ತದೆ. ಕೇವಲ ಶಾಲೆಯ ರಜಾ ಸಮಯದಲ್ಲಿ ಮಾತ್ರ ಅಲ್ಲ, ಉಳಿದ ಸಮಯದಲ್ಲಿಯೂ ಕೂಡ ನಮಗೆ ಅಜ್ಜನ ಮನೆ ನೆನಪಾಗ್ತದೆ. ಹಾಗೇನಾಯ್ತು, ಈ ವಿಶ್ವರೂಪ ಹೋಮ ಮಾಡ್ತಾ ಇರುವಾಗ ಆ
ಇದ್ದ ಶ್ರದ್ಧಾಭಕ್ತಿಯಿಂದ, ಯೋಗ ಶಕ್ತಿ ಎಲ್ಲ ಇದ್ದ ಕಾರಣ ಎಲ್ಲ ಮಾಡ್ತಾ ಇದ್ದ. ಹೋಮ ಮಾಡ್ತಾ ಇರುವಾಗ, ಆಹುತಿ ಕೊಡ್ತಾ ಇರುವಾಗ ಮಧ್ಯ ಮಧ್ಯದಲ್ಲಿ ಅವರಿಗೆ ಗೊತ್ತಾಗದಾಗಿ ಅವನೆಲ್ಲ ದೈತ್ಯರಿಗೆ ಆಹುತಿ ಕೊಡು. ಇದು ಪುಣ್ಯಕ್ಕೆ ದೇವೇಂದ್ರನಿಗೆ ಗೊತ್ತಾಯ್ತು. ಮೋಸ ಮಾಡ್ತಾ ಇದ್ದಾನೆ, ಇದು ದೈವಾಪರಾಧ, ದೇವ ಹೇಳನ. ಅದರಿಂದ ಹೆದರಿದ ದೇವೇಂದ್ರ. ಸಿಕ್ಕಿದ್ದು ಹೋಗ್ತದೆ, ಈಗ ಯಾರ್ತದೆ ಕೈಯಿಂದ ಅಂತ ಹೇಳಿ ಅವನ 3 ತಲೆಯನ್ನು ಕಡಿದಾಗಿ ವಿಶ್ವರೂಪನ ತಲೆ ಹೋಯಿತು. ಆ ತಲೆ ಹೋದಾಗೆ ಸೋಮಪೀಠಂತು ಯತ್ತಸ್ಯ ಶಿರಃ ಆಸೀತ್ ಕಪಿಂಜಲ. ಸೋಮಪಾನ ಮಾಡುವಂತಹ ಆ ತಲೆ ಅವನ ಕತ್ತಿಯಿಂದ ತುಂಡಾಗಿ ಬಿದ್ದಾಗ ಅದು ಕಪಿಂಜಲ ಪಕ್ಷಿಯಾಗಿ ಹಾರಿ ಹೋಯಿತಂತೆ. ಆ ಕತೆ ತಲೆ ಹೋಯಿತು, ಕಪಿಂಜಲ ಪಕ್ಷಿಯಾಗಿ ಹಾರಿ ಹೋಯಿತು. ಸುರಾಪಾನ ಮಾಡುವಂತಹ ಆ ತಲೆ ಗುಬ್ಬಚ್ಚಿಯಾಗಿ ಮಾರ್ಪಟ್ಟು ಮುಂದೆ ಹೋಯಿತು, ಕಲವಿಂಕಃ. ಅನ್ನಪಾನ ಮಾಡುವಂತಹ ತಲೆ ತುಂಡಾಗಿ ಅಲ್ಲಿಂದ ಅದು ತಿತ್ತಿರಿ ಪಕ್ಷಿಯಾಗಿ ಮುಂದೆ ಹೋಯಿತು. ಹೇಗೆ ಬೇಕಾದ್ರೂ ಹೋಗಿ ತಲೆ ಕಟ್ನವ ದೇವೇಂದ್ರ ಅಲ್ಲ, ಅವ ಬ್ರಾಹ್ಮಣ, ತಲೆ ಕೊಟ್ಟವ. ಇದೀಗ ಬ್ರಹ್ಮಹತ್ಯಾದೋಷ ಬಂತು. ಬ್ರಹ್ಮಹತ್ಯಾದೋಷ ದೇವೇಂದ್ರನಿಗೆ ಬಂದದ್ದು. ಅದನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥ. ಹಾಗೆಂತ ಮಾಡಲಿಲ್ಲ, ಲೋಕವಿರುದ್ಧವಾದೀತು. ಯಾಕೆ? ಏನೋ ಒಂದು ವಿಶಿಷ್ಟವಾದ ಸಂಕಲ್ಪ ಉಂಟು ಅಂತ ಸ್ಪಷ್ಟ ಆಯಿತು. 1 ವರ್ಷದವರೆಗೆ ಆ ಸುದ್ದಿಗೆ ಹೋಗಲಿಲ್ಲ ಪರಿಹಾರ ಮಾಡಲಿಕ್ಕೆ. 1 ವರ್ಷ ಹಾಗೆ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಆಮೇಲೆ ಇನ್ನೀಗ ಪರಿಹಾರ ಮಾಡಬೇಕು, ಪರಿಹಾರದ ಮೂಲಕವಾಗಿ ಲೋಕಕ್ಕೆ ಕ್ಷೇಮ ಆಗಬೇಕು. ಅದಕ್ಕೋಸ್ಕರ ಅದನ್ನು 4 ಪಾಲು ಮಾಡಿದ. ಬ್ರಹ್ಮಹತ್ಯಾ ದೋಷವನ್ನು 4 ಪಾಲು ಮಾಡಿ 1ನೇ ಪಾಲನ್ನು ಭೂಮಿಗೆ ಕೊಡಬೇಕು ಅಂತ ಸಂಕಲ್ಪಿಸಿ ಬರ್ತಾನೆ ಭೂಮಿಯ ಹತ್ತಿರ. ಭೂಮಿಯ ಹತ್ತಿರ ಬಂದಾಗ ಸುಮ್ಮನೆ ಒಪ್ಪಿಕೊಳ್ಳುವುದಿಲ್ಲ. ಭೂಮಿ ದೋಷ ಅಲ್ವ, ಯಾರಾದ್ರೂ ಹೋಗ್ತಾರೆ. ದಾನ ತೆಕ್ಕೊಳ್ಳುವಾಗ ದೋಷ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಬ್ರಹ್ಮವೇತೃಗಳಾದರೆ ಅದರ ದೋಷದ ಸ್ವರೂಪ ಗೊತ್ತಾಗ್ತದೆ. ದಾನ ಇಲ್ಲದಿದ್ದ ದೋಷದ ಸ್ವರೂಪ ಯಾವುದೇ ಒಂದು ವೈದಿಕ ಕಾರ್ಯಕ್ರಮದಲ್ಲಿ ವೈದಿಕರನ್ನು ಬಿಟ್ಟು ಇತರರಿಗೆ ದಾನ ಕೊಡಬಾರ್ದು. ಯಾಕೆ? ಅದು ಅವರಿಗೆ ಹೋಗಿ ಸೇರ್ಲಿಕ್ಕೆ ಇಲ್ಲ, ಅದರ ದೋಷ. ಅವರಿಗೆ ಸಂಗತಿ ಗೊತ್ತಿಲ್ಲಲ್ಲ. ಯಾರು ಜನ ಇಲ್ಲ ಅಂತ ಹೇಳಿಕೊಂಡು ಮಂದ ಬ್ರಾಹ್ಮಣರಿಗೆ ಕೊಡಬಾರ್ದು. ಅದನ್ನು ಪರಿಹಾರ ಮಾಡುವುದಕ್ಕೆ ಸಮರ್ಥನಾದಂತಹ ವ್ಯಕ್ತಿಗೆ ಕೊಡಬೇಕು ದಾನವನ್ನು. ಗುರಿಕಾರರಿದ್ದಾರೆ, ಅದು ಕೊಟ್ಟು ಬಿಡುವ. ಬುದ್ಧಿವಂತ ಗುರಿಕಾರರು ಬೇಡ ಅಂತ ಹೇಳ್ತಾರೆ. ಯಾಕೆ? ದಾನ ಅನ್ನುವಂಥದ್ದರಲ್ಲಿ ಪ್ರತಿಗ್ರಹ ಮಾಡುವಾಗ ದೋಷ ಉಂಟು. ಹಾಗಿದ್ದಾಗ ಈ ಭೂಮಿ ಏನು ಮಾಡಿತು? ಅಷ್ಟು ಸುಲಭದಲ್ಲಿ ಒಪ್ಪಲಿಲ್ಲ. ತೆಕ್ಕೊಳ್ತೇನೆ ಇನ್ನ ಆ ದಾನವನ್ನು, ಬ್ರಹ್ಮಹತ್ಯಾ ದೋಷದ ದಾನವನ್ನು. ಆದರೆ ಒಂದು ಬೇಡಿಕೆ ಉಂಟು, ಒಂದು ಡಿಮಾಂಡ್ ಉಂಟು. ಏನು? ಖಾತಪೂರ ವರೇಣವೈ. ನನ್ನ ಈ ಭೂಮಿಯ ಮೇಲೆ ಉಂಟಲ್ಲ, ಇದು ಕಾಲ ಕಾಲದಲ್ಲಿ ಅಲ್ಲಲ್ಲಿ ಹೊಳ್ಳ ಗುಂಡಿಗಳಲ್ಲಿ ನೀರು ಭರ್ತಿಯಾಗಿರ್ಬೇಕು. ನೀರಿಗೆ ತೊಂದರೆ ಆಗ್ತದೆ. ಹಾಗಿದ್ರೆ ಮಾತ್ರ ನಾನು ತೆಕ್ಕೊಳ್ತೇನೆ ಬ್ರಹ್ಮ. ಅಷ್ಟು ದೊಡ್ಡ ಸಂಗತಿ ಕೊಡ್ತೇನೆ, ತಥಾಸ್ತು. ಇದ್ದಕ್ಕಿದ್ದಾಗೆ ಇಂದ್ರಾನುಗ್ರಹದಿಂದ ಭೂಮಿಯ ಮೇಲೆ ಅಲ್ಲಿವರೆಗೆ ಇರಲಿಲ್ಲ ಅಂತ ಆಯ್ತಲ್ಲ. ಅಲ್ಲಿಯವರೆಗೆ ಭೂಮಿಯಲ್ಲಿ ನೀರು ಶಾಶ್ವತವಾಗಿ ಇರಲಿಲ್ಲ ಅಂತ ಆಯ್ತು. ಇಲ್ಲದ್ರೆ ಅದು ಕೇಳ್ತದೆ, ಹಾಗೆ ಡಿಮಾಂಡ್ ಮಾಡ್ತದೆ. ಇಂದ್ರಾನುಗ್ರಹ ಆಯ್ತಾ ಇಲ್ವಾ ಭೂಮಿಯ ಮೇಲೆ? ಇಲ್ಲದ್ರೆ ನಾವು ಇವತ್ತು ಇರ್ತೀವಿ. ಹಾಗಾದರೆ ಭೂಮಿ ಅದನ್ನು ಸ್ವೀಕಾರ ಮಾಡಿತು. ನೋಡಿ, ಅವ 1 ವರ್ಷದವರೆಗೆ ಆ ಬ್ರಹ್ಮಹತ್ಯೆಯ ದೋಷದ ಪರಿಮಾರ್ಜನೆಯ ಸುದ್ದಿ
ಬುದ್ಧಿಗೆ ಹೋಗದ್ದದೇ ಆ ವಿಷಯ. ನಮ್ಮ ಮೇಲೆ ಅವತಾರಿಲ್ಲ, ಸತ್ಯ ಹೇಳುವುದು. ಹಾಗಾಗಿ ಆ ಬ್ರಹ್ಮಹತ್ಯಾ ದೋಷದ ಭಾಗ ಇವತ್ತು ಭೂಮಿಯಲ್ಲಿ ಅಲ್ಲಲ್ಲಿ ಮರುಭೂಮಿಯ ಸ್ವರೂಪದಲ್ಲಿ ಕಾಣ್ತದೆ. ಸರಿ, 4ರಲ್ಲಿ ಒಂದು ಹೋಯಿತು. ಇನ್ನು 2ನೇ ಭಾಗವನ್ನು ಬಂದು ಮರದ ಹತ್ತಿರ ಕೇಳ್ತಾನೆ, ನನ್ನ ಈ ಭಾಗವನ್ನು ಒಂದು ಭಾಗ ತಗೊಳ್ಬೇಕು. ಆ ದೊಡ್ಡ ಸಂಗತಿ ತಗೊಳ್ಬೋದು, ಏನು ಆದರೆ ಒಂದು ಬೇಡಿಕೆ ಏನು, ನಮ್ಮನ್ನು ಕಡದಷ್ಟು ನಾವು ಬೆಳಿಬೇಕು. ಕಡದಷ್ಟು ಬೆಳಿಬೇಕು. ಛೇದ ವಿರೋಹೇಣ ವರೇಣ ಜಗೃಹೃದ್ರುಮ. ನಮ್ಮನ್ನು ಕಡದಷ್ಟು ನಮ್ಮನ್ನು ಜನಗಳು ಕಡಿತಾ ಇರ್ತಾರೆ, ಅದು ನಾವು ಅಲ್ಲಿಗೆ ನಿಲ್ಲಬಾರ್ದು, ಬೆಳೀತಾನೇ ಇರಬೇಕು. ಅಲ್ವ? ಮರ ಒಂದು ಸಲ ಕಡಿದದ್ದು ಮತ್ತೆ ಚಿಗುರೊಡೆಯದೆ ಬೆಳೆಯದೆ ಇದ್ರೆ ನಮ್ಮ ಅಸ್ತಿತ್ವ ಉಂಟು. ಆಲೋಚನೆ ಮಾಡಬೇಕು ಅದರ ವಿಷಯ. ಹಾಗಿದ್ದಾಗ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂದದ್ದು ಒಳ್ಳೆಯದಾಯಿತು, ಅವನನ್ನು 1 ವರ್ಷದವರೆಗೆ ಕೈಯಲ್ಲಿ ಹಿಡಿದದ್ದು ಒಳ್ಳೆಯದಾಯಿತು, ಅವನನ್ನು ಇವುಗಳಿಗೆಲ್ಲ ಪಾಲು ಮಾಡಿ ಕೊಟ್ಟದ್ದು ಒಳ್ಳೆಯದಾಯಿತು. ಇಲ್ಲದಿದ್ದ ನಾವಿವತ್ತು ಭಾಗವತ ಕೇಳಲಿಕ್ಕೆ ಇಂದ್ರನ ಯಾವುದೇ ಇಂಥದ್ದು ಲೋಕದ ಕಣ್ಣಿಗೆ ಕೆಟ್ಟದ್ದು ಅಂತ ಅನಿಸಿದ್ರು ಕೂಡ, ನಿನ್ನೆ ಹೇಳಿದ್ದೆ ನಾನು, ಅಹಲ್ಯಾಗಮ ಅದರಲ್ಲಿಯೂ ಅಂಥದ್ದೊಂದು ಅದ್ಭುತವಾದ ಅರ್ಥವನ್ನು ಇಲ್ಲಿ ಕಡಿದ್ರು ಬೆಳಿಬೇಕು. ಆಯ್ತು. ಹಾಗಾಗಿ ಇವತ್ತು ನೋಡಿ, ಕೆಲವು ಕಡೆ ಮರವನ್ನು ಕಡಿದಾಗ ಅದರಲ್ಲಿ ಅಂಟು ಬರ್ತದೆ ನೋಡಿ, ಅದು ಬ್ರಹ್ಮಹತ್ಯಾ ದೋಷದ ಭಾವ. ತೇಷಾಂ ನಿರ್ಯಾಸ ರೂಪೇಣ ಬ್ರಹ್ಮಹತ್ಯಾ ಪ್ರದರ್ಶ್ಯ. ನಿರ್ಯಾಸ ನೊರೆ, ಅಂಟು, ಕೆಂಪಾಗಿ ಬರುವುದು ಬ್ರಹ್ಮಹತ್ಯೆ. ಅದು ಅದಕ್ಕೆ ಪುಷ್ಟಿ, ಮತ್ತೆ ಬೆಳೆಯುವುದಕ್ಕೆ ಪುಷ್ಟಿ. 3ನೇ ಭಾಗವನ್ನು ತಂದು ಹಾಗೆ ಸ್ತ್ರೀಯರ ಹತ್ರ ಬಂದ, ನನ್ನ ಈ 3ನೇ ಪಾಲನ್ನು ನೀವು ತಗೊಳ್ಬೇಕು. ಸ್ತ್ರೀಯರಷ್ಟು ಪಕ್ಕ ಹೋಗ್ತಾರೆ. ಒಂದು ಬೇಡಿಕೆ ಇಟ್ಟು ಸ್ತ್ರೀಯರು ಎಲ್ಲ ಹೌದು, ಅಂತ ಸಂಗತಿ ಅಲ್ಲ, ತೆಕ್ಕೊಳ್ಬೋದು. ಸ್ತ್ರೀಯರು ಸಮರ್ಥರು ಅಂತ, ಅಬಲೆಯರು ಅಂತ ಉಂಟು ನೋಡಿ ಸ್ತ್ರೀಯರ ಬಗ್ಗೆ. ಅಬಲೆಯರಲ್ಲ, ಸಬಲೆಯರು. ತೆಕ್ಕೊಳ್ಬೇಕಿದ್ರೆ ಒಂದು ಬೇಡಿಕೆ ಉಂಟು. ಏನು? ನಾವು ಜೀವನದಲ್ಲಿ ಹೆರುವಲ್ಲಿಯವರೆಗೆ ನಮಗೆ ಪುರುಷರ ಸಂಯೋಗ ಆಗಬೇಕು. ಏನಂತೆ? ಶಶ್ವತ್ ಕಾಮವರೇಣ. ನಮಗೆ ಆಗಾಗ ಅಂದ್ರೆ ಅರ್ಥ ಏನು? ಪುರುಷರ ಸಂಯೋಗ ಆಗಬೇಕು, ಆದರೂ ನಮ್ಮ ಗರ್ಭಕ್ಕೆ ಯಾವ ತೊಂದರೆಗೂ ಆಗಲ್ಲ. ಇದನ್ನು ನೀನು ಕೊಡ್ತಿದ್ದಾದ್ರೆ ನಿನ್ನ ಬ್ರಹ್ಮಹತ್ಯೆಯನ್ನು ನಾವು ಸ್ವೀಕಾರ ಮಾಡ್ತೇವೆ. ಸರಿ, ತಥಾಸ್ತು. ಹಾಗಾಗಿ ನೋಡಿ, ಅದರ ಹಿನ್ನೆಲೆಯಲ್ಲಿ ಅಲ್ಲಿಂದ ಶುರುವಾಗಿದೆ. ಏಕೋಹಂ ಬಹುಸ್ಯಾಂ ಪ್ರಜಾಯೇಯ. ಒಂದು ಹೆಣ್ಣು ಒಂದೇ ಸಲ ಹೆತ್ತರೆ ಪ್ರಜಾವೃದ್ಧಿ ಆಗ್ತದೆ, ಆಗೋದಿಲ್ಲ. 2ನೇ ಸಲ ಹೆರಬೇಕು, 3ನೇ ಸಲ ಹೆರಬೇಕು. ಎಂಥದ್ದು ಯಂತ್ರ ಅಲ್ಲೂ ಅಲ್ಲ. ಹಾಗಾದರೆ ಆ ಗರ್ಭ ಅದು ವಜ್ರ ಸಮಾನವಾಗಿರಬೇಕು, ಪ್ರಜಾವೃದ್ಧಿ ಆಗಬೇಕು. ಭಗವಂತನ ಸಂಕಲ್ಪ ಪ್ರಜಾಯೇಯ. ಹಾಗೆಂತ ಅದು ಬೇಕಾದ ರೀತಿಯಲ್ಲಿ ಇದಕ್ಕೆ ವೈದಿಕವಾದಂತಹ ರಕ್ಷೆ ಬೇಕು, ಅದು ವಜ್ರ ಸಮಾನವಾಗಿರಬೇಕು ಗರ್ಭ. ಸ್ತ್ರೀಯರ ಬೇಡಿಕೆಯಲ್ಲಿ ಇದ್ದ ಅಂತರಾಳ ಅಂತರಂಗ ಇದು. ಇದನ್ನು ವಿಚಿತ್ರಾರ್ಥದಲ್ಲಿ ನಾವು ಕಲ್ಪಿಸಬಾರದು. ಸ್ತ್ರೀಯರಿಗೆ ಅಂಥದ್ದು ಕಾಮನೆಗಳು ಹಾಗೆ ಹೀಗೆ ಅಂತ ಭಾಗವತ ಎಂದೂ ಕೂಡ ಅಂತಹ ಕೆಳಮಟ್ಟದಲ್ಲಿ ಆಲೋಚನೆ ಮಾಡಲಿಲ್ಲ. ಇದಕ್ಕೆ ಉನ್ನತವಾದ ಅರ್ಥ ಉಂಟು. ಭಗವಂತನ ಸಂಕಲ್ಪ, ಭಗವಂತನದ್ದೇ ರಜಸ್ವರೂಪವಾದಂತಹ ರಾಜಸ ಸ್ವರೂಪವಾದಂತಹ ಇಂದ್ರನ ಸಂಕಲ್ಪ ಏನು? ಪ್ರಜಾವೃದ್ಧಿ ಆಗಬೇಕು, ಇಡೀ ಪ್ರಪಂಚ ಸರ್ವ ಸಮೃದ್ಧವಾಗಬೇಕು. ಅದಾಗಬೇಕಿದ್ರೆ ಅಲ್ಲಿ ಮಾಧ್ಯಮ, ಪ್ರಜೆಗಳಲ್ಲಿಯೂ ಸೃಷ್ಟಿ ಮಾಡುವವನಲ್ಲಿಯೂ ಮಾಧ್ಯಮವಾಗಿರುವಂಥದ್ದು, ಮಧ್ಯದಲ್ಲಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಸ್ತ್ರೀ ಎಂಬಂತಹ ಒಂದು ಚೈತನ್ಯ. ಭಗವಂತನು ಸೃಷ್ಟಿ ಮಾಡಬೇಕು ಅಂತ ಆದರೆ ಅದೇ ಅವನದ್ದಾದಂತಹ ವೈಷ್ಣವಿ ಮಾಯೆಯ ಜೊತೆಗೆ ಸೇರಿದ ಅಂತ ಆಗುವಾಗ ಒಂದು ಪ್ರಪಂಚದ ವಿಸ್ತಾರಕ್ಕೆ
ಸ್ತ್ರೀ ಇಲ್ಲದೆ ಅಸಾಧ್ಯ. ಅಂತಹ ಒಂದು ಉನ್ನತವಾದಂತಹ ಅರ್ಥವನ್ನು ಇಲ್ಲಿ ವ್ಯಾಖ್ಯಾನಕಾರರು ಮಾಡ್ತಾರೆ. ಇದು ಕೇವಲ ನಮ್ಮದೇ ಕಪೋಲ ಕಲ್ಪಿತ ಅಲ್ಲ. ಆ ಒಂದು ಉದ್ದೇಶದಿಂದ ಪ್ರತಿ ಸಲವೂ ನಾವು ಬಯಸಿದಂತಹ ಕಾಲಕ್ಕೆ ನಮಗೆ ಪುರುಷ ಸಂಯೋಗ ಆಗಬೇಕು. ಆದರೂ ಕೂಡ ನಮ್ಮ ಶರೀರದ ಒಳಗಿರುವಂತಹ ಗರ್ಭಾದಿಗಳಿಗೆ ಯಾವುದೇ ರೀತಿಯ ಆಘಾತ ಆಗಕೂಡದು. ಅದನ್ನು ನೀ ಅನುಗ್ರಹ ಮಾಡುವುದಿದ್ರೆ ಮಾತ್ರ ನಾವು ನಿನ್ನ ಬ್ರಹ್ಮಹತ್ಯಾ ದೋಷವನ್ನು ಸ್ವೀಕಾರ ಮಾಡ್ತೇವೆ. ಸರಿ ಆಯಿತು ಅಂತ ಸ್ವೀಕಾರ ಮಾಡಿದರು. ಅಂತಹ ಬ್ರಹ್ಮಹತ್ಯಾ ದೋಷ ಸ್ತ್ರೀಯರಲ್ಲಿ ಕಾಣ್ತದೆ. ರಜೋರೂಪೇಣ ಮಾಸಿ ಮಾಸಿ ಪ್ರದೃಶ್ಯತೆ. ಸ್ತ್ರೀಯರಲ್ಲಿ ತಿಂಗಳು ಕಾಣುವಂತಹ ರಜೋ ದರ್ಶನ, ಆ ರಜೋ ದರ್ಶನ ರಜಸ್ಸು ಹೋಗುವಂಥದ್ದು ಅದು ಬ್ರಹ್ಮಹತ್ಯಾ ದೋಷದ ಭಾಗ. ಹಾಗಾದರೆ ಆ 4 ದಿವಸ ಏನದು? ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದಕ್ಕೆ, ಸಂರಕ್ಷಿಸಿಕೊಳ್ಳುವುದಕ್ಕೆ ಇರುವಂತಹ ಒಂದು ಭಗವತ್ ಪ್ರಸಾದ ರೂಪದಲ್ಲಿ ಸಿಕ್ಕಿದಂತಹ ಒಂದು ಅನುಗ್ರಹ. ಯಾಕೆ? ಪ್ರಜಾಸೃಷ್ಟಿಗೆ ಮಾಧ್ಯಮ ಸ್ತ್ರೀಯಿಂದ ಆಗುವಾಗ ಆ ಸ್ತ್ರೀಯಿಂದ ಪ್ರಪಂಚದಲ್ಲಿ ಯಾವುದೇ ವ್ಯವಹಾರಗಳು ನಡಿಬೇಕು ಅಂತಾದರೆ, ಸೃಷ್ಟಿ ಪ್ರಕ್ರಿಯೆಗಳು ವಿಸ್ತಾರಗೊಳ್ಳಬೇಕು ಅಂತಾದರೆ ಅದುವೇ ಮಾಧ್ಯಮ ಅಂತ ಆಗುವಾಗ ಆ ಸ್ತ್ರೀಗೆ ಅದರದ್ದೇ ಆದಂತಹ ಶಾರೀರಿಕವಾದಂತಹ ಒಂದು ಸ್ಟ್ರಕ್ಚರ್, ಆ ಸ್ಟ್ರಕ್ಚರ್ ಅನ್ನುವಂಥದ್ದು ಅತ್ಯಂತ ಕೋಮಲ. ನಿಮ್ಮ ಒಳಗಿನ ಸರ್ವ ಭಾಗಗಳು ಕೂಡ ಅತ್ಯಂತ ಕೋಮಲ. ಹಾಗಾಗಿಯೇ ಆ ಒಂದು ವೈಜ್ಞಾನಿಕತೆಯಿಂದಾಗಿಯೇ ಆ ಶರೀರ ಯಾವುದೋ ಒಂದು ಹಂತದಲ್ಲಿ ಅದು ಆಘಾತಕ್ಕೆ ಒಳಗಾಗಿ ಹಾಳಾಗಕೂಡದು. ಅದು ನಿರಂತರವಾಗಿ ಬೆಳಿಬೇಕು, ಅದನ್ನು ರಕ್ಷಿಸ್ತಾ ಇರಬೇಕು. ಆದ ಕಾರಣವೇ ಸ್ತ್ರೀಯರಿಗೆ ಸಹಜವಾಗಿಯೇ ಶಾಸ್ತ್ರ ನಿರ್ಣಯ ಮಾಡಿದ್ದು ವೇದಾಧ್ಯಯನಾಧಿಕಾರ ಇಲ್ಲ. ನಿಮ್ಮ ಮೇಲೆ ದ್ವೇಷದಿಂದಲೋ ಹಠದಿಂದಲೋ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಇವತ್ತೆಲ್ಲ ಮಾರ್ಗಬದ್ಧರೆಲ್ಲ ಬೊಬ್ಬೆ ಹೊಡಿತಾರಲ್ಲ, ಈ ಎಲ್ಲ ಮೂರ್ಖರಿಗೆ ಯಾವ ಶಾಸ್ತ್ರೀಯವಾದ ನಡೆಯೂ ಇಲ್ಲ. ಯಾವ ಪ್ರಾಯದಲ್ಲಿ ಅಂದರೆ ವಯಸ್ಸಿನಲ್ಲಿ ಸ್ತ್ರೀ ಸಂರಕ್ಷಿತಳಾಗಬೇಕು ಅನ್ನುವುದನ್ನು ಅತ್ಯಂತ ಸ್ಪಷ್ಟವಾಗಿ ಸ್ವಯಂಭುವಮನು ತನ್ನ ಮನುಸ್ಮೃತಿಯಲ್ಲಿ ಉಲ್ಲೇಖಿಸಿ ಬಿಟ್ಟಿದ್ದಾನೆ. ಅದು ಯಾವುದೂ ಕೂಡ ಇವತ್ತಿನ ಮಹಾಮೂರ್ಖರಿಗೆ ಗೊತ್ತಾಗದೆ, ಅವನು ಹೇಳಿದಂತಹ ಕೊನೆಯ ಸಾಲು ಸರಿಯಾಗಿ ಅರ್ಥ ಆಗದೆ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಎಲ್ಲ ಮೆರವಣಿಗೆ ಮಾಡ್ತಾರೆ. ಹಾಗಿದ್ದಾಗ ಅದರ ಅರ್ಥ ಏನು? ಸ್ತ್ರೀ ಅನ್ನುವಂಥದ್ದು ಅತ್ಯಂತ ಪರಮ ಪೂಜ್ಯ. ಆ ಸ್ತ್ರೀಯರ ಬಗ್ಗೆ ಗೌರವ ತಾಳಿದ್ರೆ ಅವನ ದೇವತೆಗಳ ಬಗ್ಗೆ ಗೌರವ ತಾಳಿದ ಹಾಗೆ. ಆದ್ದರಿಂದ ಆ ಸ್ತ್ರೀಯರಲ್ಲಿ ಆ ಗೌರವ ಅದು ರಕ್ಷಿಸಲ್ಪಡಬೇಕು, ಕಾಪಿಡಬೇಕು. ಅದಕ್ಕೋಸ್ಕರ ಆ 4 ದಿನದ ಅವಧಿ ಏನುಂಟು, ಆ ಅವಧಿಯಲ್ಲಿ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ವೇದದಲ್ಲಿಯೂ ಕೂಡ ನಖೀಶ್ಯಾವದತಿ ಇತ್ಯಾದಿಯಾಗಿ ಅದು ಇಡೀ ಸ್ತ್ರೀಯರ ರಜೋದರ್ಶನದ ವಿಸ್ತಾರವಾಗಿ ವ್ಯಾಖ್ಯಾನ ಇರುತ್ತೆ ವೇದದಲ್ಲಿ. ಅದರ ಭಾಷೆಯಲ್ಲಿ ಅತ್ಯದ್ಭುತವಾಗಿ ಬರೆದಿದ್ದಾರೆ. ಹಾಗಿದ್ದಾಗ ಆ ಸ್ತ್ರೀ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಏನು ಅಂತ ಕೇಳಿದರೆ ಆ 4 ದಿನದ ರಜೆ ಏನದು? ರಜೋದರ್ಶನವಾದ ಕಾರಣ ರಜೆ. ಆ ರಜೆಯಲ್ಲಿ ತಿರುಗಾಟ ಮಾಡಬಾರದು ಅಂತ. ಯಾಕೆ? ಆ ಕೋಮಲವಾದಂತಹ ಭಾಗಕ್ಕೆ ಆಘಾತವಾಗ್ತದೆ. ಅದು ನಿರಂತರವಾಗಿ ಆ ಬ್ರಹ್ಮಹತ್ಯಾ ದೋಷ ಅಲ್ಲಿಂದ ಹೊರಗಡೆ ಹೋಗ್ತಾ ಇರುವಾಗ, ರಜೋ ರೂಪದಲ್ಲಿ ಹೋಗ್ತಾ ಇರುವಾಗ ಒಂದಷ್ಟು ಸಹಜವಾಗಿ ಶಾರೀರಿಕವಾದಂತಹ ಏರುಪೇರುಗಳು ಸ್ತ್ರೀಯಲ್ಲಿ ಆಗ್ತದೆ. ಅದನ್ನು ತಾನು ರಕ್ಷಿಸಿಕೊಳ್ಳಬೇಕು. ಆ ಹೊತ್ತಿನಲ್ಲಿ ಏನದು ಬ್ರಹ್ಮಹತ್ಯಾ ಹೇಳುವಂಥದ್ದೇ, ಆ ದೋಷ ಅನ್ನುವಂಥದ್ದೇ ಅದು ಅಸ್ಪೃಶ್ಯ ತಾನೆ. ತನ್ನನ್ನು ತಾನು ಮತ್ತೂ ಶುದ್ಧೀಕರಿಸುವುದಕ್ಕಿರುವಂತಹ ಒಂದು ವ್ಯವಸ್ಥೆ ಅದು ರಜೋದರ್ಶನ ಅಂತ. ಹಾಗಾಗಿ ಆ ಸಮಯದಲ್ಲಿ ಎಲ್ಲಿಯೂ ಹೋಗಬಾರದು, ಪೂಜಾದಿಗಳನ್ನು ಮಾಡಬಾರದು ಇತ್ಯಾದಿಗಳ ವ್ಯವಸ್ಥೆ ಹೇಳಿದ್ದು ಯಾಕೆ ಅಂತ ಕೇಳಿದ್ರೆ ಈ ಹಿನ್ನೆಲೆಯಲ್ಲಿ. ಯಾಕೆದು ಆ ಬ್ರಹ್ಮಹತ್ಯಾ ದೋಷ ಅನ್ನುವಂಥದ್ದು ಅದು ಅಸ್ಪೃಶ್ಯ. ಹಾಗಾಗಿ ನೋಡಿ ಮರುಭೂಮಿ ಯಾರಾದರೂ ಗ್ರಾಹ್ಯ ಮಾಡ್ತಾರೆ. ಮರದಿಂದ ಕಡಿದಾಗ ಬರುವ ನೊರೆ
ಏನಾದರೂ ಉಪಯೋಗ ಅಂತ ಯಾರಾದರೂ ಸ್ವೀಕಾರ ಮಾಡ್ತಾರ? ಇಲ್ಲಲ್ಲ. ತದ್ರೀತಿಯಲ್ಲಿ ಈ ಬ್ರಹ್ಮಹತ್ಯಾ ದೋಷ ಸ್ತ್ರೀಯರಲ್ಲಿ ರಜೋರೂಪದಲ್ಲಿ ಕಾಣ್ತದೆ ಅಂತಾದರೆ ಅದು ಕೂಡ ತ್ಯಾಜ್ಯವೇ. ಆ 4 ದಿವಸಗಳ ಕಾಲ ಅದು ನಿರಂತರವಾಗಿ ಸಾಗ್ತಾ ಇರುತ್ತದೆ. ಕೆಲವೊಂದಷ್ಟು ಈಗಿನ ಆಹಾರದ ವ್ಯತ್ಯಾಸದಲ್ಲಿ ಅದೆಲ್ಲ ಶಾಸ್ತ್ರದ ನಿಯಮ ಹೋಗಿದೆ. ಹಾಗಾಗಿ ಆ ಸಮಯದಲ್ಲಿ ತನ್ನನ್ನು ತಾನು ಮುಕ್ತವಾಗಿರಿಸಿಕೊಳ್ಳಬೇಕು ಅಂತ ಪ್ರಾಚೀನರು ಮಾಡಿದ ನಿಯಮ ಇದು. ತನ್ನನ್ನು ತಾನು ಮುಕ್ತವಾಗಿರಿಸಿಕೊಳ್ಳಬೇಕು ಅಂತ. ಯಾರಿಗೆ ಕಾಣ್ಲಿಕ್ಕಿಲ್ಲ ನೋಡಿ, ಸ್ವಯಂ ಗಂಡನೇ ಆ ಕಾಲದಲ್ಲಿ ಹೆಂಡತಿಯ ಮುಖ ನೋಡುವಾಗಿಲ್ಲ, ಹೆಂಡತಿಯ ಮುಖ ನೋಡುವಾಗಿಲ್ಲ. ಹಾಗಾಗಿ ತನ್ನನ್ನು ತಾನು ಗುಪ್ತವಾಗಿರಿಸಿಕೊಳ್ಬೇಕು. ಯಾಕೆ? ಈ ಗಂಡ ನೋಡಿದ ಅಂತಂದ್ರೆ ಆ ಬ್ರಹ್ಮಹತ್ಯಾ ದೋಷಕ್ಕೆ ಭಾಗಿಯಾದ ಅಂತ ಅರ್ಥ. ಹಾಗಿದ್ದಾಗ ಆ ಹಿನ್ನೆಲೆಯಲ್ಲಿ ಅದು ಕೂಡ ಭಗವದ್ ಅನುಗ್ರಹ, ದೇವಾನುಗ್ರಹ ಸ್ವೀಕಾರ ಮಾಡಿ ಅವರು ಅದನ್ನು ಆ ರೀತಿಯಲ್ಲಿ ತೋರ್ಪಡಿಸಿದರು. 3 ಭಾಗ ಆಯಿತು. 4ನೇ ಭಾಗಕ್ಕೆ ಬಂದ ನೀರಿನ ಹತ್ರ ಬಂದ. ನೀರು ತಗೊಳ್ಬೇಕು, ಆಯ್ತು ತೆಕ್ಕೊಳ್ಬಹುದು. ಆದರೆ ಏನು ಇದು ಬೇಡಿಕೆ ಉಂಟು. ನಮ್ಮಲ್ಲಿ ನಿರಂತರವಾಗಿ ಹೊಳೆ, ಕೆರೆ, ಸರೋವರಾದಿಗಳಲ್ಲಿ ನೀರು ಪ್ರವಾಹ ರೂಪದಲ್ಲಿ ಏರ್ತಾನೆ ಇರಬೇಕು. ಪ್ರಾಯ ಈಗ ದೇವೇಂದ್ರ ಅರ್ಥದಲ್ಲಿ ಇರ್ಬೋದಿಲ್ಲ, ಏರ್ತಾನೆ ಇರ್ತದೆ ನೋಡಿ, ನೀರು ಮುಗಿಲಿಕ್ಕಿಲ್ಲ. ದ್ರವ್ಯ ಭೂಯೋವರೇಣ, ನೀರು ಏರ್ಬೇಕು, ವೃದ್ಧಿ ಆಗಬೇಕು. ಅದನ್ನು ನೀನು ಅನುಗ್ರಹ ಮಾಡೋದಿದ್ರೆ ಇನ್ನು ಬ್ರಹ್ಮಹತ್ಯಾ ದೋಷ ನಾನು ತೆಗೊಳ್ತೇನೆ. ಅಷ್ಟೇ ಅಲ್ಲ, ವರ್ಷದಲ್ಲಿ ನಿರಂತರವಾಗಿ ನೀರು ಶಾಶ್ವತವಾಗಿರ್ತದೆ. ಆಗ ಗಂಗಾ ನದಿಯಲ್ಲಿ ನೀರು ಹಾರಿದ್ದು ಉಂಟುಂಟ. ಹೀಗೆ ದಾಟಿ ಆಗ್ತದೆ ಗಂಗಾ ನದಿಯನ್ನು ಬೇಸಿಗೆಯಲ್ಲಿ ಇಲ್ಲ. ನಮ್ಮ ಊರಿನ ನದಿಯನ್ನು ದಾಟಿಗೆ ಆಗ್ತದೆ ಅಂತ ಹೇಳಿಕೊಂಡು ಅದು ನಾವು ಮಾಡಿದಂತಹ ತಪ್ಪು. ಪ್ರಕೃತಿ ಲಕ್ಷಣ ನಮಗೆ ಗೊತ್ತಿರದ ಕಾರಣ ಪ್ರಕೃತಿ ನಮಗೆ ಪಾಠ ಕಲಿಸ್ತದೆ, ತನ್ನನ್ನು ತಾನು ಗುಪ್ತವಾಗಿರಿಸಿಕೊಳ್ತದೆ. ಪ್ರಕೃತಿಯು ಕೂಡ ಅದು ತನ್ನನ್ನು ತಾನು ಗುಪ್ತವಾಗಿರಿಸಿಕೊಳ್ಬೇಕಲ್ಲ, ಅದಕ್ಕೆ ಅದು. ಆದರೆ ದ್ರವ್ಯ ಭೂಯೋವರೇಣ, ಮತ್ತೆ ಮತ್ತೆ ಏರಬೇಕು ಹೇಳುವಂತಹ ಆ ವರವನ್ನು ತೆಕ್ಕೊಂಡು ಬ್ರಹ್ಮಹತ್ಯಾ ದೋಷವನ್ನು ತೆಕ್ಕೊಂಡಿದ್ದು ನೀರು. ಅದರ ಫಲವಾಗಿಯೇ ನೀವು ಹೊಳೆಯಲ್ಲಿ ನೋಡಿ, ಈ ನೀರು ಬರ್ತಾ ಇರುವಾಗ ಬುದ್ಬುದ ಫೇನಾಭ್ಯ ನೊರೆ ಬರುವುದು. ಈ ನೊರೆ, ನೀರಿನಲ್ಲಿ ನೊರೆ ಬರುವುದು ಅಂತಂದ್ರೆ ಅದರಲ್ಲಿ ಎಂತ ಉಂಟು? ಆ ನೀರಿನಲ್ಲಿ ನೊರೆ ಬರುವಂತಹ ದ್ರವ್ಯ, ಆ ಬರುವಂತಹ ನೊರೆಯೇ ಬುದ್ಬುದ ಫೇನಾಭ್ಯಾಂ ದೃಷ್ಟಂ. ಆ ನೊರೆಯೇ ಬ್ರಹ್ಮಹತ್ಯಾ ದೋಷದ ಪಾಪ. ಆಯ್ತು, ಈ 4ಕ್ಕೆ ಕೊಟ್ಟು ಅವ ಕೈ ತೊಳ್ಕೊಂಡ. ಇದು ವಿಶ್ವರೂಪನನ್ನು ಹೊಂದಿದ್ದಾನೆ ದೇವೇಂದ್ರ ಅಂತ ಅವನ ಅಪ್ಪಯ್ಯನಿಗೆ ಗೊತ್ತಾಯ್ತು. ತ್ವಷ್ಟೃವಿಗೆ ಸಿಟ್ಟು ಬಂತು. ಬಹುದೊಡ್ಡದಾದಂತಹ ಒಂದು ದೇವೇಂದ್ರನನ್ನು ಕೊಲ್ಲುವಂತಹ ಶತ್ರು ಹುಟ್ಟಬೇಕು ಅಂತ ಸಂಕಲ್ಪಿಸಿ ಒಂದು ಹೋಮವನ್ನು ಮಾಡಿದ. ಆ ಹೋಮದಲ್ಲಿ ಒಬ್ಬ ಅಂತರಿಕ್ಷ ದ್ಯುಲೋಕದವರೆಗೆ ಬೆಳೆಯುವಂತಹ ಒಬ್ಬ ಮಹಾಬೃಹತ್ಕಾಯನಾದಂತಹ ಅಸುರ ಹುಟ್ಟಿಕೊಂಡ. ಅವನಿಗೆ ವೃತ್ರಾಸುರ ಅಂತ ಹೆಸರು. ಆ ವೃತ್ರಾಸುರ ಅತ್ಯದ್ಭುತನಾದಂತಹ ಒಬ್ಬ ಶಕ್ತಿಯದು, ವ್ಯಕ್ತಿ ಅಂತ ಹೇಳುವುದಕ್ಕಿಂತ ಅವ ದೇವೇಂದ್ರನ ಜೊತೆಗೆ ಯುದ್ಧಕ್ಕೆ ಹೋಗಬೇಕು ಸಂಕಲ್ಪವೇ. ಹಾಗಾಗಿ ಹೊರಟಾಗುವ ಕಾಲಕ್ಕೆ ದೇವತೆಗಳೆಲ್ಲ ಸೋತು ಇನ್ನೇನು ಮಾಡುವುದು ಅಂತ ಆಲೋಚನೆ ಮಾಡಿದವಾಗ ಭಗವಂತ ಹೇಳಿದ, ಒಬ್ಬರಿದ್ದಾರೆ ಮಹಾತ್ಮರು, ಅವರಲ್ಲಿ ನೀವು ಪ್ರಾಣಭಿಕ್ಷೆಯನ್ನು ಕೇಳಬೇಕು. ದಧೀಚಿ ಮಹರ್ಷಿಗಳು, ಮಹಾಯೋಗಿಗಳು, ಮಹಾತಪಸ್ವಿಗಳು. ಅವರು ಕೂಡ ಅವರಿಗೇ ನಾನು ಉಪದೇಶ ಮಾಡಿದ್ದು ನಾರಾಯಣ ಕವಚವನ್ನು, ವೈಷ್ಣವ ವಿದ್ಯೆಯನ್ನು. ಅದರಿಂದ ಅವರು ಮಹಾಯೋಗಿಗಳಾಗಿದ್ದಾರೆ. ಅವರ ಇಡೀ ಶರೀರವೇ ವಜ್ರ ಸದೃಶವಾಗಿದೆ. ಅವರಲ್ಲಿ ಹೋಗಿ ಕೇಳಿ ನೀವು ಓದಲು. ದಧೀಚಿ ಮಹರ್ಷಿಗಳು ತಪಸ್ಸಿನಲ್ಲಿದ್ದರು. ಇವರ ಸ್ತುತಿಗೆ ಎಚ್ಚರವಾಗಿ ಕೇಳಿದ್ರು ಇವರು. ನಿಮಗೆ ಎಂತ ಗೊತ್ತು? ಸಾಯುವವನಿಗೆ ಗೊತ್ತು ಸಾಯುವಾಗ ಎಷ್ಟೆಲ್ಲ ನೋವಾಗ್ತದೆ. ಆದರೂ ನನ್ನ ಈ ಒಂದು ದೇಹದಾನದಿಂದ
ಲೋಕಕ್ಕೆ ಕ್ಷೇಮ ಆಗ್ತದೆ ಅಂತ ಆದರೆ ನಾನು ನನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತೇನೆ, ಖಂಡಿತ ಅದನ್ನು ಸ್ವೀಕರಿಸಿ ಸರಿ ಅಂತ ಹೇಳಿಕೊಂಡು ತನ್ನ ದೇಹವನ್ನು ತ್ಯಾಗ ಮಾಡ್ತಾರೆ. ಇದು ನಮ್ಮ ಈಗಿನ ದೇಹದಾನದ ವ್ಯವಸ್ಥೆ ಅಲ್ಲ. ಇದು ದೇಹವನ್ನು ದಾನ ಮಾಡಿ, ದೇಹವನ್ನು ದಾನ ಮಾಡುವುದು ಅಂತಂದ್ರೆ ಎಂಥದ್ದು? ಸ್ವಯಂ ಪ್ರಾಣತ್ಯಾಗವನ್ನು ಮಾಡುವುದು. ಈಗೆಲ್ಲ ಸ್ವಯಂ ಪ್ರಾಣತ್ಯಾಗ ಮಾಡಲಿಕ್ಕೆ ಆಗುವುದಿಲ್ಲಲ್ಲ. ವಿಧಾನ ಈಗಿರುವ ವಿಧಾನ ಇದಕ್ಕೆ ಅನ್ವಯ ಆಗುವುದಿಲ್ಲ. ಸ್ವಯಂ ಪ್ರಾಣತ್ಯಾಗ ಮಾಡಲಿಕ್ಕೆ ಆಗ್ತದೆ ಆಗ ಹೇಳಿದಾಗೆ. ಆದರೆ ದೇಹದಾನ ಮಾಡುವವರು ಯೋಗ ಮಾರ್ಗದ ಮೂಲಕ ನಮ್ಮೆಲ್ಲ ಇಂದ್ರಿಯಗಳನ್ನು ಒಳಮುಖವನ್ನಾಗಿಸಿ ಒಂದು ಕಡೆ ಹೇಗೆ ಸತೀದೇವಿ ಪ್ರಾಣತ್ಯಾಗ ಮಾಡಿದ್ರು ಅದೇ ಕ್ರಮದಲ್ಲಿ ಪ್ರಾಣತ್ಯಾಗ ಮಾಡಿದ ದೇಹ ಮಾತ್ರ ದೇಹದಾನಕ್ಕೆ ಯೋಗ್ಯ. ಯಾರಾದ್ರೂ ಮಾಡುವವರಿದ್ರೆ ಈ ರೀತಿಯಲ್ಲಿ ತಮ್ಮನ್ನು ತಾವು ರೂಪಿಸಿಕೊಳ್ಬೇಕು. ನೀವು ಬರೆದಿಟ್ಟಿರ್ತೀರಿ, ಹೌದು, ಬರೆದಿಟ್ಟದ್ದನ್ನು ಮತ್ತೆ ಅವರು ಯಾವುದಕ್ಕೆಲ್ಲ ಉಪಯೋಗ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗ್ತದ? ಗೊತ್ತಾಗುದಿಲ್ಲ. ಅದು ಏನೇನಕ್ಕೆ ಅದು ಮತ್ತೆ ಇವತ್ತು ಕೂಡ ಕೆಲವು ಸಲ ಅಲ್ಲಿ ಅವರ ಲ್ಯಾಬಿನಲ್ಲಿ ಇರ್ತದೆ. ಇವತ್ತೆಲ್ಲ ಹಾಗೆ ವ್ಯವಸ್ಥೆ ಉಂಟು. ವರ್ಷದಲ್ಲಿ ಒಂದು ಸಲ ಬರ್ಬೋದು ನೀವು ನಿಮ್ಮ ಅಪ್ಪನನ್ನ ಅಮ್ಮನನ್ನ ನೋಡ್ಲಿಕ್ಕೆ ಲ್ಯಾಬಲ್ಲಿ ರಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಇರ್ತದೆ. ಆ ದೇಹ ಅದನ್ನು ನೋಡ್ಲಿಕ್ಕೆ ಬಂದು ಹೋಗಿ ಬರ್ಬೋದು ಅಂತ ಮೌಢ್ಯತನ ಮಾಡ್ತೇವೆ. ದೇಹ ಅನ್ನುವಂಥದ್ದೇ ಪಂಚಮಹಾಭೂತಗಳಿಂದ ರಚಿತವಾದ್ದು ಹೌದು ಅಂತ ನಾವು ಒಪ್ಪುವುದಾದರೆ ಅದು ಮತ್ತೆ ಪಂಚಭೂತಗಳಲ್ಲಿಯೇ ಸೇರಬೇಕು. ಸೇರೋದಿದ್ರೆ ಏನು? ಪೆಟ್ಟಿಗೆಗೆ ಹಾಕಿಡುವುದಲ್ಲ ಅಂತ. ಅದು ದಹನ ಆಗಬೇಕು. ನಮ್ಮಲ್ಲಿ ದಹನ ಯಾಕೆ ದಹನ ಮಾಡುವುದು? ನಾವು ಮಣ್ಣಿನೊಳಗಡೆ ಹೂತ ಹಾಕುವುದಲ್ಲ. ಮಣ್ಣಿನೊಳಗಡೆ ಹೂತ ಹಾಕುವುದಕ್ಕೂ ದಹನ ಮಾಡುವುದಕ್ಕೂ ತುಂಬಾ ವ್ಯತ್ಯಾಸ ಉಂಟು. ನೀವು ಮಾಡುವ ಪಂಚ ವೃಕ್ಷದ ಕೆತ್ತೆಯ ಕಷಾಯಕ್ಕೂ ಆ ಪಂಚವೃಕ್ಷದಲ್ಲಿರುವಂತಹ ಸಮಿತನ್ನು ಹೋಮಕ್ಕೆ ಹಾಕಿ ಆ ಪ್ರಸಾದ ತೆಗೆದುಕೊಳ್ಳುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟು. ಹಾಗೆ ದೇಹದ ವಿಷಯದಲ್ಲಿ ಆ ದೇಹವನ್ನು ಹೂಳುವುದಕ್ಕೂ ಅದನ್ನು ದಹನ ಮಾಡುವುದಕ್ಕೂ ವ್ಯತ್ಯಾಸ ಉಂಟು. ಪ್ರಧಾನವಾಗಿ ನಮ್ಮ ಸಂಸ್ಕೃತಿ ಏನು ಅಂತ ಕೇಳಿದ್ರೆ, ನಮ್ಮ ವೇದ ಮಂತ್ರಗಳ ಪ್ರಕಾರವಾಗಿ ನಾವು ಅದನ್ನು ದಹನ ಮಾಡಬೇಕು. ದಹನ ಮಾಡುವ ಕಾಲದಲ್ಲಿಯೇ ಇರುವಂತಹ ಮಂತ್ರ ಪ್ರಯೋಗಕ್ಕೆ ಬಂದಂತಹ ಮಂತ್ರ ಸೂರ್ಯಂತೆ ಚಕ್ಷುರ್ಗಚ್ಚತು. ಹಾಗಿದ್ದಾಗ ನಮ್ಮ ಈ ದೇಹ ದಾನ ಅನ್ನುವಂಥದ್ದು ಯಾವಾಗ ಅದು ಸಾಧು ಅಂತ ಕೇಳಿದ್ರೆ, ಸ್ವಯಂ ಪ್ರಾಣವೃತ್ತಿಯನ್ನು ವಿರೋಧಿಸಿ ಯೋಗ ಮಾರ್ಗದಿಂದ ಪ್ರಾಣವನ್ನು ತ್ಯಾಗ ಮಾಡಿದವನು ಮಾತ್ರ ದೇಹದಾನವನ್ನು ಮಾಡಬೇಕು. ಇಲ್ಲದಿದ್ದರೆ ಅದು ಅಸಾಧುವಾಗಿರ್ತದೆ. ಆ ಮಾಡಿದ ದೇಹದಾನಕ್ಕೆ ಅರ್ಥ ಇರುವುದಿಲ್ಲ. ಈ ದಧೀಚಿ ದೇವತಾ ಕಾರ್ಯ ಸಿದ್ಧಿಗೆ ಬೇಕಾಗಿ, ದೇವ ಕಾರ್ಯ ಸಿದ್ಧಿಗೆ ಬೇಕಾಗಿ ತನ್ನ ತನುವನ್ನು ತ್ಯಜಿಸ್ತಾರೆ. ಯೋಗ ಮಾರ್ಗದಲ್ಲಿ ಅತ್ಯದ್ಭುತವಾಗಿ ಅವರು ಅದನ್ನು ತ್ಯಾಗ ಮಾಡ್ತಾರೆ. ಅಂತಹ ಅವರ ಯೋಗ್ಯತೆ ಏನು ಅಂತ ಕೇಳಿದ್ರೆ, ಒಂದು ಕಾಲದಲ್ಲಿ ಕುದುರೆಯ ಮುಖದಿಂದ ಅಶ್ವಿನಿ ದೇವತೆಗಳಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿದಂತಹ ಮಹಾತ್ಮ. ಅವಾಗ ಸುಮಾರು ಹೇಳ್ಬೋದು ನಾವು. ಅಂತಹ ಒಬ್ಬ ಯೋಗ್ಯತಾವಂತ ದಧೀಚಿ ಮಹರ್ಷಿಗಳು, ಅಥರ್ವವೇದ ಪ್ರಧಾನರಾದಂತಹ ಆ ಋಷಿಮುನಿಗಳು ಭಗವಂತನಿಂದ ಉಪದಿಷ್ಟವಾದಂತಹ ಯಾವ ನಾರಾಯಣ ಕವಚ ವೈಷ್ಣವೀ ವಿದ್ಯೆ ಉಂಟು ಅದನ್ನು ಇವರು ಪಡ್ಕೊಂಡು, ಈ ದಧೀಚಿ ಮಹರ್ಷಿಗಳು ಪಡ್ಕೊಂಡು, ಆ ದಧೀಚಿ ಮಹರ್ಷಿಗಳು ವಿಶ್ವರೂಪನಿಗೆ ತ್ವಷ್ಟೃವಿಗೆ ಉಪದೇಶ ಮಾಡಿದರು. ತ್ವಷ್ಟೃ ತನ್ನ ಮಗನಾದಂತಹ ವಿಶ್ವರೂಪನಿಗೆ ಉಪದೇಶ ಮಾಡಿದ. ವಿಶ್ವರೂಪ ದೇವೇಂದ್ರನಿಗೆ ಉಪದೇಶ ಮಾಡಿದ. ಹೀಗೆ ವೈಷ್ಣವೀ ವಿದ್ಯೆಯ ಪರಂಪರೆ ಹಾಗೆ ಬಂತು. ಅಂತಹ ಆ ಮಹಾತ್ಮರು ಇವತ್ತು ದೇವಕಾರ್ಯ ಸಿದ್ಧಿಗಾಗಿ ತನ್ನ ತನುವನ್ನು ತ್ಯಾಗ ಮಾಡಿದರು. ಆ ತನುವಿನಲ್ಲಿರುವಂತಹ ಯಾವ ಎಲುಬುಗಳು ಉಂಟು, ಆ ಎಲುಬುಗಳಿಂದ ವಿಶ್ವಕರ್ಮರು ವಜ್ರಾಯುಧವನ್ನು ರಚನೆ ಮಾಡ್ತಾರೆ. ಆ ವಜ್ರಾಯುಧವನ್ನು, ಅಸ್ಥಿಯಿಂದ ರಚಿತವಾದಂತಹ ವಜ್ರಾಯುಧವನ್ನು ಸ್ವೀಕಾರ ಮಾಡಿ ದೇವೇಂದ್ರ ವೃತ್ರಾಸುರನ ವಧೆಗೋಸ್ಕರ ತೆರಳುತ್ತಾನೆ. ಅಲ್ಲಿ ಭಯಾನಕವಾದಂತಹ ಯುದ್ಧ ಆಗ್ತದೆ. ಯಾವ ಯುದ್ಧಕ್ಕೂ ವೃತ್ರಾಸುರ ಹೆದರುವುದಿಲ್ಲ. ಅವ ಮಹಾ ದೈವಭಕ್ತನಾಗಿರ್ತಾನೆ ವೃತ್ರಾಸುರ. ಆ ದೈವಭಕ್ತನಾದಂತಹ ವೃತ್ರಾಸುರನನ್ನು ವಧಿಸುವುದಕ್ಕೆ ಏನು ಮಾಡೋದು? ಕೈ ಚೆಲ್ಲುವಂತಹ ಪರಿಸ್ಥಿತಿ.
ಆದರೂ ಕೂಡ ದೇವೇಂದ್ರ ತನ್ನ ವಿಶೇಷವಾದಂತಹ ಯೋಗ ಶಕ್ತಿಯಿಂದ ಅವನನ್ನು ವಧಿಸುವುದಕ್ಕೆ ತೊಡಗ್ತಾನೆ. ಆ ಹೊತ್ತಿಗೆ ಇವ ವಿಚಿತ್ರವಾಗಿ ಬಾಯಿಯನ್ನು ಆಕಳಿಸಿ, ಬಾಯಿಯ ಒಂದು ದವಡೆಯ ಭಾಗ ಭೂಮಿಯಲ್ಲಿ, ಇನ್ನೊಂದು ಅಂತರಿಕ್ಷದಲ್ಲಿ, ಆ ಹಂತದಲ್ಲಿ ದೇವೇಂದ್ರನನ್ನು ಐರಾವತ ಸಮೇತನಾಗಿ ನುಂಗಿ ಬಿಡ್ತಾನೆ ವೃತ್ರಾಸುರ. ವೃತ್ರಾಸುರನ ಹೊಟ್ಟೆ ಒಳಗಡೆ ದೇವೇಂದ್ರ ಐರಾವತ ಸಮೇತ. ಏನು ಮಾಡುವುದು? ಕೊಲ್ಲುವುದೇಗೆ? ಎಲ್ಲ ಮೇಲೆ ಕೆಳಗಾಯಿತು, ದೇವತೆಗಳೆಲ್ಲ ಹೆದರಿ. ಆದರೂ ದೇವೇಂದ್ರ ತಾನು ಉಪದೇಶವನ್ನು ಪಡ್ಕೊಂಡಂತಹ ನಾರಾಯಣ ಕವಚವನ್ನು ಪಠಿಸುತ್ತಾ ಸುರಕ್ಷಿತನಾಗಿದ್ದು, ತನ್ನ ವಿಶಿಷ್ಟವಾದಂತಹ ಯಾವ ದಧೀಚಿ ಅಸ್ಥಿಗಳಿಂದ ನಿರ್ಮಿತವಾದಂತಹ ವಜ್ರಾಯುಧ ಏನುಂಟು, ಆ ವಜ್ರಾಯುಧದಿಂದ ಅವನ ವೃತ್ರಾಸುರನ ಹೊಟ್ಟೆಯನ್ನು ಸೀಳಿ ಹೊರಗೆ ಬಂದು ಅವನ ತಲೆಯನ್ನು ಕಡಿತಾನೆ. ವೃತ್ರಾಸುರನ ವಧೆಯಾಯಿತು. ಮತ್ತೆ ಬ್ರಹ್ಮಹತ್ಯಾ ದೋಷ ಬಂತಲ್ಲ ಮಾರೆ. ಅಳ್ತದ ನೆನಪಾಯ್ತು ಅವನಿಗೆ. ಇನ್ನೇನು ಮಾಡುವುದು, ಏನು ಮಾಡುವುದು? ಅವಾಗ ಹೇಳಿದ್ರು ಋಷಿಮುನಿಗಳೆಲ್ಲ, ನಾವು ಅದನ್ನು ನಿರ್ಮೂಲನೆ ಮಾಡ್ತೇವೆ, ಹೆದರಬೇಡ ನೀನು ಅಂತ. ಅಶ್ವಮೇಧ ಯಾಗಾದಿಗಳನ್ನು ಮಾಡಿ ಮತ್ತೆ ನಿನ್ನನ್ನು ಶುದ್ಧೀಕರಿಸಿ ಈ ಸ್ಥಾನಕ್ಕೆ ಏರಿಸ್ತೇವೆ. ಅಷ್ಟೊತ್ತಿಗೆ ಬ್ರಹ್ಮಹತ್ಯಾ ದೋಷ ಸ್ತ್ರೀ ರೂಪದಲ್ಲಿ, ಒಂದು ವಯಸ್ಸಾದ ವೃದ್ಧೆಯ ರೂಪದಲ್ಲಿ ಬಂದು ದೇವೇಂದ್ರನ ಎದುರು. ದೇವೇಂದ್ರ ಹೆದರಿ ಅಲ್ಲಿಂದ ಓಡುವುದಕ್ಕೆ ಶುರು ಮಾಡಿದ. ಲೋಕಗಳಲ್ಲೆಲ್ಲ ಮೇಲೆ ಕೆಳಗೆ ಆಕಾಶದಲ್ಲೆಲ್ಲ ಓಡಿ ಎಲ್ಲಿಯೂ ಜಾಗ ಸಿಗಲಿಲ್ಲ. ಇಡೀ ಬಿಳಿ ಕೂದಲುಗಳನ್ನು ಕೆದರಿ ನಿಲ್ಲುವುದಕ್ಕಾಗುವುದಿಲ್ಲ ಅಂತಹ ಒಂದು ವೃದ್ಧೆ ಬ್ರಹ್ಮಹತ್ಯಾ ದೋಷ. ಇವನನ್ನು ಓಡಿಸಿಕೊಂಡು ಬಂದು ಇವನಿಗೆ ಎಲ್ಲಿಯೂ ಜಾಗ ಸಿಗಲಿಲ್ಲ. ತನಗೆ ಮಾನಸ ಸರೋವರದ ಒಳಗಡೆ ಪ್ರವೇಶ ಮಾಡಿಬಿಟ್ಟ. ಅಲ್ಲಿ ಪ್ರವೇಶ ಮಾಡಿ ಆ ಸರೋವರದಲ್ಲಿದ್ದಂತಹ ಕಮಲದ ದಳದ ನೂಲಿನ ಒಳಗಡೆ ತಾನು ಸೇರಿ ಹೊಕ್ಕು ಒಳಗಡೆ ಹೋಗಿ ಅಲ್ಲಿ ಅಡಗಿಕೊಳ್ತಾನೆ. ಇದು ಅಗ್ನಿ ರೂಪದಲ್ಲಿ ಬರ್ತದೆ. ಮನೆಗೆ ಅಲ್ಲಿ ಅದು ಹತಾಶವಾಗ್ತದೆ. 1000 ದಿವ್ಯ ವರ್ಷಗಳವರೆಗೆ ಆ ಕಮಲದ ದಳದ ನಾಳದಲ್ಲಿ ದೇವೇಂದ್ರ ಇರ್ತಾನೆ, ತನ್ನನ್ನು ಸಂರಕ್ಷಿಸುವಂತಹ ಉದ್ದೇಶ. ಆ ಸಮಯದಲ್ಲಿ ಅವನಿಗೆ ವ್ಯವಸ್ಥೆ ಏನು? ಊಟ ತಿಂಡಿಗೆ ವ್ಯವಸ್ಥೆ ಉಂಟು. ದೇವೇಂದ್ರನಿಗೆ ಊಟ ತಿಂಡಿ ಕೊಡುವರು ಯಾರು? ಇಂದ್ರಾಯ ಸುರಾಧಿಪತಯೇ ಸ್ವಾಹ. ನಾವು ಕೊಟ್ಟ ಆಹುತಿಯನ್ನು ಅವನಿಗೆ ಕೊಡುವುದು ಅಗ್ನಿ ಅಲ್ವಾ? ಅಗ್ನಿ ನೀರಿನ ಹತ್ತಿರ ಹೋಗ್ತದ? ಅಗ್ನಿಗೂ ನೀರಿಗೂ ಸರಿ ಹೊಂದುವುದಿಲ್ಲ. ಅಗ್ನಿಯಿಂದ ನೀರು ಹುಟ್ಟುತ್ತದೆ, ಅದು ವಿಷಯವೇ. ಅಗ್ನೇಯ ಅಪಹ ಅಂತ. ಹಾಗೆಂತ ಅಗ್ನಿ ಅಲ್ಲಿಗೆ ಹೋಗುವುದಿಲ್ಲ. ಏನು ಮಾಡುವುದು? ದೇವರ ದಯದಿಂದ ಆ ಕಮಲ ದಳದಲ್ಲಿ ಇರುವುದಲ್ವ ಲಕ್ಷ್ಮೀದೇವಿ. ದೇವೇಂದ್ರ ತನ್ನ ಈ ವಿದ್ಯೆಯು ಅವನಿಗೆ ಸಹಾಯ ಮಾಡ್ತದೆ. ಅಷ್ಟು ವರ್ಷಗಳ ಕಾಲ ಲಕ್ಷ್ಮೀದೇವಿ ದೇವೇಂದ್ರನನ್ನು ರಕ್ಷಿಸ್ತಾಳೆ. ಮಾತ್ರ ಅಲ್ಲ, ಈಶಾನ್ಯ ದಿಕ್ಕಿನಲ್ಲಿರುವಂತಹ ಮಾನಸ ಸರೋವರವಾದ ಕಾರಣ ಅಲ್ಲಿ ಕೈಲಾಸವಾಸಿಯಾದಂತಹ ಪರಮೇಶ್ವರ ಈ ದೇವೇಂದ್ರನ ಸಮಗ್ರವಾದಂತಹ ಆ ಪಾಪವನ್ನು ನಿರ್ಮೂಲನೆ ಮಾಡ್ತಾನೆ. ಈ 1 ವರ್ಷಗಳ ಕಾಲ ಅಲ್ಲಿ ಖಾಲಿಯಾಗಿದ್ದಲ್ಲ ಜನ ಸ್ವರ್ಗಲೋಕದಲ್ಲಿ. ಆ ಕಾಲಕ್ಕೆ ಸರ್ವ ರೀತಿಯ ಯೋಗ್ಯತೆಯನ್ನು ಹೊಂದಿದ್ದಂತಹ ನಹುಷನನ್ನು ಇಂದ್ರ ಪದವಿಗೆ ಏರಿಸ್ತಾರೆ. ಅಲ್ಲಿ ಅವನು ಹಾಳಾಗಲಿಕ್ಕೆ ಹೊರಟ. ಇಂದ್ರ ಪತ್ನಿಯಾದಂತಹ ಶಚೀದೇವಿಯನ್ನು ಅಪಚಾರ ಮಾಡುವುದಕ್ಕೆ ಹೊರಟ. ಋಷಿಗಳನ್ನು ಕೂಡ ಕಡೆಗಣಿಸುವುದಕ್ಕೆ ಹೊರಟ. ಅಷ್ಟೊತ್ತಿಗೆ ಕೋಪ ಬಂದಂತಹ ಋಷಿಗಳು ಸರ್ಪ ಅಂತ. ಸರ್ಪ ಅನ್ನುವಂತಹ ಈ ಪದಪ್ರಯೋಗ ಮಹಾಭಾರತದ್ದು. ಆ ಕಥೆಯನ್ನು ಇಲ್ಲಿಗೆ ಜೋಡಿಸ್ತಾ ಇವಿ. ಕೇವಲ ಅವಲ್ಲಿ ದೇವೇಂದ್ರನಾಗಿದ್ದ ಅಂತ ಇರುವಂಥದ್ದು. ನಹುಷ ಚರಿತ್ರೆಯನ್ನು ವಿಸ್ತಾರವಾಗಿ ಬೇಕಾದ್ರೆ ನೀವು ಮಹಾಭಾರತವನ್ನು ಓದಿಕೊಳ್ಳಿ. ಸರ್ಪ ಅಂತ ಆ ಕೂಡಲೇ ಅಲ್ಲಿ ಸರ್ಪನಾಗಿ ಹೆಬ್ಬಾವಾಗಿ ಬಿದ್ದ ಕೆಳಗಡೆ ಭೂಲೋಕದಲ್ಲಿ. ಆ ಹೊತ್ತಿಗಾಗುವಾಗ ಆ ಸಮಯಕ್ಕೆ ದೇವೇಂದ್ರನ ಸರ್ವ ದೋಷಗಳು ಬ್ರಹ್ಮಹತ್ಯಾದಿಗಳು ನಿರ್ಮೂಲನವಾದವು. ಆ ಹಂತಕ್ಕೆ ಋಷಿಮುನಿಗಳು ಮತ್ತೆ ಅವನಿಂದ 100 ಅಶ್ವಮೇಧ ಯಾಗವನ್ನು ಮಾಡಿ ಶುದ್ಧೀಕರಿಸಿ ಅವನನ್ನೆಲ್ಲ ಶುದ್ಧಗೊಳಿಸಿ ಆ ಪದಕ್ಕೆ ಏರಿಸಿ ಮತ್ತೆ ಯಥಾವತ್ತಾಗಿ ಅಲ್ಲಿ ಇರ್ತಾನವ. ಈ ವೃತ್ರಾಸುರ ಅವನಿಗೆ ಆ ವಿಷ್ಣು ಭಕ್ತಿಯಲ್ಲಿ ಎಂಥದ್ದು ಹಿಂದೆ ಏನಾದ್ರು ಉಂಟ? ಹಿಂದೆ ಅತ್ಯಂತ ವಿಸ್ತಾರವಾಗಿ ಉಂಟು. ಏನು ಅಂತ ಕೇಳಿದ್ರೆ, ನಾವು ಪರಮ ವಿಷ್ಣು ಭಕ್ತನಾಗಿರ್ತಾನೆ.
ಶೂರಸೇನ ರಾಷ್ಟ್ರದ ಚಿತ್ರಕೇತು ಅಂತ ಹೇಳುವಂತಹ ಒಬ್ಬ ರಾಜ. ಆ ರಾಜನಿಗೆ ಬೇಕಾದಷ್ಟು ಸಂಪತ್ತುಗಳಿತ್ತು, ಅತ್ಯಂತ ಸದ್ಭಕ್ತನಾಗಿದ್ದ, ಬೇಕಾದಷ್ಟು ಮಡದಿಯರು ಇದ್ರು. ಆದರೂ ಕೂಡ ಅವನಿಗೆ ಸಂತತಿಯಾಗಿರಲಿಲ್ಲ. ಆ ಕಾಲಕ್ಕೆ ಸಂತತಿಯನ್ನು ಅಪೇಕ್ಷಿಸಿಕೊಂಡು ಸುಮಾರಷ್ಟು ಅನುಷ್ಠಾನಗಳನ್ನು ಮಾಡ್ತಾನೆ. ಆ ಸಮಯದಲ್ಲಿ ಅಂಗಿರಸ ಮಹರ್ಷಿಗಳು ಬರ್ತಾರೆ. ಬಂದವರಲ್ಲಿ ಅವನು ಕೇಳ್ತಾನೆ, ನನಗೆ ಸಂತತಿ ಆಗಲಿಲ್ಲ, ತಾವು ಅನುಗ್ರಹ ಮಾಡಬೇಕು ಅಂತ. ಆವಾಗ ಸಂತತಿಯನ್ನು ಕೊಡುವಂತಹ ತ್ವಷ್ಟೃವನ್ನು ಹೋಮಮುಖೇನವಾಗಿ ಚರುವಿನಿಂದ ಆರಾಧನೆ ಮಾಡಿ ಆ ಚರುಶೇಷವನ್ನು ಈ ಚಿತ್ರಕೇತುವಿಗೆ ಕೊಡ್ತಾನೆ. ಅಂಗಿರಸ ಋಷಿ ಚಿತ್ರಕೇತು ತನ್ನ ಅಷ್ಟು ಮಡದಿಯರಲ್ಲಿ ಕೃತದ್ಯುತಿ ಎನ್ನುವಂತಹ ಮಡದಿಗೆ ಇದನ್ನು ಚರುಶೇಷವನ್ನು ಕೊಡ್ತಾನೆ. ಅದನ್ನು ಅವಳು ತಿಂತಾಳೆ. ತಿಂದು ಗರ್ಭವತಿ ಆಗ್ತಾಳೆ. ಆ ಗರ್ಭದಲ್ಲಿ ಒಬ್ಬ ಸುಂದರನಾದಂತಹ ಶಿಶು ಹುಟ್ಟಿಕೊಳ್ಳುತ್ತದೆ. ಇದನ್ನು ಕಂಡು ಉಳಿದಂತಹ ಸವತಿಯರಿಗೆ ಮತ್ಸರವಾಗ್ತದೆ. ಏನಾದರೂ ಮಾಡಿ ಈ ಮಗುವನ್ನು ನಾಶ ಮಾಡಬೇಕು ಅಂತ ಆ ಮಗುವಿಗೆ ಇವಳಿಗೆ ಗೊತ್ತಿಲ್ಲದೆ ಇರುವಂತಹ ಕಾಲಕ್ಕೆ ವಿಷ ಉಣಿಸ್ತಾಳೆ. ಎಲ್ಲರೂ ಸೇರಿ ವಿಷ ಉಣಿಸ್ತಾರೆ. ಅದು ಇವಳ ದಾಸಿಗೆ ಗೊತ್ತಾಗ್ತದೆ, ಕೃತದ್ಯುತಿಯ ದಾಸಿಗೆ. ಗೊತ್ತಾದ ಕಾಲಕ್ಕೆ ಹೌಹಾರಿ ಅತ್ಯಂತ ದುಃಖದಿಂದ ಬಂದು ರಾಣಿಗೆ ಹೇಳ್ತಾಳೆ. ಹೇಳಿದವಾಗ ಅವಳು ಕೂಡ ಪ್ರಜ್ಞೆ ತಪ್ಪಿ ತನ್ನ ಮಗನನ್ನು ನಾನು ಕಳೆದುಕೊಂಡೆನಲ್ಲ, ಏನು ಮಾಡುವುದು ಅಂತ ವಿಲಪಿಸ್ತಾ ಇರ್ತಾಳೆ. ಆ ಹೊತ್ತಿಗೆ ಗಂಡನಾದಂತಹ ಚಿತ್ರಕೇತು ಬರ್ತಾ ಇದ್ದಾನೆ. ಬಂದಂತಹ ಚಿತ್ರಕೇತು ಕೂಡ ಈ ದೃಶ್ಯವನ್ನು ನೋಡಿ ಪ್ರಜ್ಞೆ ತಪ್ಪಿ ನನ್ನ ಎಲ್ಲ ಆಶೆಗಳು ನೀರಾಗಿ ಹೋದವಲ್ಲ, ಏನು ಮಾಡುವುದು ಅಂತ ಆಲೋಚನೆ ಮಾಡಿ ದುಃಖಿಸ್ತಾ ಇರುವಂತಹ ಕಾಲಕ್ಕೆ ನಾರದ ಮಹರ್ಷಿಗಳು ಅಂಗೀರಸರು ಕೂಡ ಒಟ್ಟಿಗೆ ಬರ್ತಾರೆ. ಈ ಚಿತ್ರಕೇತುವಿನ ದುಃಖವನ್ನು ನಿವಾರಣೆ ಮಾಡಬೇಕು ಅಂತ ಬಂದವರೇ. ಯಾಕೆ ಹೀಗಾಯಿತು ಅಂತ ವಿಚಾರ ಮಾಡುವಾಗ ಗೊತ್ತಿಲ್ಲ. ಆದರೆ ಎಲ್ಲರೂ ಕೂಡ ಅವರವರ ಕರ್ಮದಿಂದಲೇ ಅವರವರು ಹುಟ್ಟಿಕೊಳ್ಳುವುದು, ಸಾಯುವುದು. ಯಾರು ಯಾರಿಗೂ ಯಾರೂ ಅಲ್ಲ. ನನ್ನ ಕೈಯಲ್ಲಿರುವಂತಹ ಚಿನ್ನಾಭರಣಗಳು ಕೆಲವು ಸಮಯ ಇರ್ತದೆ, ನಾನು ಯಾವುದೋ ಒಂದು ಉದ್ದೇಶದಿಂದ ಅದನ್ನು ಇನ್ನೊಬ್ಬನಿಗೆ ಮಾರಾಟ ಮಾಡ್ತೇನೆ. ಆವಾಗ ನನ್ನ ಕೈಯಲ್ಲಿದ್ದದ್ದು ನಿನ್ನ ಕೈಗೆ ಹೋಗ್ತದೆ, ನಿನ್ನದು ಆವಾಗ ನನ್ನದು ಅಂತ ಆಗ್ತದ? ಇಲ್ವಲ್ಲ. ಆವಾಗ ಇಲ್ಲಿದ್ದಂತಹ ಚಿನ್ನ ನಿಮ್ಮ ಕೈಗೆ ಬಂದಾಗ ಅದು ನಿಮ್ಮದು, ಅದು ಕೆಲವು ಸಮಯದಲ್ಲಿ ಇನ್ನೊಂದು ಕೈಗೆ ಹೋಗ್ತದೆ, ಆವಾಗ ಅವರದ್ದು. ಈ ಸಂಬಂಧ ಅನ್ನುವಂಥದ್ದೇ ಹೀಗೆ. ಯಾರು ಯಾರಿಗೂ ಅಪ್ಪನೂ ಅಲ್ಲ, ಅಮ್ಮನೂ ಅಲ್ಲ, ಬಂಧುವೂ ಅಲ್ಲ. ಎಲ್ಲೋ ಒಂದೊಂದು ಕ್ಷಣ ತಂದೆ ತಾಯಿಯಂದಿರಾಗ್ತಾರೆ, ಬಂಧುಗಳಾಗ್ತಾರೆ. ಇನ್ನೊಂದು ಕ್ಷಣದಲ್ಲಿ ಅವರು ಯಾರೋ ಏನೋ ಹಾಗಿದ್ದಾಗ ಎಲ್ಲವೂ ಕೂಡ ಕರ್ಮ ವಶದಿಂದಲೇ, ಕರ್ಮ ಫಲದಿಂದಲೇ ಆಗುವುದು. ಹಾಗಾಗಿ ನೀವು ಅದನ್ನು ತಲೆಬಿಸಿ ಮಾಡುವುದು ಬೇಡ. ಬೇಕಾದ್ರೆ ನಾನು ನನ್ನ ಯೋಗ ಶಕ್ತಿಯಿಂದ ಅದನ್ನು ಹೌದು ಅಲ್ವಾ ಅಂತ ಪರೀಕ್ಷೆ ಮಾಡ್ತೇನೆ ಅಂತ ನಾರದರು ತನ್ನ ಯೋಗ ಶಕ್ತಿಯಿಂದ ಗತಿಸಿದಂತಹ ಆ ಮಗುವಿಗೆ ಜೀವ ಕೊಟ್ಟು ಆ ಜೀವದ ಹತ್ರ ಕೇಳ್ತಾರೆ, ಯಾರು ನೀನು? ಅದೇ ಹೇಳ್ತದೆ, ನಾನು ಯಾರು? ನಾನು ಎಲ್ಲೆಲ್ಲಿಯೋ ಇದ್ದವನು, ನಾನು ಈಗ ಎಲ್ಲೆಲ್ಲಿಯೋ ಇದ್ದೇನೆ. ಯಾವುದು? ಈ ಚಿತ್ರಕೇತುವಿನ ಮಗನಾಗಿ ಸತ್ತಂತಹ ಆ ಶವ, ಅದಕ್ಕೆ ಮತ್ತೆ ಜೀವ ಬಂದು ಆ ಒಳಗಿನ ಜೀವಾತ್ಮ ಮಾತಾಡ್ತದೆ. ಏನಂತೆ? ಯಾರೋ ಏನೋ ಕಸ್ಮಿನ್ ಜನ್ಮ, ಇವರು ನಿಮ್ಮ ತಂದೆ ತಾಯಿಯಂದಿರ ಅಂತ ನಾರದರು ಕೇಳುವಾಗ, ಇವರು ಯಾವ ಜನ್ಮದ ತಾಯಿಯ ತಂದೆ? ಕಸ್ಮಿನ್ ಜನ್ಮನ್ಯಮಿ ಮಹ್ಯಂ ಪಿತರೋ ಮಾತರೋ ಭವನ್. ಯಾವ ಜನ್ಮದಲ್ಲಿ ಇವರು ತಂದೆ ತಾಯಿಯಂದಿರಾಗಿದ್ರು? ಅದೋ ಆಗಿದ್ರ ಏನೋ, ಇವಾಗ ಯಾರೋ ಏನೋ, ಎಲ್ಲಿ ನಾನೆಲ್ಲಿಯೋ ಅವರೆಲ್ಲಿಯೋ. ಎಷ್ಟು ಸುಂದರವಾಗಿ ನೋಡಿ. ಮೋಹವನ್ನು ದೂರ ಮಾಡುವುದಕ್ಕಿಂತದ್ದೆಲ್ಲ ಕೆಲವೊಂದಷ್ಟು ಪ್ರಕರಣಗಳು. ಯಾರು ಯಾರಿಗೂ ಅಲ್ಲ, ಸ್ಪಷ್ಟ ಇದೆ. ಏನೋ ಒಂದಷ್ಟು ಅದನ್ನು ರಾಮಾಯಣದಲ್ಲಿ ರಾಮ ಹೇಳ್ತಾನೆ. ದಶರಥ ದೇಹಾಂತ್ಯವಾಗಿ ಮುಂದೆ ಭರತ ರಾಮನ ಹತ್ರ ಬರುವ ಕಾಲಕ್ಕೆ ದಶರಥನ ಸಂಗತಿಯನ್ನು ಭರತ ವಿವರಿಸಿ ಒಂದು ಕ್ಷಣಕ್ಕೆ ಪ್ರಜ್ಞಾಹೀನನಾಗಿ ಬಿದ್ದಂತಹ ರಾಮ ಮತ್ತೆ ಎಚ್ಚೆತ್ತುಕೊಂಡು ಸೀತೆಯು ವಿಲಪಿಸ್ತಾ ಇರ್ತಾಳೆ. ಆ ಕಾಲಕ್ಕೆ ಎಲ್ಲರನ್ನು ಪ್ರಜಾವರ್ಗವನ್ನು ಉದ್ದೇಶಿಸಿ ರಾಮ ಹೇಳುವಂತಹ ಮಾತು ಅತ್ಯದ್ಭುತವಾದ ರಾಮನ ರಾಮತ್ವ ನಮಗೆ ಆವಾಗ ಗೊತ್ತಾಗ್ತದೆ. ತದ್ರೀತಿಯಲ್ಲಿ ಈ ಜೀವ ಹೇಳ್ತದೆ, ನಾನು ಯಾರಿಗೂ ಯಾರು ಅಲ್ಲ, ನಾನು ನಾನೇ, ನಾನು ನಾನೇ ಅಲ್ವಾ? ನನ್ನ ಒಳಗಿರುವ ಜೀವ ಯಾರೋ, ನಾನು ಯಾರೋ? ನಾನು ಅನ್ನುವಂಥದ್ದೇ ಒಳಗಿರುವುದು. ಇದು ಹೊರಗೆ ಕಾಣುವಂಥದ್ದು ಮತ್ತೆ ಒಳಗಿರುವಂಥದ್ದು ಒಂದೇ ಅಲ್ಲ. ಆಯಾಯ ಜೀವಾತ್ಮ ಬಂದು ಸೇರುವುದು ಅದರದರ ಕರ್ಮಫಲಕ್ಕೆ ಸರಿಯಾಗಿ.
ಹಾಗಾಗಿ ನಾವೇನು ಮಾಡ್ತೇವೆ, ಮೋಹವಶಾತ್ ನಾನು ಊಟ ಮಾಡ್ತೇನೆ, ನಾನು ಪ್ರವಚನ ಮಾಡ್ತೇನೆ, ನಾನು ಕಲಿತಿದ್ದೇನೆ, ನಾನು ವಿದ್ವಾಂಸ, ಇದಿಷ್ಟು ನನ್ನದು, ಇದೆಲ್ಲ ನನ್ನದು ಅನ್ನುವಂತಹ ಭಾವ ನಮಗೆ ಬರುವುದು. ಯಾಕೆ? ನಮಗದು ಗೊತ್ತಾಗದೇ ಇರೋ ಕಾರಣ ನಾವು ದೇಹವನ್ನೇ ಆ ರೀತಿಯಾಗಿ ಭಾವಿಸ್ತೇವೆ, ಅದುವೇ ಆತ್ಮ ಅಂತ. ಇಲ್ಲದ್ರೆ ಮಾತಾಡ್ತದ ದೇಹ ಅನ್ನುವಂತಹ ಅಜ್ಞಾನ. ಆದರೆ ನೋಡ, ಇದು ಒಳಗಿಂದ ಹೋಗ್ಲಿ, ಇದು ಮಾತಾಡ್ಲಿ, ಯಾವಾಗ ಇಲ್ಲ, ಇದು ಮತ್ತೆ ಹಲಸಿನ ಮುಷ್ಟೆಗೆ ಕಟ್ಟಿಗೆ, ಅದನ್ನ ಗಟ್ಟಿಗೆ ಮತ್ತೆ ವರ್ತಿಸುವುದು. ಹೀಗೆ ಆ ಜೀವ ಹೇಳಿದವಾಗ ಇವರಿಗೆ ಜ್ಞಾನೋದಯ ಆಗ್ತದೆ. ಯಾರಿಗೆ? ಚಿತ್ರಕೇತು ಅವನ ಮಡದಿಯರಿಗೆ, ಎಲ್ಲರಿಗೂ ಕೂಡ ಅಲ್ಲಿದ್ದಂತಹ ಪ್ರಜಾವರ್ತೆ. ಅಲ್ಲಿಂದ ಮುಂದೆ ಶ್ರೀ ನಾರದರು ಚಿತ್ರಕೇತುವಿಗೆ ಒಂದು ವಿಶಿಷ್ಟವಾದಂತಹ ಸಂಕರ್ಷಣ ವಿದ್ಯೆಯನ್ನು ಉಪದೇಶ ಮಾಡ್ತಾರೆ. ಸಂಕರ್ಷಣ ವಿದ್ಯೆಯನ್ನು ಉಪದೇಶ ಮಾಡಿ, ಇದನ್ನು ನೀನು 7 ರಾತ್ರಿಗಳ ಕಾಲ ಪಠನೆ ಮಾಡಿತು ಅಂತ ಆದರೆ ನಿನಗೆ ಅತ್ಯದ್ಭುತವಾದಂತಹ ಆಕಾಶ ಮಾರ್ಗದಲ್ಲಿ ಸಂಚರಿಸುವ ಶಕ್ತಿ ಸಿಗ್ತದೆ ಅಂತ ಹೇಳ್ತಾರೆ, ಉಪದೇಶ ಮಾಡ್ತಾರೆ. ಆ ಉಪದೇಶವನ್ನು ತೆಗೆದುಕೊಂಡು ಅತ್ಯಂತ ಅತ್ಯದ್ಭುತವಾಗಿ ಅದರಲ್ಲಿ ಸಿದ್ಧಿಯನ್ನು ಪಡ್ಕೊಳ್ತಾನೆ. ನೇರವಾಗಿ ಪಾತಾಳ ಲೋಕಕ್ಕೆ ಇಳಿದು ಅಲ್ಲಿದ್ದಂತಹ ರಾರಾಜಿಸುತ್ತಾ ಇದ್ದಂತಹ ಸಂಕರ್ಷಣ ಮೂರ್ತಿಯ ದಿವ್ಯ ಸ್ವರೂಪದ ದರ್ಶನವಾಗ್ತದೆ ಆ ಚಿತ್ರಕೇತುವಿಗೆ. ಆ ಚಿತ್ರಕೇತು ಅಲ್ಲಿ ಹೋಗಿ ಅವನ ಸೇವೆಯನ್ನು ಮಾಡಿ, ಆ ಸಂಕರ್ಷಣ ಸ್ವಾಮಿ ಸಾಕ್ಷಾತ್ ವಾಸುದೇವನ ಶಯನವಾದಂತಹ ಆದಿಶೇಷನ ಸ್ವರೂಪ, ಅವನ ಪೂರ್ಣ ಅನುಗ್ರಹವನ್ನು ಪಡ್ಕೊಂಡು ತಾನೂ ಈ ವಿದ್ಯೆಯನ್ನು ನಿರಂತರವಾಗಿ ಧರಿಸಿದ ಕಾರಣದಿಂದ ಅವನಿಗೆ ವಿಶೇಷವಾದಂತಹ ವಿದ್ಯಾಧರ ಲೋಕದ ಆಧಿಪತ್ಯ ಸಿಕ್ಕಿತು ಚಿತ್ರಕೇತುವಿಗೆ. ಹಾಗಾಗಿ ಭೂಲೋಕದಿಂದ ಮೇಲೆ ಹಾರುತ್ತಾ ನಿರಂತರವಾಗಿ ಕೋಟಿಗಟ್ಟಲೆ ವರ್ಷ ಸಂಚಾರ ಮಾಡ್ತಾ ಇದ್ದ ಚಿತ್ರಕೇತು ಆ ಕಾಲಕ್ಕೆ ಒಂದು ದಿವಸ ಸುಮೇರು ಪರ್ವತದ ತಪ್ಪಲಿನಲ್ಲಿ ಶಿವಪಾರ್ವತಿಯರು ಅತ್ಯಂತ ಸಂತೋಷದಿಂದ ಆ ಸಭೆಯಲ್ಲಿ ಇರುತ್ತಾ ಶಿವ ತನ್ನ ತೊಡೆಯ ಮೇಲೆ ಪಾರ್ವತಿಯನ್ನು ಕುಳ್ಳಿರಿಸಿ ಆಲಿಂಗಿಸುತ್ತಾ ಇದ್ದಂತಹ ಒಂದು ದೃಶ್ಯ ಚಿತ್ರಕೇತುವಿನ ಕಣ್ಣಿಗೆ ಬೀಳುತ್ತದೆ. ಬಿದ್ದ ಕೂಡಲೇ ಅವ ತಕ್ಷಣವೇ ಶಿವನೆದುರು ಬಂದು ಪಾರ್ವತಿಗೂ ಕೇಳುವ ಹಾಗೆ ಗಹಗಹಿಸಿ ನಗುತ್ತಾ, ಲೋಕಕ್ಕೆಲ್ಲ ನೀವು ಉಪದೇಶ ಮಾಡುವವರು ಇಂತಹ ಒಂದು ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಬೈಯುವುದಕ್ಕೆ, ನಗುವುದಕ್ಕೆ, ಅಪಹಾಸ್ಯ ಮಾಡುವುದಕ್ಕೆ ಶುರು ಮಾಡ್ತಾರೆ. ಶಿವ ಮಹಾಯೋಗಿ ಆತ್ಮಾರಾಮ, ಅವ ನಗುತ್ತನೇ ಇದ್ದ. ಆದರೆ ಪಾರ್ವತಿ ಇದನ್ನು ಕೇಳಿದವಾಗ ಪಾರ್ವತಿಗೆ ವಿಪರೀತವಾದಂತಹ ಕೋಪ ಬರ್ತದೆ. ನೀನು ಆಸುರಿ ಯೋನಿಯಲ್ಲಿ ಹುಟ್ಟು ಅಂತ ಶಾಪವನ್ನು ಕೊಡ್ತಾಳೆ. ಆ ಶಾಪದ ಫಲದಿಂದಾಗಿ, ಆದರೆ ಚಿತ್ರಕೇತು ಎಂತಹ ಒಬ್ಬ ಗಟ್ಟಿಗ ನೋಡಿ, ಎಂತಹ ಒಬ್ಬ ವಿಷ್ಣು ಭಕ್ತ, ಅವ ಹೆದರಲಿಲ್ಲ ಆ ಶಾಪದಿಂದ. ನನ್ನಿಂದ ಗೊತ್ತಾಗದೆ ತಪ್ಪಾಯಿತು, ಕ್ಷಮಿಸಬೇಕು ತಾವು, ಬೇಕಾದರೆ ಕ್ಷಮಿಸಿ, ನಾನು ನನ್ನ ಪಾಡಿಗೆ ಹೋಗ್ತೇನೆ ಅಂತ ಹೇಳಿ ಅವನು ಹೋದ. ಅಷ್ಟೊತ್ತಿಗೆ ಶಿವ ಪಾರ್ವತಿಯನ್ನು ಸಮಾಧಾನ ಮಾಡಿ, ವಿಷ್ಣು ಭಕ್ತರ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಆತುರಗೊಳ್ಳಬಾರದು, ಆತುರವಾದ ನಿರ್ಧಾರಕ್ಕೆ ಹೋಗಬಾರದು, ಅವನ ಸ್ವರೂಪವೇ ಹಾಗೆ ಅಂತ ಸಮಾಧಾನಿಸ್ತಾರೆ. ಅಂತಹ ಚಿತ್ರಗುಪ್ತ, ಅಂತಹ ಚಿತ್ರಕೇತು ಮುಂದೆ ಅದೇ ಆ ಸಂದರ್ಭದಲ್ಲಿ ಶಿವಪಾರ್ವತಿಯ ಆ ಒಂದು ಹಿನ್ನೆಲೆಯಿಂದಾಗಿ ಪಾರ್ವತೀ ದತ್ತವಾದಂತಹ ಶಾಪವನ್ನು ಸತ್ಯವಾಗಿಸಬೇಕು. ಇಲ್ಲದಿದ್ದರೆ ಪಾರ್ವತಿಯ ವೈಶಿಷ್ಟ್ಯ ಪ್ರಪಂಚಕ್ಕೆ ಗೊತ್ತಾಗುವುದೇ. ನೋಡಿ 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 ನೋಡಿ, ಪಾರ್ವತಿಯ ವೈಶಿಷ್ಟ್ಯ ಗೊತ್ತಾಗಬೇಕು. ಪಾರ್ವತಿ ಏನು ಅಂತ, ಶಿವ ಏನು ಅಂತ ನೋಡಿ. ಶಿವನನ್ನು ಪಾರ್ವತಿಯನ್ನು ಎಷ್ಟು ಮೇಲಿಟ್ಟಿದ್ದಾರೆ ನೋಡಿ ನಮ್ಮ ಭಾಗವತದಲ್ಲಿ. ಆ ಕಾರಣಕ್ಕಾಗಿ ಚಿತ್ರಕೇತುವಿನ ಆ ಏನು ಶಾಪ ಬಂತು ಆಸುರಿ ಯೋನಿ, ಅದರ ಫಲವಾಗಿ ಚಿತ್ರಕೇತು ತನ್ನನ್ನು ತಾನು ಆಸುರಿ ಯೋನಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾನೆ. ಅದರ ಫಲವಾಗಿ ಅವನಿಗೆ ವೃತ್ರಾಸುರನಾಗಿ ಹುಟ್ಟುವಂಥದ್ದು. ವೃತ್ರಾಸುರನಾಗಿ ಹುಟ್ಟಿದ್ರೂ ಕೂಡ ಆ ಹಿಂದಿನ ಜನ್ಮದ ಸ್ಮೃತಿ ಅದು ಅವನಿಗೆ ಅಷ್ಟೇ ಸ್ಪಷ್ಟವಾಗಿತ್ತು. ಆದ ಕಾರಣ ಈ ಯೋಗಿಗಳಿಗೆಲ್ಲ ಏನು ಅಂತ ಕೇಳಿದರೆ ಪೂರ್ವಜನ್ಮದ ನೆನಪಿರ್ತದೆ, ಜಾತಿ ಸ್ಮರರು ಅಂತ. ಯೋಗದಲ್ಲಿ ಸಿದ್ಧಿಯನ್ನು ಪಡೆದ ಹಾಗೆ ಜನ್ಮ ಕಥಂತ, ಹಿಂದಿನ ಜನ್ಮದ ನೆನಪಾಗ್ತದೆ ಯೋಗ ಸಿದ್ಧಿಯನ್ನು ಪಡೆದವರಿಗೆ ಅಂತ ಪತಂಜಲಿಗಳು ಹೇಳ್ತಾರೆ. ಜನ್ಮ ಕಥಂತ ಸಂಬೋಧ ಅಂತ ಸೂತ್ರ, ಪೂರ್ವ ಜನ್ಮದ ನೆನಪಾಗ್ತದೆ ಅಂತ. ನಮಗೂ ಆದ್ರೆ ಒಳ್ಳೇದಿತ್ತು. ಯೋಗದಲ್ಲಿ ಸಾಧನೆ ಮಾಡಬೇಕು ನೋಡಿ, ಅಷ್ಟಾಂಗ ಯೋಗದಲ್ಲಿ ನಿಪುಣರಾಗಬೇಕು, ಕೊನೆಗೆ ಭಗವದ್ಭಕ್ತಿಯಲ್ಲಿ ನಿಪುಣರಾಗಬೇಕು. ಅದಕ್ಕೋಸ್ಕರ ಅದೆಲ್ಲವೂ ಇರುವುದು ಇದರಲ್ಲಿ.
ಆದ ಕಾರಣ ಜನ್ಮಕಥಂತ ಸಂಬೋಧ ನಮಗೆ ಆಗಬೇಕು ಅಂತಾದರೆ ಆ ಉದ್ದೇಶದಿಂದಲೂ ನಾವು ಭಾಗವತಕ್ಕೆ ಬರಬೇಕು. ಇವನಿಗೆ ಆ ಒಂದು ಹಿನ್ನೆಲೆಯಲ್ಲಿ ಇದ್ದ ಕಾರಣ ಅವನನ್ನು ಸೋಲಿಸುವುದಕ್ಕೆ ಅಷ್ಟು ಸುಲಭ ಆಗಲಿಲ್ಲ. ಅಂತಹ ಪರಮ ವಿಷ್ಣು ಭಕ್ತ ಚಿತ್ರಕೇತು ಅನ್ನುವಲ್ಲಿಗೆ ವಿಶ್ವರೂಪ ಉಪಾಖ್ಯಾನವನ್ನು ಒಂದು ಹಂತದಲ್ಲಿ ನಾವು ಮಂಗಳಾಶಾಸನವನ್ನು ಮಾಡ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಪ್ರಧಾನವಾಗಿ ನಾವು ಪ್ರಹ್ಲಾದ ಚರಿತ್ರೆ ನರಸಿಂಹಾವತಾರ ಅದನ್ನು ಪ್ರಾರಂಭ ಮಾಡಬೇಕಿದ್ರೆ ಒಂದು 10 ನಿಮಿಷ ನಾಮ ಸಂಕೀರ್ತನೆಗೆ ಅವಕಾಶ, ಯಾರು ಬೇಕಾದರೂ ಒಂದು 10 ನಿಮಿಷ ಕೀರ್ತನೆಯನ್ನು ಮಾಡಬಹುದು. ಆಮೇಲೆ ನಾವು ಪ್ರಧಾನವಾಗಿ ಅದನ್ನೇ ತೆಕ್ಕೊಳ್ತೇವೆ. ಧ್ಯಾನಿಸುತ್ತಿರುವಾಗ ರಾಮ ರಾಮನೆಂಬೋ ಶ್ರೀ ರಾಮ ಎಂಬೋ ನಾಮವೇ ನೀನ್ಯಾತಕೋ ನಿನ್ನ ಹಂಗ್ಯಾತಕೋ ನೀನ್ಯಾತಕೋ ನಿನ್ನ ಹಂಗ್ಯಾತಕೋ ನೀನ್ಯಾತಕೋ ನಿನ್ನ ಹಂಗ್ಯಾತಕೋ ನೀನ್ಯಾತಕೋ ನಿನ್ನ ಹಂಗ್ಯಾತಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ನಾಮದ ಬಲವೊಂದಿದ್ದರೆ ಸಾಕು ನೀನ್ಯಾತಕೋ ನಿನ್ನ ಹಂಗ್ಯಾತಕೋ ನೀನ್ಯಾತಕೋ ನಿನ್ನ ಹಂಗ್ಯಾತಕೋ ಆಮರ ಈ ಮರ ಧ್ಯಾನಿಸುತ್ತಿರುವಾಗ ಆಮರ ಈ ಮರ ಧ್ಯಾನಿಸುತ್ತಿರುವಾಗ ಆಮರ ಈ ಮರ ಧ್ಯಾನಿಸುತ್ತಿರುವಾಗ ಆಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮ ಎಂಬೋ ನಾಮವೇ ಕಾಯ್ತೋ ರಾಮ
ಜ್ಞಾತಕೋ ನೀ ಜ್ಞಾತಕೋ ನಿನ್ನ ಅಜ್ಞಾತಕೋ. ನಾರದ ಮತ್ತು ಯುಧಿಷ್ಠಿರರ ನಡುವೆ ನಡೆದಂತಹ ಸಂವಾದವನ್ನು ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳುವುದು. ಆವಾಗ ಅವರು ಏನು ಹೇಳಿದ್ದಾರೆ ಅವರನ್ನೇ ಹೇಳಬೇಕು ತಾನೆ. ಇವಾಗ ನಾನು ಇಂಥವರು ಹೀಗೆ ಹೇಳ್ತಾ ಇದ್ದರು ಅಂತ ಹೇಳುವ ಒಂದು ಕ್ರಮ ಅದು. ಅವರವರು ಮಾಡಿದ ಸಂವಾದವನ್ನು ಇವರು ಹಾಗೆಯೇ ಹೇಳುವುದು. ಇಲ್ಲಿ ಹಾಗೆ ಶುಕ ಮಹರ್ಷಿಗಳು ಹೇಳುವಂತಹ ಕಥೆ ಅದು ಯುಧಿಷ್ಠಿರ ನಾರದರ ನಡುವೆ ನಡೆದ ಸಂವಾದ. ನಾರದರು ಹೇಳ್ತಾರೆ ಯುಧಿಷ್ಠಿರನಿಗೆ, ನೋಡಪ್ಪ, ಅದೆಲ್ಲ ಒಂದು ವಿಚಿತ್ರದಲ್ಲಿ ವಿಚಿತ್ರ. ಅದರ ಹಿನ್ನೆಲೆ ಏನೇ ಇರಲಿ, ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಯಾವುದೇ ಒಂದೇ ಮಾರ್ಗ ಆಗಬೇಕು ಅಂತಿಲ್ಲ. ಬೇರೆ ಬೇರೆ ಮಾರ್ಗದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಆಗ್ತದೆ. ಹೇಳ್ತಾರೆ ಅವರು, ಅವನಿಗೆ ಬೈದನಲ್ಲ ಹಾಗೆ, ಅವನಿಗೆ ಮೋಕ್ಷ ಆಯಿತು ಅಂತ ನೀನು ಹೇಳ್ತಾ ಇದ್ದಿ. ನನಗೆ ಕೆಲವೊಂದು ಬಾರಿ ಅನಿಸುವುದು, ಭಕ್ತಿಗಿಂತ ವೈರಮಾರ್ಗದ ಮೂಲಕವಾಗಿ, ದ್ವೇಷ ಮಾರ್ಗದ ಮೂಲಕವಾಗಿ ಭಗವಂತನನ್ನು ಒಲಿಸಿಕೊಳ್ಳುವುದು ಸುಲಭ ಅಂತ ಅನಿಸ್ತದೆ ಅಂತ. ನಾನು ಹೇಳುವುದಲ್ಲ, ನಾರದರು ಹೇಳುವುದು. ಅವನಿಗೆ ಮತ್ತು ತಲೆಯೆಲ್ಲ ಬಿಸಿಯಾಯಿತು. ವೈರದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳುವುದು ಹೇಗೆ? ಈ ಹಿಂದೆ ಕೆಲವು ಮಾರ್ಗದಲ್ಲಿ ಭಗವಂತನನ್ನು ಒಲಿಸಿಕೊಂಡವರಿದ್ದಾರೆ. ಹೇಗೆ? ಯಾವ ಮಾರ್ಗ? ನೋಡು, ಒಂದಷ್ಟು ಮಾರ್ಗಗಳುಂಟಿಲ್ಲಿ, ನಮಗೆ ಯಾವ್ದಾರು ಆಗ್ತದ ನೋಡುವ. ನಾರದರು ಹೇಳ್ತಾ ಇದ್ದಾರೆ ಯುಧಿಷ್ಠಿರನಿಗೆ, ಕಾಮಾದ್ವೇಷಾದ್ ಭಯಾತ್ ಕಂಸಃ ಸ್ನೇಹಾದ್ಯಥಾ ಭಕ್ತ್ಯೇಶ್ವರೇ ಮನಃ ಆವೇಶ್ಯ ತದಘಂ ಹಿತ್ವಾ ಬಹವಸ್ತದ್ಗತಿಂ ಗತಾಃ. ಒಂದಷ್ಟು ಜನ ಭಗವಂತನನ್ನು ಹೋಗಿ ಸೇರಿಕೊಂಡ್ರು. ಹೇಗೆ ಅಂತ ಕೇಳಿದರೆ, ಒಂದು ಮಾರ್ಗ ಕಾಮಾತ್, ಕಾಮದ ಮೂಲಕವಾಗಿ ಭಗವಂತನನ್ನು ಸೇರುವುದು. ಎರಡನೇ ಮಾರ್ಗ ದ್ವೇಷಾತ್, ದ್ವೇಷದ ಮೂಲಕ ಹೋಗಿ ಸೇರು. ಮೂರನೇದು ಭಯಾತ್, ಹೆದರಿಕೆ, ಭಯದ ಮೂಲಕವಾಗಿ ಕೃಷ್ಣಾನುಗ್ರಹ ಆಗುವುದು. ನಾಲ್ಕನೆಯದು ಸ್ನೇಹಾತ್, ಸ್ನೇಹದ ಮೂಲಕವಾಗಿ ಕೃಷ್ಣಾನುಗ್ರಹ, ಭಕ್ತಿಯ ಮೂಲಕವಾಗಿ ಕೃಷ್ಣಾನುಗ್ರಹ. ಈ ಮೂಲಕವಾಗಿ, ಈ ಒಂದಷ್ಟು 5 ಮಾರ್ಗದ ಮೂಲಕವಾಗಿ ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬರ್ತದೆ. ಪಾಪ ಪರಿಹಾರ ಆದಲ್ಲಿಗೆ ಪಾಪಾಪಹನಾದಂತಹ ಭಗವಂತನ ಅನುಗ್ರಹ ಆಗ್ತದೆ. ಹೌದಾ? ಹಾಗಾದರೆ ಈ ಮಾರ್ಗಗಳಿಂದ ಯಾರ್ಯಾರು ಏನೇನು ಮಾಡಿದರು? ನಾರದರು ಹೇಳ್ತಾ ಇದ್ದಾರೆ, ಕಾಮದಿಂದ ಯಾರು, ದ್ವೇಷದಿಂದ ಯಾರು, ಭಯದಿಂದ ಯಾರು, ಸ್ನೇಹದಿಂದ ಯಾರು, ಭಕ್ತಿಯಿಂದ ಯಾರು, ಸಂಬಂಧದಿಂದ ಯಾರು ನೋಡುವ. ಗೋಪ್ಯ ಕಾಮಾತ್, ಕಾಮದ ಮೂಲಕವಾಗಿ ಭಗವಂತನನ್ನು ಸೇರಿಕೊಂಡವರು ಗೋಪಿಕೆಯರು. ಗೋಪ್ಯ ಕಾಮಾತ್, ಎಂತಹ ಕಾಮ ಅದು? ನಿಷ್ಕಲ್ಮಶವಾದಂತಹ ಕಾಮ. ತಮ್ಮ ಗಂಡಂದಿರನ್ನೇ ಬಿಟ್ಟು ಕೃಷ್ಣ ಬೇಕು ಅಂತ. ಆವಾಗ ಕೃಷ್ಣನಿಗೆ 8-9 ವರ್ಷ ಪ್ರಾಯ ವಯಸ್ಸು. ಆವಾಗಲೇ ಈ ಹೆಣ್ಣು ಮಕ್ಕಳಿಗೆಲ್ಲ ಕೃಷ್ಣನೇ ಬೇಕು ಅಂತ ಮನೆಯನ್ನು ಬಿಟ್ಟು, ಮಂದಿರವನ್ನು ಬಿಟ್ಟು, ಗಂಡಂದಿರನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ಬರುವುದಂತೆ. ಕೃಷ್ಣ ಹೇಳಿದ, ನಿಮ್ಮ ಗಂಡಂದಿರನ್ನು ಬಿಟ್ಟು ಬರಬೇಡಿ, ನಿಮ್ಮ ಗಂಡಂದಿರಲ್ಲೇ ನನ್ನನ್ನು ಆರಾಧನೆ ಮಾಡಿ ಅಂತ. ಪತಿ ಶುಶ್ರೂಷಣಂ ಹಿ ನಾರೀಣಾಂ ಪರೋಧರ್ಮೋ ಹ್ಯಮಾಯಯ. ಸಹಜವಾಗಿಯೇ ಪತಿ ಶುಶ್ರೂಷಣೆ ಹೇಳುವುದು ನಾರಿಯರಿಗೆ ಸ್ವಧರ್ಮ, ಅದುವೇ ಕೃಷ್ಣಾರಾಧನೆ. ಇಲ್ಲ, ಅದೆಲ್ಲ ನಾವು ಬಿಟ್ಟಾಗಿದೆ. ಗಂಡಂದಿರಲ್ಲಿ ಅಲ್ಲಿರಲಿ, ಮನೆಯಲ್ಲಿ ಕೂತ್ಕೊಂಡು ನಾವು ನಿನ್ನನ್ನು ಆರಾಧನೆ ಸೇರಬೇಕು ಅಂತ ಬಂದಿದ್ದೇವೆ.
ಹಾಗಾಗಿ ಹೇಳ್ತಾರೆ ವ್ಯಾಸರು ದಶಮಸ್ಕಂಧದಲ್ಲಿ, ಜಾರಬುದ್ಧಿಯಾಪಿ ಸಂಗತಾಃ, ಕಾಮಭಾವದಿಂದ ಬಂದು ಸೇರಿಕೊಂಡವರಿಗೆ ಏನಾಯಿತು? ಜಹುರ್ಗುಣಮಯಂ ದೇಹಂ, ಈ ಸತ್ವಗುಣ ರಜೋಗುಣ ತಮೋಗುಣದಿಂದ ಭೂಯಿಷ್ಠವಾದಂತಹ ಈ ದೇಹವನ್ನು ಬಿಟ್ರಂತೆ. ಕಾಮದಿಂದ ಸದ್ಯ ಪ್ರಕ್ಷೀಣ ಬಂಧನ, ಈ ಕಾಮದಿಂದ ಹೋಗಿ ಸೇರಿದ ಕಾರಣ ಅವರ ಎಲ್ಲ ಕರ್ಮಬಂಧ ನಿವೃತ್ತಿ ಆಯಿತಂತೆ. ಯಾವುದೋ ಒಂದು ಅವರೆ ಬೀಜವನ್ನು ಸಾಂಬಾರಿಗೆ ಹಾಕಿ ಕುದಿಸಿದ ಮೇಲೆ ಮತ್ತೆ ಅವರೆ ಬೀಜವನ್ನು ತೆಕ್ಕೊಂಡು ಹೋಗಿ ಹೊಂಡ ತೆಗೆದು ಮಣ್ಣಿನಲ್ಲಿ ಹಾಕಿ ಅಂದರೆ ಅದು ಸಸಿ ಆಗ್ತದೆ, ಅವರೆ ಗಿಡ ಆಗ್ತದೆ? ಅಲ್ವಾ? ಈ ಮಾವಿನ ಹಣ್ಣಿನ ಗೊರಟನ್ನು ಸರಿಯಾಗಿ ಚೀಪಿದ ಮೇಲೆ ಮತ್ತೆ ಅದನ್ನು ಹೋಗಿ ಅಲ್ಲಿ ಮಣ್ಣಲ್ಲಿ ಹಾಕಿದರೆ ಸರಿಯಾಗಿ ಗಿಡ ಆಗ್ತದೆ? ಅದಿಲ್ಲ ಅಲ್ಲ, ಆಗೋದಿಲ್ಲ. ಒಟ್ರಾಸಿ ಗಿಡ ಆಗೋದು ಮತ್ತೆ ಅದು. ಭರ್ಜಿತ ಕ್ವಥಿತ ಧಾನಾ ಪ್ರಾಯೋ ಬೀಜಾಯ ನೇಷ್ಯತೆ, ಸರಿಯಾಗಿ ತುಂಡು ತುಂಡು ಮಾಡಿದಂತಹ ಅಥವಾ ಕುದಿಸಲ್ಪಟ್ಟಂತಹ ಯಾವುದೇ ಬೀಜ ಆದರೂ ಕೂಡ ಅದು ಮತ್ತೆ ಗಿಡ ಆಗುವುದಿಲ್ಲ, ಮರ ಆಗುವುದಿಲ್ಲ. ತದ್ರೀತಿಯಲ್ಲಿ ಕಾಮದಿಂದ ಬಂದು ಸೇರಿದರೂ ಕೂಡ ಆ ಕಾಮವೇ ಅವರ ಸರ್ವ ಕಾಮನೆಗಳನ್ನು ಉಪಶಮನ ಮಾಡಿತು. ಅದರಿಂದಾಗಿ ಕೃಷ್ಣನನ್ನು ಸೇರಿದ ಕಾರಣ ಅವರಲ್ಲಿರುವಂತಹ ದೇಹಭಾವ, ಅವರಲ್ಲಿರುವಂತಹ ದೇಹಬಂಧ ಎಲ್ಲವೂ ನಿವೃತ್ತವಾದವು, ಕರ್ಮಬಂಧಗಳು ನಿವೃತ್ತವಾದವು. ಕಾಮದಿಂದ ಕೃಷ್ಣ ಅನುಗ್ರಹ. ಎರಡನೇದು, ನಮಗಿದಾಗ್ತದ ಆಲೋಚನೆ ಮಾಡುವ ವಿಷಯ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ, ಭಯದಿಂದ ಕಂಸ ಕೃಷ್ಣಾನುಗ್ರಹವನ್ನು ಪಡೆದುಕೊಂಡ. ಕಂಸ ಪದೇ ಪದೇ ಭುಂಜಾನಃ ಪಿಬಾನಃ ಪಿಬನ್ ಪ್ರಪಿಬನ್, ಕುಡಿಯುವಾಗ, ತಿನ್ನುವಾಗ, ಓಡುವಾಗ, ಕೂಡುವಾಗ, ಮಲಗುವಾಗ, ನಿದ್ರೆ ಮಾಡುವಾಗ, ಸ್ನಾನ ಮಾಡುವಾಗ ಎಲ್ಲ ಕಡೆಗಳಲ್ಲಿಯೂ ಕೂಡ ಕೃಷ್ಣ ಬಂದ ಹಾಗೆ ಎದುರು. ಅಪಶ್ಯತ್ ತನ್ಮಯಂಜಗತ್, ಇಡೀ ಕೃಷ್ಣಮಯವಾಗಿಯೇ ಕಂಡಿತಂತೆ. ಕಣ್ಣು ತೆರೆದಾಗ ಕಾಣೋದು ಕೃಷ್ಣ. ಯಾರಿಗೆ? ಕಂಸನಿಗೆ. ಹೆದರಿಕೆ. ಯಾಕೆ? ಆ 8ನೇ ಗರ್ಭ ಅದೊಂದು ಮೆಸೇಜ್ ಬಂದಿದಲ್ಲ, ಸಾವು ಅಂತ. ಈ 8ನೇ ಗರ್ಭದಿಂದ ಸಾವು ಅಂತ ಹೇಳುವುದೇ ಅವನ ತಲೆಯಲ್ಲಿ. ಅದಕ್ಕಾಗಿ ಹೆದರಿದ. ಆ ಹೆದರುವಿಕೆಯೇ ಅವನಿಗೆ ವರವಾಯಿತು. ಅವ ಮುಕ್ತನಾಗಿ ಹೋದ ಕಂಸ. ಭಯದಿಂದ ಕೃಷ್ಣ ಅನುಗ್ರಹ. ಭಯಾತ್ ಕಂಸ. ದ್ವೇಷಾತ್ ಚೈದ್ಯಾದಯೋ ನೃಪಾಃ, ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣದಂತವಕ್ತರು, ರಾವಣ ಕುಂಭಕರ್ಣರು, ಶಿಶುಪಾಲದಂತವಕ್ತರರು, ಇವರೆಲ್ಲ ಏನು? ದ್ವೇಷ ದ್ವೇಷ, ಪದೇ ಪದೇ ಹರಿದ್ವೇಷ. ಒಂದು ದಿನವೂ ಕೂಡ ಊದುಬತ್ತಿ ಹಚ್ಚಿ ಇವರು ಆರತಿ ಮಾಡಿದವರಲ್ಲ, ಕರ್ಪೂರ ಆರತಿ ಮಾಡಿದವರಲ್ಲ, ಪೂಜೆ ಮಾಡಿದವರಲ್ಲ. ಬಾಕಿದ್ದವರನ್ನು ನನ್ನನ್ನೇ ಪೂಜೆ ಮಾಡಿ ಅಂತ ಹೇಳಿದವರು. ಅಂಥವರು ಪದೇ ಪದೇ ಹರಿದ್ವೇಷದ ಮೂಲಕವಾಗಿ, ಅವರ ಉಸಿರೇ ಹರಿದ್ವೇಷ, ಅವರ ಊಟವೇ ಹರಿದ್ವೇಷ, ಅವರ ಪಾನವೇ ಹರಿದ್ವೇಷ, ಅವರ ನಡಿಗೆ ತೊಡುಗೆ ಎಲ್ಲವೂ ಕೂಡ ನುಡಿಗಳೆಲ್ಲ ಹರಿದ್ವೇಷ. ಆ ಹರಿ ಹರಿ ದ್ವೇಷ 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 ದ್ವೇಷದಿಂದಾಗಿ ಕೃಷ್ಣಾನುಗ್ರಹ ಆಯಿತು. ವರಾಹರೂಪಿಯಾಗಿ ಬಂದು ಹಿರಣ್ಯಾಕ್ಷನಿಗೆ ಮುಕ್ತಿಯನ್ನು ಕೊಟ್ಟ ಭಗವಂತ, ಹಾಗೆ ನರಸಿಂಹರೂಪಿಯಾಗಿ ಬಂದು ಹಿರಣ್ಯಕಶಿಪುವಿಗೆ ಮುಕ್ತಿಯನ್ನು ಕೊಟ್ಟ, ಸ್ವಯಂ ರಾಮಾವತಾರಿಯಾಗಿ ಬಂದು ರಾವಣ ಕುಂಭಕರ್ಣರಿಗೆ ಮುಕ್ತಿಯನ್ನು ಕೊಟ್ಟ. ಇವಾಗ ಅವರ ಮುಕ್ತಿಗೆ ಬೇಕಾಗಿ ಕೃಷ್ಣ ಕಾಯ್ತಾ ಇದ್ದಾನೆ. ದ್ವೇಷಾತ್ ಚೈದ್ಯಾದಯೋ ನೃಪ ಸಂಬಂಧಾತ್ ವೃಷ್ಣಯ, ಯಾದವರು ಸಂಬಂಧದ ಮೂಲಕವಾಗಿ ಕೃಷ್ಣನ ದಯೆಗೆ ಒಳಗಾದರೂ ಅನುಗ್ರಹ. ಸಂಬಂಧ ಮಾಡಿಕೊಳ್ಳುವುದಪ್ಪ ಮೆಲ್ಲ, ಕೃಷ್ಣನ ಜೊತೆಗೆ ಕೊಡುವುದ ತರುವುದ ಎಂಥದ್ರೊಂದು ಮಾಡುವುದು. ಅಷ್ಟೊತ್ತಿಗೆ ಕೃಷ್ಣಾನುಗ್ರಹ ಆಗ್ತದೆ ಸಂಬಂಧದಿಂದ. ಹಾಗಾಗಿ ಕೃಷ್ಣನ ಸಂಬಂಧ ಇರುವವರೆಲ್ಲ ನೋಡಿ ನೀವು, ಅವರಿಗೆ ಎಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ. ಕೃಷ್ಣನನ್ನು ವಿರೋಧವಾಗಿ ಮಾತಾಡಿದವರಿಗೆ ಹೋದಲ್ಲೆಲ್ಲ ಕಾಲಿಗೆ ಹೆಟ್ಟಿದ್ದು ಮುಳ್ಳಿ. ರುಕ್ಮಿಣಿಯ ಅಣ್ಣನಿಗೆ ಏನಾಯಿತು?
ಕೊನೆಗೆ ಬಲರಾಮನ ಪೆಟ್ಟು ಬಿತ್ತಲ್ಲ, ಅಲ್ಲಿಗೆ ಹೋದ. ಅವನ ಅಪ್ಪಯ್ಯನಿಗೆ ಏನಾಗಲಿಲ್ಲ, ಕೃಷ್ಣಾನುಗ್ರಹ ಆಯಿತು. ಭೀಷ್ಮಕ ಮಹಾರಾಜನಿಗೆ ಕೃಷ್ಣನನ್ನು ಸ್ವಾಗತಿಸಿದವರು, ಕೃಷ್ಣನನ್ನು ಆರಾಧಿಸಿದವರಿಗೆ ಎಲ್ಲರಿಗೂ ಕೂಡ ಮುಕ್ತಿ. ಸಂಬಂಧಾತ್ ವೃಷ್ಣಯ ಸ್ನೇಹಾದ್ ಯೂಯಂ. ನೀವೆಲ್ಲ ಪಾಂಡವರು ಸ್ನೇಹದ ಮೂಲಕವಾಗಿಯೇ ನಮ್ಮ ಭಾವಯ್ಯ ಹೇಳುವಂತಹ ಒಂದು ಭಾವ, ನಮ್ಮವನು ಕೃಷ್ಣ ಅನ್ನುವಂತಹ ಒಂದು ಭಾವ, ಆ ಭಾವದಿಂದ ನೀವು ಎಲ್ಲಿಯೂ ಕೂಡ ಸೋತಿಲ್ಲ. ಹೊರಗಿನವರಿಗೆ ಸೋತ ಹಾಗೆ ಕಂಡರೂ ನೀವು ಸೋಲಿಲ್ಲ, ಕೃಷ್ಣಾನುಗ್ರಹಕ್ಕೆ ಒಳಗಾಗಲಿಲ್ಲ. ಭಕ್ತಿಯ ವಯಂ, ನಾವೆಲ್ಲರೂ ಭಕ್ತಿಯ ಮೂಲಕವಾಗಿ ಕೃಷ್ಣನನ್ನು ಒಲಿಸಿಕೊಂಡೆವು. ಭಕ್ತಿ ಇದರಲ್ಲಿ ನಮಗೆ ಯಾವುದಾಗ್ಬೋದು? ಕಾಮವಾದರೆ ಆ ಮಾರ್ಗದಲ್ಲಿ ಸಾಗಿ, ಭಯ ಆದೀತೋ ಭಯದಿಂದ ಸಾಗಿ, ದ್ವೇಷವೋ ಅದು ಇವತ್ತು ನಮ್ಮ ಕೆಲಸ ಆಗದಿದ್ದರೆ ದೇವರನ್ನು ಬೈಯೋದು, ಹಾಗೆ ಅಲ್ವ ಕ್ರಮ. ಯಾವುದೋ ಒಬ್ಬನಿಂದ 1 ಕೋಟಿ ಬರಬೇಕಿತ್ತು, ಎಂಥದೋ ಒಂದು ಪೂಜೆಯ ಜಪ ಹೋಮೋ ಮಾಡಿದ, ಅದು ಬರಲಿಲ್ಲ ಅಂತಂದರೆ ಮತ್ತೆ ಬಾಯಿಗೆ ಅಂದಾಗ ಬೈಯೋದೇ ಅಲ್ವ. ಕೆಲಸ ಆಯಿತು ಅಂತ ಆದರೆ ಅದೇ ಬೈದವನೇ ಮತ್ತೆ ಮರು ದಿವಸ ಏನು ಚಂದದಲ್ಲಿ ಊದುಬತ್ತಿ ಆರತಿ. ಅವನಿಗೆ ಭಕ್ತಿಯಿಂದಲೂ ಆಗಲಿಕ್ಕಿಲ್ಲ, ದ್ವೇಷದಿಂದಲೂ ಕೃಷ್ಣಾನುಗ್ರಹ ಆಗಲಿಕ್ಕಿಲ್ಲ. ದ್ವಂದ್ವ, ಯಾವುದಾದ್ರು ಒಂದನ್ನು ಹೇಳ್ಕೊಳ್ಬೇಕು. ಬಿದ್ದರೂ ಕೃಷ್ಣ, ಎದ್ದರೂ ಕೃಷ್ಣ, ಹೋದರೂ ಕೃಷ್ಣ, ಆ ಭಾವದಲ್ಲಿ ಸಾಗಿದವರಿಗೆ ಸಿಗ್ತದೆ. ದ್ವೇಷದಿಂದ ಆಗ್ತದೋ, ಸಂಬಂಧ ಇಟ್ಟುಕೊಳ್ಳುವುದೋ ಒಂದು ಕೈ ನೋಡ್ಬೋದು ಬೇಕಾದರೆ. ಕೃಷ್ಣನವರ ಕುಟುಂಬದವರ ಜೊತೆಗೆ ಕೃಷ್ಣಲ್ಲಿದ್ದ ಹಾಗೆ ಭಕ್ತಿಯ ಮೂಲಕವಾಗಿ ಆಗ್ತದೋ ಅದನ್ನು ನಾವು ಗಟ್ಟಿ ಮಾಡುವ. ಈ ಸಲಕ್ಕೆ ಭಕ್ತಿಯ ಮೂಲಕವಾಗಿ ಗಟ್ಟಿ ಮಾಡುವ. ಇದರಲ್ಲಿ ನಮಗೆ ಮನಸ್ಸು ನಿಲ್ಲಿಕ್ಕಿಲ್ಲ. ಕಾಮಾತ್, ಭಕ್ತಿಯಿಂದ ಹೋಗುವುದಕ್ಕೆ ನಮಗೆ ಸಂಕೋಚ ಆಗ್ತದೆ, ಇನ್ನು ಕಾಮದಿಂದ ಹೋಗುವುದಕ್ಕಾಗ್ತದ? ಭಯದಿಂದ ಆಗಲಿಕ್ಕಿಲ್ಲ, ದ್ವೇಷದಿಂದ ಆಗಲಿಕ್ಕಿಲ್ಲ, ಸಂಬಂಧದಿಂದ ಆಗಲಿಕ್ಕಿಲ್ಲ. ಹಾಗಾದರೆ ಭಕ್ತಿಯೊಂದೇ ಮಾರ್ಗ. ಭಕ್ತಿಯ ಮಾರ್ಗವಾಗಿ ನಾವು ಸಾಗಿದಾಗ ನಮಗೆ ಕೃಷ್ಣ ಸಿಗ್ತಾನೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾನುಗ್ರಹಕ್ಕೆ ನಾವು ಕಾತರರಾಗಬೇಕು. ಆವಾಗ ರಾಜನಿಗೆ ಮತ್ತೆ ಪ್ರಶ್ನೆ ಬಂತು, ಯುಧಿಷ್ಠಿರನಿಗೆ, ಅದು ಹೇಗಿತ್ತು ಆ ದ್ವೇಷ? ಕೇಳುವ ಕುತೂಹಲ ಉಂಟು. ದ್ವೇಷದಿಂದ ಅವನ ಕೃಷ್ಣನಿಗೆ ಕೃಷ್ಣಾನುಗ್ರಹ ಆಯಿತು ಅಂತ ಹೇಳಿದ್ರಲ್ಲ, ಏನದು? ಸರಿ, ಹಿಂದಿಂದ ಹೇಳಬೇಕಲ್ಲ. ಇವಾಗ ಎದುರು ಕಾಣ್ತಾ ಇರುವವರು ಶಿಶುಪಾಲದಂಥ ವಕ್ತರರು, ಅವರ ಹಿಂದಿನದ್ದೆರಡು ಹೇಳಬೇಕಲ್ಲ. ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ. ರಾವಣ ಕುಂಭಕರ್ಣನ ಸಂಗತಿಯನ್ನು 9ನೇ ಸ್ಕಂಧದಲ್ಲಿ ನಾವು ಹೇಳ್ತೇವೆ ಅಂತ ಹೇಳಿದರು ಶುಕ ಮಹರ್ಷಿಗಳು. ಈಗ ಬೇಡ ಅದು ಅಂತ. ಇವಾಗ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಬಗ್ಗೆ ನಾವು ಹೇಳ್ತೇವೆ. ದ್ವೇಷದಿಂದ ಹೇಗೆ ಅವರು ಸಾಧಿಸಿದರು. ಹಿರಣ್ಯಾಕ್ಷನಂತೂ ಪರಮದ್ವೇಷದಿಂದ ಶ್ರೀಹರಿಯನ್ನು ಆರಾಧಿಸಿದ. ಪರಮದ್ವೇಷದಿಂದ ಆರಾಧಿಸಿದ. ಹಾಗಾಗಿ ಅವನಿಗೆ ಬೇಕಾದ ರೀತಿಯಲ್ಲಿಯೇ ಬಂದ ವರಾಹರೂಪಿಯಾಗಿ ಅವನನ್ನು ಕೊಂದ. ಅವನಿಗೆ ಮುಕ್ತಿಯಾಯಿತು. ತನ್ನ ತಮ್ಮನನ್ನು ಕೊಂದ, ವರಾಹರೂಪಿಯಾಗಿ ಬಂದು ಕಪಟವೇಷದಲ್ಲಿ ಬಂದು ಮಹಾವಿಷ್ಣು ಅಂತ ಹೇಳಿಕೊಂಡು ಈ ಹಿರಣ್ಯಕಶಿಪುವಿಗೆ ವಿಪರೀತವಾದ ಕೋಪ ಬಂತು. ದಿತಿದೇವಿ ದುಃಖಿಸ್ತಾ ಇದ್ದಾಳೆ. ದುಃಖಿತಳಾದಂತಹ ದಿತಿದೇವಿಯನ್ನು ನಾನಾ ಪ್ರಕಾರವಾಗಿ ಸಂತೈಸುತ್ತಾನೆ ಹಿರಣ್ಯಕಶಿಪು. ಅವಳನ್ನು ಸಮಾಧಾನಪಡಿಸಿದ ಮೇಲೆ, ನನ್ನ ತಮ್ಮನನ್ನು ಕೊಂದಂಥವನಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ತಾನೆ, ಅದಕ್ಕೋಸ್ಕರ ತಪಸ್ಸು ಮಾಡುವುದಕ್ಕೆ ಅಂತ ಮಂದರ ಪರ್ವತದತ್ತ ಸಾಕ್ತಾನೆ. ಸರ್ವ ಸಂಕಲ್ಪವನ್ನು ಮಾಡಿಕೊಂಡು 10,000 ವರ್ಷಗಳ ಕಾಲ ದಿವ್ಯವಾದಂತಹ ತಪಸ್ಸನ್ನು ಮಾಡ್ತಾನೆ. ಒಂಟಿ ಕಾಲಿನಲ್ಲಿ ಅಲ್ಲ,
ಕಾಲಿನ ಪಾದದ ಹೆಬ್ಬೆರಳಿನಿಂದ ಭೂಮಿಯನ್ನು ಒತ್ತಿ ಹಿಡಿದು ಕೇವಲ ಆಧಾರ ಅವನ ಪಾದದ ಹೆಬ್ಬೆರಳು. ನಿಂತು ಸತೇಪೆ ಮಂದರದ್ರೋಣ್ಯಂ, ಹೇಗಂತೆ ಊರ್ಧ್ವಬಾಹು, ಎರಡೂ ಕೈಗಳನ್ನು ಮೇಲ್ಮುಖವನ್ನಾಗಿಸಿ ನಮಸ್ಕಾರ ಸ್ಥಿತಿಯಲ್ಲಿ ನಭೋ ದೃಷ್ಟಿ ಆಕಾಶದತ್ತ, ಪಾದಾಂಗುಷ್ಠಾಶ್ರಿತಾವನಿಹಿ, ತನ್ನ ಪಾದಾಂಗುಷ್ಠದಿಂದ ಭೂಮಿಯನ್ನು ಆಧರಿಸಿಕೊಂಡು ತಪಸ್ಸು ಮಾಡಿದ ವರ್ಷಗಳು ಸಂದವು, 1000 ವರ್ಷಗಳು ಸಂದವು. ಅಷ್ಟೊತ್ತಿಗೆ ಇಡೀ ಅವನ ಶರೀರದ ಸುತ್ತ ಹುತ್ತ ಬೆಳೀತು. ಆಮೇಲೆ ಕೆಲವು ವರ್ಷಗಳು ಸಂದವು. ಹುತ್ತ ಬೆಳೆಯುತ್ತಾ ಹೋದಂತೆ ಅವನ ಶರೀರದಲ್ಲಿರುವಂತಹ ಸಮಗ್ರವಾದಂತಹ ರಕ್ತ, ಮಜ್ಜೆ, ಮಾಂಸಾದಿಗಳನ್ನೆಲ್ಲ ಈ ಇರುವೆಗಳು ಬಂದು ಮುತ್ತಿ ಹಾಕಿ ತಿಂದು ಬಿಟ್ಟವು. ಹಿರಣ್ಯಕಶಿಪು ಯಾರು ಅಂತ ಗೊತ್ತಾಗುವುದಿಲ್ಲ ಈಗ. ಅವನ ಈ ಭಯಾನಕವಾದಂತಹ ತಪಸ್ಸಿಗೆ ಸಮಗ್ರ ಲೋಕಗಳೆಲ್ಲ ಅಲುಗಾಡುವುದಕ್ಕೆ ಶುರುವಾಯಿತು. ಆ ಅಲುಗಾಟದಿಂದಾಗಿ ತಾರಾಗಣಗಳು, ಗ್ರಹಗಳು ಎಲ್ಲರೂ ಕೂಡ ಸ್ಥಾನಪಲ್ಲಟಗೊಂಡವು. ಈ ತಪಸ್ಸಿನ ಪ್ರಭಾವದಿಂದಾಗಿ, ಪ್ರಖರತೆಯಿಂದಾಗಿ ಸ್ವರ್ಗಲೋಕವಾಸಿಗಳಾದಂತಹ ದೇವತೆಗಳೆಲ್ಲ ಸ್ವರ್ಗಲೋಕವನ್ನು ಬಿಟ್ಟು ಹೋದರು. ತೇನ ತಪ್ತ ದಿವಂತ್ಯಕ್ತ್ವಾ ಬ್ರಹ್ಮಲೋಕಂ ಯಯುಸ್ಸುರಾಹ, ಬ್ರಹ್ಮಲೋಕಕ್ಕೆ ಸಾಕ್ತಾರೆ ದೇವತೆಗಳು. ಆ ಬ್ರಹ್ಮನಿಗೆ ಎಲ್ಲ ಈ ದುಸ್ಥಿತಿಯನ್ನು ವಿಜ್ಞಾಪನೆ ಮಾಡಿ, ಏನು ಮಾಡಬೇಕು, ನಮಗೆ ಉಳಿಗಾಲ ಇಲ್ಲದಂತಹ ಪರಿಸ್ಥಿತಿ ಬಂದಿದೆ, ನಮ್ಮನ್ನು ರಕ್ಷಣೆ ಮಾಡಬೇಕು. ಆ ಆದಿದೈತ್ಯನೆನಿಸಿದಂತಹ ಹಿರಣ್ಯಕಶಿಪು ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ, ಅದರಿಂದ ನಮಗೆ ಉದ್ಧಾರ ಹೇಗೆ ಸ್ವಾಮಿ, ಅನುಗ್ರಹಿಸಬೇಕು. ಆವಾಗ ಬ್ರಹ್ಮ ಹೇಳ್ತಾನೆ, ನೋಡ್ರಪ್ಪ, ಹೆದರಬೇಡಿ, ನನಗೆ ಗೊತ್ತಾಗಿದೆ ಅವನ ತಪಸ್ಸನ್ನು ನಾನೀಗ ನಿಲ್ಲಿಸಬೇಕು, ತಪಸ್ಸಿಂದ ಅವನನ್ನು ಹೊರಗೆ ತರಬೇಕು. ಆದ ಕಾರಣ ನಾವೆಲ್ಲರೂ ಕೂಡ ಅಲ್ಲಿಗೆ ತೆರಳೋಣ. ಹಂಸವಾಹನನಾಗಿ ಬ್ರಹ್ಮದೇವ ಬಂದಿದ್ದಾನೆ ಹಿರಣ್ಯಕಶಿಪುವಿನ ತಪಸ್ಸಿನ ಜಾಗಕ್ಕೆ. ಮಂದರ ಪರ್ವತದ ತಪ್ಪಲು ಪ್ರದೇಶ, ಆಕಾಶ ಮಾರ್ಗದಲ್ಲಿ ಹಂಸವಾಹನನಾಗಿಯೇ ನಿಂತಿದ್ದಾನೆ. ದೇವತೆಗಳೆಲ್ಲ ಅಲ್ಲಿ ನೆರೆದಿದ್ದಾರೆ. ನೋಡ್ತಾನೆ, ಹಿರಣ್ಯಕಶಿಪು ಕಾಣುವುದಿಲ್ಲ. ಏನಾಯಿತು? ಇಡೀ ಅವನ ಹೊರಗಡೆ ಮಾಂಸ ಅದು ಇದು ಯಾವುದೂ ಇಲ್ಲ, ಕೇವಲ ಎಲುಬು ಮಾತ್ರ, ಅಸ್ಥಿಗಳು ಮಾತ್ರ. ಸಂಬೋಧನೆ ಮಾಡಿ ಕರಿತಾನೆ, ಹೇ ಹಿರಣ್ಯಕಶಿಪು, ಉತ್ತಿಷ್ಠೋತ್ತಿಷ್ಠ ಭದ್ರಂತೆ ತಪಸ್ಸಿದ್ಧೋಸಿ ಕಾಶ್ಯಪ ವರದೋಹಮನುಪ್ರಾಪ್ತಃ ವ್ರಿಯತಾಂ ಈಪ್ಸಿತೋ ವರಃ. ಹೇ ಹಿರಣ್ಯಕಶಿಪು, ಎದ್ದೇಳು, ನಿನ್ನ ತಪಸ್ಸಿನ ಪ್ರಭಾವದಿಂದಾಗಿ ಅದು ಫಲಿಸುವಂತಹ ಕಾಲ ಬಂದಿದೆ. ವರವನ್ನು ಅನುಗ್ರಹಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ವ್ರಿಯತಾಂ, ಕೇಳು ವರವನ್ನು. ಶರೀರವನ್ನು ನೋಡುವುದಕ್ಕಾಗುವುದಿಲ್ಲ, ಎಲ್ಲ ಇರುವೆಗಳು ತಿಂದು ಹೋಗಿದೆ. ಸಂಕಲ್ಪಿಸಿದಂತಹ ಬ್ರಹ್ಮದೇವ ತನ್ನ ಕಮಂಡಲಿನ ಜಲದಿಂದ ಪ್ರೋಕ್ಷಣೆ ಮಾಡ್ತಾನೆ. ಇದ್ದಕ್ಕಿದ್ದಾಗೆ ಇಡೀ ಶರೀರಕ್ಕೆ ಮತ್ತೆ ಅದೇ ಆ ಬ್ರಹ್ಮ ತೇಜಸ್ಸು ಆವೃತವಾಯಿತು. ಹೋದಂತಹ ಎಲ್ಲ ಮಜ್ಜೆ ಮಾಂಸಾದಿಗಳೆಲ್ಲ ಮತ್ತೆ ತುಂಬಿಕೊಂಡವು. ಮಹಾ ತೇಜಸ್ವಿಯಾಗಿ ಹುತ್ತದಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ಭೂಮಿಯಲ್ಲಿಯೇ ಆಕಾಶ ಮಾರ್ಗದಲ್ಲಿದ್ದಂತಹ ಬ್ರಹ್ಮನಿಗೆ ನಮಸ್ಕರಿಸ್ತಾನೆ. ನಮಸ್ಕರಿಸಿ ಸ್ತುತಿ ಮಾಡಿ, ವ್ರಿಯತಾಂ ಅಂತ ಹೇಳಿದ್ದಿ ನೀನು, ವರ ಕೇಳು ಅಂತ ಕೊಡ್ತೀಯೋ? ಕೊಡುವುದಾದರೆ ಯದಿ ದಾಸ್ಯಸಿ, ಕೊಡುವುದಾದರೆ ನನಗೆ ಬೇಕಾದ್ದನ್ನು ಕೊಡಬೇಕು, ನಿನಗೆ ಬೇಕಾದ್ದಲ್ಲ. ಹಾಗಾದರೆ ಕೇಳ್ತೇನೆ, ಕೇಳು. ಏನು? ಎಂಥ ವರ ನೋಡಿ ಅದು. ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯ, ಯಾವುದನ್ನೆಲ್ಲ ನೀನು ಸೃಷ್ಟಿ ಮಾಡಿದ್ದಿ, ಸಮಗ್ರ ಚರಾಚರ ಪ್ರಪಂಚ
ಆ ಚರಾಚರ ಪ್ರಪಂಚದಿಂದ ಮೃತ್ಯುರ್ಮಾಭೂತ್, ನನಗೆ ಮರಣ ಬರಬಾರದು. ಬ್ರಹ್ಮ ಸೃಷ್ಟಿ ಅಂತ ನಾವು ಹೇಳ್ತೇವಲ್ಲ, ಆ ಬ್ರಹ್ಮ ಸೃಷ್ಟಿಯಿಂದ ನನಗೆ ಮರಣ ಬರಬಾರ್ದು. ಯಾರು ಅವನನ್ನು ಮಾತಾಡಲಿಕ್ಕಿಲ್ಲ, ಅವನು ನಡೆದದ್ದೇ ದಾರಿ. ಅಷ್ಟೇ ಅಲ್ಲ ನಾಂತರ್ಬಹಿರ್ದಿವಾನಕ್ತಂ, ಒಳಗೂ ಮರಣ ಬರಬಾರದು, ಹೊರಗೂ ಮರಣ ಬರಬಾರದು. ದಿವಾನಕ್ತಂ, ಹಗಲೂ ಮರಣ ಬರಬಾರದು, ಇರುಳೂ ಮರಣ ಬರಬಾರದು. ಹೌದು, ಎಲ್ಲಿಯಾದರೂ ಇರುಳಲ್ಲಿಯೋ ಯಾರು ಬಂದು ಉರುಳು ಹಾಕಿದರೆ ಕರುಳು ಹೋಗಲಿಕ್ಕಿಲ್ವ? ಇರುಳಲ್ಲೂ ಮರಣ ಬರಬಾರದು, ಹಗಲಲ್ಲೂ ಮರಣ ಬರಬಾರದು. ನಾವದನ್ನು ಈ ರೀತಿಯಾಗಿ ಹಗಲು ಹುಟ್ಟಿದರೂ ಆಗೋದಿಲ್ಲ, ಇರುಳು ಹುಟ್ಟಿದರೂ ಆಗೋದಿಲ್ಲ, ಹಾಗೊಂದು ಪ್ರಯೋಗ ಉಂಟು ನಮ್ಮಲ್ಲಿ. ಯಾವುದು ಸರಿಯಾಗಲಿಕ್ಕಿಲ್ಲ ಅಂತ ಹೇಳುವುದಕ್ಕೆ ಹಾಗೊಂದು ಪ್ರಯೋಗ. ಅದು ಹಗಲು ಮರಣ ಬರಬಾರದು, ರಾತ್ರಿಯೂ ಮರಣ ಬರಬಾರದು. ಅನ್ಯಸ್ಮಾದಪಿ ಚಾಯುಧೈ, ಇತರ ಯಾವುದೇ ಆಯುಧಗಳಿಂದ ಮರಣ ಬರಲಿಕ್ಕಿಲ್ಲ. ಮಾತ್ರ ಅಲ್ಲ, ನ ಭೂಮೌ ನಾಂಬರೇ ಮೃತ್ಯು, ಭೂಮಿಯಲ್ಲಿಯೂ ಮರಣ ಬರಬಾರದು, ಆಕಾಶದಲ್ಲಿಯೂ ಮರಣ ಬರಬಾರದು. ಕೆಳಗೂ ಸಾಯಲಿಕ್ಕಿಲ್ಲ, ಮೇಲೂ ಸಾಯಲಿಕ್ಕಿಲ್ಲ. ಮಾತ್ರ ಅಲ್ಲ, ನ ನರೈರ್ನ ಮೃಗೈರಪಿ, ಮನುಷ್ಯರಿಂದಲೂ ಮರಣ ಬರಬಾರದು, ಮೃಗಗಳಿಂದಲೂ ಮರಣ ಬರಬಾರದು. ಮಾತ್ರ ಅಲ್ಲ, ವ್ಯಸುಭಿರುವಾಸುಮದ್ಭಿರುವ ಸುರಾಸುರ ಮಹೋರಗೈ ಅಪ್ರತಿದ್ವಂದ್ವತಾಂ ಯುದ್ಧೇ ಐಕಪತ್ಯಂಚ ದೇಹಿನಾಂ. ವ್ಯಸುಭಿ, ಪ್ರಾಣ ಇಲ್ಲದೇ ಇರುವಂತಹ ವಸ್ತುಗಳಿಂದಲೂ ಪ್ರಾಣ ಇರುವಂತಹ ವಸ್ತುಗಳಿಂದಲೂ ಮರಣ ಬರಬಾರದು. ನಾವಾಗ್ತಿದ್ರೆ ಈ ವರ ಕೇಳುವಾಗ ಅವನಿಗೆ ಗೊತ್ತಾಗದಾಗೆ ಹಿಂದಿನ ಭಾಗದಿಂದ ಓಡಿ ಹೋಗ್ತಿದ್ದೆವು. ನನ್ನ ಹತ್ರ ಇಲ್ಲ ಇದನ್ನೆಲ್ಲ ಕೊಡಲಿಕ್ಕೆ ಅಂತ. ಯಾವುದೇ ಪ್ರಪಂಚದ ಸುರ ಅಸುರ ನರ ಉರಗ ಇತರ ಯಾವುದೇ ಸಿದ್ಧ ಸಾಧ್ಯರಿಂದ ಯಾರಿಂದಲೂ ಮರಣ ಬರಬಾರದು. ಅಪ್ರತಿದ್ವಂದ್ವತಾಂ ಲೋಕೆ, ನನಗೆ ಸರಿಸಮಾನರು ಅಂತ ಯಾರೂ ಪ್ರಪಂಚದಲ್ಲಿ ಇರಕೂಡದು. ಅಪ್ರತಿದ್ವಂದ್ವ, ಪ್ರತಿದ್ವಂದ್ವ ನಮಗೆ ಸಮಾನರಲ್ಲ, ನಮ್ಮನ್ನು ಸ್ಪರ್ಧಿಸುವವರು ಎದುರು ಇರಬಾರ್ದು ಅಂತಲ್ಲ, ಯಾರು ಇರಬಾರ್ದು. ಸಮಗ್ರ ಬ್ರಹ್ಮಾಂಡದ ಐಕಪತ್ಯ, ಏಕಛತ್ರಾಧಿಪತ್ಯ ನನಗೆ ಬರಬೇಕು. ಮಾತ್ರ ಅಲ್ಲ, ಯಾರೆಲ್ಲ ಇಂದ್ರಾದಿ ಲೋಕಪಾಲಕರಿದ್ದಾರೆ, ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ ಯಥಾತ್ಮನಃ ತಪೋಯೋಗ ಪ್ರಭಾವಾಣಾಂ, ಆ ಎಲ್ಲ ಲೋಕಪಾಲಕರ ತೇಜಸ್ಸು ಅಧಿಕಾರ ಎಲ್ಲವೂ ಕೂಡ ನನಗೆ ಬರಬೇಕು. ಬ್ರಹ್ಮ ತಥಾಸ್ತು ಅಂತ ಅಂದದ್ದೇ ಅಲ್ವ. ಪ್ರಾದಾತ್, ಕೊಟ್ಟು ಬಿಟ್ಟ. ಕೊಟ್ಟದ್ದೇ ತಡ, ಕೊಟ್ಟದ್ದನ್ನೆಲ್ಲ ಕಟ್ಟಿಕೊಂಡು ನೇರ ಮೇಲೆ ಹೋದದ್ದು. ಮೇಲೆ ಹೋದ. ಎಂಥದ್ದು? ಮೇಲಿನವರನ್ನು ಕೆಳಗಿಳಿಸಲಿಕ್ಕೆ ಮೇಲೆ ಹೋದ. ಸ್ವರ್ಗಲೋಕಕ್ಕೆ ಆಕ್ರಮಣವನ್ನು ಮಾಡಿ ಅಲ್ಲಿದ್ದವರನ್ನೆಲ್ಲ ಸೋಲಿಸಿ ಸ್ವರ್ಗಲೋಕದ ಸುಧರ್ಮ ಸಭೆಯನ್ನು ಏರಿದ. ಸಿಂಹಾಸನವನ್ನು ಏರಿ ಆ ದೇವತೆಗಳೆಲ್ಲ ಹೆದರಿ ಓಡಿ ಹೋದರು. ಏನು ಮಾಡುವುದು ಅಂತ, ಎಲ್ಲ ನನಗೆ ಕೊಡಬೇಕು ಕಪ್ಪ ಕಾಣಿಕೆಯನ್ನು, ಇನ್ನು ಯಾರನ್ನು ಯಾರೂ ಪೂಜೆ ಮಾಡಬಾರದು, ನನ್ನನ್ನೇ ಪೂಜೆ ಮಾಡಬೇಕು. ಎಲ್ಲ ಅಲ್ಲಿ ಘಂಟಾಘೋಷವಾಗಿ ಸಾರಿದ ಡಂಗುರ ಹಾರಿಸಿದ. ಒಟ್ಟು ದೇವತೆಗಳಿಗೆ ಏನು ಮಾಡುವುದು ಅಂತ ಎಲ್ಲಿ ಕೂತ್ಕೊಳ್ಳುವ ಹಾಗೂ ಇಲ್ಲ, ಕೂತಲ್ಲಿ ಎಲ್ಲ ಬೆಂಕಿ. ಅಂತಹ ಮಹಾ ತೇಜಸ್ವಿ ಹಿರಣ್ಯಕಶಿಪು ಏನು ಸಣ್ಣ ತಪಸ್ಸ, ಏನು ನಾವು ಮಾಡುವ ಅರ್ಧ ಗಂಟೆಯ ಸಂಧ್ಯಾವಂದನೆಯ ಅಲ್ವಲ್ಲ, 10,000 ವರ್ಷಗಳ ಕಾಲ ಮಾಡಿದ ತಪಸ್ಸದು. ಆ ತಪಸ್ಸು ಏನು? ನಭೋದೃಷ್ಟಿ ಊರ್ಧ್ವಬಾಹು ಪಾದಾಂಗುಷ್ಠಾಶ್ರಿತಾವನಿ. ನಮಗೆ ಅರ್ಧ ಗಂಟೆ ಕೂತರೆ ಇದ್ದಕ್ಕಿದ್ದಾಗೆ ಚಲನ ಸುರಾಗ್ತದೆ, ಫ್ಯಾನಿನ ಹಾಗೆ. ಅವ ಅಂಗುಷ್ಠದಲ್ಲಿ ನಿಂತುಕೊಂಡು ನಭೋದೃಷ್ಟಿ ಕೈ ಎರಡನ್ನು ಮೇಲೆ ಸೇರಿಸಿ 10,000 ವರ್ಷ ಅನ್ನಪಾನಾದಿಗಳು ಯಾವುದೂ ಇಲ್ಲ.
ಅಂಥ ಒಬ್ಬ ಸ್ವರ್ಗಲೋಕವನ್ನು ಆಕ್ರಮಿಸಿ ಎಲ್ಲವನ್ನು ಕೇಳಿದಾಗ ಈ ದೇವತೆಗಳು ಎಲ್ಲಿರ್ತಾರೆ? ದೇವತೆಗಳೆಲ್ಲ ಹೇಳ ಹೆಸರಿಲ್ಲದೆ ಹೋದರು. ಹೋದದ್ದು ಎಲ್ಲಿಗೆ? ಸೀದಾ ಶ್ರೀಮನ್ನಾರಾಯಣನಲ್ಲಿಗೆ. ಕೂತ್ಕೊಳ್ಳಿಕ್ಕಾಗುವುದಿಲ್ಲ. ಆವಾಗ ಭಗವಂತನನ್ನು ಸ್ತುತಿ ಮಾಡಿದ ಕಾಲಕ್ಕೆ ಅವರಿಗೊಂದು ಅಶರೀರವಾಣಿ ಆಯಿತು. ತೇಷಾಮಾವಿರಭೂದ್ವಾಣಿ ಅರೂಪ ಮೇಘ ನಿಸ್ವನ. ಹೆದರುಬೇಡಿ ಮಾ ಭಯಿಷ್ಟ, ಹೆದರುಬೇಡಿ ದೇವತೆಗಳೇ, ಇವ ಮಾಡುವಂತಹ ದುಷ್ಟತನ ನನ್ನ ಗಮನಕ್ಕೆ ಬಂದಿದೆ. ಜ್ಞಾತಮೇತಸ್ಯ ದೌರಾತ್ಮ್ಯಂ, ಅವನನ್ನು ನಿಗ್ರಹಿಸ್ತೇನೆ ನಾನು. ಯಾವಾಗ? ಒಂದು ಟೈಮ್ ಹೇಳಬೇಕಲ್ಲ, ಯಾವಾಗ ನಿಲ್ಲಿಸಬೇಕು ಅಂತ. ಅಲ್ಲಿವರೆಗೆ ಕಾಯುವುದು, ಮತ್ತೆ ನಾವೇ ಎದ್ದುಕೊಳ್ಳುವುದು. ಹೇಳ್ತಾನೆ, ಕೆಲವು ಸಮಯ, ಕೆಲವು ದಿನಗಳವರೆಗೆ ಕಾಯಬೇಕು ತಾವು ಎಲ್ಲರೂ ಕೂಡ. ಯಾವಾಗ? ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮಯಿ ಚ ವಿದ್ವೇಷ ಸವಾ ಆಶು ವಿನಶ್ಯತಿ. ಯಾವಾಗ ದೇವ ವಿರೋಧವನ್ನು ಮಾಡ್ತಾರೆ ಅವರಿಗೆ ಹೆಚ್ಚು ಆಯುಷ್ಯ ಇಲ್ಲ, ಅವರ ದಿನ ಮುಗೀತಾ ಬಂತು ಅಂತ ಅರ್ಥ. ಯಾರು ಕೃಷ್ಣನ ಬಗ್ಗೆ ಮಾತಾಡ್ತಾರೆ ವಿರುದ್ಧವಾಗಿ, ಅಪಚಾರ, ಅವರಿಗೆ ಬೇರೆ ಉದ್ಯೋಗ ಇಲ್ಲ, ಈಗ ಹೇಗೂ ಕಾರ್ಯಕ್ರಮಗಳಿಲ್ಲ, ಹಾಗಾಗಿ ಒಂದು ಸಪ್ತಾಹ ಮಾಡುವ. ಮಳೆಯೂ ಬರ್ತಾ ಉಂಟು ಹೊರಗೆ, ಹೇಗೂ ಏನಾದ್ರು ಹೊರಗಡೆ ಅಂಗಳದಲ್ಲಿ ಕೆಲಸ ಮಾಡುವಂತಂದರೆ ಈ ಮಳೆ ಹೋಗ್ಲಿಕ್ಕೆ ಆಗ್ತದ? ಹಾಗಾಗಿ ಅವರು ಒಂದಷ್ಟು ಟೈಮ್ ಪಾಸ್, ಬೆಂಗಳೂರೆಲ್ಲ ಹೋದರೆ ಟೈಮ್ ಪಾಸ್ ಕಡಲೆಕಾಯಿ ಅಂತ ಬಸ್ಸಲ್ಲಿ ಕೊಡ್ತಾರೆ, ದುಡ್ಡು ಕೊಟ್ಟರೆ. ಟೈಮ್ ಪಾಸ್ ಮಾಡಲಿಕ್ಕೂ ದುಡ್ಡು ಕೊಡಬೇಕು. ಹೌದಪ್ಪ. ಹಾಂ, ಈ ರೀತಿಯಾಗಿ ಯಾವಾಗ ದೇವ ವಿರೋಧವನ್ನು ಮಾಡ್ತಾರೆ, ಇದು ಎಲ್ಲ ರೀತಿಯದು ದೇವ ವಿರೋಧವೇ. ಕೃಷ್ಣನ ಬಗ್ಗೆ ಅಪಚಾರ ರೀತಿಯಲ್ಲಿ ಮಾತಾಡಿದರೆ ಅದು ಮಹಾವಿಷವಾಗ್ತದೆ. ಕಾಳಿಂಗನ ವಿಷ ಅಲ್ಲ, ಅದು ಆದಿಶೇಷನ ವಿಷವಾಗ್ತದೆ. ನಾವು ಕೆಲವು ಅನುಭವಿಸಿದ್ದೇವೆ ಅಂತಹ ಸಂಗತಿಗಳನ್ನು. ಅಂತಹ ಸಂಗತಿಗಳು ಅತ್ಯಂತ ನಮಗೆ ಭಯವನ್ನು ತಂದುಕೊಟ್ಟಿದೆ. ಈ ಸಂಗತಿಯಲ್ಲಿ ಹೀಗೆ ಮಾಡಿದರೆ ಹೀಗಾಗ್ತದಲ್ಲ ಅಂತ. ಎಂಥ ವಿಚಿತ್ರ ಇದು. ಹಾಗಾಗಿ ಯಾವಾಗ ದೇವ ವಿರೋಧವನ್ನು ಮಾಡ್ತಾರೆ ಅವರಿಗೆ ಹೆಚ್ಚು ದಿನ ಇಲ್ಲ. ಯಾವಾಗ ವೇದೇಶು ವೇದ ವಿರೋಧವನ್ನು ಮಾಡ್ತಾರೆ, ಒಂದು ಕಡೆಯಲ್ಲಿ ರುದ್ರಪಾರಾಯಣ ಆಗ್ತಾ ಉಂಟು, ಅದನ್ನು ಕೇವಲ ಭಾವದಿಂದ ತಿರಸ್ಕರಿಸಿದ್ರಿಂದ ಆದರೆ ರುದ್ರನ ಪ್ರಭಾವ ಏನು ಅಂತ ಗೊತ್ತಾಗ್ತದೆ. ವೇದ ವಿರೋಧವನ್ನು ಮಾಡಕೂಡದು, ಅವರಿಗೆ ವೇದ ವಿರೋಧವನ್ನು ಮಾಡುವವರಿಗೆ ಹೆಚ್ಚು ದಿನ ಇಲ್ಲ. ಗೋ ವಿರೋಧವನ್ನು ಯಾರು ಮಾಡ್ತಾರೆ, ಅದು ತಲೆ ಕಡಿಯುವುದಿರ್ಬೋದು, ಹಿಂಸೆ ಮಾಡುವುದಿರ್ಬೋದು, ಸರಿಯಾದ ಹೊತ್ತಿಗೆ ಆಹಾರ ಕೊಡದೇ ಇರ್ಬೋದು. ತಲೆ ಕಡಿಲೇಬೇಕು ಅಂತೇನಿಲ್ಲ, ಹಿಂಸೆ ಮಾಡಲೇ, ಸರಿಯಾದ ಹೊತ್ತೊತ್ತಿಗೆ ಆಹಾರ ಕೊಡದೆ, ಹುಲ್ಲು ಹಿಂಡಿಯನ್ನು ಕೊಡದೇ ಇದ್ದರೂ ಕೂಡ ಅದು ಹಿಂಸೆ, ಅದು ಗೋವಿರೋಧವೇ. ಕೆಲವರು ಸಾಕುವುದು ಕೇವಲ ಹಾಲಿಗೋಸ್ಕರ ಅನ್ನುವುದು ಗೋವಿರೋಧ, ನೆನಪಿಟ್ಟುಕೊಳ್ಳಿ. ತನ್ನ ಹೊಟ್ಟೆ ಹೊರೆಯುವುದಕ್ಕಾಗಿ ಗೋಸೇವೆ ಅಂತ ಹೇಳುವುದು ಅದು ಗೋವಿರೋಧ. ತನ್ನ ಹೊಟ್ಟೆಯನ್ನು ತಾನು ಹೊರೆಯುವುದಕ್ಕಾಗಿ ಗೋ ಸೇವೆ ಅಲ್ಲ, ಗೋವು ಸ್ವಯಂ ಸಂಪ್ರೀತಳಾಗಿ ಅನುಗ್ರಹಿಸಿದರೆ ಅದು, ಅದನ್ನೇ ಹೇಳಿದ್ದು ನೋಡಿ. ನವಿಪ್ರ ಗೋವಿಂದ ಗವೀಶ್ವರಾಣಾಂ ಅಭದ್ರಾಣಿ ಭವಂತಿ. ಬ್ರಾಹ್ಮಣರ ಸೇವೆಯನ್ನು, ಗೋಸೇವೆಯನ್ನು, ಕೃಷ್ಣ ಸೇವೆಯನ್ನು ಮಾಡುವವರಿಗೆ ಅಮಂಗಲ ಆಗುವುದಿಲ್ಲ ಅಂತ. ಮಾಡುವವರಿಗೆ ಹೆಚ್ಚು ದಿನ ಇಲ್ಲ, ವಿರೋಧವನ್ನು ಮಾಡುವವರಿಗೆ ಹೆಚ್ಚು ದಿನ ಇಲ್ಲ. ಬ್ರಾಹ್ಮಣ ವಿರೋಧವನ್ನು ಮಾಡುವವರಿಗೂ ಆಯುಷ್ಯ ಇಲ್ಲ. ಸಜ್ಜನರು, ಮಹಾತ್ಮರು, ಸಾಧುಗಳನ್ನು ವಿರೋಧಿಸುವವರಿಗೂ ಆಯುಷ್ಯ ಇಲ್ಲ. ಧರ್ಮ ವಿರೋಧವನ್ನು ಮಾಡುವವರಿಗೂ ಆಯುಷ್ಯ ಇಲ್ಲ. ಮಯಿಚ ವಿದ್ವೇಷ, ಯಾರು ನನ್ನನ್ನು ವಿರೋಧ ಮಾಡ್ತಾರೆ ಅವರಿಗೂ ಆಯುಷ್ಯ ಇಲ್ಲ. ಸವಾ ಆಶು ವಿನಶ್ಯತಿ, ಕೂಡಲೇ ಅವನು ಸಾಯ್ತಾನೆ. ಆ ವಿರೋಧ ಮಾಡಿದ್ದರಿಂದಲೇ ಅವನ ಮುಕ್ಕಾಲು ಭಾಗ ಪ್ರಾಣ ಹೊರಟು ಹೋಗ್ತದೆ, ತೇಜಸ್ಸು ನಾಶವಾಗ್ತದೆ, ತೇಜೋ ನಾಶವಾಗ್ತದೆ. ಇಲ್ಲಿ ಹೇಳ್ತಾ ಇದ್ದಾನೆ ಮಹಾವಿಷ್ಣು, ಅಂಥವರು ಬೇಗ ಸಾಯ್ತಾರೆ. ಮಾತ್ರ ಅಲ್ಲ, ಈ ಹಿರಣ್ಯಕಶಿಪು
ನಿರುವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಶ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಅವನಿಗೊಬ್ಬ ಮಗನಿದ್ದಾನೆ, ನಿರುವೈರಿಯಾದಂತಹ ಪ್ರಶಾಂತನಾದಂತಹ ಶಾಂತವಿಗ್ರಹನೆನಿಸಿದಂತಹ ಪ್ರಹ್ಲಾದ. ಯಾವಾಗ ತನ್ನ ಮಗನಾದಂತಹ ಪರಮ ಭಾಗವತೋತ್ತಮನೆನಿಸಿದಂತಹ ಪ್ರಹ್ಲಾದನ ಕುರಿತಾಗಿ ವೈರವನ್ನು ಸಾಧಿಸುವುದಕ್ಕೆ, ಅವನನ್ನು ದ್ವೇಷಿಸುವುದಕ್ಕೆ ತೊಡಗ್ತಾನೆ, ಆವಾಗ ಅವ ಎಂತಹ ವರೋನ್ಮತ್ತನಾದರೂ ಕೂಡ ನಾನು ಅವನನ್ನು ನಿಗ್ರಹಿಸ್ತೇನೆ, ಧೈರ್ಯ ತಾಳಿ ಒಂದು. ಆ ಹಿರಣ್ಯಕಶಿಪುವಿಗೆ 4 ಮಕ್ಕಳು ಕಯಾಧುವಿನಲ್ಲಿ. ಸಂಹ್ಲಾದ, ಅನುಹ್ಲಾದ, ಹ್ಲಾದ, ಪ್ರಹ್ಲಾದ. ಅದರಲ್ಲಿ ಪ್ರಹ್ಲಾದ ಕೊನೆಯವ, ತುಂಬ ಚೆಂದದ ಮಾಣಿ, ನೋಡುವುದಕ್ಕೂ ಕಾಣುವುದಕ್ಕೂ ಚೆಂದ, ನೋಡುವುದಕ್ಕೆ ಹೇಗೂ ಚೆಂದ, ಯಾರೂ ಚೆಂದ ಕಂಡರು, ಆದರೆ ಕಾಣುವುದಕ್ಕೆ ಚೆಂದ ಕಾಣಬೇಕಲ್ಲ, ಅದು ಹೇಗೆ? ಅಭೂತ್ ಮಹಾನ್, ಅವ ಮಹಾತ್ಮನಾಗಿದ್ದನಂತೆ. ತೇಷಾಂ ಗುಣೈರ್ ಮಹದುಪಾಸಕ, ಮಹಾತ್ಮರ ಉಪಾಸನೆ ಮಾಡುವುದು. ಮಹತ್ತು ಅಂತಂದರೆ ಸಾಕ್ಷಾತ್ ಭಗವಂತ, ಆ ಭಗವಂತನ ಉಪಾಸನೆ. ಬ್ರಾಹ್ಮಣರಲ್ಲಿ ಅತ್ಯಂತ ಪ್ರೀತಿ, ಸಂಸ್ಕಾರವಂತ, ಶೀಲಸಂಪನ್ನ, ಸತ್ಯಸಂಧ, ಒಂದಿನಿತೂ ಕೂಡ ಸತ್ಯವಾಕ್ಯವನ್ನು ಬಿಟ್ಟು ಬಿಡುವವನಲ್ಲ, ಸತ್ಯವನ್ನು ಬಿಟ್ಟು ಬಿಡುವವನಲ್ಲ. ಜಿತೇಂದ್ರಿಯ, ಸರ್ವೇಂದ್ರಿಯಗಳನ್ನು ಕೂಡ ನಿಯಂತ್ರಣದಲ್ಲಿಟ್ಟುಕೊಂಡವ, ತನ್ನಂತೆ ಇತರ ಪ್ರಾಣಿಗಳನ್ನು ಕಾಣುವವ, ಆತ್ಮವತ್ ಸರ್ವಭೂತಾನಾಂ ಪ್ರಿಯ ಸುಹೃತ್ತಮಃ, ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯನಾಗಿ ಸುಹೃದನಾಗಿರುವವನು. ಹಿರಿಯರನ್ನು ಕಂಡರೆ ಅತ್ಯಂತ ಗೌರವ, ತಾನು ದಾಸನಾಗಿಯೇ ತನ್ನನ್ನು ಹಿರಿಯರಿಗೆ ಅರ್ಪಿಸಿಬಿಡುವವನು. ತಂದೆಯಂತೆ ದೀನವತ್ಸಲ, ತಂದೆ ಯಾರಿಗೂ ಉಪದ್ರ ಕೊಡಲಿಲ್ಲ. ಬಡವರನ್ನು ಕಂಡಾಗ ಅತ್ಯಂತ ದೀನಭಾವದಿಂದ ಬೇಕಾದ್ದನ್ನು ಕೊಡ್ತಿದ್ದ. ಹಾಗಾಗಿ ವ್ಯಾಸರು ಹೇಳ್ತಾರೆ, ತಂದೆಯಂತೆ ದೀನವತ್ಸಲನಾಗಿದ್ದ ಅಂತ. ಭ್ರಾತೃವತ್ ಸದೃಶೇ ಸ್ನಿಗ್ಧ, ಎಲ್ಲರನ್ನೂ ಕೂಡ ತನ್ನ ಸಮವಯಸ್ಕರಲ್ಲಿ ಅಣ್ಣಂದಿರು ಹೇಳುವಂತಹ ಭಾವದಲ್ಲಿ ತಾನು ನೋಡ್ತಾ ಇದ್ದ. ಗುರುಗಳಲ್ಲಿ ದೇವಭಾವ, ಎಲ್ಲ ಸಕಲ ಶಾಸ್ತ್ರಗಳು ಕೂಡ ಅವನಲ್ಲಿ ಸೇರಿ ಹೋಗಿ ಆತ್ಮಸಾತ್ಕೃತವಾಗಿದ್ದವು. ಸಿಟ್ಟು ಬರ್ತಿರಲಿಲ್ಲ, ನೋದ್ವಿಗ್ನ ಚಿತ್ತ. ಯಾವುದೇ ಬಾಹ್ಯವಾದಂತಹ ಆಡಂಬರಗಳಿಗೆ ತನ್ನನ್ನು ತಾನು ಮಾರಿಕೊಳ್ಳಿಲ್ಲ. ಎಲ್ಲದರಲ್ಲಿಯೂ ಕೂಡ ಅತ್ಯಂತ ನಿಗ್ರಹವುಳ್ಳವನು, ದಾಂತ, ಬಹಿರಿಂದ್ರಿಯ ನಿಗ್ರಹ, ಅಂತರಿಂದ್ರಿಯ ನಿಗ್ರಹ ಎಲ್ಲವನ್ನೂ ಕಂಡವನು. ಇದು ಎಲ್ಲವೂ ಆದರೂ ಕೂಡ ದೊಡ್ಡ ಸಂಗತಿಯಲ್ಲ, ಕೆಲವರಲ್ಲಿರ್ತದೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಎತ್ತರದಲ್ಲಿರುವಂತಹ ಒಂದು ವಿಶೇಷ ಗುಣ ಏನು ಅಂತ ಕೇಳಿದರೆ, ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿ. ಜಗನ್ನಿಯಾಮಕನೆನಿಸಿದಂತಹ ವಾಸುದೇವನಲ್ಲಿ ಸಹಜವಾದಂತಹ ಭಕ್ತಿ, ಪ್ರೀತಿ ಪ್ರಹ್ಲಾದನಲ್ಲಿ. ಏನು 5 ವರ್ಷದ ಬಾಲಕನಿಗೆ ಅಂತಹ ಒಂದು ಪ್ರೀತಿ ಭಗವಂತನಲ್ಲಿ ಬಂದಿದೆ ಅಂತ ಆದರೆ, ಕುಳಿತುಕೊಳ್ಳುವಾಗ ಭಗವಂತನದ್ದೇ ಚಿಂತೆ, ನಿಲ್ಲುವಾಗ ಭಗವಂತನದ್ದೇ ಚಿಂತೆ. ಕೆಲವೊಂದು ಸಲ ಭಗವಂತನನ್ನು ನೆನೆಸಿ ಸುಮ್ಮನೆ ಪೆಚ್ಚುಮೋರೆ ಮಾಡಿಕೊಂಡಿರುವುದು, ಕೆಲವೊಂದು ಸಲ ಆ ಭಗವಂತನನ್ನು ನೆನೆಸಿ ಅಳುವುದು, ಉನ್ಮತ್ತನಂತೆ ಕುಣಿಯುವುದು, ನಗುವುದು, ಒಂದು ರೀತಿಯ ಅವಧೂತರ ಚರ್ಯೆಯನ್ನು ಮಾಡ್ತಾ ಇದ್ದ ಆ ವಯಸ್ಸಿನಲ್ಲಿ. ನಾವಾದರೆ ಏನು ಹೇಳ್ತಿದ್ದೆವು, ಈಗ ಮಾಡಲಿಕ್ಕಿಲ್ಲ, ಹಾಗೆಲ್ಲ ಉಪನಯನ ಆಗದೆ ಮಾಡುವುದು ಹೇಗೆ, ಸಣ್ಣ ಪ್ರಾಯ, ಈಗೆಲ್ಲ ಹಾಗೆ ಗಂಟೆ ಆಡಿಸ್ಲಿಕ್ಕಿಲ್ಲ. ನಮ್ಮ ಮಕ್ಕಳನ್ನು ಹಾಳು ಮಾಡಿದ್ದೇ ನಾವು ಹೀಗೆ ನೋಡಿ. ಹಾಳು ಮಾಡದ ರೀತಿಯಲ್ಲಿ ನಾವು ಕಲಿಸದ ಹಾಗೆ ಆ ಮಕ್ಕಳಿಗೆ ಕಲಿಸಬೇಕು. ಹೇಗೆ? ನಾವು ಕಲಿಸದ ಹಾಗೆ ಆ ಮಕ್ಕಳಿಗೆ ಕಲಿಸಬೇಕು. ಅಂದರೆ ಗರ್ಭಿಣಿಯಾಗಿರುವಾಗ ತುಂಬ ಕೆಲಸ ಉಂಟು ಅಂತ. ಗರ್ಭಿಣಿಯಾಗಿರುವಾಗ ಆ ಮಗುವಿಗೆ ಏನು ಬೇಕೋ ಅದನ್ನು ನಾವು ಕೊಡಬೇಕು ಅಂತ. ಬಯಕೆ ಅಂತ ಹೇಳಿಕೊಂಡು ಇವಳ ಬಯಕೆಯನ್ನು ತೀರಿಸುವುದಲ್ಲ, ಅದು ಒಳಗಿನ ಬಯಕೆ ತೀರಬೇಕಲ್ವ. ಅದಕ್ಕೆ ಬೇಕಾದ್ದನ್ನು ಕೊಡಬೇಕು. ಆವಾಗ ನಾವು ಕಲಿಸದೆ ಆ ಮಗುವಿಗೆ ಕಲಿಸಲಿಕ್ಕೆ ಆಗ್ತದೆ.
ಇದು ವಿಚಿತ್ರ ಕಾಣ್ಬೋದು ನಿಮಗೆ ಈ ಪ್ರಯೋಗ, ಆದರೆ ನಿತ್ಯ ಸತ್ಯ ಇದು. ಆ ಸತ್ಯ ಅದು ಹೌದು ಅಂತ ಆಗುವಾಗ ಆ ಗರ್ಭಿಣಿ ಹಡೆದ ಕಾಲಕ್ಕೆ ಆ ಮಗು ಪ್ರಹ್ಲಾದನ ಹಾಗಿರ್ತದೆ. ಯಾರು ಹೇಳಿಕೊಡಲಿಲ್ಲಲ್ಲ. ಯಸ್ಯ ನೈಸರ್ಗಿಕೀರತಿ, ಅದು ಸಹಜವಾಗಿ ಬಂದದ್ದು, ನಿಸರ್ಗದತ್ತವಾದದ್ದು. ಈ ನಿಸರ್ಗದತ್ತ ಅಂತ ಆಗುವುದು ಯಾವಾಗ ಅಂತ ಕೇಳಿದರೆ ಅದು ಮಗು ಹೊಟ್ಟೆಯಲ್ಲಿರುವಾಗ ನಾವು ಕೊಡುವ ಶಿಕ್ಷಣದಿಂದ. ಮಗು ಹುಟ್ಟಿದ ಮೇಲೆ ಕೊಡುವ ಶಿಕ್ಷಣ ಅಲ್ಲ. ತಾಯಿ ತಾನೇ ಮೊದಲ ಗುರು. ಯಾವಾಗ ಆ ಮಗು ಹೊಟ್ಟೆಯಲ್ಲಿರುವಾಗಲೇ ತಾಯಿ ತನ್ನನ್ನು ಗುರುತ್ವ ಭಾವದಿಂದ ಕಾಣಬೇಕು. ಅಲ್ಲಿಂದಲೇ ಪಾಠ ಶುರುವಾಗ್ತದೆ ತಾಯಿದು ಆ ಮಗುವಿಗೆ. ತಾಯಿ ತಾನೇ ಮೊದಲ ಗುರು. ಮನೇ ಮೊದಲ ಪಾಠಶಾಲೆ, ಅದು ಮನವೇ ಮೊದಲ ಪಾಠಶಾಲೆ. ಮನಸ್ಸು ಪಾಠಶಾಲೆ ಆಗದಿದ್ದರೆ ಮನೆ ಪಾಠಶಾಲೆ ಆಗುವುದು ಹೇಗೆ? ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸೇ ಮೊದಲು ಪಾಠಶಾಲೆ ಆಗಬೇಕು. ನನ್ನ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ, ಶಿಶುವಿಗೆ ಶಿಕ್ಷಣವನ್ನು ಕೊಡಬೇಕು. ಅದನ್ನು ಅಧಿಶೀಲ ಶಿಕ್ಷಣ ಅಂತ ಕರೀತಾರೆ. ಅಲ್ಲಿಂದ ಶುರು ಅಂತ. ಆವಾಗ ಆ ಮಗು ಹೊರಗೆ ಬಂದ ಕಾಲಕ್ಕೆ ಅದಕ್ಕೆ ಆವಾಗ ಮನೆಯೇ ಮೊದಲ ಪಾಠಶಾಲೆ ಆಗ್ತದೆ. ಅಲ್ಲಿಂದ ಹೊಟ್ಟೆಯಿಂದಲೇ ಅದಕ್ಕೆ ಬೇಕಾದ ಶೀಲವನ್ನು, ಹಾಗಾಗಿ ನೋಡಿ ವ್ಯಾಸರು ಹೇಳ್ತಾರೆ ಶೀಲ ಸಂಪನ್ನ. ಈ 5 ವರ್ಷದ ಮಗುವಿಗೆ ಶೀಲ ಬರುವುದು ಹೇಗೆ ಅಷ್ಟು ಬೇಗ? ಅಲ್ಲ, ಗರ್ಭದಲ್ಲಿರುವಾಗಲೇ ಶೀಲ ಒಡೆದಿದೆ, ಅಲ್ಲಿಂದ ಎದ್ದು ಬರುವುದಕ್ಕೆ ಶುರುವಾಗಿದೆ. ಅದಕ್ಕೋಸ್ಕರ ಅಧಿಶೀಲ ಶಿಕ್ಷಣ ಅನ್ನೋದು ಗರ್ಭಸ್ಥವಾದಂತಹ ಶಿಶುವಿಗೆ ಕೊಡುವ ಅಲ್ಲಿಂದಲೇ ಪ್ರಾರಂಭ. ಗರ್ಭಸ್ಥವಾದ ಶಿಕ್ಷಣದಿಂದ ಶುರು ಅದು ಅಧಿಶೀಲ ಶಿಕ್ಷಣ ಅಂತ. ಆವಾಗ ಮುಂದೆ ನಿಮಗೆ ಹೆಚ್ಚು ಕಷ್ಟ ಆಗುವುದಿಲ್ಲ. ನಿಮ್ಮ ಕೈಯಲ್ಲೇ ಇರ್ತದೆ ಮಗು. ಮಗಳಾದರೆ ಮದುವೆ ಮಾಡಿ ಕೊಡುವಲ್ಲಿಯವರೆಗೆ, ಮಗನಾದರೆ ನಿಮ್ಮ ಜವಾಬ್ದಾರಿಯನ್ನು ಅವ ನಾಳೆ ಹೊರುವಲ್ಲಿಯವರೆಗೆ ನಿಮಗೆ ತಲೆಬಿಸಿ ಇರುವುದಿಲ್ಲ. ಆಮೇಲೆ ಸಹಜವಾಗಿಯೇ ಅಧಿಚಿತ್ತ ಶಿಕ್ಷಣ ಸಿಗ್ತದೆ. ಅದು ಗುರುಕುಲಕ್ಕೆ ಹೋಗ್ತದೆ ಅಥವಾ ಇನ್ಯಾವುದೋ ಸಜ್ಜನರಿಂದ ಗ್ರಾಹ್ಯವಾದಂತಹ ಶಿಕ್ಷಣವನ್ನು ಪಡೀತದೆ. ಅದಕ್ಕೆ ಆವಾಗ ಅಧಿಚಿತ್ತ ಶಿಕ್ಷಣ ಅಂತ ಹೆಸರು. ಅಧಿಶೀಲ ಶಿಕ್ಷಣ ಸಿಕ್ಕದೆ ಅಧಿಚಿತ್ತ ಶಿಕ್ಷಣ ರಕ್ತಗತವಾಗುವುದಿಲ್ಲ. ಪ್ರೌಢಾವಸ್ಥೆಗೆ ಬಂದಾಗ ಸಹಜವಾಗಿಯೇ ತನ್ನನ್ನು ತಾನು ಅರ್ಥೈಸಿಕೊಳ್ಳುವುದಕ್ಕೆ ಅದು ಸಮರ್ಥವಾಗ್ತದೆ. ಆವಾಗ ಸಿಗುವಂತಹ ಶಿಕ್ಷಣವನ್ನೇ ಅಧಿಪ್ರಜ್ಞ ಶಿಕ್ಷಣ ಅಂತ ಕರೆದರು. ಇದು 3 ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಕ್ಕಿದರೆ ಉಂಟಲ್ಲ, ನಮ್ಮ ಮಕ್ಕಳು ಎಲ್ಲರೂ ಕೂಡ ಪ್ರಹ್ಲಾದರಾಗ್ತಾರೆ, ಧ್ರುವ ಆಗ್ತಾರೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗ್ತಾರೆ. ತಲೆಬಿಸಿ ಇಲ್ಲ, ಶ್ರಮ ಇಲ್ಲ, ಆಶ್ರಮವೂ ಇಲ್ಲ. ಅಧಿಶೀಲ ಶಿಕ್ಷಣದ ಕೊರತೆಯಿಂದಾಗಿಯೇ ಆಶ್ರಮಗಳು ಹೆಚ್ಚಾಗಿವೆ. ಈ ಮಕ್ಕಳಿಗೆ ವಿಶ್ರಾಮವೂ ಇಲ್ಲದ ಕಾರಣ ಆಶ್ರಮದಲ್ಲಿ ಜನಸಂಖ್ಯೆ ಜಾಸ್ತಿಯಾಗಿದೆ. ಇವರಿಗೆ ವಿಶ್ರಾಮ ಬೇಕು. ಪ್ರಹ್ಲಾದ 5 ವರ್ಷದಲ್ಲಿ ಶೀಲ ಸಂಪನ್ನ. ಒಂದು ಆಲೋಚನೆ ಮಾಡಿ ಈ ಸಂಗತಿಗಳನ್ನು. ಅಂಥವನಿಗೆ ನೈಸರ್ಗಿಕವಾದ ರತಿ ವಾಸುದೇವನಲ್ಲಿ. ಹಾಗಾಗಿಯೇ ಒಂದು ರೀತಿಯ ಉನ್ಮತ್ತತೆಯ ಹಾಗೆ ಹೊರಗಿನ ಲೋಕಕ್ಕೆ ಕಾಣುವ ಹಾಗೆ ಅದು ಉನ್ಮತ್ತತೆ ಅಲ್ಲ. ಕೆಲವು ಸಲ ಕೃಷ್ಣನನ್ನು ನೆನೆಸಿ ಕೂಗುವುದು, ಕೆಲವು ಸಲ ನಗುವುದು, ಕೆಲವು ಸಲ ಕುಣಿಯುವುದು, ಕೆಲವು ಸಲ ಹಾಡುವುದು. ಈ ರೀತಿಯಾಗಿ ಇದ್ದಂತಹ ಮಹಾಭಾಗವತನೆನಿಸಿದಂತಹ ಪ್ರಹ್ಲಾದ ತನ್ನ ಮಗ ಹಿರಣ್ಯಕಶಿಪುವಿಗೆ ಅವನಲ್ಲಿ ದ್ವೇಷವನ್ನು ಸಾಧಿಸುತ್ತಾ ದ್ವೇಷಿಸುವುದಕ್ಕೆ ಪ್ರಾರಂಭಿಸಿದ. ಸರಿ, ಉಪನಯನ ಆಯಿತು, ಗುರುಕುಲಕ್ಕೆ ಕಳಿಸಬೇಕು. ಗುರುಕುಲದಲ್ಲಿ 2 ಗುರುಗಳು ಷಂಡಾಮರ್ಕರು ಅಂತ, ಅವರಲ್ಲಿಗೆ ಕಳುಹಿಸಿದ ಮಗನನ್ನು. ಅಲ್ಲಿ ಒಂದಷ್ಟು ಜನ ವಿದ್ಯಾರ್ಥಿಗಳಿದ್ದರು. ಅವರು ಹೇಳುವುದನ್ನೆಲ್ಲ ಬಾಯಿಪಾಠ ಒಪ್ಪಿಸ್ತಿದ್ದ ಈ ಪ್ರಹ್ಲಾದ. ಆದರೆ ಕೇಳಿದಾಗ ಅವರು ಹೇಳಿಕೊಟ್ಟದ್ದನ್ನು ಯಾವುದನ್ನು ಹೇಳ್ತಾ ಇರಲಿಲ್ಲ. ತಾನು ಒಟ್ಟು ಇಲ್ಲಿ ಅಧ್ಯಾಪಕ ಆಗಿ ಬಂದು ಸೋತೆ ಅಂತ ಆಯಿತು.
ಮಕ್ಕಳು ಹೇಳಿದ್ದು ಕೇಳದಿದ್ದರೆ ಅಂತ ಮಾಡೋದು ಮಾರ್ಯಾರೆ. ಹಾಂ, ಒಟ್ಟು ಸೋತೆ ಅಂತ ಮಗ ತಿದ್ದಿಕೊಳ್ಳುವುದಿಲ್ಲ. ಈಗ ಮಕ್ಕಳು ಹೇಳಿದ್ದನ್ನು ತಿದ್ದಿಕೊಂಡ್ರೆ ಸರಿ, ತಿದ್ದಿಕೊಳ್ಳದಿದ್ದರೆ ಎಷ್ಟು ದಿವಸ ಅಂತ ಕ್ಲಾಸಿನಿಂದ ಹೊರಗೆ ಹಾಕೋದು ನೋಡುವ, ಅಲ್ವಾ ಮೇಡಮ್? ಮನೆಗೆ ಕಳಿಸ್ಬೋದು. ಈ ಗುರುಗಳೇನು ಮಾಡಿದರು, ಆ ಮಗುವನ್ನು ಮನೆಗೆ ಕಳಿಸಿದರು. ನಮ್ಮಲ್ಲಿ ಮನೆಯಲ್ಲಿ ಉಪದ್ರ ತಡಿಲಿಕ್ಕೆ ಆಗೋದಿಲ್ಲ ಅಂತ ಶಾಲೆಯಲ್ಲಿ ಅಧ್ಯಾಪಕರಿಗೆ ಈ ಮಗುವಿನ ಉಪದ್ರ ತಡಿಲಿಕ್ಕೆ ಆಗೋದಿಲ್ಲ ಅಂತ ಮನೆ ಕಳಿಸೋದು. ಅಂತೂ ಮಗು ಮಾರ್ಗದಲ್ಲಿ ಮನೆಗೆ ಹೋಗು ಅಂತ. ಸರಿ, ಅಪ್ಪನ ಹತ್ರ ಕೂತು ತೊಡೆಯ ಮೇಲೆ ಭಾರೀ ಪ್ರೀತಿ ಮಗುವಿನ ಮೇಲೆ, ಪ್ರಹ್ಲಾದನ ಮೇಲೆ. ಹಿರಣ್ಯಕಶಿಪುವಿಗೆ ಮಗ ಬಂದಿದ್ದಾನೆ ರಜೆಯಲ್ಲಿ, ಗುರುಗಳು ಗಳಿಸಿದ್ದು ಅಂತ ಗೊತ್ತಿಲ್ಲ. ಏನು ಕಲಿತೆ ಮಗ ಅಂತ ಕೇಳ್ತಾನೆ. ಹೇಳಿದ, ಏನಂತೆ, ಏನಿಲ್ಲ, ಎಲ್ಲವನ್ನು ಚೆಂದಾಗಿ ಕಲಿಸಿದ್ದಾರೆ ಗುರುಗಳು, ಆದರೆ ನಾನು ಅದನ್ನು ಕಲಿತಿಲ್ಲ ಅಪ್ಪಯ್ಯ. ನನ್ನ ಮನಸ್ಸಲ್ಲಿ ಏನೋ ಒಂದು ಹೇಳ್ತಾ ಇದೆ, ಎಲ್ಲದಕ್ಕೂ ಮೂಲ ಆ ಶ್ರೀಹರಿ ಎಂಬುದಾಗಿ. ಹಾಗಾಗಿ ನಾನು ತಿಳ್ಕೊಂಡದ್ದಕ್ಕೂ ಗುರುಗಳು ಹೇಳಿದ್ದಕ್ಕೂ ಸರಿ ಬರುವುದಿಲ್ಲ, ವಿರೋಧಾಭಾಸ ಕಾಣ್ತಾ ಇದೆ. ಏನಿದು, ಯಾಕೆ ಹೀಗಾಯಿತು? ಆಶ್ಚರ್ಯ ಆಯಿತು. ಯಾರೋ ತಲೆ ತಿರುಗಿಸಿದ್ದಾರೆ, ತಲೆ ಹಾಳು ಮಾಡಿದ್ದಾರೆ. ಯಾರು ಯಾವ ವೇಷದಲ್ಲಿ ಬರ್ತಾರೆ ತಲೆ ತಿರುಗಿಸ್ಲಿಕ್ಕೆ ಅಂತ ಯಾರಿಗೆ ಗೊತ್ತುರಿ. ಪುನಃ ಕಳಿಸಿದ. ಪುನಃ ಅಲ್ಲಿ ಇದು ಸರಿಯಾಗುವುದಿಲ್ಲ ಅಂತ ಆಯಿತು ಗುರುಗಳಿಗೆ. ಏನೊಂದು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾಪಸ್ ಮನೆಗೆ ಬಂದ. ಮನೆಗೆ ಬಂದಾಗ ಏನು ಕಲಿತೆ ಮಗ ಅಂತ ಕೇಳಿದ್ರು ಅಪ್ಪ. ಏನಿಲ್ಲ, ಎಲ್ಲವನ್ನು ಕಲಿತಿದ್ದೇನೆ. ಏನು? ನಾನು ಕಲಿತದ್ದರಲ್ಲಿ ಕಂಡದ್ದಿಷ್ಟೇ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಶ್ರವಣದ ಮೂಲಕವಾಗಿ ಆ ಹರಿಯನ್ನು ನಾವು ಆರಾಧನೆ ಮಾಡಿಕೊಂಡು ಒಲಿಸಿಕೊಳ್ಳುವುದಕ್ಕೆ ಬರ್ತದೆ. ಕೀರ್ತನದ ಮೂಲಕವಾಗಿ ನೀವು ಮಾಡಿದರಲ್ಲ, ಆ ಮೂಲಕ ವಿಷ್ಣುವನ್ನು ಒಲಿಸಿಕೊಳ್ಳುವುದಕ್ಕೆ ಬರ್ತದೆ. ಪಾದಸೇವನೆಯ ಮೂಲಕವಾಗಿ, ಅರ್ಚನೆಯ ಮೂಲಕವಾಗಿ, ವಂದನೆಯ ಮೂಲಕವಾಗಿ, ದಾಸ್ಯದ ಮೂಲಕವಾಗಿ, ಆತ್ಮನಿವೇದನೆಯ ಮೂಲಕವಾಗಿ ಭಗವಂತನನ್ನು, ಶ್ರೀಹರಿಯನ್ನು ಒಲಿಸಿಕೊಳ್ಳುವುದಕ್ಕೆ ಬರ್ತದೆ. ಇದಕ್ಕಿಂತ ದೊಡ್ಡ ಜೀವನವೇ ಇಲ್ಲ. ಏನೋ ಪಕ್ಷಪಾತ ಮಾಡ್ತಾ ಇದ್ದಾರೆ ಗುರುಗಳು. ಕರೆದು ಬೈತಾನೆ ಹಿರಣ್ಯಕಶಿಪು. ಸರಿ, ಪಾಠ ಮಾಡಲಿಕ್ಕೆ ಆಗೋದಿಲ್ವ? ಸರಿಯಾಗಿ ಮಕ್ಕಳನ್ನು ತಿದ್ದಲಿಕ್ಕೆ ಆಗದಿದ್ದರೆ ಯಾಕೆ ಅಲ್ಲಿರುವುದು? ಸಂಬಳ ಕೊಡುವುದಿಲ್ವ? ಹಿರಣ್ಯಕಶಿಪು ರಾಜನ್, ಇದು ನಮ್ಮಿಂದಾದದ್ದಲ್ಲ, ಇದು ಸ್ವಯಂ ಅವನ ಸ್ವಭಾವದಲ್ಲಿ ಇದೆ. ಅವ ಸರಿಯಾಗುವ ಜಾತಿ ಅಲ್ಲಯ್ಯ ರಾಜನ್. ನೈಸರ್ಗಿಕೀಯಂ ಮತಿ, ಅದು ಅವನಿಗೆ ಸಹಜವಾಗಿಯೇ ಹುಟ್ಟುವಾಗಲೇ ಬಂದಿದೆ ಆ ಬುದ್ಧಿ. ಹಾಗಾಗಿ ಕೋಪ ಮಾಡಿಕೊಳ್ಬೇಡ, ನಮ್ಮನ್ನೆಲ್ಲ ದ್ವೇಷ ಮಾಡಿ ಏನು ಪ್ರಯೋಜನ ಇಲ್ಲ. ಪ್ರಹ್ಲಾದ ಮತ್ತೆ ವಿಷ್ಣು ಭಕ್ತಿಯ ಕುರಿತಾಗಿಯೇ ವಿವರಣೆ ಕೊಡುವುದು ಅಪ್ಪನಿಗೆ, ನಾನು ಇದನ್ನೆಲ್ಲ ಕಲ್ತಿದ್ದೇನೆ ಅಂತ. ಇನ್ನು ಇವನನ್ನು ನಮ್ಮ ಈ ಕುಲಕ್ಕೆ ಪೆಟ್ಟು ಕೊಡ್ತಾನೆ, ಕುಲನಾಶಕನಾಗ್ತಾನೆ ಅಂತ ನಿರ್ಣಯಿಸಿ ಇವನನ್ನು ಕೊಲ್ಲಬೇಕು ಆಜ್ಞೆ ಮಾಡ್ತಾನೆ. ದಿಗ್ಗಜಗಳಿಂದ ತುಳಿಸಲ್ಪಡ್ತಾನೆ, ಆದರೆ ಅವನಿಗೆ ಏನೂ ಆಗುವುದಿಲ್ಲ. ವಿಷಯುಕ್ತವಾದಂತಹ ಸರ್ಪಗಳಿಂದ ಕಚ್ಚಿಸ್ತಾನೆ, ಕೆಲಸ ಮಾಡುವುದಿಲ್ಲ ವಿಷ. ಹಾಗೆಯೇ ನಾನಾ ಪ್ರಕಾರವಾದಂತಹ ಮಾಯೆಗಳಿಂದ, ಆಭಿಚಾರವಾದಂತಹ ಕೃತ್ಯಗಳಿಂದ ಅವನನ್ನು ಕೊಲ್ಲಬೇಕು ಅಂತ ಶತಪ್ರಯತ್ನವನ್ನು ಮಾಡ್ತಾರೆ. ಎಲ್ಲಿ ಯಾವ ಅವರ ಪ್ರಯತ್ನಕ್ಕೂ, ಕೊಲ್ಲುವಂತಹ ಪ್ರಯತ್ನಕ್ಕೆ ಪ್ರಹ್ಲಾದ ಏನು ಮನಸ್ಸಿನಲ್ಲಿ ಅದೇ ಶ್ರೀಕೃಷ್ಣ ಭಕ್ತಿ, ನಿರಂತರವಾದ ಭಕ್ತಿ. ಹಿಮಪರ್ವತಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ದೂಡಿ ಹಾಕಿದ. ವಾಯು ಗಾಳಿಯ ಮೂಲಕವಾಗಿ, ನೀರಿನ ಮೂಲಕವಾಗಿ, ಅಗ್ನಿಯ ಮೂಲಕವಾಗಿ, ವಿಷಪಾನದ ಮೂಲಕವಾಗಿ ಏನು ಮಾಡಿದರೂ ಕೂಡ ಹಂತುಂ ಅಪಾಪಂ ಅಸುರಃ ಸುತಂ, ಸಾಧ್ಯ ಆಗಲಿಲ್ಲ. ಯಾಕೆ? ಅವ ಪಾಪಿ ಅಲ್ವಲ್ಲ ಪ್ರಹ್ಲಾದ. ಪಾಪಿಯಾದವನು ತಾನೇ ಸಾಯುವುದು.
ಇವನಿಗೆ ತಲೆ ಬಿಸಿ ಆಯಿತು. ಚಿಂತಾಂ ದೀರ್ಘತಮಾಂ ಪ್ರಾಪ್ತ. ಹಾಗಾದರೆ ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಮತ್ತೆ ಗುರುಕುಲಕ್ಕೆ ಕಳಿಸಿ ನೋಡುವ ಸರಿಯಾಗ್ತದ ಅಂತ ಹೇಳಿ ಗುರುಕುಲಕ್ಕೆ ಕಳಿಸಿದ. ಗುರುಕುಲದಲ್ಲಿ ಮಕ್ಕಳ ಜೊತೆಗೆ ಇದ್ದ. ಗುರುಗಳು ಕೈ ಬಿಟ್ಟಿದ್ರು, ಇದು ಸರಿಯಾಗುವುದಲ್ಲ ಅಂತ. ಅಲ್ಲಿದ್ದಂತಹ ಅವನ ಓರಗೆಯವರನ್ನೆಲ್ಲ, ಸ್ಟೂಡೆಂಟ್ಸ್ಗಳನ್ನೆಲ್ಲ, ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಕರೆಸಿದ. ಬನ್ನಿ 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 ಅಂತ ಎಲ್ಲ ಬಂದರು. ಏನೋ ಉಂಟು ಇವನಲ್ಲಿ ಅಂತ. ಚಾಕ್ಲೇಟ್ ಅಲ್ಲ, ಬೇರೆ ಕರೆದು. ಪ್ರಹ್ಲಾದನಿಗೂ ಆ ವಿದ್ಯಾರ್ಥಿಗಳಿಗೂ ಸಂವಾದ ಆಯಿತು. ಸಂವಾದದಲ್ಲಿ ಪ್ರಹ್ಲಾದನ ಪಾಠ ನೋಡಬೇಕಿತ್ತು. ಎಂಥ ಪಾಠ! ಪಾಠ ಮಾಡುವವರು ಈ ಪ್ರಹ್ಲಾದನಿಂದ ಕಲಿಬೇಕು ಒಂದಷ್ಟು ಸಂಗತಿಗಳನ್ನು. ಅವ ಹೇಳ್ತಾನೆ, ಎಲ್ಲ ವಿಷ್ಣು ಪ್ರಿಯವಾದಂತಹ ಸಂಗತಿಗಳನ್ನು ಹೇಳ್ತಾನೆ. ಸರ್ವವೂ ಕೂಡ ವಿಷ್ಣುಮಯ. ನಮ್ಮ ಎಲ್ಲ ಶರೀರದ ಅಂಗಾಂಗಗಳು ಕೂಡ ಅವನಿಂದಲೇ ಆವೃತವಾಗಿದೆ. ಹಾಗಾಗಿ ನಾವು ಎಲ್ಲವನ್ನು ಕೂಡ ವಿಷ್ಣುಮಯವಾಗಿಯೇ ಕಾಣಬೇಕು. ನಮ್ಮಂತೆ ಇತರರನ್ನು ಕಾಣಬೇಕು. ಯಾವುದೇ ಹಿಂಸೆಗೆ ನಾವು ಇಳಿಬಾರದು. ಅದನ್ನು ನಾವು ಮಾಡಿ ವಾಸುದೇವೇ ಭಕ್ತಿಂ, ವಾಸುದೇವನಲ್ಲಿ ಭಕ್ತಿಯನ್ನು ಬೆಳೆಸಿ ಈ ರೀತಿಯಾಗಿ ಅವರನ್ನೆಲ್ಲ ಮನಃಪರಿವರ್ತನೆ ಮಾಡ್ತಾನೆ. ಮನಃಪರಿವರ್ತನೆ ಮಾಡಿದಲ್ಲಿಗೆ ಗುರುಗಳ ಪಾಠಕ್ಕೆ ಯಾರೂ ಇಲ್ಲ ಮಾರ್ರೆ, ಎಲ್ಲ ಆಬ್ಸೆಂಟ್. ಇಂಥವ್ರ ಅಧ್ಯಾಪಕರು ಇವತ್ತು ಬರ್ತಾರೆ ಅಂತಾಗೂ ಆ ಕ್ಲಾಸಿಗೆ ಮಕ್ಕಳಿಲ್ಲ. ಯಾರೂ ಇಲ್ಲ, ಎಲ್ಲ ಗುರುಗಳನ್ನು ಬಿಟ್ಟು ಎಲ್ಲ ಇವನೇ ಗುರುವಾದ. ಇಂತಹ ಸಂದರ್ಭದಲ್ಲಿ ಆ ಮಕ್ಕಳು ಪ್ರಶ್ನೆ ಮಾಡ್ತಾರೆ, ಅಲ್ಲಯ್ಯ ಇದು ನಿನಗೆ ಈ ಇದು ಯಾರು ಹೇಳಿಕೊಟ್ಟದ್ದು? ಯಾವ ಸ್ಪೆಷಲ್ ಕ್ಲಾಸಿಗೆ ಏನಾದ್ರು ಟ್ಯೂಷನಿಗೆ ಹೋಗಿದ್ಯಾ? ಟ್ಯೂಷನು ಮೊದಲೇ ಆಗಿದೆ, ಸ್ಪೆಷಲ್ ಕ್ಲಾಸೇ ಆದ ಕಾರಣವೇ ನಾನು ಹೀಗಿರುವುದು. ನನಗೆ ಇನ್ನೂ ಸ್ಪೆಷಲ್ ಕ್ಲಾಸಿನ ಅಗತ್ಯ ಇಲ್ಲ. ಈ ಒಳಗೆ ಸಿಗುವ ಶಿಕ್ಷಣಕ್ಕೆ ಸ್ಪೆಷಲ್ ಕ್ಲಾಸ್ ಅಂತ ಇಲ್ಲಾದರೆ ಇಲ್ಲದ್ರೆ ಹಾಗೊಂದು ಶಿಕ್ಷಣ ಕೊಡುವ ಕ್ರಮ ಉಂಟು ಒಳಗಿದ್ದಾಗ. ಹಾಗಾಗಿ ಅದು ಸ್ಪೆಷಲ್ ಕ್ಲಾಸ್. ತಾಯಿಯ ಗರ್ಭದಲ್ಲಿ ನಾನಿರುವಾಗ ಮಹಾತ್ಮರೆನಿಸಿದಂತಹ ನಾರದರು ತಾಯಿಗೆ ಭಾಗವತ ಧರ್ಮವನ್ನು ಉಪದೇಶ ಮಾಡುವ ಕಾಲಕ್ಕೆ ನನಗಿದೆಲ್ಲ ಅರ್ಥ ಆಗಿ ಹೋಯಿತು. ಹಾಗಾಗಿ ನಾನು ಅದನ್ನೇ ಸ್ಥಿರವಾಗಿರಿಸಿದೆ. ಆದ ಕಾರಣ ನೀವು ಕೂಡ ಅದೇ ಭಾವವನ್ನು ತಾಳಿ ಯಾವತ್ತೂ ಕೂಡ ಯಾವುದೇ ರೀತಿಯಲ್ಲಿ ಯಾವ ಶಕ್ತಿಯನ್ನು ಕಡೆಗಣಿಸಬೇಡಿ. ಆ ಎಲ್ಲ ಶಕ್ತಿಗಳಿಗೆ ಭಗವಂತ ಶ್ರೀಹರಿಯೇ ನಾಯಕ. ಹಾಗಾಗಿ ಅವನನ್ನು ಹೃದಯದಲ್ಲಿ ನೀವು ಭಜಿಸಿ ಅಂತ ಎಲ್ಲ ಹೌದು ಅಂತಾಯಿತು. ಹೌದು ಅಂತ ಆಗುವಲ್ಲಿವರೆಗೆ ಅವನ ಮನಃಪರಿವರ್ತನೆಯ ಶೈಲಿ ಸರಿ. ಮತ್ತೆ ಗುರುಗಳು ಕಲಿಸಿದ್ರು, ಇದು ಒಟ್ಟು ಶಾಲೆಯನ್ನು ಹಾಳು ಮಾಡ್ತಾನೆ, ತಲೆಯನ್ನು ಹಾಳು ಮಾಡ್ತಾನೆ, ಇನ್ನೇನು ಉಳಿಯುವುದಿಲ್ಲ. ನಾಳೆ ಶಾಲೆಗೆ ಬಾಗಿಲು ಹಾಕಬೇಕಷ್ಟೇ, ಬೇರೆ ಉಪಾಯ ಇಲ್ಲ. ಮಕ್ಕಳಿಲ್ಲ ಅಂತ ಮನೆ ಕಳಿಸಿದಾಗ ಮತ್ತೂ ಇದೇ ಸಂಗತಿಗಳು. ತಂದೆಗೆ ತಡೆಯಲಾರದಂತಹ ಕೋಪ. ಹೇ ದುರಾತ್ಮ, ಕುಲಭೇದಕನಾಗಿದ್ದಿ ನೀನು. ನಮ್ಮ ಕುಲವನ್ನು ಒಡೆಯುವುದಕ್ಕಾಗಿ ನೀನು ಹುಟ್ಟಿದ್ದಿ. ಆದ ಕಾರಣ ನಿನ್ನನ್ನು ಈಗಲೇ ನಾನು ತಲೆ ಕಡಿತೇನೆ. ಅಪ್ಪಯ್ಯ, ನೀವು ತಲೆ ಕಡಿಯುವುದು ಯಾರ ತಲೆಯನ್ನು? ತಲೆ ಕಡಿಲಿಕ್ಕೆ ನೀವು ಯಾರು? ನಾನು ಯಾರು? ನಿಮ್ಮ ತಲೆ ಏನು, ನನ್ನ ತಲೆ ಏನು? ಇದೆಲ್ಲವೂ ಕೂಡ ಅವನೇ ಅಂತ ಆಗುವಾಗ ನೀವು ಯಾರ ತಲೆಯನ್ನು ಅಂತ ಕಡಿತೀರಿ? ಎಷ್ಟು ಜನರ ತಲೆಯನ್ನು ಕಡಿತೀರಿ? ಈ ಆಸುರ ಭಾವವನ್ನು ಬಿಡಿ ಅಪ್ಪಯ್ಯ. ಎಲ್ಲವನ್ನು ನಿಮ್ಮ ಶರೀರದ ಒಳಗಡೆ ಇರುವವನು, ನನ್ನ ಶರೀರದ ಒಳಗಡೆ ಇರುವವನು ಅವನೇ ತಾನೇ ಶ್ರೀಹರಿ. ಯಾಕೆ ಇದನ್ನು ಮಾಡ್ತೀರಿ ನೀವು? ಈ ದುಷ್ಟತನವನ್ನು ಯಾಕೆ ಮಾಡ್ತೀರಿ? ಯಾಕೆ ದ್ವೇಷ ಮಾಡ್ತೀರಿ? ಬಿಟ್ಟು ಬಿಡಿ. ಏಯ್, ಸಾಯುವುದಕ್ಕೆ ಮನ ಮಾಡ್ತಾ ಇದ್ದಿ ನೀನು. ಸಾಯುವ ಕಾಲ ಸಮೀಪಿಸ್ತಾ ಇದೆ. ವ್ಯಕ್ತುಂತ್ವ ಮರ್ತುಕಾಮೋಸಿ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಿ ನೀನು. ಮಂದಾತ್ಮ, ಮೂರ್ಖ, ನೀನು ಮಂದಭಾಗ್ಯನಾಗಿದ್ದಿ. ನನಗಿಂತ ದೊಡ್ಡ ಈಶ್ವರ ಶ್ರೀಹರಿ ಯಾರಿಲ್ಲಿ? ಮದನ್ಯೋ ಜಗದೀಶ್ವರ. ಯಾರು? ಶ್ರೀಹರಿ. ಎಲ್ಲಿದ್ದಾನೆ ನಿನ್ನ ಶ್ರೀಹರಿ? ಕ್ವಾಸವು ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನಪ್ಪಯ್ಯ, ಎಲ್ಲ ಕಡೆ ಇದ್ದಾನೆಯ. ಯಾಕೆ ಸಂಶಯ ಅಪ್ಪಯ್ಯ? ಯಾಕೆ ಈ ಕಂಬದಲ್ಲಿಲ್ವಾ? ಕಂಬದಲ್ಲಿ ಯಾಕೆ? ಡಿಂಬದಲ್ಲಿರುವವನೇ ಕಂಬದಲ್ಲಿರುವಾಗ ಯಾಕೆ ಸಂಶಯ ಅಪ್ಪಯ್ಯ? ಒಂದು ವೇಳೆ ಕಂಬದಲ್ಲಿ ನಿನ್ನ ಶ್ರೀಹರಿ ಇಲ್ಲದೆ ಹೋದಲ್ಲಿ
ನಿನ್ನ ತಲೆಯನ್ನು 100 ಹೋಳು ಮಾಡ್ತೇನೆ ನಾನು, ನೋಡ ನಿನ್ನ ಹರಿ ಕಾಪಾಡಲಿ ನಿನ್ನನ್ನು. ಗೋಪಾಜಯತ ಹರಿಸ್ವಾದ್ಯ ಯಸ್ತೆ ಶರಣಮೀಪ್ಸಿತಂ ಏವಂದು ರುಕ್ತೈಹಿ. ಹಾಗೆ ಎದ್ದು ಸಿಂಹಾಸನದಿಂದ ಎದುರು ಬಂದು ಮಹಾಭಾಗವತನೆನಿಸಿದಂತಹ ಆ ಪ್ರಹ್ಲಾದನನ್ನು ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ, ಅವನ ಹರಿ ಈ ಕಂಬದಲ್ಲಿದ್ದಾನ ಅನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ಖಡ್ಗವನ್ನು ಕೈಯಲ್ಲಿ ಎತ್ತಿದ ಪ್ರಗೃಹ್ಯ ಅಲ್ಲಿಂದ ತನ್ನ ಸಿಂಹಾಸನದಿಂದ ಎದ್ದು ತನ್ನದೇ ವಿಶಿಷ್ಟವಾದಂತಹ ಮುಷ್ಟಿಯಿಂದ ಅಲ್ಲಿಯೇ ಸಭೆಯಲ್ಲಿದ್ದಂತಹ ಸಭಾ ಮಂದಿರದಲ್ಲಿದ್ದಂತಹ ಒಂದು ಬೃಹತ್ತಾದಂತಹ ಕಂಬ, ಆ ಕಂಬಕ್ಕೆ ತನ್ನ ಮುಷ್ಟಿಯಿಂದ ಬಡಿತಾನೆ. ತದೈವ ತಸ್ಮಿನ್ ನಿನದೋತಿ ಭೀಷಣ. ಭಯಾನಕವಾದಂತಹ ಶಬ್ದ ಕೇಳಿ ಬರ್ತದೆ. ಹಿರಣ್ಯಕಶಿಪು ಹುಟ್ಟಿದಂದಿನಿಂದ ಈ ಕ್ಷಣದವರೆಗೆ ಇಂತಹ ಶಬ್ದವನ್ನೇ ಕೇಳದೇ ಇರುವಂತಹ ಒಂದು ಸಂದರ್ಭ. ಏನಾಂಡ ಕಟಾಹಮಸ್ಫುಟತ್. ಆ ಶಬ್ದ ಹೇಗಿತ್ತು ಅಂತ ಕೇಳಿದರೆ ಸಮಗ್ರವಾದಂತಹ ಬ್ರಹ್ಮಾಂಡವೇ ಬಿರಿದು ಹೋಗುವಂತಹ ಶಬ್ದ. ಸತ್ಯಲೋಕದಿಂದ ಪ್ರಾರಂಭಿಸಿ ಎಲ್ಲ ದೇವತೆಗಳು ದೇವತಾ ಗಣನ ಮೆಲ್ಲ ಬಂದು ಮೋಡದಿಂದ ಹೀಗೆ ಹೊರಗಡೆ ನೋಡುವುದಂತೆ ಎಲ್ಲಿಂದ ಆ ಶಬ್ದ ಬರ್ತಾ ಇದೆ ಅಂತ. ಯಾಕೆ ಅಲ್ಲಿಯೇ ಕಂಪನ ಶುರುವಾಗಿದೆ ಈ ಶಬ್ದದಿಂದಾಗಿ. ಸವಿಕ್ರಮನ್ ಪುತ್ರವಧೇಪ್ಸು ರೋಜಸ ನಿಶಮ್ಯ. ಈ ಹಿರಣ್ಯಕಶಿಪಿಗೂ ಕೂಡ ಆ ಸ್ವರ ಕೇಳುತ್ತದೆ. ಈ ಸ್ವರ ಎಲ್ಲಿಂದ ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಅಲ್ಲಿದ್ದಂತಹ ಸಭಾಸದರೆಲ್ಲ ಹೆದರಿ ಕಂಗಾಲಾಗಿ ಬಿಟ್ರು. ನಮ್ಮ ಸಭೆಯಲ್ಲಿ ಈವರೆಗೆ ಹಿರಣ್ಯಕಶಿಪುವಿನ ಅಟ್ಟಹಾಸವೂ ಕೂಡ ಈಗಿರಲಿಲ್ಲ. ಇದು ಅದಕ್ಕಿಂತ ಎಷ್ಟು 100 ಪಟ್ಟು ಅಲ್ಲ 1000 ಪಟ್ಟು ವಿಶಿಷ್ಟವಾದಂತಹ ಸ್ವರ, ಭೀಕರ ಭಯಾನಕವಾದಂತಹ ಕರಾಳವಾದಂತಹ ಸ್ವರ ಏನಿದು ಅಂತ ಆತಂಕಿತರಾಗಿದ್ದಾರೆ ಸರ್ವರು. ಆ ಶಬ್ದ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗನ್ನ ಮಾನುಷಂ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ನನ್ನ ನಿಜ ಭಕ್ತನ ಮಾತನ್ನು ನಾನು ಉಳಿಸಬೇಕು. ಎಲ್ಲಿಂದ? ಕೇಳಿಕೊಂಡ್ರಲ್ಲ ಜಯ ವಿಜಯರು, ಆದಷ್ಟು ಬೇಗ ವೈಕುಂಠ ಲೋಕಕ್ಕೆ ನಾವು ಬರುವ ಹಾಗೆ ಆಗಬೇಕು ಸ್ವಾಮಿ ಅಂತ. ಆ ಮಾತನ್ನು ಸತ್ಯಗೊಳಿಸಬೇಕು. ಬ್ರಹ್ಮ ವರವನ್ನು ಕೊಟ್ಟ. ಇವ ಕೇಳಿದಂತಹ ವರಗಳೆಲ್ಲವೂ ಕೂಡ ಸತ್ಯವಾಗಬೇಕು ತಾನೆ. ಹೊರಗೂ ಅಲ್ಲ, ಒಳಗೂ ಅಲ್ಲ, ಮೇಲೆಯೂ ಅಲ್ಲ, ಕೆಳಗೂ ಅಲ್ಲ. ಯಾವುದೆಲ್ಲ ಕೇಳಿದ್ದಾನೆ ಅದೆಲ್ಲವೂ ಕೂಡ ಸತ್ಯವಾಗಬೇಕು. ಆ ಎಲ್ಲ ಕೇಳಿದ ವರಗಳಿಗೆ ಬ್ರಹ್ಮ ತಥಾಸ್ತು ಅಂತ ಅಂದದ್ದು ಕೂಡ ಸತ್ಯವಾಗಬೇಕು ತಾನೆ. ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅನ್ನುವುದನ್ನು ಪ್ರಹ್ಲಾದ ಪದೇ ಪದೇ ತನ್ನ ಉಸಿರಿನಿಂದ ಮಾತುಗಳ ಮೂಲಕವಾಗಿ ಹೇಳ್ತಾ ಬಂದನಲ್ಲ. ಆ ಪ್ರಹ್ಲಾದನ ಮಾತು ಹುಸಿಯಾಗ ಕೂಡ ಅದು ಸತ್ಯವಾಗಬೇಕು ತಾನೆ. ಇವರೆಲ್ಲ ನಿಜ ಭಕ್ತರು. ನಾರದರು ಹೇಳಿದ್ದೂ ಕೂಡ ಸತ್ಯವಾಗಬೇಕು. ಸತ್ಯಂ ವಿಧಾತುಂ, ಅದೆಲ್ಲ ಸತ್ಯವಾಗದೇ ಇದ್ದರೆ ದೇವರಿಗೆ ಅಸ್ತಿತ್ವ ಎಲ್ಲಿಯಯ್ಯ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ. ಪ್ರಹ್ಲಾದ ಹೇಳಿದ ಎಲ್ಲ ಕಡೆಯಲ್ಲಿಯೂ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿಯೂ ಕೂಡ ಶ್ರೀಹರಿ ಇದ್ದಾನೆ ಅಂತ ಅದು ಸತ್ಯವಾಗಬೇಕು. ವ್ಯಾಪ್ತಿಂಚ ಭೂತೇಷು, ಅದನ್ನು ಸತ್ಯ ಮಾಡಬೇಕು. ಭಕ್ತರ ಮೇಲೆ ಇನ್ನಿಲ್ಲದ ಪ್ರೇಮ ಭಗವಂತನಿಗೆ.
ಅದಕ್ಕೋಸ್ಕರ ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ನ. ಆ ನನ್ನ ನಿಜ ಭಕ್ತನಾದಂತಹ ಹಿರಣ್ಯಕಶಿಪು ಹೇಳಿದ್ನಲ್ಲ, ನರನೂ ಆಗಬಾರ್ದು ಪ್ರಾಣಿಯೂ ಆಗಬಾರ್ದು. ಅದಕ್ಕೋಸ್ಕರ ನರನೂ ಅಲ್ಲದ ಪ್ರಾಣಿಯೂ ಅಲ್ಲದಂತಹ ನರಸಿಂಹ ರೂಪ. ನೋಡಿ ಆ ಭಕ್ತನ ಮೇಲೆ ಎಷ್ಟು ಕೃಪೆ ಆ ಸ್ವಾಮಿಗೆ. ಆರಾಧನೆ ಅಂತಂದರೆ ಇದು ದ್ವೇಷದಿಂದಾಗಲಿ ಏನಾಯಿತು? ಬರೆಸಿದ್ನಲ್ಲ ಹಿರಣ್ಯಕಶಿಪು, ಭಕ್ತರ ಮಾತನ್ನು ಸತ್ಯಗೊಳಿಸಿದ್ನಲ್ಲ. ನ ಮೃಗನ್ನ ಮಾನುಷಂ. ಆ ಬಂದ ಕಾಲಕ್ಕೆ ನೇರವಾಗಿ ಬಂದು ಹಿರಣ್ಯಕಶಿಪುವಿನ ಎದುರು ನಿಂತಿದ್ದಾನೆ. ವಿಕಾರವಾದ ಸ್ವರೂಪ, ತಲೆಯ ಮೇಲೆ ಇಷ್ಟು ಸಿಂಹರೂಪ, ಕೆಳಗಡೆ ಮೃಗರೂಪ, ಈವರೆಗೆ ಪ್ರಪಂಚದಲ್ಲಿ ಯಾರು ಎಂದೂ ಕಾಣಲರಿಯದೇ ಇರುವಂತಹ ರೂಪ. ಕಣ್ಣಿನಿಂದ ಅಗ್ನಿ ಪ್ರಖರವಾಗಿ ಹೊರಗಡೆ ಬೀಸ್ತಾ ಉಂಟು. ದ್ಯುಲೋಕಕ್ಕೆ ತಲುಪುವವರೆಗಿರುವಂತಹ ಆ ಸಿಂಹದ ಕೇಸರ ಅದು ಬೀಸುತ್ತಾ ಇರುವಾಗ ಮೇಲಿನ ವಿಮಾನದಲ್ಲಿ ಹೋಗುವಂತಹ ದೇವತೆಗಳಿಗೆ ಅಡಚಣೆಯಾಗಿ ಆ ದೇವ ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದು ಬಿದ್ದವಂತೆ. ಈ ವಿಚಿತ್ರವಾದಂತಹ ಈ ಕೇಸರದ ಪ್ರಭಾವದಿಂದಾಗಿ ಭಯಾನಕವಾದಂತಹ ಕೋರೆ ಹಲ್ಲು, ಕೆನ್ನೆ ವಿಶಾಲವಾಗಿ ಬಿಡಿಸಿಕೊಂಡು, ಕೆನ್ನೆಯ ಮೇಲ್ಭಾಗ ದ್ಯುಲೋಕದಲ್ಲಿ, ಕೆಳಗಿನ ಭಾಗ ಭೂಮಿಯಲ್ಲಿ. ನಾಲಿಗೆ ಹರಿತವಾದ ಖಡ್ಗದಂತಿದೆ. ಆ ನಾಲಿಗೆ ಅತ್ಲಾಗಿ ಇತ್ಲಾಗಿ ಅತ್ಲಾಗಿ ಇತ್ಲಾಗಿ ಬೀಸ್ತಾ ಉಂಟು. ಅವನ ಕೈಯ ಆಯುಧಗಳು ಇದನ್ನೆಲ್ಲ ಗಮನಿಸುವಾಗ ಇಡೀ ಸಮಗ್ರ ಚತುರ್ದಶ ಭುವನವೇ ಪ್ರಕಾಶಗೊಳ್ಳುವಂತೆ, ಪ್ರಖರವಾಗುವಂತೆ ಕಾಣ್ತಾ ಇತ್ತಂತೆ. ಅಂತಹ ಆ ಹಿರಣ್ಯಕಶಿಪುವನ್ನು ನೋಡಿದ ತಕ್ಷಣ ನೇರವಾಗಿ ಹಿರಣ್ಯಕಶಿಪು ನರಸಿಂಹನ ಮೇಲೆ ಆಕ್ರಮಣ ಮಾಡ್ತಾನೆ, ಗದೆಯನ್ನು ಬೀಸ್ತಾನೆ. ಅಷ್ಟೊತ್ತಿಗೆ ಆಗುವಾಗ ಗಿಡುಗನೊಂದು ಸರ್ಪವನ್ನು ಹಿಡ್ಕೊಳ್ಳುವ ಹಾಗೆ ಹಿಡ್ಕೊಂಡ ಇವನನ್ನು ನರಸಿಂಹಸ್ವಾಮಿ. ಹಿಡ್ಕೊಂಡಾಗ ಅತ್ಲಾಗಿತ್ಲಾಗಿ ಉರುಳಾಟ ಮಾಡಿ ತಪ್ಪಿಸಿಕೊಂಡಾಗ ಮತ್ತೆ ಭಯಾನಕವಾದಂತಹ ಕೋಪದಿಂದ ಮತ್ತೆ ಅವನ ಮೇಲೆ ಎರಗ್ತಾನೆ. ಅಷ್ಟು ಹೊತ್ತಿಗೆ ಕೂಡಲೇ ಅವನನ್ನು ಅಲ್ಲಿಂದ ಎತ್ತಿಕೊಂಡು ನೇರವಾಗಿ ಸಭಾಮಂದಿರದ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಆ ದ್ವಾರದ ನಡುವಿನಲ್ಲಿ ಹೊಸ್ತಿನಲ್ಲಿ ಕೂತ್ಕೊಳ್ತಾನೆ. ಆ ಕೋಪವನ್ನು ನೋಡಲಿಕ್ಕೆ ಎಲ್ಲ ಹೆದರ್ತಾರೆ. ಇಡೀ ಗಗನದಲ್ಲಿ ದೇವತಾ ಸ್ತೋಮವೇ ಬಂದು ನೆರೆದಿದೆ. ನೇರವಾಗಿ ನೋಡುವುದಕ್ಕೆ ತತ್ತರಿಸಿ ಹೋಗಿದೆ ದೇವತಾ ಗಣನ. ದೇವತೆಗಳೆಲ್ಲರೂ ಕೂಡ ಭಯದಿಂದ ಹೀಗೆ ಮೋಡದ ಎಡೆಯಲ್ಲಿ ತಲೆ ಹಾಕಿ ನೋಡ್ತಾರೆ. ನೋಡಲಿಕ್ಕಾಗುವುದಿಲ್ಲ. ಹೊಸ್ತಿಲಿನಲ್ಲಿ ಕೂತವನೇ ಆ ನರಸಿಂಹಸ್ವಾಮಿ ಇವನನ್ನು ಹಿಡ್ಕೊಂಡು ತನ್ನ ತೊಡೆಯ ಮೇಲೆ ಮಲಗಿಸಿದ. ಅವ ಹೇಳಿದ ಹಾಗೆ ಮಾಡಬೇಕು ತಾನೆ. ಸಂಧ್ಯಾಕಾಲ, ಕತ್ತಲೂ ಅಲ್ಲ ಅತ್ಲಾಗಿ, ಹಗಲೂ ಅಲ್ಲ ಇತ್ಲಾಗಿ, ಸಂಧ್ಯಾಕಾಲ. ಒಳಗೂ ಆಗಬಾರದು, ಹೊರಗೂ ಆಗಬಾರದು. ಹೊಸ್ತಿಲು, ಮೇಲೆಯೂ ಆಗಬಾರ್ದು, ಕೆಳಗೂ ಆಗಬಾರ್ದು, ಭೂಮಿಯಲ್ಲೂ ಅಲ್ಲ, ಆಕಾಶದಲ್ಲೂ ಅಲ್ಲ, ಎಲ್ಲೂ ಅಲ್ಲದ, ಎಲ್ಲವೂ ಆದಂತಹ ಒಂದು ಜಾಗ. ಅಂಕ ಅಂತ ಹೆಸರು ಇದಕ್ಕೆ, ತೊಡೆಗೆ ಅಂಕ ಅಂತ. ಹಾಗಾಗಿ ಅಂಕದಲ್ಲಿಟ್ಟುಕೊಂಡಿದ್ದಾನೆ, ಅಂಕೆಯಲ್ಲಿ ಇಟ್ಟುಕೊಂಡಿದ್ದಾನೆ ಭಗವಂತ ನರಸಿಂಹಸ್ವಾಮಿ. ಇನ್ನಿಗೆ ತಪ್ಪಿಸುವುದಕ್ಕೆ ಸಾಧ್ಯವೇ? ತಪ್ಪಿಸುವುದಕ್ಕಿಲ್ಲ. ಅವನ ಆತುರ ಅಷ್ಟುಂಟು ಹಿರಣ್ಯಕಶಿಪು, ಬೇಗ ಬರಬೇಕಲ್ಲಿಗೆ. ಹಾಗಾಗಿ ಕೂರಿಸಿದ ತೊಡೆಯ ಮೇಲೆ ಆಯುಧ ಏನು ಸ್ವಾಮಿ? ಯಾವ ಆಯುಧವೂ ಇಲ್ಲ ಹಿರಣ್ಯಕಶಿಪು. ಹಾಗೆಂತ ಅವ ಹೇಳಿದ್ದಾನಲ್ಲ, ಯಾವ ಆಯುಧವನ್ನು ಧರಿಸಬಹುದು ದೇವರು. ಅವ ಹೇಳಿದ್ನಲ್ಲ, ಇತರ ಯಾವುದೇ ಆಯುಧಗಳಿಂದ ನನಗೆ ವರ್ಣ ಬರಬಾರ್ದು ಅಂತ. ಅದನ್ನು ಹೌದು ಅಂತ ಮಾಡಬೇಕು. ನಖಾಯುಧದಿಂದಲೇ ಭಯಾನಕವಾದ ಉಗ್ರ ಕೋಪದಿಂದ, ಕೆಂಗಣ್ಣಿನಿಂದ
ಅವನ ಹೊಟ್ಟೆಯನ್ನು ಬಗೀತಾನೆ ಹಿರಣ್ಯಕಶಿಪು. ಆ ಬಗೆದ ಕಾಲಕ್ಕೆ ಅರ್ಜುನ ಬಾಣಪ್ರಯೋಗ ಮಾಡಿದ ಕಾಲಕ್ಕೆ ಭೀಷ್ಮರ ಬಾಯಿಗೆ ಗಂಗಾಜಲ ಚಿಮ್ಮಿದ ಹಾಗೆ ಅಲ್ಲಿಂದ ಅವನ ಹೊಟ್ಟೆಯಿಂದ ರಕ್ತ ಚಿಮ್ಮಿ ಮೇಲಕ್ಕೆ ಹಾರ್ತದೆ. ಆ ಮೇಲಕ್ಕೆ ಅದು ಹಾರಲಿಲ್ಲ, ದ್ವಿಲೋಕವನ್ನೇ ವ್ಯಾಪಿಸಿದಂತಹ ಈ ನರಸಿಂಹಸ್ವಾಮಿಯ ದಿವ್ಯಮಯವಾದಂತಹ ಕೇಸರಕ್ಕೆ ಅಂಟಿಕೊಂಡಿತಂತೆ ಹಿರಣ್ಯಕಶಿಪುವಿನ ರಕ್ತ. ಆ ರಕ್ತ ಹೀಗೆ ಬೀಸ್ತಾ ಇರುವಾಗ ಅಲ್ಲಿ ಮೇಲೆ ನೋಡ್ತಾ ಇದ್ದಂತಹ ದೇವತೆಗಳ ಮುಖಕ್ಕೆಲ್ಲ ಹಿರಣ್ಯಕಶಿಪುವಿನ ರಕ್ತ. ಬಾಯಿಯ ಎರಡೂ ಕಡೆಯಿಂದ ಕೆನ್ನೆಯಿಂದ ರಕ್ತ ಟಪ 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 ಅಂತ ಉದುರ್ತಾ ಇದೆ. ಅಂತಹ ಕೋಪ. ಆ ರಕ್ತವನ್ನು ಪಾನ ಮಾಡಿದ ಹಿರಣ್ಯಕಶಿಪು. ಅವನ ಕರುಳನ್ನು ಬಗೆದು ಆ ಕರುಳಿನ ಮಾಲೆಯನ್ನು ತನ್ನ ಶಿರದ ಮೇಲೆ ಕೊರಡಿಗೆ ಹಾಕಿಕೊಂಡು ಅವನನ್ನು ಎಲ್ಲ ವಧಿಸಿ ಎತ್ತಿ ಬಿಸಾಡಿದ. ಮತ್ತೆ ಅಲ್ಲಿದ್ದವರೆಲ್ಲ ನರಸಿಂಹಸ್ವಾಮಿಯನ್ನು ಆಕ್ರಮಿಸಬೇಕು ಅಂತ ಹೇಳಿಕೊಂಡು ಬಂದವರನ್ನೆಲ್ಲ ಕೇವಲ ತನ್ನ ಕೇಸರದ ಬೀಸುಕೆಯಿಂದ ಅವರನ್ನೆಲ್ಲ ನಾಶ ಮಾಡಿಬಿಟ್ಟ. ಆದರೂ ಕೋಪ ಶಮನ ಆಗಲಿಲ್ಲ. ಹತ್ತಿರ ಬಂದು ಸ್ತುತಿ ಮಾಡುವುದಕ್ಕೆ ಹೆದರಿದ್ದಾರೆ ದೇವತೆಗಳು. ಯಾರಿಂದಲೂ ಕೂಡ ಹತ್ತಿರ ಬರುವುದಕ್ಕೆ ಆಗುವುದಿಲ್ಲ. ಸ್ವಲ್ಪ ದೂರದಿಂದಲೇ ನಿಂತು ಹಿರಣ್ಯಕಶಿಪುವಿನ ಆ ವಧೆಯ ಸಂದರ್ಭದಲ್ಲಿ ನರಸಿಂಹಸ್ವಾಮಿಯ ಕೋಪ ಉಪಶಮಿತವಾಗಬೇಕು. ಅದಾಗಬೇಕು ಅಂತಾದರೆ ಸ್ತುತಿಯಲ್ಲದೆ ಬೇರೆ ದಾರಿ ಇಲ್ಲ. ಭಗವಂತನ ಕೋಪವನ್ನು ನಾವು ಕಮ್ಮಿ ಮಾಡಬೇಕು ಅಂತಾದರೆ ನಮಸ್ತೆ ರುದ್ರಮನ್ಯವ ಉತೋತ ಇಶವೇ ನಮಃ ಅಂತ ಭಗವಂತನ ಕೋಪಕ್ಕೆ ನಮಸ್ಕಾರ ಮಾಡದೆ ಗತ್ಯಂತರವಿಲ್ಲ. ಒಂದಷ್ಟು ದೂರದಲ್ಲಿ ನಿಂತುಕೊಂಡು ನರಸಿಂಹಸ್ವಾಮಿಯನ್ನು ನಾನಾ ಪ್ರಕಾರವಾಗಿ ಪ್ರಪಂಚದ ಎಲ್ಲ ಶಕ್ತಿಗಳು ಸ್ತುತಿ ಮಾಡ್ತಾ ಇದ್ದಾವೆ. ಅದಾವ ಸ್ತುತಿಗಳಿಗೂ ಕೂಡ ಒಲಿಯದೇ ಇದ್ದಂತಹ ಕಾಲಕ್ಕೆ ಭಯಗೊಳ್ತಾರೆ ಎಲ್ಲರೂ ಕೂಡ. ಇನ್ನೇನು ಮಾಡುವುದು? ಈ ಕೋಪವನ್ನು ತಣಿಸುವುದು ಯಾವಾಗ? ಈ ಕೋಪ ಹೀಗೆ ಮುಂದುವರಿದರೆ ನಮಗೆ ಉಳಿಗಾಲ ಇಲ್ಲ. ಏನು ಮಾಡುವುದು? ಲಕ್ಷ್ಮೀದೇವಿಯನ್ನು ಕಳುಹಿಸಿದರೆ ಆಗ್ತದೋ? ಅಮ್ಮ, ನಿಮ್ಮ ಸ್ವಾಮಿಯ ಕೋಪವನ್ನು ಒಂದು ಸಲ ನೀವು ಕಡಿಮೆ ಮಾಡಿ ಸ್ವಾಮಿ. ಅಮ್ಮ ಹೋಗಿ ಹತ್ತಿರ ಹೋಗಿ ಒಂದು ಕೈ ಮುಗಿದ್ರೂ ಸಾಕು. ಲಕ್ಷ್ಮೀದೇವಿಗೆ ಸಂಶಯ ಬಂತು. ನಾನು ವರಿಸಿದ ಅನಂತರ ನನ್ನ ಸ್ವಾಮಿಗೆ ಈ ರೀತಿಯ ಕೋಪ ಬಂದದ್ದಿಲ್ಲ, ನಾನು ಕಂಡದ್ದಿಲ್ಲ. ಹಾಗೆ ನಾನೀಗ ಆ ಕೋಪದ ಎದುರು ಹೋಗಿ ನಿಂತರೆ ನನ್ನನ್ನು ಹೆಂಡತಿ ಅಂತ ಭಾವಿಸಿಯಾರ? ಇಲ್ಲ, ನಾ ಹೋಗಲಾರೆ. ಶಂಕೆ ಉಂಟಾಯಿತು ಲಕ್ಷ್ಮೀದೇವಿಗೆ. ಈವರೆಗೆ ಭಗವಂತ ಎಲ್ಲಿಯೂ ಕೂಡ ಕೋಪಗೊಂಡದ್ದನ್ನು ಅವಳು ಕೇಳಲಿಲ್ಲ. ಅದೃಷ್ಟ ಅಶ್ರುತ ಪೂರ್ವತ್ವಾತು, ಎಲ್ಲಿಯೂ ನೋಡಲಿಲ್ಲ ಈ ಹಿಂದೆ. ಹಾಗಿದ್ದಾಗ ನಾನು ಹೋದರೆ ನನ್ನ ಗತಿ ಏನಾದೀತು? ಹೋಗುವುದಿಲ್ಲ ನಾನು ಅಂತ ಅವಳು ಹಿಂಜರಿದ್ಲು. ಇನ್ನೇನು ಮಾಡೋದು? ಈ ಕೋಪ ಹೀಗಿದ್ದರೆ ಏನಾದೀತು? ಸಮಸ್ತ ದೇವತೆಗಳ ಉಸಿರೇ ನಿಂತು ಹೋದೀತು ಅಂತಹ ಕೋಪ. ಇನ್ನೊಬ್ಬನೇ ಇರುವುದು. ಆ 5 ವರ್ಷದ ಬಾಲಕ ಮುಗ್ಧ ಭಾವದಿಂದ ನಿಂತಿದ್ದಾನೆ. ಮಗು ಪ್ರಹ್ಲಾದ, ಬಾ, ನಿನ್ನ ತಂದೆಯ ಕುರಿತಾಗಿ ಕುಪಿತಗೊಂಡಂತಹ ಆ ಭಗವಂತನ ಕೋಪವನ್ನು ಉಪಶಮಿಸಪ್ಪ. ನಮಗೆ ನೋಡಲಿಕ್ಕಾಗುವುದಿಲ್ಲ ನಮ್ಮ ದೇವರನ್ನು. ಪ್ರಹ್ಲಾದಂ ಪ್ರೇಷಯ ಮಾಸ ಬ್ರಹ್ಮಾವಸ್ಥಿತ ಮಂತಿಕೆ ತಾತ ಪ್ರಶಮಯ ಉಪೇಹಿ. ಆ ಕೋಪವನ್ನು ತಣಿಸು ಸ್ವಾಮಿ, ಹೋಗು. ಆಯಿತು. ತಥೇತಿ ಒಂದೊಂದೇ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ ಶನಕೈ ಮಹಾಭಾಗವತನಾಗಿದ್ದಾನೆ ಆ ಶಿಶು. ಮಹಾಭಾಗವತೋರ್ಭಕಃ ಹತ್ತಿರ ಹೋಗಿದ್ದಾನೆ. ಯಾವ ದೇವತೆಗಳು ಕೂಡ ಹತ್ತಿರ ಹೋಗದೆ ಕೈ ಚೆಲ್ಲಿದ ಕಾಲಕ್ಕೆ ಹೋಗಿ ಸಮೀಪಕ್ಕೆ ಹೋಗಿ ಕೈ ಹಿಡಿ ಅಂತ ಎರಡೂ ಕೈಗಳನ್ನು ಸೇರಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ ಆ ಪುಟ್ಟ ಅರ್ಭಕ.
ತನ್ನ ಪಾದಮೂಲದಲ್ಲಿ ಪತಿತನಾಗಿ ನಮಸ್ಕರಿಸ್ತಾ ಇದ್ದಂತಹ ಪುಟ್ಟ ಮಗು ಪ್ರಹ್ಲಾದನನ್ನು ಭಗವಂತ ನೋಡ್ತಾನೆ. ಸ್ವಪಾದಮೂಲೆ ಪತಿತಂತಮರ್ಭಕಂ ವಿಲೋಕ್ಯ ದೇವ. ಆ ಪ್ರಹ್ಲಾದನ ಶರಣಾಗತಿಯ ತೀವ್ರತೆಗೆ ಆ ಉಗ್ರ ನರಸಿಂಹನಿಗೆ ಅತ್ಯಂತ ಕೃಪೆ ಬಂತಂತೆ. ಕೃಪಯಾ ಪರಿಪ್ಲುತಃ. ಅವನೇ ಬಗ್ಗಿ ಆ ಪುಟ್ಟ ಮಗುವನ್ನು ಏಳಿಸ್ತಾನೆ. ಉತ್ಥಾಪ್ಯ ನಿಂತಿದ್ದಾನೆ ಆ ಮಗು ಪ್ರಹ್ಲಾದ. ಅವನ ತಲೆಯ ಮೇಲೆ ತನ್ನ ಪಾಪಹರವಾದಂತಹ ದಿವ್ಯ ಹಸ್ತವನ್ನು ಇಡ್ತಾನೆ ನರಸಿಂಹಸ್ವಾಮಿ. ಆ ಹೊತ್ತಿಗೆ ಆಗುವಾಗಲೇ ಅವನ ಉಗ್ರವಾದಂತಹ ಕೋಪಗಳೆಲ್ಲ ಉಪಶಮಿತವಾದವು. ಉಗ್ರ ನರಸಿಂಹ ಈಗ ಶಾಂತ ನರಸಿಂಹನಾಗಿದ್ದಾನೆ. ತಲೆಯಲ್ಲಿ ಕೈ ಇಟ್ಟವಾಗಲೇ ಪ್ರಹ್ಲಾದ ಅವನ ಜೀವನದಲ್ಲಿ ಜ್ಞಾತಾಜ್ಞಾತವಾಗಿ ಬಂದಂತಹ ಸಕಲ ಪಾಪಗಳೂ ಕೂಡ ಪರಿಹೃತವಾದವಂತೆ. ಭಗವಂತನ ದಿವ್ಯ ಕೈ. ಕೂಡಲೇ ಯಾವುದೋ ಒಂದು ಅವ್ಯಕ್ತವಾದಂತಹ ಆತ್ಮದರ್ಶನ ಆಗ್ತದೆ ಆ ಮಗುವಿಗೆ. ತನ್ನ ಹೃದಯದಲ್ಲಿ ತನ್ನ ಎದುರು ಇರುವಂತಹ ದಿವ್ಯಮಂಗಲವಾದಂತಹ ಶಾಂತಮಯವಾದಂತಹ ಭಗವದ್ರೂಪವನ್ನು ತತ್ಪಾದ ಪದ್ಮಂ ಹೃದಿ ತನ್ನ ಹೃದಯದಲ್ಲಿ ಸೇರಿಸಿಕೊಂಡು ಅತ್ಯಂತ ಗದ್ಗದಿತ ಕಂಠದಿಂದ ಸ್ತುತಿ ಮಾಡಬೇಕು ಅಂತ ಬಯಸ್ತದೆ ಆ ಮಗು. ಆದರೆ ರೋಮಾಂಚವಾಗಿದೆ. ಕಣ್ಣುಗಳಿಂದ ಆನಂದ ಬಾಷ್ಪ ಧಾರಾಕಾರವಾಗಿ ಸುರಿತಾ ಇದೆ. ಅವನ ಕಣ್ಣುಗಳಿಂದ ಬಿದ್ದಂತಹ ಆ ಅಶ್ರುಪಾತ ಉಗ್ರ ನರಸಿಂಹನಾಗಿ ಈಗ ಶಾಂತನಾಗಿದ್ದಂತಹ ನರಸಿಂಹನ ಪಾದಕ್ಕೆ ಅಭಿಷೇಕವಾಗ್ತಾ ಉಂಟು. ಅಸ್ತೌಷೀತ್ ಹರಿಮೇಕಾಗ್ರ ಮನಸ ಸುಸಮಾಹಿತ. ಅತ್ಯಂತ ಪ್ರೇಮದಿಂದ ಗದ್ಗದಿತವಾದಂತಹ ಕಂಠದಿಂದ ಲಕ್ಷ್ಮೀ ನರಸಿಂಹನನ್ನು ಸ್ತುತಿ ಮಾಡುವುದಕ್ಕೆ ತೊಡಗಿದ್ದಾನೆ ಆ ಮಗು. ಎಂತಹ ಅದ್ಭುತವಾದ ಸ್ತುತಿ, ಏನು ಶರಣಾಗತಿ. ಹೇಳ್ತಾನೆ ಸ್ವಾಮಿ, ಬ್ರಹ್ಮಾದಯಸ್ಸುರಗಣ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈಃ ನಾರಾಧಿತುಂ ಪುರುಗುಣೈಃ ಅಧುನಾಪಿ ಪಿಪ್ರುಃ ಕಿಂತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಸ್ವಾಮಿ, ನನ್ನ ತಂದೆಯನ್ನು ವಧಿಸಿದ ಕಾಲಕ್ಕೆ ನಿನ್ನ ಕೋಪವು ಇನ್ನೂ ಉಪಶಮಿತವಾಗಲಿಲ್ಲ. ಆ ಕಾಲಕ್ಕೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ನಾನಾ ಪ್ರಕಾರವಾಗಿ ಅವರವರ ಅಂತರಂಗಕ್ಕೆ ತೋಚಿದ ಹಾಗೆ ಸ್ತುತಿ ಮಾಡಿದರು. ಆ ಸ್ತುತಿಗೆ ನೀನು ಶಾಂತನಾಗಲಿಲ್ಲ. ಅವರ ಸ್ತುತಿಗೆ ಶಾಂತನಾಗಲಿಲ್ಲ ಅಂತಾದರೆ ಕೇವಲ ಒಬ್ಬ ಅಸುರ ಜಾತಿಯಲ್ಲಿ ಹುಟ್ಟಿದಂತಹ ಒಬ್ಬ ನಿಕೃಷ್ಟನಾದಂತಹ ಈ ಪ್ರಹ್ಲಾದ ಸ್ತುತಿ ಮಾಡಿದರೆ ಹೇಗೆ ನೀನು ಶಾಂತನಾಗ್ತಿ? ಹೇಗೆ ನಾನು ಸ್ತುತಿ ಮಾಡಲಿ ನಿನ್ನನ್ನು? ನನಗೆ ಆ ಯೋಗ್ಯತೆ ಉಂಟೆ? ಸ್ವಾಮಿ, ಬೇಕಾದಷ್ಟು ಸಂಪತ್ತಿರ್ಬೋದು, ರೂಪ ಇರ್ಬೋದು, ಜನ್ಮ ಇರ್ಬೋದು, ಉತ್ತಮ ಕುಲದಲ್ಲಿ ಹುಟ್ಟಿದವನಿರ್ಬೋದು, ಬೇಕಾದ ತೇಜಸ್ಸು, ಪರಾಕ್ರಮ, ವಿದ್ಯೆ, ವಿದ್ವತ್ತು ಎಲ್ಲವೂ ಇರ್ಬೋದು. ಆದರೆ ಸ್ವಾಮಿ, ನಾನು ತಿಳ್ಕೊಂಡಿದ್ದೇನೆ, ಇದು ಯಾವುದೂ ಕೂಡ ನಿನ್ನನ್ನು ಒಲಿಸುವುದಕ್ಕೆ ಸಾಧ್ಯ ಇಲ್ಲ ದೇವರೇ. ನಾರಾಧನಾಯ ಭವಂತಿ. ಇದು ಯಾವುದೂ ಇಲ್ಲದಂತಹ ಒಬ್ಬ ಗಜೇಂದ್ರ ನಿನ್ನನ್ನು ಸ್ತುತಿ ಮಾಡಿ ಒಲಿಸಿಕೊಂಡನಲ್ಲ. ಅವನಿಗೆ ಯಾವ ವಿದ್ಯೆ ಇತ್ತು, ಯಾವ ಸ್ವರೂಪ ಇತ್ತು, ಯಾವ ಕುಲ ಇತ್ತು, ಯಾವ ಸಂಪತ್ತಿತ್ತು, ಯಾವ ಪರಾಕ್ರಮ ಇತ್ತು? ಕೈ ಚೆಲ್ಲಿದ ಕಾಲಕ್ಕೆ ಸ್ವಾಮಿ ಅಖಿಲ ಗುರು ಭಗವನ್ನಮಸ್ತೆ ಅಂತ ಕೇವಲ ಒಂದು ಕಮಲವನ್ನು ಕೂಡ ಆ ನೀರಿನಿಂದ ಎತ್ತಿ ನಿನಗೆ ಸಮರ್ಪಣೆ ಮಾಡಿದಾಗ ಅವನ ಸ್ತುತಿಗೆ ನೀನು ಓಡೋಡಿ ಬಂದೆ ಅಲ್ಲ. ಇದು ಎಂತಹ ಕೃಪೆ ಸ್ವಾಮಿ. ನನ್ನ ಸಂಸಾರದಲ್ಲಿ ನಾನು ಬೇಕಾದಷ್ಟು ನೋವನ್ನು ಉಂಡೆ ಸ್ವಾಮಿ, ಬೇಕಾದಷ್ಟು ನೋವನ್ನು ಅನುಭವಿಸಿದೆ. ಇನ್ನು ನನಗೆ ಸಂಸಾರ ಬೇಡ ಅಂತ ಅನಿಸಿದೆ ಸ್ವಾಮಿ. ನನ್ನನ್ನು ನಿನ್ನ ಪಾದ ಮೂಲಕ್ಕೆ ಯಾವಾಗ ಕರೆಯುತ್ತಿ ಸ್ವಾಮಿ? ಕದಾ ಹೊಯಸೆ, ಯಾವಾಗ ನನ್ನನ್ನು ಕರೆಯುತ್ತಿ? ಬೇಗನೆ ಕರೆದು ಬಿಡು ಸ್ವಾಮಿ. ನನಗಿನ್ನು ಜೀವ ಬೇಡ, ನೀನೇ ಬಂದು ನನ್ನನ್ನು ಅನುಗ್ರಹಿಸಿದಿ ಅಂತ ಆದ ಮೇಲೆ
ನನ್ನ ಜೀವನದಲ್ಲಿ ನೀನೇ ಅಲ್ವ ಸ್ವಾಮಿ ಜೀವ. ಆಗಿದ್ದಾಗ ನನ್ನನ್ನು ಶುದ್ಧೀಕರಿಸಿ ನಿನ್ನ ಜೊತೆಗೆ ನನ್ನನ್ನು ಸೇರಿಸಿಬಿಟ್ಟು. ಈ ರೀತಿಯಾಗಿ ಅತ್ಯದ್ಭುತವಾಗಿ ನಾವು ಅದನ್ನು ಕೆಲವು ಗಂಟೆಗಳ ಕಾಲ ಹೇಳ್ಬೋದು ಆ ಸ್ತುತಿ. ಆದರೆ ಆ ಪ್ರಹ್ಲಾದನ ಶರಣಾಗತಿ ಅನ್ನುವುದು ಎಷ್ಟರ ಮಟ್ಟಿಗೆ ಅದು ತೀವ್ರವಾಗಿದೆ ಅನ್ನುವುದನ್ನು ನಾವು ಒಂದೆರಡು ಸ್ತುತಿಯಲ್ಲಿಯೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಬರ್ತದೆ. ಅಂತಹ ಸ್ತುತಿಯನ್ನು ಮಾಡಿದ ಕಾಲಕ್ಕೆ ಭಗವಂತ ಒಲಿದ. ಅವನ ಎಲ್ಲ ಕೋಪಗಳು ತಣ್ಣಗಾಯಿತು. ಅವನ ಬೇಕಾದಂತಹ ಅಭೀಷ್ಟಗಳನ್ನು ಅನುಗ್ರಹಿಸ್ತಾನೆ. ಅಲ್ಲಿಂದ ಮತ್ತೆ ಅಂತರ್ಧಾನನಾಗ್ತಾನೆ. ಮುಂದೆ ಎಲ್ಲರೂ ಸೇರಿ ಆ ಪ್ರಹ್ಲಾದನನ್ನು ದೈತ್ಯಾನಾಂ ಅಧಿಪತಿಂ ಅಕರೋತ್. ಸಮಗ್ರ ದೈತ್ಯರಿಗೆ ಅಧಿಪತಿಯನ್ನಾಗಿ ಮಾಡ್ತಾರೆ ಪ್ರಹ್ಲಾದನನ್ನು. ಆ ವಿಷ್ಣು ಭಕ್ತನಾದಂತಹ ಪ್ರಹ್ಲಾದನ ವಿಶೇಷ ಆ ರಾಜ್ಯಭಾರದಲ್ಲಿ ಎಲ್ಲರೂ ಕೂಡ ದೈತ್ಯರು ಆ ಕಾಲಕ್ಕೆ ವಿಷ್ಣು ಭಕ್ತರಾಗಿಯೇ ತಮ್ಮನ್ನು ತಾವು ರೂಪಿಸಿಕೊಳ್ತಾರೆ. ಅಂತಹ ಆ ಭಕ್ತ ಪ್ರಹ್ಲಾದನಿಗೆ ವಿಶೇಷವಾದಂತಹ ವರವೂ ಪ್ರಾಪ್ತವಾಯಿತು. ಅವ ಕೇಳ್ತಾನೆ, ನಿನ್ನಲ್ಲಿ ಸದಾ ನನಗೆ ಅಚ್ಯುತವಾದ ಭಕ್ತಿಯನ್ನು ಕೊಡು ಅಂತ. ಅಚ್ಯುತ ಭಕ್ತಿ ಅಚ್ಯುತವಾದ ಭಕ್ತಿಯಾಗಿರಬೇಕು, ಅದನ್ನು ಕೊಡು ಅಂತ ಕೇಳ್ತಾನೆ. ಹಾಗಾಗಿ ಇವತ್ತಿಗೂ ಕೂಡ ಪ್ರಹ್ಲಾದನಿಗೆ ಮರೆಯಲಾಗದ, ನಿರಂತರವಾದ, ತುಂಡಾಗದ ಭಕ್ತಿ, ಶಾಶ್ವತವಾದ ಭಕ್ತಿ. ಆ ಶಾಶ್ವತವಾದ ಭಕ್ತಿಯನ್ನು ಕೊಡು ಅಂತ ನಾವು ಪ್ರಾರ್ಥಿಸಬೇಕು ಭಗವಂತನಲ್ಲಿ. ಅದನ್ನು ಪ್ರಹ್ಲಾದ ಬೇಡ್ತಾನೆ. ಆ ಪ್ರಹ್ಲಾದನಿಗೆ ಸರ್ವವೂ ಕೂಡ ಆ ಕೃಷ್ಣಾನುಗ್ರಹದಿಂದ ಪ್ರಾಪ್ತವಾಗ್ತದೆ. ಅಂತಹ ದಿವ್ಯಮಯವಾದಂತಹ ಪ್ರಹ್ಲಾದ ಚರಿತ್ರೆಯನ್ನು ನಾವು ಮೇಲಿಂದ ಮೇಲೆ ತಿಳ್ಕೊಂಡೆವು. ಮೇಲಿಂದ ಮೇಲೆ ತಿಳ್ಕೊಂಡ್ರೂ ಕೂಡ ಇರುವುದು ಮೇಲೆಯೂ ಭಕ್ತಿಯೇ, ಕೆಳಗಂತೂ ಭಕ್ತಿಯೇ. ಅದರ ಒಂದು ಶ್ಲೋಕವನ್ನು ನಾವು ವಿವರಿಸಿದರೂ ಕೂಡ ಅಲ್ಲಿ ನಮ್ಮ ಭಕ್ತಿಭಾವ ಕಾಣಲೇಬೇಕು. ಒಳಗೆ ಇಳಿಸ್ತದೆ ಅದು. ಆ ಇಳಿದಾಗ ಮಾತ್ರ ನಾವು ಏರುವುದಕ್ಕೆ ಸಾಧ್ಯ ಅನ್ನುವುದನ್ನು ಪ್ರಹ್ಲಾದ ತೋರಿಸಿದ. ಅಂತಹ ಪುಣ್ಯಮಯವಾದಂತಹ ಕಥಾಶ್ರವಣದಿಂದ ನಮ್ಮೆಲ್ಲ ದುರಿತಗಳು ಹೇಗೆ ಪ್ರಹ್ಲಾದನ ತಲೆಯ ಮೇಲೆ ಆ ದಿವ್ಯಮಯವಾದಂತಹ ಭಗವಂತನ ಹಸ್ತಸ್ಪರ್ಶದಿಂದ ಅವನ ಸಮಸ್ತ ದುರಿತಗಳೆಲ್ಲ ನಿವೃತ್ತಿಯಾಗಿ ಅವನಿಗೆ ಯಾವುದೋ ಒಂದು ಅವ್ಯಕ್ತವಾದಂತಹ ಪರಾತ್ಮ ದರ್ಶನ ಆಯಿತೋ ಅಂತಹ ದಿವ್ಯ ದರ್ಶನವೂ ನಮಗೂ ಆಗಲಿ ಅಂತ ಮತ್ತೊಮ್ಮೆ ಆ ಶಾಂತ ನರಸಿಂಹಸ್ವಾಮಿಯಲ್ಲಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಇವತ್ತಿನ 3ನೇ ದಿನದ ಈ ಕಥಾಪ್ರವಚನಕ್ಕೆ ಮಂಗಳಾಶಾಸನವನ್ನು ಮಾಡ್ತಾ ಇದ್ದೇವೆ. ಸರ್ವರಿಗೂ ಕೂಡ ಸನ್ಮಂಗಲವನ್ನು ಆ ಭಗವಂತ ಅನುಗ್ರಹ ಮಾಡಲಿ. ಕೃಷ್ಣಾರ್ಪಣಮಸ್ತು. ಸರ್ವತ್ರ ಸರ್ವದಾ ಗೋವಿಂದ ನಾಮ ಸಂಕೀರ್ತನಂ. ನಾಳೆಯ ದಿನ ಗಜೇಂದ್ರ ಮೋಕ್ಷ, ಸಮುದ್ರ ಮಥನ, ವಾಮನ ಚರಿತ್ರೆ, ನವಮಸ್ಕಂಧದಲ್ಲಿ ಅಂಬರೀಷ ಚರಿತ್ರೆ, ಯದುಗಳ ಚರಿತ್ರೆ, ರಾಮಾವತಾರ ಬಹಳ ವಿಸ್ತಾರವಾಗಿದೆ. ಆಮೇಲೆ ದಶಮಸ್ಕಂಧದ ಆರಂಭ ಆಗ್ತದೆ. 3 ಅಧ್ಯಾಯಗಳು ದಶಮಸ್ಕಂಧದಲ್ಲಿ. ನಾಳೆಯ ದಿನ ಕೃಷ್ಣಾವತಾರ ಆಗುವಂತಹ ಒಂದು ಅತ್ಯಂತ ಹೃದಯಕ್ಕೆ ತಟ್ಟುವಂತಹ ಒಂದು ಭಾಗ. ದಶಮಸ್ಕಂಧ ನೆನೆಸುವಾಗಲೇ ಏನೋ ಒಂಥರ ಭಾವನೆ ಬರ್ತದೆ ಮನಸ್ಸಿಗೆ, ತಡ್ಕೊಳ್ಳಿಕ್ಕಾಗುವುದಿಲ್ಲ. ನಾಳೆ ಕೃಷ್ಣಾವತಾರದ ದಿವ್ಯಮಯವಾದಂತಹ ಸಂದರ್ಭ. ಆ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ನಮ್ಮ ಹೃದಯದ ಬಾಗಿಲನ್ನು ತೆರೆದು ಹೃದಯ ಸಿಂಹಾಸನವನ್ನು ಶುದ್ಧಗೊಳಿಸಿ ಅವನನ್ನು ಕೂರಿಸುವುದಕ್ಕೆ ಹಂಬಲಿಸೋಣ, ಆತುರರಾಗೋಣ. ಆ ತುಡಿತ ನಮ್ಮಲ್ಲಿ ಇರಲಿ ಸದಾ ಅಂತ ಹೇಳುತ್ತಾ ಮತ್ತೆ ನಾಳೆ ನಿಮ್ಮನ್ನು ಭೇಟಿಯಾಗೋಣ. ಶುಭರಾತ್ರಿ. ಕೃಷ್ಣಾರ್ಪಣಮಸ್ತು.